ನಮಸ್ತೆ ಸರ್. ನಮಸ್ಕಾರ. ಅದೇ ಅಂದ್ರೆ ಭಗವದ್ಗೀತೆ, ಈ ಭಗವದ್ಗೀತೆ ಎನ್ನುವಂಥದ್ದು ಮಾನವನಿಗೆ ಅದೊಂದು ಉದ್ಧಾರದ ದಾರಿ ಅಂತ ನಾವು ಎಲ್ಲರೂ ಒಪ್ಪಿ ಆಗಿದೆ ಈಗ. ಇಡೀ ಸಮಾಜಕ್ಕೂ ಅದು ದಾರಿದೀಪ, ಮಾನವನಿಗೂ ದಾರಿದೀಪ ಅಂತ ಹೇಳಿ ಅದರಲ್ಲಿ ಎಲ್ಲವೂ ಅಡಕವಾಗಿದೆ. ಅಂದ್ರೆ ಈಗ ನಾವು ಹೇಳುವ ದ್ವೈತ ಆಗಿರಬಹುದು, ಅದ್ವೈತ ಆಗಿರಬಹುದು, ವಿಶಿಷ್ಟಾದ್ವೈತ ಆಗಿರಬಹುದು, ಅಥವಾ ಯಾವುದೇ ಆಗಿರಬಹುದು, ಪ್ರತಿಯೊಂದು ಕೂಡ ಅದರಿಂದನೇ ಹುಟ್ಟಿ ಬಂದಿರುವಂತದ್ದು ಅಂತ ಸಾಮಾನ್ಯರು ಎಲ್ಲರೂ ಒಪ್ಪುವಂತದ್ದು ವಿಚಾರ. ಲೌಕಿಕಕ್ಕೂ ಪಾರಮಾರ್ಥಿಕಕ್ಕೂ ಎರಡೂ ಎಲ್ಲ ಸಮಾಧಾನ ಹೇಳುವಂತಹದ್ದೊಂದು ಗ್ರಂಥ. ಹೌದು. ಇದು ಈಗ ಏನಾಗಿದೆ ಅಂತಂದ್ರೆ ಭಗವದ್ಗೀತೆ ಪ್ರಚಾರ ಮಾಡುವುದಾಗ್ಲಿ ಅಥವಾ ಪ್ರವಚನ ಮಾಡುವುದಾಗ್ಲಿ ಅದೊಂದು ಘೋರ ಅಪರಾಧ ಎನ್ನುವಂತ ರೀತಿಯಲ್ಲಿ ಬಿಂಬಿಸಲ್ಪಡ್ತಾ ಉಂಟು. ಹಾಗೂ ಕೆಲವರು ತಿಳಿಯುತ್ತಾರೆ. ಹೌದು, ನಮ್ಗೆ ಬೇಕಾದನ್ನು ಹೇಳಲಿಕ್ಕೆ ಇದೊಂದು ದಾರಿ ಅಂತ ತಿಳಿದುಕೊಂಡು ಹೋಗುವವರು ಇದ್ದಾರೆ. ಹೌದು, ಆ ಒಂದು ಇದರಿಂದಾಗಿ ಅಂದ್ರೆ ಎಲ್ಲವೂ ಕೂಡ ರೀಡಿಫೈನ್ ಆಗುವಂತ ಈ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಸುಟ್ಟು ಹಾಕ್ತೇವೆ ಅಥವಾ ಭಗವದ್ಗೀತೆ ಬೇಡ, ಅದು ಬ್ರಾಹ್ಮಣರ ತಮ್ಮ ಏನು ಮೇಧಾವಿತ್ವವನ್ನು ಅಥವಾ ತಾವೇ ಸರ್ವಶ್ರೇಷ್ಠರು ಅಂತ ಬಿಂಬಿಸಲಿಕ್ಕೆ ಇರುವಂತಹ ಒಂದು ದಾರಿ, ಇಡೀ ಸಮಾಜವನ್ನು ಅವರು ಏನು ಕತ್ತಲೆಯಲ್ಲಿಟ್ಟಿದ್ದಾರೆ ಅನ್ನುವಂತ ಎಲ್ಲ ಆರೋಪಗಳೆಲ್ಲ ಉಂಟು. ಇದು ಎಲ್ಲದಕ್ಕೆ ಕಾಲಕ್ಕೆ ಹಕ್ಕಿಗಳೆಲ್ಲ ಗಾನ ಮಾಡ್ತವೆ, ಹಾಗೆ ಒಂದು ಕಪ್ಪೆ ಒಟಗುಡ್ತದೆ, ಮತ್ತೊಂದು ಮಾಡ್ತದೆ. ಇದು ಎಲ್ಲ ಉಂಟು. ಗಾನ ಮಾಡುವ ಹಕ್ಕಿಗಳು ಇದ್ದಾವೆ. ಹೌದು, ಇಲ್ಲಿ ಒಟಗುಟ್ಟುವ ಕಪ್ಪೆಗಳು ಇದ್ದಾವೆ. ನಾವು ನಮಗೆ ಬೇಕಾದ ದಾರಿಯಲ್ಲಿ ಹೋಗುವುದಕ್ಕೆ ಉದಯ ಕಾಲದಲ್ಲಿ ಏನು ಮಾಡಬಹುದು ಅದನ್ನು ಮಾಡುವ. ಹಾಗೆ ಇದಕ್ಕೆಲ್ಲದಕ್ಕೂ ಒಂದು ಉತ್ತರವಾಗಿ ಅಂದ್ರೆ ನಿಜವಾದ ಭಗವದ್ಗೀತೆಯ ನಿಜವಾದ ಆಶಯ ಏನು, ಈ ಸಮಾಜಕ್ಕೆ ಅದರಿಂದ ದೊರಕಬಹುದಾದಂತಹ ವಸ್ತುನಿಷ್ಠವಾದಂತಹ ವಿಚಾರ ಏನು, ಒಬ್ಬ ವ್ಯಕ್ತಿಗೆ ವಸ್ತುನಿಷ್ಠವಾಗಿ ಅದರಿಂದ ಏನನ್ನು ತೆಗೆದುಕೊಳ್ಬೇಕು. ಅಂದ್ರೆ ಈಗ ಭಗವದ್ಗೀತೆ ಪ್ರವಚನಕಾರರು ಕೂಡ ಹೆಚ್ಚಿನವರು ಈಗ ಅವರು ದ್ವೈತ ಮತಾವಲಂಬಿ ಅಂತಾದ್ರೆ ಅದರಲ್ಲಿ ದ್ವೈತವೇ ಉಂಟು ಅಂತ ಹೇಳಿಕೊಂಡು ಪ್ರವಚನ ಕೊಡ್ತಾರೆ. ಅವರ ಅಭಿಪ್ರಾಯವನ್ನು ಅದರ ಮೂಲಕವಾಗಿ ಪ್ರಚಾರ ಮಾಡ್ತಾರೆ. ಇನ್ನು ಅದ್ವೈತದವರು ಅದರಲ್ಲಿ ಅದ್ವೈತವೇ ಇರುವುದು ಅಂತ ಪ್ರಚಾರ ಮಾಡ್ತಾರೆ. ಈ ರೀತಿ ಮಾಡುವುದರಿಂದ ಮತ್ತೆ ಪುನಃ ನಾವು ಯಾವುದೋ ಒಂದನ್ನು ಹೇಳಿದಾಗ ಆಗ್ತದೆ. ಸಮಗ್ರವಾದಂತಹ ಒಂದು ಚಿತ್ರಣ ಅಂದ್ರೆ ಭಗವದ್ಗೀತೆ ಎಲ್ಲವನ್ನು ಒಳಗೊಂಡಿದೆ ಎನ್ನುವಂತ ಸತ್ಯವನ್ನು ಮರೆಮಾಚಿ ಭಗವದ್ಗೀತೆ ಇರುವುದು ಇದು ಒಂದಕ್ಕೆ ಅಂತ ನಾವು ಭಗವದ್ಗೀತೆಯನ್ನೇ ಸೀಮಿತ ಮಾಡ್ತಾ ಇದ್ದೇವೆ. ಅದರಿಂದ ಈ ಸೀಮಿತವಾದಂತಹ ಅರ್ಥವ್ಯಾಪ್ತಿಯಿಂದ ಹೊರಗೆ ಬಂದು ಅದರ ನಿಜವಾದಂತಹ ಸೀಮಾತೀತವಾದಂತಹ ಅರ್ಥವ್ಯಾಪ್ತಿ ಏನು, ಅದರ ವ್ಯಾಪ್ತಿ ಎಷ್ಟು ಏನು ಅನ್ನುವಂಥದ್ದು ತಿಳಿದುಕೊಳ್ಳುವ ಒಂದು ಪ್ರಯತ್ನಕ್ಕೆ ನೀವು 18 ಅಧ್ಯಾಯಗಳನ್ನು ಕೂಡ ಏನು ವಸ್ತುನಿಷ್ಠವಾಗಿ ಮುಖ್ಯವಾದ ಸಾಧ್ಯ ಇದ್ದಷ್ಟು ಒಂದು ಸೀಮಿತ ಅವಧಿಯಲ್ಲಿ ತೆಗೆದುಕೊಳ್ಳುವ. ಸರಿ, ಹೌದಲ್ಲ? ಈಗ ಭಗವದ್ಗೀತೆಯ ಬಗ್ಗೆ ಓದುವಾಗ ನಾವು ಗಿರಿಜಿಯವರು ಜೀವನ ಧರ್ಮ ಯೋಗ ಅಂತ ಹೇಳಿದ್ರು. ಆಗಬೇಕು ಅಂತ ಇಲ್ಲ. ನನಗೆ ಕಾಣುವುದು ಜೀವನ ಮತ್ತು ಭಗವದ್ಗೀತೆ ಮತ್ತು ನಮ್ಮ ಗಮ್ಯವಾದ ಯಾವುದೋ ಉದ್ದೇಶದಲ್ಲಿ ಏನೇನೋ ವ್ಯತ್ಯಾಸಗಳಿಲ್ಲ, ಎಲ್ಲವೂ ಒಂದೇ. ಆದ್ರಿಂದ ಈ ವಿಚಾರ ಲಹರಿ ಅಂತ ಹೇಳುವ ಅಥವಾ ವಿಚಾರಧಾರೆ ಅಂತ ಹೇಳುವ ಇದನ್ನು ನಾವು ದಿನವನ್ನು ಪ್ರಾರಂಭಿಸಲಿಕ್ಕೆ ಪ್ರಾತಸ್ಮರಣೆಯೊಂದಿಗೆ ಪ್ರಾರಂಭಿಸಬೇಕು ಅಂತ ಹೇಳಿದ್ದಾರೆ. ಹೌದು, ಅದಕ್ಕೆ ಪುನಃ ನಾವು ಇದನ್ನು ಚರ್ಚೆ ಮಾಡುವುದು ಬೇಡ, ಈಗ ಹೇಳುವುದಿಲ್ಲ ಬೇಡ ಅಂತ ಹೇಳ್ತಾರೆ, ಅದೆಲ್ಲ ಏನು ಬೇಡ. ಪ್ರಾತಸ್ಮರಣೆಯ ಒಂದು ಶ್ಲೋಕ ನಮಗೆ ಎಲ್ಲಾ ದೃಷ್ಟಿಯಲ್ಲಿಯೂ ಇದಕ್ಕೂ ಅಥವಾ ನಮ್ಮ ಬದುಕಿಗೂ ನಮ್ಮ ಒಟ್ಟು ಉದ್ದೇಶಕ್ಕೂ ಸರಿಯಾಗುತ್ತದೆ ಅಂತ ನಾವು ತಿಳಿದ್ರಿಂದ ಅದೇ ಒಂದು ಶ್ಲೋಕದೊಂದಿಗೆ ನಾನು ಹೇಳ್ತೇನೆ. ಸ್ಮರಣೆ ಅಂದ್ರೆ ಬೆಳಿಗ್ಗೆ ಎದ್ದಾಗ ಸ್ಮರಿಸುವುದರ ಮೂಲಕ ನಮ್ಮ ಈ ಜಾಗೃತ ಜೀವನವನ್ನು ಪ್ರಾರಂಭಿಸುವುದು. ಒಂದು ದೃಷ್ಟಿಯಲ್ಲಿ ನಮ್ಮ ಬದುಕನ್ನು ಪ್ರಾರಂಭಿಸುವುದು, ಬದುಕನ್ನು ಕೊನೆಗೊಳಿಸುವುದು, ಹಾಗೆ ಒಂದು ದಿನವೇ ನಿಜವಾದ ಬದುಕು. ಅದರಿಂದ ಪ್ರಾತಸ್ಮರಣೆಯ ಒಂದು ಶ್ಲೋಕ ಇಲ್ಲಿ ಅನುಕೂಲ ಆಗ್ತದೆ. ಏನಂದ್ರೆ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀ ಸುತೌ ಕಥಯತಾಂ ನ ಭವಂತಿ ಯೋಗಾ. ಇದು ಮೇಲಿಂದ ಮೇಲೆ ಧರ್ಮರಾಯನ ಹೆಸರು ಹೇಳಿದ್ರೆ ಧರ್ಮವರ್ಧನೆ ಆಗುತ್ತದೆ. ಕರೆಕ್ಟ್. ಭೀಮನ ಹೆಸರು ಹೇಳಿದ್ರೆ ಪಾಪ ನಾಶ ಆಗುತ್ತದೆ. ಅರ್ಜುನನ ಹೆಸರು ಹೇಳಿದ್ರೆ ಶತ್ರುಗಳು ನಾಶ ಆಗ್ತಾರೆ. ಆದ್ರೆ ಸುತ್ತಲೂ ನಕಲ ಸಹೋದರಿಯವರ ಹೆಸರು ಹೇಳಿದ್ರೆ ಆರೋಗ್ಯ ಇರ್ತದೆ.
ಈ ನಾಲ್ಕು ಬೇರೆ ಅಂತ ಕೇಳಿದ್ರೆ ನನಗೆ ಒಂದು ಬೇರೆ ಅಲ್ಲ ಅಂತಲೇ ಕಾಣ್ತದೆ. ಹಾ. ಧರ್ಮ ಇಲ್ಲದವನಿಗೆ ಪಾಪನಾಶ ಆದೀತೋ, ಶತ್ರುನಾಶ ಆದೀತೋ, ಆರೋಗ್ಯ ಉಳಿದೀತೋ. ಧರ್ಮಭ್ರಷ್ಟನಿಗೆ ಆರೋಗ್ಯ ಉಳಿಲಿಕ್ಕಿಲ್ಲ. ಹೌದು. ಆದ್ರಿಂದ ನಾಲ್ಕೂ ಕೂಡ ಈ ನಾಲ್ಕೂ ಗುಣಗಳು ಎಲ್ಲರಲ್ಲಿಯೂ ಇತ್ತು. ಹೇಳುವಾಗ ನಮಗೊಂದು ಮಾಧ್ಯಮ ಬೇಕಲ್ಲ. ಧರ್ಮರಾಯನ ಹೆಸರು ಹೇಳ್ತಾರೆ. ಹಾಗಾದ್ರೆ ಧರ್ಮರಾಯ ಪರಾಕ್ರಮ ಅಲ್ಲೋ? ಹೌದು. ಅವನು ಯುಧಿಷ್ಠಿರ, ಯುದ್ಧದಲ್ಲಿ ಸ್ಥಿರನಿಲ್ಲೋ? ಅದನ್ನು ನಾವು ಹೆಚ್ಚು ವಿಶ್ಲೇಷಣೆ ಮಾಡೋದು ಬೇಡ. ಭೀಮನ ಪಾಪ ವಿನಶ್ಯತೆ, ಅವನಿಗೆ ಕಂಡದ್ದನ್ನು ಮಾಡುವುದು, ಅದನ್ನು ಇಟ್ಟುಕೊಳ್ಳುವುದಿಲ್ಲ. ದೇವರ ದ್ವೇಷಿ ಅಲ್ಲ. ಕೌರವನಿಗೂ ಭೀಮನಿಗೆ ಏನು ಅಂತ ಹೇಳಿದ್ರೆ ಅಲ್ಲಿ ದ್ವೇಷ ಇತ್ತು, ಇವನಿಗೆ ದ್ವೇಷ ಇಲ್ಲ. ತಲೆ ಹೊಡಿತೇನೆ ಅಂದ್ರೆ ಹೊಡಿತೇನೆ, ಅಲ್ಲಿ ಏನು ಹಿಂದೆ ಮುಂದೆ ಇಲ್ಲ. ಮತ್ತೆ ಮಾಡಿದ ಮೇಲೆ ಪಶ್ಚಾತ್ತಾಪ ಇಲ್ಲ, ಮಾಡುವ ಬದಲು ಅದು ದ್ವೇಷ ಇಲ್ಲ, ದ್ವೇಷದಿಂದ ಅಲ್ಲ. ಅದು ಅಂತಹ ಒಂದು ರುಜುತ್ವ ಅಂತ ಹೇಳುವುದಕ್ಕೆ. ಇದರಲ್ಲಿ ನಮ್ಮ ಧರ್ಮದಲ್ಲಿ ರುಜು ಸ್ವಭಾವ, ನಮ್ಮಲ್ಲಿ ನೇರ ಮಾರ್ಗ ರುಜುತ್ವ ಇದನ್ನು ಮಾಡಬೇಕು. ಅದಕ್ಕೆ ಅದು ಹಾಗೋ ಹೀಗೋ ಈ ಸಂದೇಹಕ್ಕೆಲ್ಲ ಅವಕಾಶ ಇಲ್ಲ. ಅದನ್ನೆಲ್ಲ ಮಾಡುದು ಅವ್ರು ಪ್ರತಿಜ್ಞೆ ಮಾಡಿದ ಮಾಡಬೇಕು. ಹೌದು, ಅಷ್ಟೇ. ಹಾಗಾದ್ರೆ ನಿಮ್ಗೆ ನೋಡುವವರಿಗೆ ಚಂದ ಕಾಣ್ತದ, ನಿಮ್ಗೆ ನೋಡುವವರಿಗೆ ಹೇಗೆ ಕಾಣ್ತದೆ ಅಂತ ಕಾಣ್ತದೆ. ನಮ್ಮಲ್ಲಿ ಈಗ ಅದೇ ಜನರ ಎದುರಿಗೆ ನಾವೊಂದು ಈ ಮುಖವಾಡಗಳಿಲ್ಲದಿರುವುದೇ ಅಲ್ಲಿ ಪ್ರಧಾನವಾಗಿರುವಂತದ್ದು. ಈಗ ಮುಖವಾಡಗಳು ಹೆಚ್ಚಿದ್ದೇ ಎಲ್ಲದರಲ್ಲೂ ಸಮಸ್ಯೆಗಳಾಗುವುದರಿಂದ ಅವನೂ ನಷ್ಟ, ಅವನ ಜೀವನವನ್ನ ನಷ್ಟ ಆಯ್ತು. ಅವನಿಂದ ಸಮಾಜಕ್ಕೂ ಪೀಡೆ, ಸಮಾಜಕ್ಕೂ ಅವರಿಂದ ಹಿತ ಏನಾಗಲಿಕ್ಕೆ ಸಾಧ್ಯ. ಅಂದ್ರೆ ಈಗ ಈ ಶ್ಲೋಕದ ಅರ್ಥದಲ್ಲಿ ಅಂದ್ರೆ ಈ ನಾಲ್ಕು ಗುಣಗಳು ಅಂದ್ರೆ ಧರ್ಮದ ನಾಲ್ಕು ಪಾದಗಳು ಅಂತ ನಾವು ತೆಗೆದುಕೊಳ್ಳುವ ಹಾಗೆ ತೆಗೆದುಕೊಳ್ಳಬಹುದು. ಇಲ್ಲದ್ರೆ ಭೀಮನಲ್ಲಿ ಧರ್ಮ ಇರಲಿಲ್ವಾ? ಹೌದು, ಉಂಟು. ಅಥವಾ ಶತ್ರುನಾಶ ಇರಲಿಲ್ವಾ? ಆರೋಗ್ಯ ಇರಲಿಲ್ವಾ? ಭೀಮನಿಗೆ ಆರೋಗ್ಯಕ್ಕೆ ಏನಾಗಿದೆ? ಅದು ನಾಲ್ಕು ಇರ್ತದೆ. ಭೀಮನಲ್ಲಿ ಹೆಚ್ಚು ಅಂತ ಹೇಳಿದ್ದು ವಿನಃ ಮತ್ತೆ ನಾವು ಮಾತಾಡುವಾಗ ನಮಗೆ ಸೀದಾ ಹೇಳಲಿಕ್ಕೆ ಬರುವುದಿಲ್ಲ, ವಿಷಯವನ್ನು ಸ್ಪಷ್ಟ ಮಾಡಲಿಕ್ಕೆ ಬರುವುದಿಲ್ಲ. ಈಗ ಈ ನಾಲ್ಕು ಜನ ಬೇಕಾ ಬೇಡ? ನನ್ಗೆ ಈಗ ನಾನೊಬ್ಬನೇ, ಈ ನಾಲ್ಕು ಬೇಕಾದ್ರೆ ನನ್ಗೊಬ್ಬನಿಗೆ. ಸಮಾಜ ಒಂದೇ, ಈ ನಾಲ್ಕು ಬೇಕಾಗ್ತದೆ. ಮಹಾಭಾರತದಲ್ಲಿ 4 ಜನರ ಹೆಸರು ಹೇಳಿದ್ರು. ಇನ್ನು ಶತ್ರುನು ವಿನಶ್ಯತಿ ಅಂತ ಹೇಳಿದಾಗ ಅರ್ಜುನ ಪರಾಕ್ರಮಿ ಅಂತ ಹೇಳಿ ಅದು ಬೇಕಾದಷ್ಟೇನಿದ್ದಾರೆ. ಆದರೆ ಭಗವದ್ಗೀತೆ ಕೇಳಿದ ಮೇಲೆ ಒಳಗಿನ ಶತ್ರುಗಳೆಲ್ಲ ನಾಶ ಆದ್ರು. ಕರೆಕ್ಟ್. ಅದು ಅರ್ಜುನನ ವಿಶೇಷತೆ. ಹಾಗಾದ್ರೆ ಧರ್ಮರಾಯ ಅಲ್ವಾ? ಹೌದು. ನಕುಲ ಸಹದೇವರಲ್ವಾ? ಹೌದು. ಆ ಶತ್ರು ವಿನಶ್ಯತಿ ಎಂಬಾಗ ಭಗವದ್ಗೀತೆ ನಮಗೆ ಅದೇ ಕಾರಣ. ಅಂದ್ರೆ ಶತ್ರು ವಿನಶ್ಯತಿ ಅಂತಂದ್ರೆ ಈ ಹೊರಗಡೆ ಕಾಣುವಂತಹ ಶತ್ರುಗಳು ಅಲ್ಲ, ನಮ್ಮ ಒಳಗೆ ಇರುವ ಪರಿಷಡ್ ವರ್ಗಗಳನ್ನೇ ನಾವು ಶತ್ರುಗಳು ಅಂತ. ಹೊರಗಡೆ ಶತ್ರುಗಳನ್ನು ಇರುವೆ ಕೊಲ್ಲಿಕ್ಕೆ ಹೋಗ್ತದೆ, ಇಲ್ಲದೆ ಸಾಯ್ತದೆ. ಕೊಲ್ಲುವುದು, ಸಾಯುವುದು, ಇರುವೆ. ಈ ಮರ ಕೂಡ ತನ್ನ ಅಡಿಯಲ್ಲಿ ಬೆಳಲಿಕ್ಕೆ ಬಿಡುವುದಿಲ್ಲ. ಹೌದು. ಅದೆಲ್ಲ ಸಾಮಾನ್ಯ ವಿಷಯ. ಕ್ಷತ್ರಿಯರು ಸ್ವಲ್ಪ ಹೆಚ್ಚು ಮಾಡಬಹುದು. ಈಗ ಅವನ ಗುರುಗಳ ಸೇವೆ ಇದೆಲ್ಲ ನಮಗೆ ವಿಷಯ ಅಲ್ಲ. ಆ ಶತ್ರು ಎಂಬುದು ಈಗ ಭಗವದ್ಗೀತೆ ಪ್ರಾರಂಭ ಅಂತ್ಯವೂ ಈಗ ಕೃಷ್ಣನೇ ಹೇಳ್ತಾರೆ, ನಿಮ್ಗೆ ಎಂತದ ಇದು ಮೋಹ, ಎಂತದ್ದು ಶುರುವಾಯಿತು? ಇಲ್ಲಿ ಒಂದು ಪ್ರಶ್ನೆ ಉಂಟು ನನಗೆ. ಹೌದು, ಕರೆಕ್ಟ್. ಮುಗಿಯುವುದಿಲ್ಲ ಏನಂದ್ರೆ ನಷ್ಟೋ ಮೋಹ ಪ್ರತಿ ಲಬ್ಧ. ಇದು ದೊಡ್ಡ ಜಯ. ನಮ್ಗೆ ಬೇಕಾದ್ದು ಅದೇ. ನಮ್ಮಲ್ಲಿ ಈಗ ಮೋಹ ಉಂಟು, ಮೋಹ ನಷ್ಟ ಆಗಬೇಕು. ನಾನು ಇದನ್ನು ಮಾಡುವುದು ಮಹಾಕಾರ್ಯ, ಅದು ಬೇಡ. ಹೌದು, ಆ ಅಭಿಮಾನ ಮಾಡೋದಕ್ಕೆ ಒಂದು ಅವಕಾಶ ಉಂಟು, ಮಾಡುತ್ತೇನೆ. ನಾನು ಮಾಡಿದ್ರಿಂದ ನನಗೆ ಸಮಾಧಾನ ಆಗ್ತದೆ. ಸ್ಮೃತಿ ಲಬ್ಧ ಕರಿಷ್ಯೆ ವಚನಂ ತವ. ವಚನಂ ತವ ಅಂತ ಹೇಳಿದಾಗ ಅಲ್ಲಿ ಕೃಷ್ಣ ಬೇಕೋ ಬೇಡವೋ ಅಂತ ಹೇಳೋ ಪ್ರಶ್ನೆಗೆ ಬೇಕು, ಬೇಡ. ತವ ಅಂದ್ರೆ ಯಾರು ಅಂದ್ರೆ ಆತ್ಮಸಾಕ್ಷಿ. ಕರೆಕ್ಟ್. ಈ ಕೃಷ್ಣನೇ ಏನು ಹೇಳಿದ್ದು? ನಾನೇನಾಗಿದ್ದೇನೆ? ಅಂತರ್ಯಾಮಿ ಆಗಿದ್ದೇನೆ. ಹಾಗಾದ್ರೆ ಕೃಷ್ಣನನ್ನು ಹೊರಗಿಂದ ನೋಡ್ಬೇಕು ಯಾಕೆ? ಅದು ಬೇಕು. ಅದು ಆಯಾಯ ಹಂತದಲ್ಲಿ ಬೇಕು. ಪೂಜೆ ಯಾಕೆ, ಇದೇ ಯಾಕೆ, ಕೃಷ್ಣ ಯಾಕೆ, ಎಲ್ಲ ಬೇಕು. ಆದ್ರೆ ಕಡೆಗೆ ಆಗುವಾಗ ನಾವು ಎಲ್ಲಿ ನೋಡ್ಬೇಕು ಅವನನ್ನು? ನಮ್ಮ ಒಳಗೆ ನಾವು ನೋಡ್ಕೊಳ್ಬೇಕು. ಹೌದು. ಅದನ್ನು ಅದ್ವೈತ ಅದ್ವೈತ ಅಂತ ಹೇಳಿ ಗಲಾಟೆ ಮಾಡುವುದೇ ಬೇಡ. ಹೌದು. ಮೊದಲು ನಾವು ದ್ವೈತದಲ್ಲೇ ಹೋಗುವ. ಅಲ್ಲ, ಯಾವ ವಿಷಯ ದ್ವೈತ ಅದ್ವೈತ ಎಂಬುದು ಉಂಟೆ. ಈಗ ನಾನು ನನ್ನ ಬಟ್ಲಿಂದ ಬೇರೆಯವರ ಬಟ್ಲಿಂದ ನಾನು ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು. ಅಥವಾ ಇನ್ನೊಂದನ್ನು ಬೇರೆಯವರ ಅಡಿಗೆ ಹಾಕ್ಲಿಕ್ಕೂ ಆಗುದಿಲ್ಲ. ದ್ವೈತವೇ ಅಲ್ವ? ಅದ್ವೈತವೋ ಅಥವಾ ದ್ವೈತವೋ ಅಲ್ಲ. ಅದು ಅದೇ ಅಂತ ಹೇಳಿದ್ರೆ ಈ ವಿಶ್ವದಲ್ಲಿ ಎಲ್ಲವೂ ಬೇರೆ ಬೇರೆ ಎಂಬುದು. ಎಲ್ಲವೂ ಜೀವಿಗಳಾಗ್ಲಿ ಮನುಷ್ಯನಾಗ್ಲಿ ಒಬ್ಬನ ಹಾಗೆ ಒಬ್ಬ ಇಲ್ವೇ ಇಲ್ಲ. ತಂದೆಯಂತೆ ಮಗ ಅಂತ ಹೇಳೋದು ಖಂಡಿತ ಅಲ್ಲ. ತಂದೆಗೆ ಸ್ವಲ್ಪ ಹತ್ತಿರ ಹಾಗೆ ತರ ಇರ್ಬೋದು ಮನುಷ್ಯನ ವಿನಃ. ಮತ್ತೆ ಅದರಿಂದ ದ್ವೈತ ಎಂಬ ಶಬ್ದಕ್ಕೂ ವಿಶೇಷವಾದ ಲಾಭ ಏನಿಲ್ಲ. ಭಿನ್ನವಾಗಿರುವುದು ವಿಶ್ವ, ಹಾಗೆ ನಿಜವಾಗಿ ಆಗಿರುವುದು ಒಂದು. ಕರೆಕ್ಟ್.
ಇದನ್ನು ಒಂದು ಶ್ಲೋಕ ನಾನು ಹೇಳ್ತಾ ಇರ್ತೇನೆ, ಯಾರು ಹೇಳಿದ್ದು ಅಂತ ಚರ್ಚೆ ಬೇಡ. ಬ್ರಹ್ಮೈವಾಸ್ಮಿ ಅಂತೇಳಿ ಅವನು ಭಾವಯೇತು ಅಂತ ಭಾವಿಸಬೇಕು. ನಾನು ಇಂದ್ರಿಯಗಳು ಇದೆಲ್ಲ ಅಲ್ಲ, ಬ್ರಹ್ಮೈವಾಸ್ಮಿ ಹೀಗೆ ಹೇಳುವಾಗ ನಮ್ಮೊಳಗಿನ ಆತ್ಮ ಎಂಬುದು, ಆತ್ಮ ಬೇರೆ ಪರಮಾತ್ಮ ಬೇರೆ, ನಾನು ಜೀವಾತ್ಮ ಪರಮಾತ್ಮ ಅದು ಬೇರೆ ಆಗೋದು. ಸಮುದ್ರದ ನೀರು ಬೇರೆ, ಉಪನಿಷತ್ತನ್ನು ಬಿಡುವ ನಾವು, ನದಿಯ ನೀರು ಬೇರೆ, ಆ ಮೋಡದಲ್ಲಿರುವ ನೀರು ಬೇರೆ ಅದ. ಮೋಡ ಆಗಿರುವಾಗ ಬೇರೆ ಕಾಣ್ತದೆ, ಮಳೆ ಸುರಿಯುವಾಗ ಬೇರೆ ಕಾಣ್ತದೆ, ಹರಿಯುವಾಗ ಬೇರೆ ಕಾಣ್ತದೆ. ಅಲ್ಲಿ ಸೇರಿದ್ರೆ ಅಲ್ಲಿ ಬೇರೆ ಅಂತ ಗುರುತಿಸಲಿಕ್ಕೆ ಆಗುವುದಿಲ್ಲ. ನಾನು ಜೀವಾತ್ಮ, ನಾನು ಈಗ ಪಾಪಿ ಪಾಪೋಹಂ ಎಂತದ್ದು ಬೇಕಾದ್ರೂ ಹೇಳುದು ಬೇಡ ಅಂತ ಹೇಳುವ ಭಾಗವನ್ನು ಮತ್ತೆ ನೋಡುವ. ಆದ್ರೂ ನಾನು ಅದೇ ಅಲ್ವ, ಕರೆಕ್ಟ್ ಅದು ಅಂತೇಳಿ ಈಗ ಹಾಗೆ ಹೇಳುದು ನಾನು, ಅದು ಆಗೋದು ಹಾಗೆ. ಇತಿ ಭಾವಯೇತು, ಭಾವೇತು ವಿದ್ಯತೆ ದೇವು. ಅದು ನಾವು ವಿರಸ್ತೇವೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ತೆರನಾಗಿ ಇರುತ್ತೀಯನು ಶಿವಯೋಗಿ. ಆದ್ದರಿಂದ ನಾವು ಕೃಷ್ಣನ ಹೆಸರು ಹೇಳಿ, ಶಿವನ ಹೆಸರು ಹೇಳಿ, ಅದನ್ನೆಲ್ಲ ಆ ಮಟ್ಟದಲ್ಲಿ ನೋಡಿಕೊಂಡು ಕಡೆಗಾಗದೇನು ಅಂತ ಹೇಳಿದ್ರೆ ಅದು ಎಲ್ಲವೂ ಹೌದು, ಯಾವುದು ಅಲ್ಲ. ಅಲ್ಲ ಅಲ್ಲ ಅಂತ ಹೇಳಿದ್ರೆ ಯಾವುದೂ ಅಲ್ಲ, ಹೌದು ಅಂತ ಹೇಳಿದ್ರೆ ಎಲ್ಲವೂ ಹೌದು. ಬಹುಶಃ ಆಧ್ಯಾತ್ಮದಲ್ಲಿ ಎರಡು ಮಾರ್ಗ ಇದೆ. ನೇತಿ ಅಂತ, ಇದು ಅಲ್ಲ. ಈಗ ಹಂಗೆ ಹೇಳಿದ್ರೆ ನನ್ನನ್ನು ಯಾಕೆ ಹೇಳ್ತೀನಿ ಅಂತ ಕೇಳ್ತೇವೆ. ಹೌದು, ಅದು ಮಾರ್ಗ. ಹಂಗೆಲ್ಲ ಕೈ ಹೇಳಿದ್ರೆ ನನ್ನನ್ನು ಯಾಕೆ ಹೇಳ್ತೀನಿ ಅಂತ ಹೇಳ್ತೇವೆ. ಕೈ ಆಗ ನೇತಿ ಎಂದಾಗ ನಮ್ಗೆ ಈಗ ಹೇಳಲಿಕ್ಕಾಗದ ಒಂದು ಉಳಿಯುತ್ತದೆ, ನಾನು ಯಾರು ಅಂತ. ಕರೆಕ್ಟ್, ನೇತಿ ಮಾರ್ಗ ಅಂತ. ಇತಿ ಅಂತ ಹೇಳಿದ್ರೆ ಇದು ಅದೇ, ಇವೆರಡು ದೇವರು, ಅದು ದೇವರು, ಸರ್ವಂ ಕಲ್ವಿದಂ ಬ್ರಹ್ಮ. ಇದಕ್ಕೆ ನಾವ್ ಯಾಕೆ ಹೆದರಬೇಕು? ನಿಮ್ಗೆ ಆ ಅರ್ಥ ಆಗ್ತಾ ಆದ್ರೆ ಅರ್ಥ ಮಾಡಿಕೊ, ಇಲ್ರಿ ಅದು ಅವನು ಹೇಳಿ ಎಲ್ಲವೂ ಬ್ರಹ್ಮ ಅಂತ ಹೇಳಿ. ನನಗೆ ನಿಜವಾಗಿ ನಾನು ಹೇಳಿದವನಿಗೂ ನನಗೆ ಅದು ಅರ್ಥ ಆಗಿದೆ ಅಂತ ಹೇಳಿ ಬರ್ಬೇಕು, ಹೌದು, ಮಟ್ಟಕ್ಕೆ ಬರಲಿಲ್ಲ. ಆದ್ರೆ ಹೇಳಿ ಹೇಳಿ ಭಾವ ಏತು ಅಂತ ಹಾಗೆ ಭಾವಿಸುವುದು ನಿಮ್ಗೆ ಸರಿ ಅಂತ ಕಂಡ್ರೆ ಅಲ್ಲ. ಇದು ವಿಶ್ವ ದೇವರ ಅಲ್ಲ ಅಂತ ಹೇಳಿ ಭಾವಿಸುವುದು ಸರಿ ಕಂಡ್ರೆ ಅಲ್ಲ ಅಂತ ಹೇಳು. ಹಾಗಾದ್ರೆ ಯಾವುದು ಅಂತ ಹುಡುಕಿಕೊಂಡು ಹೋಗು. ಈ ಸಂಸಾರ ಅಲ್ಲ ಅಂತ ಹೇಳಿ ಹಿಮಾಲಯಕ್ಕೆ ಹೋಗು. ಎಲ್ಲರೂ ಹಿಮಾಲಯಕ್ಕೆ ಹೋದ್ರೆ ಅದೇ ಭೈರಪ್ಪನವರು ಹೇಳೋ ಒಂದು ಮಾತಾದೆ, ಬೌದ್ಧ ಧರ್ಮ ಯಾಕೆ ಇದಾಯ್ತು ಅಂದ್ರೆ ಹೆಚ್ಚಿನವರಿಗೆ ಎಲ್ರಿಗೂ ಸನ್ಯಾಸವನ್ನು ಹೆಚ್ಚು ಪ್ರಾಧಾನ್ಯ ಕೊಟ್ಟದ್ರಿಂದ ಅದು ಉಳಿದಿಲ್ಲ ಭಾರತದಲ್ಲಿ. ಅದನ್ನು ದ್ವೇಷಿಸಲಿಲ್ಲ, ವಿರೋಧಿಸಿದ್ದಲ್ಲ. ಆದ್ರಿಂದ ನೇತಿ ಮಾರ್ಗವೋ ಇತಿ ಮಾರ್ಗವೋ ನಿಮಗೆ ಬಿಟ್ಟದ್ದು. ಆದ್ರಿಂದ ನಾವು ದೇವರ ಹೆಸರುಗಳ ವಿಷಯದಲ್ಲಿ, ಈ ತತ್ವಗಳ ವಿಷಯದಲ್ಲಿ ಯಾವುದನ್ನು ಮರೆ ಮಾಡಿಕೊಳ್ಳುವುದು ಬೇಡ. ಭಾವ ಏತು, ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಯಾವುದು ಅವರಿಗೆ ಅವರನ್ನು ಉದ್ಧರಿಸ್ತದೆ ಅಂತ ಅವರಿಗೆ ಕಾಣ್ತದೆ, ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋಗ್ಲಿ. ಈಗ ನಾವು ಅಲ್ಲಿಂದ ಮುಂದುವರೆದ್ರೆ ಅರ್ಜುನನವರೆಗೆ ಬಂದೆವು. ಇಲ್ಲಿ ನನಗೊಂದು ಪ್ರಶ್ನೆ ಉಂಟು ನೋಡಿ. ಮಾದ್ರಿಸುತ್ತ ಅದನ್ನು ಕಥೆತಾಂ ನ ಭವಂತಿ ರೋಗ. ರೋಗ ಅಂದ್ರೆ ಏನು? ಆದಿ ವ್ಯಾಧಿ ಮನಸ್ಸಿನಲ್ಲಿ ಹೇಳಿದ ಅದು ಅವನನ್ನು ನಾಶ ಮಾಡ್ತದೆ. ದೈಹಿಕವಾಗಿ ಸಿಕ್ಕಿದ್ದು ತಿಂದಿತ್ತು, ಎಂತದ ಮಾಡಿತ್ತು, ದೈಹಿಕ ವ್ಯಾಧಿ, ಆದಿ ವ್ಯಾಧಿ. ಈ ಆದಿ ವ್ಯಾಧಿ ಬರುವುದು ಯಾಕೆ? ನನಗೆ ನಾಲಿಗೆ ರುಚಿಗೆ ನಾನು ತಿಂದ್ರೆ ಬ್ಯಾಧಿ ಬರ್ತದೆ ದೇಹಕ್ಕೆ. ಅವನಲ್ಲಿ ಹೀಗೆ ಹೇಳಿದ ಹಾಗೆ ಹೇಳಿದ ಅಂತ ನಾನು ಯೋಚಿಸಿದ್ರೆ ಆದಿ ಬರ್ತದೆ. ನನಗೆ ಗಾಯನ ಪುಡಿಯಾನ ಬೈಕಟ್ನರಿಯನ ಅಂತ ಒಂದು ನಮ್ಮಲ್ಲಿ ಒಳ್ಳೆ ಮಾತಿರುತ್ತೆ. ಹಾಗಾದ್ರೆ ಉಂಟ ಆದಿ ವ್ಯಾಧಿಗಳು ಬರುವುದು ಈ ಧರ್ಮ ಇದ್ದವರಿಗೆ, ಪಾಪ ಇಲ್ಲದವರಿಗೆ, ಶತ್ರುನಾಶ ಮಾಡಿದ, ಶತ್ರುನಾಶ ಒಳಗಿದ್ದು ಹೌದು, ಅದು ಆ ಸಿಟ್ಟು ಬಂದದ್ದು, ಆ ವ್ಯಾಧಿ ಆದಿ ಬಂದದ್ದು ಯಾವ್ದಂದ್ರೆ ಸಿಟ್ಟು ಬರುದು. ಕರೆಕ್ಟ್. ಅಥವಾ ನಮ್ಗೆ ಹೇಗೆ ಹೇಳಿದ, ನನಗೆ ಹೇಗೆ ಮಾಡಿದ, ಇದು ಗೆದ್ದಿದ್ದೀರಾ ಅಂತ ಕೇಳಿದ್ರೆ ಪೂರ್ಣ ಯಾರೂ ಇಲ್ಲಂತೆ. ಬಹುಶಃ ಈಶ್ವರನ ಕಥೆಯಲ್ಲಿ ಕಡೆ ಒಂದು ಸಲ ಬರ್ತದೆ, ಕಾಮ ಬಂದವರು ಬಾಣ ಹೊಡೆದಾಗ ಕಣ್ಣು ತೆರೆದಾಗ ಅದು ಸಿಟ್ಟಲ್ವ? ಹೌದು. ದಕ್ಷಿಣ ವಿಷಯದಲ್ಲಿ ಸಿಟ್ಟಲ್ವಾ? ಆದ್ರಿಂದಲೇ ಕೋಪ ಬಿಡಬೇಡ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ. ಹಾಗಂತೇಳಿ ಕೋಪ ಮಾಡಬೇಡ ಅಂತ ಹೇಳ್ತಾರೆ. ಇದು ಎರಡು ಪೂರ್ಣ ಸತ್ಯ. ನಾವು ಪುನಃ ಅದನ್ನೇ ಸರಿ ಮಾಡುವ. ಪೂರ್ಣಮದಂ ಪೂರ್ಣವಿದಂ. ಕೃಷ್ಣನೇ ದೇವರು ಪೂರ್ಣ, ಅಲ್ಲವೇ ಅಲ್ಲ, ಅದು ಪೂರ್ಣ. ಕೃಷ್ಣ ಅಂದ್ರೆ ಎಂತದ್ದು? ಕಪ್ಪಲ್ಲ, ಹೌದು, ನಮ್ಗೆ ಬೆಳಕಲ್ಲ ಬೇಕಾಗುದು. ಹೌದು. ಮತ್ತೆ ಹೀಗೆ ವಾದ ಮಾಡಿದ್ರೆ ಯಾಕೆ ಮಾಡಿದ್ರೆ ಯಾಕೆ? ಖಂಡಿತ ಮಾಡಬಹುದು. ಆದ್ರಿಂದ ಹೌದು ಎಂಬುದು ಪೂರ್ಣ ಸತ್ಯ, ಅಲ್ಲ ಎಂಬುದು ಪೂರ್ಣಮದಂ ಪೂರ್ಣವಿದಂ. ನನ್ನ ತತ್ವ ನನಗೆ ಸತ್ಯ,
ನೀವು ಕೇಳ್ತೀರಾ ಕೇಳಿ, ಇಲ್ದ್ರೆ ಬಿಡಿ. ಬಿಡಿ. ನನಗೆ ಬೈಯುವುದು ಬೇಡ. ಹೌದು, ಕರೆಕ್ಟ್. ಅದು ವೇದದಲ್ಲಿ ಏನು ಹೇಳಿದಾನೆ ಅಂದ್ರೆ ದೇವ ಹೇಳನ ಅಂತ. ಯಾವುದೋ ಒಂದು ಮಾಡುವಂತ ಅವರ ಆರಾಧನೆಗೆ ನಾವು ಬೈಲಿಕ್ಕೆ ಹೋಗುದು ಬೇಡ. ಅವು ಮಾಡ್ಲಿ ಮಾರ, ನಿಮಗೇನು ಅದು ಶನಿ ಮಹಾತ್ಮೆಯಲ್ಲಿ ಬರುತ್ತದೆ. ವಿಕ್ರಮನಿಗೆ ಒಂದು ಸಲ ತಲೆ ಹಾಳಾದ್ದು. ಶನಿ ತಂದೆಗೆ ಶಾಪ ಕೊಟ್ಟವ, ಇದು ಮಾಡುವ, ತಂದೆಗೆ ಎಂತದ ಒಬ್ಬರು ಕೊಟ್ಟವ, ಅವನನ್ನು ಪೂಜೆ ಮಾಡುವುದು ಬೇಡ ಅಂತ ಬಂದ. ಇವನಿಗೆ ಯಾಕೆ ಇವನು ಶನಿಗೆ ಪೂಜೆ ಮಾಡುವುದು ಬೇಡ? ಹೌದು. ಈ ಪ್ರಪಂಚದಲ್ಲಿ ಶನಿ ಅಂತೇಳಿ ಹೆಸರೇ ಗೊತ್ತಿಲ್ಲ, ಪೂಜೆ ಮಾಡಿದವರು ಉದ್ಧಾರ ಆಗಿಲ್ಲ, ಮಾಡಿದವರು ಉದ್ಧಾರ ಆಗಿದ್ದಾರೆ, ಇಲ್ಲದವರು ಆಗಿದ್ದಾರೆ. ಆದ್ರಿಂದ ದೇವ ಹೇಳನ ಮಾಡಬಾರ್ದು. ಬೇರೆಯವರ ಸುದ್ದಿ ಹೋಗುವುದಕ್ಕೆ ನಮಗೆ ಬಿಡುವಿಲ್ಲ, ಮತ್ತೆ ಅಗತ್ಯವೂ ಅಲ್ಲ. ಅದು ನಮ್ಮ ಜೀವನ ಅಷ್ಟು ಉದ್ದ ಇಲ್ಲ. ಉದ್ಧರೇ ಆತ್ಮನಾತ್ಮಾನ ಕೃಷ್ಣ ಒಂದು ಕಡೆಯಲ್ಲಿ ಸರಿ ಹೇಳಿದ. ಎಂತದು ನಿಮಗೆ ಇದಕ್ಕೆ ಯಾಕೆ ನಿಮಗೆ ಸಮಯ, ಎಷ್ಟುಂಟು ವರ್ಷ, ನಿಮಗೆ ಎಷ್ಟು ಆಯುಷ್ಯ? ಉದ್ಧರೇ ಆತ್ಮನಾತ್ಮಾನ ಅಂದ್ರೆ ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಬೇಕು. ಆಗ ಪುರಂದರದಾಸ ಏನು ಹೇಳಿದ್ರು, ರಾಮನಾಮ ಹೇಳಿದ್ರು, ಕೃಷ್ಣ ಆಯ್ತು ಜಪ ಮಾಡು, ಇದು ಮಾಡು, ಎಂತದ್ದು ಮಾಡು. ಆದ್ರೆ ಒಂದು ಏನು ಅಂದ್ರೆ ಭಾವ ಅಂತ ಒಂದುಂಟು. ಅದು ವಿಶ್ವಕ್ಕೆ ಸಂಬಂಧಪಟ್ಟ ಬುದ್ಧಿ ಅಲ್ಲ, ನಮ್ಮ ಭಾವ. ಭಾವದಲ್ಲಿ ಏನು ಸಿಗ್ತದೆ ಅಂದ್ರೆ ಒಳಗಿಂದ ಮೂಡ್ತದೆ, ಅದು ಭಾವ. ಜ್ಞಾನವು ಒಳಗಿಂದ ಬರಬೇಕು, ಅದು ಜ್ಞಾನ. ಒಂದು ಕಡೆಯಲ್ಲಿ ಜ್ಞಾನ ವಿಜ್ಞಾನ ಅಂತ ಎಲ್ಲ ಹೇಳ್ತಾರೆ ನಮ್ಮಲ್ಲಿ. ನಾವೀಗ ಸೈನ್ಸ್ ಅಂದ್ರೆ ವಿಜ್ಞಾನ ಅಂತ ಹೇಳುವುದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಂಸ್ಕೃತಕ್ಕೆ. ಜ್ಞಾನ ಅಂದ್ರೆ ಕಣ್ಣು ಕಿವಿ ಇದರಿಂದ ನೋಡಬಹುದು ಜ್ಞಾನ. ನಮ್ಮ ಉಪಗ್ರಹ ಎಂತ ಬೇಕಾದ್ರೆ ಆಗಲಿ, ಅದೆಲ್ಲ ಜ್ಞಾನದ ಕಟ್ಟಲ್ಲಿ ಬರ್ತದೆ. ನನಗೆ ದೇವರು, ನನಗೆ ಶಿವ ಅಂತ ಹೇಳಿದ್ರೆ ಅಥವಾ ಕೃಷ್ಣ ಅಂತ ಹೇಳಿದ್ರೆ ಮನೆಯಲ್ಲಿ ರೋಮಾಂಚನ ಆಗ್ತದೆ. ನನ್ನ ಮುಂದೆ ದೇವರು ಕಾಣ್ತಾನೆ, ತೋರಿಸಿಕೊಡ್ಲಿಕ್ಕೆ ಆಗುದಿಲ್ಲ. ಹೌದು, ಅಂತರಂಗದಲ್ಲಿ ಮೂಡುವುದು ವಿಜ್ಞಾನ. ವಿಜ್ಞಾನವು ಮಾತ್ರ ಹೇಳಿಕೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವು ಉದ್ಧರೇದಾತ್ಮನಾತ್ಮನ ಮಾಡಿದಾಗ ನಮ್ಮಲ್ಲಿ ವಿಜ್ಞಾನ ಮೂಡುತ್ತದೆ. ಇನ್ನೊಂದು ಸರಳ ಶಬ್ದವನ್ನು ಹೇಳಿದ್ರು ನಮ್ಗೆ ಗೊತ್ತಾಗ. ದೇವ ಅಂದ್ರೆ ದಿವ್ಯತಿ ದೀತಿ ದೇವ. ದಿವ್ಯತಿ ಇತಿ ದೇವ ಎಂಬುದಕ್ಕೆ ಉದಾಹರಣೆಗೆ ಸೂರ್ಯನನ್ನು ಹೇಳಿದ, ಹೊರಗೆ ಪ್ರಕಾಶ ಕೊಡುವುದು ಅಂತ. ಆದರೆ ನಮ್ಮ ಅಂತರಂಗದಿಂದ ಪ್ರಕಾಶ ಮಾಡುವುದು ದೇವ. ಅರ್ಜುನನಿಗೆ ಕೃಷ್ಣ ದೇವರೇ. ಯಾಕೆಂದ್ರೆ ಅವನ ಅಂತರಂಗದಲ್ಲಿ ಮೋಹದಿಂದ ಕರ್ತವ್ಯ ಮಾಡೋದು ಬೇಡ ಅಂದ್ರೂ ನಷ್ಟೋ ಮೋಹ. ಆ ನಷ್ಟ ಮೋಹ ಮಾಡಿದ್ಯಾರು? ಕೃಷ್ಣ ಅಲ್ಲ, ಭಗವದ್ಗೀತೆ ಉಪದೇಶ. ಅದರಲ್ಲಿ ಏನ್ ಬಂತು? ಎಲ್ಲಾ ಯೋಗ ಬಂತು, ಎಲ್ಲಾ ಇದು ಬಂತು, ಯಾವ ವಿಷಯವೂ ಬಿಡಲಿಲ್ಲ. ಸರ್ವೋಪನಿಷತ್ತು. ಉಪನಿಷತ್ತು ಅಂತ ಹೇಳಿದ್ರೆ ಜ್ಞಾನದ ರಾಶಿ. ದೋಗ್ಧ ಗೋಪಾಲನಂದನ. ಅವ ಗೋಪಾಲನಂದನ ದೋಗ್ಧ. ಅಲ್ಲಿ ಪಾರ್ಥ ಯಾಕೆಪ್ಪ? ಅವ ಕರುವಿಗೆ ಕಟ್ಟದಿದ್ರೆ ಅದು ದನ ಹಾಲು ಕೊಡುತ್ತಿಲ್ಲ. ಕರುವಿನ ಮೂಲಕ ದನ ಹಾಲು ಕೊಟ್ಟಿತ್ತು, ಕರು ಎಷ್ಟು ತಿಂತದೆ? ಎಳೆದು ಕಟ್ಟುವುದು ಬೇರೆ, ಅದರ ವಿಷಯ ನಾವು ಪುನಃ ಗಲಾಟೆ ಮಾಡಿಕೊಳ್ಳೋದು. ಹೌದು, ಕರುವಿಗೆ ಬೇಕಾದಾಗಿಂದ ಅದನ್ನು ನಾವು ಕುಡಿಬಹುದಲ್ಲ, ಕರುವಿಗಿಂತ ಹೆಚ್ಚು ಕುಡಿಬಹುದಲ್ಲ. ಕರೆಕ್ಟ್. ಈ ಭಗವದ್ಗೀತೆ ಉಪಯೋಗ ಕೃಷ್ಣ ಅರ್ಜುನಿಗೆ ಏನಾಗಿದೆ, ಅದಕ್ಕಿಂತ ಹೆಚ್ಚು ಉಪಯೋಗ ನೀವು ಮಾಡಿಕೊಳ್ಬಹುದು. ಅಲ್ಲ, ಒಂದು ಕಡೆಯಲ್ಲಿ ಹೆಚ್ಚು ಇಲ್ಲ, ಅವನಿಗೆ ನಷ್ಟ ಮೋಹ ಇದೆ ಸಾಕು. ನಮ್ಗೆ ನಮ್ಮ ನಷ್ಟ ಆಗಿಬಿಟ್ರೆ ಸಾಕು, ನಮ್ಗೆ ಜ್ಞಾನ ಬಂದ್ರೆ ಸಾಕು. ಆದ್ರಿಂದ ಇದೊಂದು ಪೂರ್ಣ. ಅದರ ಅಧ್ಯಯನ ಒಳ್ಳೆಯದು. ಎಲ್ಲರೂ ಮಾಡಬೇಕಾಗಿ ಹೇಳಿದ್ರೆ ನಾವು ಅದರ ಪ್ರಶ್ನೆಗೆ ಬರುವುದೇ ಇಲ್ಲ. ಯಾಕಂದ್ರೆ ಅವರನ್ನು ಬಿಟ್ಟದ್ದು. ಪುನಃ ನಾವು ಇಲ್ಲಿಗೆ ಬಂದ್ರೆ ಧರ್ಮ ಇಲ್ಲದಿದ್ದವನಿಗೆ, ಪಾಪನಾಶ ಆದವನಿಗೆ, ಶತ್ರುನಾಶ ಮಾಡಿದವನಿಗೆ, ಆರೋಗ್ಯ ಸರಿ ಇಲ್ಲದವನಿಗೆ ಭಗವದ್ಗೀತೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಭಗವದ್ಗೀತೆ ಆದ್ರೆ ನಮಗೆ ಭಗವದ್ಗೀತೆ ಓದಬೇಕಾದ್ರೂ ನಮ್ಮ ಹತ್ರ ಈ ಗುಣ ಇರಬೇಕು. ಅದು ವೃದ್ಧಿ ಆಗ್ತಾ ಹೋಗ್ಬೇಕು. ಓದಿದ್ದರಿಂದ ಲಾಭ ಅದೇ ವೃದ್ಧಿ ಆಗುವುದು. ಅಂದ್ರೆ ಈಗ ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ ಅಂತಂದ್ರೆ, ಧರ್ಮ ಮಾರ್ಗದಲ್ಲಿದ್ದು ನಾವು ಶತ್ರುವನ್ನು ಗೆದ್ದಿದ್ದು ಅಂದ್ರೆ ಒಳಗಿನ ಶತ್ರುಗಳು. ಹೌದು, ಹೊರಗೆ ನಮ್ಗೆ ಇಲ್ಲಿ ಯಾರಾದ್ರೂ ಗಲಾಟೆ ಮಾಡ್ತಾ ಇದ್ರೆ ಹೌದು. ಆಮೇಲೆ ಆರೋಗ್ಯವಲ್ಲಿ ಒಳ್ಳೆ ಆರೋಗ್ಯ ಇದ್ದು ಇದೆಲ್ಲ ಇದ್ದಾಗ ನೀವು ಈ ಭಗವದ್ಗೀತೆಯಿಂದ ನೀವು ಜ್ಞಾನವನ್ನು ಪಡೆದುಕೊಳ್ಬಹುದು. ಇದೆಲ್ಲ ಇಲ್ಲದಿದ್ರೆ ಅದು ಸ್ವಲ್ಪ ಅಂಶ ಇದ್ದಾಗ ನಮಗೆ ಭಗವದ್ಗೀತೆಯ ಅಧಿಕಾರ ಬರ್ತದೆ. ಅದು ಇಲ್ಲದಿದ್ದವರಿಗೆ ಅಧಿಕಾರ ಯಾವಾಗಲೂ ದ್ವೇಷವನ್ನೇ ಮಾಡುವವನಿಗೆ ಭಗವದ್ಗೀತೆ ಉಪದೇಶ ಮಾಡಿದ್ರೆ ಆದೀತ ಅಲ್ಲಲ್ಲ, ಅದೇ ಅಧಿಕಾರವೂ ಬರ್ತದೆ, ಮತ್ತೆ ಮನಸ್ಸು ಬರ್ಬೇಕಲ್ಲ. ಇದೆಲ್ಲ ನಾಲ್ಕು ಇದ್ರೆ ಚೂರು ಸರಿ ಇಲ್ಲದವನಿಗೆ ನಾವು ಗೀತೆ ಹೇಳಿದ್ರೆ ಏನಾಗ್ತದೆ?
ಅದೇ ಗಾಂಧಿಯವರು ಹೇಳಿದ್ರು, ನೀವು ಹಸಿದವರಿಗೆ, ವಿವೇಕಾನಂದರು ಹೇಳಿದ್ರು, ಹಸಿದವರಿಗೆ ಊಟವೇ ಕೊಡೋದು, ನೀನು ಭಗವದ್ಗೀತೆ ಕುತ್ಕೋಬಾರ 3 ಗಂಟೆ ಕೇಳಿದ್ರೆ ಕೊಡ್ತದೆ, ಮೊದಲು ಊಟ ಹಾಕಿ. ಹೌದು, ಇದು ಆ ತತ್ವದ ಇದು. ಮತ್ತೆ ಇದರಿಂದ ಏನು ಲಾಭ ಅಂದ್ರೆ ಅದೇ ಲಾಭ. ಧರ್ಮವೇ ಅಂತ ಹೇಳ್ತದೆ, ಪಾಪನಾಶ ಆಗ್ತದೆ, ಶತ್ರುನಾಶ ಆಗ್ತದೆ, ಆರೋಗ್ಯವಾಗಿರ್ತದೆ. ನಮಗೆ ಬದುಕಿನಲ್ಲಿ ಅಷ್ಟೇ ಹೌದು. ಇದ್ದಷ್ಟು ಸಮಯ ಆರೋಗ್ಯ, ಸಾಯುವುದು ಆರೋಗ್ಯದಿಂದ ಸಾಯಬೇಕು. ಅಂದ್ರೆ ಇದಲ್ಲ ಅಪಮೃತ್ಯು ಅಲ್ಲ, ಸಾಯಲಿಕ್ಕೆ ತಯಾರಾಗಬೇಕು. ಇದು ಜೀವನ. ಜೀವನದ ಪೂರ್ಣಕ್ಕೆ ಅಥವಾ ಜೀವನದ ನಂತರಕ್ಕೆ ಬೇಕಾದೆಲ್ಲವೂ ಬರುವುದು ಈ 4ರಿಂದ. ಆ 4 ಇಲ್ಲದ್ರೆ ಭಗವದ್ಗೀತೆ ಇಲ್ಲ, ಅದು ಇಲ್ಲ. ಆ 4 ಇದ್ರೆ ಭಗವದ್ಗೀತೆಯನ್ನು ಉಪಯೋಗ ಮಾಡಿಕೊಂಡು ಅದನ್ನು ಮತ್ತಷ್ಟು ವೃದ್ಧಿ ಮಾಡಿಕೊಳ್ಬಹುದು. ಅಲ್ಲ, ಮಗುವಿಗೆ ತಾಯಿಯ ಗರ್ಭದಲ್ಲಿ ಜನ್ಮ ಬಂದ್ರೆ ಅಲ್ಲೂ ಅದು ಮತ್ತೆ ಬೆಳೀತಾ ಹೋಗುದು. ಭ್ರೂಣವೇ ಬೆಳೆಯದಿದ್ರೆ ಮತ್ತೆ ಎಲ್ಲಿ ಬೆಳೀತದೆ? ಆ ಭ್ರೂಣ ಅಂತ ಹೇಳುದು ಅದೇ ಧರ್ಮ, ಇದು 4 ಅಂತ ಹೇಳುದು. ನಾವು 4 ಅಲ್ಲ, ಅದು ಒಂದೇ. ಆದ್ರಿಂದ ಇದರಿಂದ ಮತ್ತೆ ಆಗುವುದು ಒಂದೇ. ಇದನ್ನು ದೇವಿ ಭಾಗವತದಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಏನು ಅಂದ್ರೆ ಭೋಗ ಸ್ವರ್ಗ ಅಪವರ್ಗದ ಅಂತ ದೇವರನ್ನು ಪ್ರಾರ್ಥಿಸಿ ನಮಗೆ ಭೋಗ. ಭೋಗ ಅಂದ್ರೆ ಹೀನ ಅರ್ಥದಲ್ಲೆಲ್ಲ, ಕಾಮಭೋಗ, ಅಧಿಕಾರ. ಭೋಗ ಅಂದ್ರೆ ನಾವು ಬುಕ್ ಅಂದ್ರೆ ನಾವು ಅದನ್ನು ಸೇವಿಸಿ ಹಾಕಿದ ಕೂಡಲೇ ಬಹಳ ಒಂದು ಸಂತೋಷ ಆಗುತ್ತೆ, ಆರಾಮ. ಬಾಯಾಗಿ ಹೋಗೋರಿಗೆ ಒಂದು ಕೊಟ್ಟು ನೀರು ಕೊಟ್ಟರೆ ಅದು ಭೋಗ. ಹೌದು, ಕರೆಕ್ಟ್. ಈಗ ಊಟದ್ದು ನಿಜವಾದ ರುಚಿ ಗೊತ್ತಾಗೋದು ಹಸಿದವ ನೀರು ಒತ್ತಾಯ ಮಾಡಿ ಹಾಕಿದ್ರೇನು ಅಂತ. ಜೀವನವನ್ನು ನಾವು ಚೆನ್ನಾಗಿ ಅನುಭವಿಸಬೇಕು ಎಂಬುದು ಭಾರತ ಧರ್ಮದಲ್ಲಿ ಶ್ರೇಷ್ಠ. ತ್ಯಾಗ ಮಾಡಬೇಕು ಅಂತ ಹೊರಟ ಧರ್ಮಗಳು ಉಳಿಯಲಿಲ್ಲ. ಹೌದು, ಈ ಲೋಕ ಬೇಡ 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 ಅಂತ ಕಂಡ್ರೆ ಮಾಡಿ ಸನ್ಯಾಸ ತೆಗೆದುಕೊಳ್ಳುವುದು ಅವರಿಗೆ ಬಿಟ್ಟದ್ದು. ಆದ್ರೆ ಸನ್ಯಾಸವೇ ದಾರಿ ಅಲ್ಲ, ಭೋಗವೇ ದಾರಿ. ಭೋಗ ಎಂಬುದು ಹೀನ ಅರ್ಥದಲ್ಲಿ ಅಲ್ಲ. ಎಲ್ಲಾ ಶಬ್ದಗಳಿಗೆ ಹೀನ ಅರ್ಥ, ಮಧ್ಯಮ ಅರ್ಥ, ಉತ್ಕೃಷ್ಟ ಅರ್ಥ ಅಂತ. ಈಗ ಮನೆ ಕಟ್ಟುವುದು ಭೋಗಕ್ಕಾಗಿ ಅಂತ ಹೇಳಿದಾಗ ನಮ್ಮ ವಾಸ್ತು ಅಲ್ಲಿ ಮನೆ ಗೃಹ ಪ್ರವೇಶದಲ್ಲಿತ್ತು. ಇಲ್ಲಿ ದೇವರ ಸೇವೆ ಮಾಡಲಿಕ್ಕೆ ಇದು ಮನೆ ಬೇಕು, ಬೇರೆಯವರ ಮನೆಯಲ್ಲಿ ಆಗುದಿಲ್ಲ. ಅತಿಥಿ ಸತ್ಕಾರ ಮಾಡಬೇಕಾದ್ರೆ ಮನೆ ಬೇಕು, ಧರ್ಮಾಚರಣೆಗೆ ಮನೆ ಬೇಕು ಅಂತ ಹೇಳಿದ. ಹಾಗಾದ್ರೆ ನಾವು ಸುಖವಾಗಲಿಕ್ಕೆ ಮನೆ ಬೇಡ ಅಲ್ಲ, ಅದನ್ನು ವಿರೋಧಿಸಿ ಅಲ್ಲ ಇದು. ಅದರೊಂದಿಗೆ ಭೋಗ. ಆಮೇಲೆ ಸ್ವರ್ಗ ಎಂಬುದು ನಮ್ಮ ಪುರಾಣದ ಕಲ್ಪನೆ. ಅಲ್ಲಿ ದುಃಖದ ಸಂಪರ್ಕ ಇಲ್ಲದ ಸುಖ. ಇಲ್ಲಿ ಎಷ್ಟೇ ಭೋಗ ಇದ್ರು ಅಲ್ಲಿ ಒಂದು ಇದಾಗ್ತದೆ, ಒಳ್ಳೆ ಊಟ ಸಿಕ್ಕಿತು, ಒಂದು ಖರ್ಚು ಖಾರ ಆಗಿ. ಹೌದು, ಅದು ಏನೋ ಒಂದು ಚೂರು ಅದರಲ್ಲಿ ಇರ್ತದೆ. ಈ ಭೋಗ ಎಂಬಲ್ಲಿ ಸುಖ ದುಃಖಗಳ ಸಮ್ಮಿಶ್ರಣ ಅದು. ಹೌದು, ಏನಂದ್ರೆ ಅಧಿಕ ಯಾವುದು ಎಂಬುದರಿಂದ ಭೋಗ, ಅಧಿಕ ಯಾವುದು ಎಂಬುದರಿಂದ ರೋಗ. ರೋಗವು ಭೋಗವು ಒಂದೇ. ಹೌದು, ಅಂದ್ರೆ ಅನುಭವಕ್ಕೆ ಬರುವುದು ಅಷ್ಟೇ. ಈ ಅಧಿಕ ದುಃಖ ಅಂದ್ರೆ ಅನುಭವಕ್ಕೆ ಬಂದ್ರೆ ಅದು ರೋಗ ಆಯ್ತು, ಅಧಿಕ ಸುಖ ಅನುಭವಕ್ಕೆ ಬಂದ್ರೆ ಭೋಗ ಆಯ್ತು. ಆದ್ರೆ ಅದರಲ್ಲಿ ದುಃಖ ಇಲ್ಲ ಅಂದ್ರೆ. ಹೌದು, ಕರೆಕ್ಟ್. ಆದ್ರೆ ಸ್ವರ್ಗ ಮಾತ್ರ ಹಾಗಲ್ಲ. ಅಲ್ಲಿ ಅಷ್ಟು ಕಾಲಕ್ಕೆ ಒಂದೇ, ಅದು ಸುಖ ಮಾತ್ರ. ನಾ ಅಕ ಅಂತ ಅದಕ್ಕೆ ಸಂಸ್ಕೃತ ಭಾಷೆ ಹಾಕಿ ಅದಕ್ಕೆ ಅಕ ಅಂದ್ರೆ ದುಃಖ. ದುಃಖವೇ ಇಲ್ಲದಿರುವ ಸ್ಥಿತಿ. ಇದನ್ನು ಹಾಗಾದ್ರೆ ಹೇಗೆ ಅಂತ ನಾನು ಅರ್ಥ ಮಾಡಬೇಡ, ಏನ್ ಬೇಡ. ಸುಶುಕ್ತಿ ಅಂತ ಉಂಟು, ಕನಸು ಇಲ್ಲ, ಎಂತದಿಲ್ಲ, ಒಳ್ಳೆ ನಿದ್ದೆ ಬಂತು, ಗೊತ್ತುಂಟು, ಏನು ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆ ಇದ್ದಾಗ ಬಹಳ ಫ್ರೆಶ್ ಆಗಿದೆ ಅಂತ ಎತ್ತಬೇಕಾದ್ರೆ ಆ ಸುಶುಕ್ತಿ ಎಂಬುದು ಸಾಧಾರಣ ಆಯ್ಕೆಗೆ ಅರ್ಥ ಕೊಡುತ್ತದೆ. ಇನ್ನು ಮೋಕ್ಷ ಎಂಬುದು ನಾವು ಕಲ್ಪಿಸಬೇಕು. ಅಂದ್ರೆ ಇದು ಯಾವುದೂ ಜಂಜಾಟ ಇಲ್ಲದ ಸ್ಥಿತಿ. ಅದು ನಮಗೆ ಇಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೂ ಆಗುದಿಲ್ಲ. ಇಲ್ಲದನ್ನೆಂತದಪ್ಪ, ಊಟವೇ ಇಲ್ಲ, ಹಸಿವಾಗುವುದಿಲ್ಲ, ಅಲ್ಲ ಊಟವೇ ಇಲ್ಲ, ಅದೆಲ್ಲ ಬಿಡಿ. ಈಗ ರಾತ್ರಿ ಸುಷುಪ್ತಿಯ ಒಂದು ಇದನ್ನೇ ತೆಗೆದುಕೊಳ್ಳಿ, ಅಲ್ಲಿ ನಾನು ಎನ್ನುವಂಥದ್ದು ಇಲ್ಲಲ್ಲ, ಏನು ಅಂತಾನೆ ಗೊತ್ತಿಲ್ಲಲ್ಲ. ಆದ್ರೆ ಸುಖದ ಅನುಭವ ಉಂಟು, ನೆನಪುಂಟು. ಅದೇ ಸುಖದ ಅನುಭವ ಆಗುದು ನಾನು ಎಚ್ಚರ ಆದಾಗ ಮಾತ್ರ. ಎಚ್ಚರ ಆಗದೇ ಇದ್ರೆ ಅಲ್ಲಿ ಏನುಂಟು? ಅದೇ ಈ ಜಾಗೃತ ಸ್ವಪ್ನ ಸುಷುಪ್ತಿ ಎಂಬುದೇ ಆಧ್ಯಾತ್ಮಕ್ಕೆ ದೊಡ್ಡದಾದಂತಹ ಮುಖಗಳು. ಅದರ ಮೇಲೆ ನಾವು ಅರ್ಥ ಮಾಡಿಕೊಳ್ಳಿಕ್ಕೂ ಬೆಳಲಿಕ್ಕೆ ಹೋಗ್ತದೆ. ಇದು ಒಳ್ಳೆ ಮೋಕ್ಷ ಅಂತಂದ್ರೆ ನಾನು ಮೊನ್ನೆ ನಿಮ್ಮ ಹತ್ರ ಮಾತಾಡಿ ಈಗ ನಿಮ್ಮ ಹತ್ರ ಮಾತಾಡುವಾಗ ನನಗೆ ಆ ಕಲ್ಪನೆಗೆ ಬರುವುದು ಮೋಕ್ಷ ಅಂತಂದ್ರೆ ಅದೇ. ಅಂದ್ರೆ ನಾನು ಇಲ್ಲ, ದೇವರು ಇಲ್ಲ, ಏನೂ ಇಲ್ಲ, ಒಂದು ಶೂನ್ಯ ಸ್ಥಿತಿ. ಶೂನ್ಯವ ಎಂತರ. ಆದ್ರೆ ಅದು ಸುಖವಾಗಿತ್ತು ಅಂತ ನಮಗೆ ಮತ್ತೆ ಗೊತ್ತಾಗ್ತದೆ. ಅಂದ್ರೆ ನೀವು ಆಗ ಸುಖವ ದುಃಖ ಗೊತ್ತಿಲ್ಲದಿದ್ರು ಹೌದು ನಮ್ಗೆ ಗೊತ್ತಾಗ್ತದೆ. ಈಗ ಒಂದು ಮಗು ಎಳೆಯ ಪ್ರಾಯದಲ್ಲಿ ಅದು ಹಿಂದೆ ಪುಣ್ಯ ಮಾಡಿತ್ತು ಅಂತ ನಮ್ಗೆ ಗೊತ್ತಾಗ್ತದೆ, ಅದು ಪಾಪ ಮಾಡಿತ್ತು ಅಂತ
ಅಂತ ಗೊತ್ತಾಗ್ತದೆ. ಜ್ಯೋತಿಷ್ ಶಾಸ್ತ್ರ ಹೇಳಿ ಹೌದು. ನಮ್ಗೆ ಗೊತ್ತಾಗ್ತದಿಲ್ಲ. ಅವ ಎಂತದೋ ಮಾಡಿದ್ದಾನೆ, ಅವನ ಮುಖ ನೋಡುವ ಗೊತ್ತಾಗ್ತದೆ ಅಂತ. ಈಗ ಸಣ್ಣ ಮಕ್ಕಳಾಗಿ ಅದು ಆ ಮೋಕ್ಷದ ಕಲ್ಪನೆಯೂ ಹೌದು, ನಮ್ಗೆ ಅದು ಗೊತ್ತಾಗುವಂತದ್ದು ಹೌದು. ಅದೇ ಗೊತ್ತಾಗಬೇಕು ಅಂತಾದ್ರೆ ನಮ್ಗೆ ಎಚ್ಚರ ಆಗಬೇಕು. ಅಲ್ಲಲ್ಲ, ನಾನು ಅದೇ ಹೇಳುದು, ಹಿಂದಿನ ಜನ್ಮ ಗೊತ್ತಿಲ್ಲ, ಆದ್ರೆ ಪುಣ್ಯ ಪಾಪಗಳ ಮೇಲೆ ಹಿಂದಿನ ಜನ್ಮ ಅವನು ಕೆಟ್ಟದ್ದು ಮಾಡಿದ್ದಾನೆ, ಒಳ್ಳೆಯದು ಮಾಡಿದ. ಹಾಗೆ ಆ ನಿದ್ದೆಯಲ್ಲಿ ಏನಾಗಿದೆ ಗೊತ್ತಿಲ್ಲ, ಎಚ್ಚರದ ಗೊತ್ತಾಗ್ತದೆ, ಸುಖವಾಗಿದ್ದೆ ಅಂತ. ಅಷ್ಟೇ, ಅದು ಊಹನೆಗೆ ಸಿಗುವುದಿಲ್ಲ. ಅದರಿಂದ ಮೋಕ್ಷಕ್ಕೆ ಹೋಗ್ಬೇಕು, ಹೋದ್ರೆ ಹೇಳಿಕ್ ಬರುದಿಲ್ಲ. ಇದು ಒಳ್ಳೆ ವಿನೋಮ ತಮಾಷೆ ಹೇಳ್ತಿದ್ರು, ಉಪ್ಪಿನ ಗುಂಡೆಯನ್ನು ಸಮುದ್ರಕ್ಕೆ ಹಾಕಿದ್ರೆ ಅದು ಆಳ ನೋಡ್ತದೆ, ಅದು ಅದಕ್ಕೆ ಆಳ ಹೇಳಲಿಕ್ಕೆ ಬರುದಿಲ್ಲ. ಕರೆಕ್ಟ್. ಆಳದವರೆಗೆ ಹೋಗಿದೆ, ಆಳ ಒಂದು ಸಮುದ್ರದ ಆಳ ಅಳಿಲಿಕ್ಕೆ ಉಪ್ಪಿನ ಗೊಂಬೆಯನ್ನು ಹಾಕಿ. ಯಾರಿದೆ ಹೇಳಿದ್ದು? ವಿನೋಬ ಅಲ್ಲ, ಬೇರೆಯವರು ಹೇಳಿದಾಗ ಅದೊಂದು ಉದಾಹರಣೆ. ನಾವು ಕರಗಿ ಹೋಗಿ ಬಿಡ್ತೇವೆ, ಮತ್ತೆಂತ ಮಾಡುದು? ಸಮುದ್ರದಲ್ಲಿ ಲೀನ ಆಗಿಬಿಟ್ರೆ ಗಂಗೆ ಇಲ್ಲ, ಯಮುನೆ ಇಲ್ಲ, ಹೌದು, ಕೊಳಕು ನೀರು ಇಲ್ಲ, ಕೊಳಚೆ ನೀರು ಇಲ್ಲ, ಎಂತದಿಲ್ಲ, ಸಮುದ್ರ ಅಷ್ಟೇ. ಈಗ ಸಮುದ್ರದಲ್ಲಿ ಸಮುದ್ರ ಒಂದು ಗುಣ ಲಕ್ಷಣ ಹೇಳ್ತೇವೆ ನಾವು. ಆದ್ರೆ ನಮ್ಮ ಮೋಕ್ಷಕ್ಕೆ ಅದನ್ನು ಶುದ್ಧವಾಗಿ ತೆಗೆದುಕೊಂಡ್ರೆ ಅದೇ ಮೋಕ್ಷ. ನಾವು ಇಲ್ಲದಿರುವುದು ಅಂತ ಹೇಳಿದ್ರೆ ಅಷ್ಟೇ. ಹೌದು, ಗಂಗೆ ಯಮುನೆ ಇಲ್ಲದ್ದು ಸಮುದ್ರ ಇಲ್ಲ ಅಂತ ಹೇಳಲಿಕ್ಕೆ ಹುಚ್ಚ ಅಲ್ವಾ? ಉಂಟು ಉಂಟಲ್ವಾ? ಅದು ಸೇರಿ ಹೋಗುವುದು, ಸಕ್ಕರೆ ನೀರಿನಲ್ಲಿ ಸೇರಿ ಹೋಗುವುದು ಇತ್ಯಾದಿಗಳು. ಇದನ್ನು ಬಿಟ್ಟರೆ ನಾವೀಗ ಇದಕ್ಕೆ ಚೌಕಟ್ಟು ಇದೆ. ಇದು 4 ನಮಗೆ ಇದ್ರೆ ಮಾತ್ರ ನಾವು ಭಗವದ್ಗೀತೆ ಅಧ್ಯಯನ ಮಾಡಬಹುದು. 4 ಬೆಳೀತಾ ಹೋಗ್ಲಿಕ್ಕೂ ಅದೇ ದಾರಿ. ಆ 4 ಪೂರ್ಣವಾಗುವಂತಹ ಒಂದು ಸ್ಥಿತಿ ಇದ್ರೆ ಅದು ಮೋಕ್ಷ, ಅದಕ್ಕೂ ಅದೇ ದಾರಿ. ಆದ್ರಿಂದ ಪ್ರಾರಂಭ ಮಧ್ಯ ಅಂತ್ಯಕ್ಕೂ ಈ ಒಂದು ಶ್ಲೋಕ ಹೆಸರುಗಳನ್ನು ನಾವು ಗಮನವಾಗಿ ಇಟ್ಟುಕೊಳ್ಳುವ. ಧರ್ಮ, ಪಾಪ, ಶತ್ರು, ಆರೋಗ್ಯ, ಅರೋಗ. ರೋಗ ಇಲ್ಲದಿರುವುದು, ನಿಜವಾಗಿ ರೋಗ ಇಲ್ಲದಿರುವುದಕ್ಕೆ ಒಂದು ಶಬ್ದ ಇಲ್ಲ. ರೋಗ ಎಂಬುದೇ ಶಬ್ದ. ನಿರೋಗ, ಅರೋಗ, ನಾ ಇಲ್ಲ ಅಂತ. ಹೌದು, ಇದನ್ನು ಸಂಸ್ಕೃತದಲ್ಲಿ ಬಹಳ ಉಂಟು. ಧರ್ಮ ಎಂಬುದೇ ಶಬ್ದ, ಅಧರ್ಮಕ್ಕೆ ಶಬ್ದ ಇಲ್ಲ. ನಾ ಧರ್ಮ, ಅಧರ್ಮ. ನೀನು ಧರ್ಮ ಮಾಡಲಿಲ್ಲ, ಅಧರ್ಮ. ಅಧರ್ಮಕ್ಕೆ ಶಬ್ದ ಇಲ್ಲ. ಪುಣ್ಯಕ್ಕೆ ಪಾಪ ಉಂಟು, ಪುಣ್ಯ ಬೇರೆ ಪಾಪ ಬೇರೆ ಅಂತ ಗೊತ್ತಾಗ್ತದೆ. ಪುಣ್ಯ ಇರದೇ ಇರುವುದು ಪಾಪ ಅಲ್ಲ, ಹೌದು, ಕರೆಕ್ಟ್, ಅದು ಬೇರೆ. ಆದ್ರೆ ಧರ್ಮಕ್ಕೆ ಇಲ್ಲ, ರೋಗಕ್ಕೆ ಇಲ್ಲ, ರೋಗಕ್ಕೆ ವಿರುದ್ಧವಾದ್ದೇ ಇಲ್ಲ. ಹೌದು, ಯಾವ ಅಲ್ಲ, ರೋಗ ಇಲ್ಲದಿರುವುದು ಆರೋಗ್ಯ, ರೋಗ ಇಲ್ಲದಿರುವುದು ಸುಖ, ಅಷ್ಟೇ. ಅದನ್ನು ಮಾಡಿದ್ರೆ ಈ ಚೌಕಟ್ಟಿನ ಮೇಲೆ ಭಗವದ್ಗೀತೆಯನ್ನು ನಾವು ಅದು ಎಷ್ಟು ಹೇಳಿದ್ರೂ ಮುಗಿಯುವುದಿಲ್ಲ. ಹೌದು, ಎಷ್ಟು ಕಡಿಮೆ ಹೇಳಿದ್ರೂ ಅದು ಸರಿ. ಹೌದು, ಈಗ ನಾವು ಒಂದು ಮಾತಿನಲ್ಲಿ ಹೇಳಿದ್ರು ಅದು ಸರಿ ಸರಿ, ಹೌದು. ಅಥವಾ ತಿಂಗಳನ್ಗಟ್ಲೆ ಮಾತಾಡಿದ್ರು ಮಾತಾಡಬಹುದು. ಅದು ನಿಮ್ಗೆ ಯಾವುದು ಬೇಕು ಗೊತ್ತಿಲ್ಲ. ನಮ್ಮ ಶ್ರೀಧರವರು ಕರ್ಮಣ್ಯವಾದಿ ಕಾಲಸ್ಥೆ ಇಟ್ಕೊಂಡಿದ್ದಾರೆ, ಇರ್ಲಿ, ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅವರಿಗೆ ಬಿಟ್ಟದ್ದು. ಅವ್ರಿಗೆ ಇನ್ನೂ ಹೇಳಿದ್ರೆ ಅದನ್ನು ಕೇಳ್ತಾರೆ, ಅದನ್ನು ಪುನಃ ಕೇಳ್ತಾರೆ. ನನಗೆ ಅವರು ಮಾತಾಡಿ ಸಿಗುತ್ತುಂಟಾ ಕರ್ಮಣ್ಯವಾದಿ ಕಾಲಸ್ಥೆ ಅಂತ ಹೇಳಿ ನಾನು ಹೇಳಿದ್ರೆ ಕೇಳ್ತಾರೆ. ನಾನು ಹೇಳಿದ್ರೆ ನನಗೆ ಗೊತ್ತುಂಟಾ ಗೊತ್ತಿಲ್ಲ. ಈಗ ನಮ್ಮ ಶಾಲೆ ಅದಾಗುವಾಗ ನಾನು ಒಂದು ಅಲ್ಲಿ ಇದು ಶಾಲೆಗೆ ಒಂದು ಧ್ಯೇಯವಾಕ್ಯ ಅಂತ ಇರ್ತದೆ, ನಹಿ ಜ್ಞಾನೇನ ಸದೃಶಂ ಅಂತ ಕೊಟ್ಟೆ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸರಿಯಾದ ಯಾವುದೂ ಇಲ್ಲ ಅಂತ. ಅದನ್ನು ಯಾರ ಬುದ್ಧಿವಂತರು ಅವಾಗ ಅರ್ಥ ಗೊತ್ತಿದ್ರು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಅಂತ ಹೇಳಿದ್ರು. ಅಲ್ಲಿಗೆ ಅದರ ಅರ್ಥ ಕಡಿಮೆ ಆಯಿತು. ಹೌದು, ಪವಿತ್ರವ ಅಪವಿತ್ರವ ಅಲ್ಲ, ನಹಿ ಜ್ಞಾನೇನ ಸದೃಶಂ, ಕರೆಕ್ಟ್. ಇಷ್ಟು ಮಾತ್ರ ಸಾಕು. ಅದನ್ನು ಸಾಲದು ಅಂತ ಹೇಳೋರಿಗೆ ಅದು ಅರ್ಥ ಆಗಲಿಲ್ಲ ಅಂತ. ಅದೇ ಅಷ್ಟು ಬೇಕಾಂತ ಇಲ್ಲ. ಆಗ ನಮಗೆ ಓಂಕಾರದ ಬರುದು. ನಿಮಗೆ ಓಂಕಾರದ ಒಂದು ಸಿದ್ಧಿ ಆದ್ರೆ ಯಾವುದೂ ಬೇಡ, ಶಬ್ದವೂ ಬೇಡ, ಎಂಥದ್ದು ಬೇಡ ಅಂತ ಹೇಳ್ತಾರೆ. ಅದು ವೇದದ ಒಂದು ಮಂತ್ರ ಇದೆ. ವೇದಾದವು ಸ್ವರ ಪ್ರೋಕ್ತವು. ವೇದ ಅನಂತ ಉಂಟು, ಆದ್ರೆ ಎಂಥದ್ದು ಸ್ವರ ಅಂತ ಹೇಳ. ಅದು ಸ್ವರ ಓಂ ಅಂತ ನಾವು ಹೇಳುವುದ ಏನು, ಅದು ಸ್ವರ ಎಂತದ್ದು ನಮ್ಗೆ ಗೊತ್ತಿಲ್ಲ. ಆ ಸ್ವರದ ಬಗ್ಗೆಯೂ ಬೇಕಾದಷ್ಟು ಸ್ವರ ಒಂದು ಉಂಟು, ಸ್ವರದಿಂದಲೇ ಎಲ್ಲ ಹುಟ್ಟಿದ್ದು ಅಂತ ಹೇಳ್ತಾನೆ ವೇದ ಅಂತ ಬಿಡೋಣ ನಾವು. ಹಾಗಾಗಿ ಭಗವದ್ಗೀತೆಯನ್ನಾಗಲಿ ಇದೇ ಈ ರೀತಿಯ ಒಂದು ಪೂರ್ಣವಿದಂ ಎಂಬ ಚೌಕಟ್ಟಿನಲ್ಲಿಯೋ ಅಥವಾ ನಮ್ಮ ಜೀವನದಲ್ಲಿ ನಾವು ಸಾಧಿಸಬೇಕಾದ ಧರ್ಮ ವರ್ಧನೆ, ಪಾಪನಾಶ, ಶತ್ರುನಾಶ, ಆರೋಗ್ಯವರ್ಧನೆ ಅದೇ ಬೆಳಿಗ್ಗೆ ನಾನು ಏನ್ ಮಾಡಬೇಕು ಅದನ್ನು ಮಾಡಿದ್ರೆ ಆರೋಗ್ಯ. ಅದು ಹೇಗಾದ್ರೂ ಆಗ್ತದೆ ಎಂಬುದು ಇದಲ್ಲ, ಅದು ಬೇಕೆ. ಅದನ್ನು ನಾವು
ಗೌಣ ಅಂತ ನಾನು ದೊಡ್ಡ ಜಪತಪ ಮಾಡೋದು ಮಾತ್ರ ಮುಖ್ಯ, ಅದು ಮುಖ್ಯ ಅಲ್ಲ ಅಂತ ಹೇಳಿದ್ರು ಒಪ್ಪುವುದಿಲ್ಲ. ಹೌದು, ಒಪ್ಪುವುದಿಲ್ಲ, ಲೋಕ ಒಪ್ಪುವುದಿಲ್ಲ. ಅದರಿಂದ ಈ 4 ಮಾತ್ರ ಬಹುಮಟ್ಟಿಗೆ ಪೂರ್ಣತೆಯನ್ನು ಕೊಡ್ತದೆ. ವ್ಯಕ್ತಿಗೂ, ಸಮಾಜಕ್ಕೂ, ವಿಶ್ವಕ್ಕೂ, ಎಂಥದಕ್ಕೂ ಪೂರ್ಣತೆಯನ್ನು ಕೊಡ್ತದೆ. ಆದ್ರೆ ಯಾಕೋ ಈ ಲೋಕದ ಕ್ರಮ ಅಂದ್ರೆ ಅದು ಪೂರ್ಣ ಆಗ್ಲಿಕ್ಕೆ ದೇವರು ಬಿಡುವುದಿಲ್ಲೋ. ಪುಣ್ಯದೊಟ್ಟಿಗೆ ಪಾಪ, ಧರ್ಮದೊಟ್ಟಿಗೆ ಅಧರ್ಮ, ಈ ಶತ್ರುನಾಶದೊಟ್ಟಿಗೆ ಸೋಲು, ಶತ್ರುನಾಶವಾಗಿ ಒಯ್ಯೋನೆ ರೋಗದೊಟ್ಟಿಗೆ ಆರೋಗ್ಯ ಇರ್ತದೆ. ಅದಕ್ಕೆ ಇದು ದೇವಮಾತ್ಮಲ್ಲಿ ಒಂದಿಂಥದ್ದು ಹೇಳಿದ್ರು ಅಂತ ಹೇಳಿದ್ರೆ, ತ್ರಿಗುಣವು ನನ್ನದೇ, ಇದು ಜಗತ್ತ ಲೋಕ ಇರ್ಲಿಕ್ಕಾಗಿ ನಾನು ಇದನ್ನು ಮಾಡಿದ್ದು, ಅದು ನಿಜವಾಗಿ ಇಲ್ಲ. ಇದಕ್ಕೆ ಹೋಗುವಾಗ ಇಲ್ಲಿ ಸುಮಾರು ನಮ್ಗೆ ಇನ್ನೊಂದು ಬಹಳ ದೊಡ್ಡ ಇದಕ್ಕೆ ನಾವು ಮಾಡಬೇಕಾಗುತ್ತೆ, ಅದು ಬೇಕಾಗಿಲ್ಲ, ಗೊತ್ತಿಲ್ಲ, ಧರ್ಮ ಇಲ್ಲ ಅಂತ ಹೇಳಬೇಕಾದ್ರೆ ಅಷ್ಟಕ್ಕೆ ಹೋಗ್ಬೇಕು. ಅದು ಎಲ್ಲವೂ ತಾತ್ಕಾಲಿಕವಾಗಿ ಕಾಣುವುದು. ನಾವು ಒಂದು ಸ್ವಲ್ಪ ಇದನ್ನು ಇದಕ್ಕೆ ಸಂಬಂಧಪಟ್ಟ ಕೇಳುವ, ಇದು ಸತ್ಯ ಅಲ್ಲ. ನಾನು ಧರ್ಮಿಷ್ಠ, ನಾನು ಅಧರ್ಮಿ, ಸತ್ಯ ಅಲ್ಲ, ತಾತ್ಕಾಲಿಕ. ಈಗ ಅಧರ್ಮ ಮಾಡ್ತಾನೆ, ಅವನನ್ನು ಅಧರ್ಮಿ ಗಲ್ಲಿಗೆ ಏರಿಸುವ. ಆದ್ರೆ ಅಧರ್ಮಿ ಅಲ್ಲ, ಅಧರ್ಮ ಮಾಡಿದ ಇನ್ನೇನಾಗ್ಬೋದು, ಬಹಳ ಧರ್ಮಿಷ್ಠನಾಗ್ಬೋದು. ಈ ಜಗತ್ತಿನ ಕಾಣುವುದೆಲ್ಲವೂ ಅದಕ್ಕೆ ಮಿಥ್ಯಾ ಅಂತ ಹೇಳಿದ ಒಳ್ಳೆ ಕೆಲವರಿಗೆ ಸಿಟ್ಟು ಬಂತು. ಮಿಥ್ಯಾ ಅಂದ್ರೆ ಸುಳ್ಳು ಅಂತ. ಸುಳ್ಳಲ್ಲ, ಅದು ತಾತ್ಕಾಲಿಕ ಸತ್ಯ. ನಾನು ಇಂಥವ ಎಂಬುದು ಹುಟ್ಟಿ ನಾಮಕರಣ ಮಾಡಿದ ಮೇಲೆ ವಿನಃ ಮತ್ತೆ ನನ್ನ ಎಲ್ಲ ವ್ಯವಹಾರವು ನನ್ನ ಹೆಸರಿನ ಮೇಲೆ. ಕೋರ್ಟಿನ ರೆಕಾರ್ಡ್ ಯಾರು ಇಂಥವ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಆದ್ರಿಂದ ಅದಕ್ಕೆ ವ್ಯಾವಹಾರಿಕ ಸತ್ಯ ಎಂಬುದನ್ನು ನಾವು ಸುಳ್ಳು ಅಂತ ಹೇಳುವುದಲ್ಲ, ಆದ್ರೆ ಅದು ಸತ್ಯ ಅಲ್ಲ, ಅದು ಮಿಥ್ಯಾ, ತಾತ್ಕಾಲಿಕ. ನಮ್ಮ ಬಾಲ್ಯ, ಯೌವನ, ಇದೆಲ್ಲ ಹಾಗೆಯೇ ದೇಹವನ್ನೂ ಅದನ್ನೇ ಭಗವದ್ಗೀತೆಯನ್ನು ನಾನು ಇಲ್ಲಿಯೇ ನೆನಪಿಟ್ಟುಕೊಳ್ಳುವ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ನಾನು ಎಂಬುದು ಸತ್ಯ, ಆದ್ರೆ ಈ ದೇಹ ಎಂಬುದು ಸತ್ಯ ಅಲ್ಲ. ಅದೆಂತದ್ದು ಮಾಡಿದ್ರೆ ಸತ್ಯ ಅಲ್ಲ ಅಲ್ವಾ? ನಾನು ಎಷ್ಟು ಅಂಗಿ ಹೋಲಿಸಿದೆ, ಎಷ್ಟು ಅಂಗಿ ಹೋಯಿತು ಗೊತ್ತುಂಟ? ಕರೆಕ್ಟ್. ನನ್ನ ಅಂಗಿ ವಸ್ತು ಬಂದಾಗ ನನಗೆ ಬಹಳ ಖುಷಿ ಆಯಿತು, ಅದು ಹಳದ ಮೇಲೆ ತೆಗೆದು ಬಿಸಾಡಿದೆ. ಇನ್ನೊಂದು ಬಂದಾಗ ಇದಾಯಿತು. ಹೀಗೆ ಈ ದೇಹಗಳು ಏನಾಗ್ತವೆ, ಬದಲಾವಣೆ ಆಗ್ತಾ ಹೋಗ್ತದೆ. ಅದು ಭಗವದ್ಗೀತೆ ಕೃಷ್ಣನು ಅಷ್ಟು ಚೆನ್ನ ಮಾಡಿ ಹೇಳ್ತಾನೆ. ಯಾರನ್ನು ಹೇಳುವಾಗ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ತಥಾ ಇದು ಅನ್ಯಾನಿ ಗೃಹ್ಣಾತಿ ನರೋಪರಾಣಿ. ದೇಹವನ್ನು ಇನ್ನೊಂದು ಹುಟ್ಟು ಸಾವುಗಳನ್ನೇನು ಹೇಳೋದು ನಾವು ಸಾವಿಗೆ ಹೆದರುವುದು ಯಾಕೆ, ಹುಟ್ಟುವುದಕ್ಕೆ ಸಂತೋಷ ಪಡುವುದು ಯಾಕೆ? ಅದು ಜ್ಞಾನ. ಆ ಜ್ಞಾನಕ್ಕೆ ಇದೆಲ್ಲ ಮಾರ್ಗ. ಇಂತಹದ್ದು ಬೇಕಾದಷ್ಟು ವಿಷಯಗಳಿವೆ. ಅದನ್ನು ಹೇಳಿಕೊಂಡು ನಾವು ಈ ಭಗವದ್ಗೀತೆಯ ವಿಷಯಕ್ಕೆ ಬರುವುದಿದ್ರೆ ಮೊದಲನೇ ಅಧ್ಯಾಯವನ್ನು ಹೇಳ್ತದೆ. ಈ ಒಂದೊಂದು ಶ್ಲೋಕಗಳು ನಾವು ಎಷ್ಟು ವಿಸ್ತಾರ ಮಾಡಬಹುದು. ಆ ಮೊದಲನೇ ಅಧ್ಯಾಯದ 2-3 ಶಬ್ದಗಳು ಬಹಳ ಚೆನ್ನಾಗಿದೆ. ಈಗ ಇಲ್ಲಿ ಒಂದು ನನಗೆ ಪ್ರಶ್ನೆ ಉಂಟು ನೋಡಿ, ಏನು ಅಂತಂದ್ರೆ ಭಗವದ್ಗೀತೆ ಏನು ಉಪದೇಶ ಆಗಲಿಕ್ಕೆ ಕಾರಣ, ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಅರ್ಜುನನಿಗೆ ಮೋಹ ಕವಿಯಿತು. ಕರ್ತವ್ಯ ಮಾಡ್ಲಿಕ್ಕೆ ಹಿಂದೆ ಹೋಗುದು. ಹೌದು, ಮಗು ಕಲಿಯುವುದಿಲ್ಲ ಅಂದ್ರೆ ತಂದೆ ತಾಯಿ ಕಲಿಯಬೇಕು ಅಂತ ಹೇಳುದಿಲ್ವಾ? ಹೇಳ್ತಾರೆ. ಉಪದೇಶ ಮಾಡ್ಬೇಕಾ ಬೇಡ? ಬೇಕು. ಮಗು ಕಲಿತಾ ಇದ್ರೆ ಉಪದೇಶ ಬೇಕಾ? ಬೇಡ. ಅವರ ಕೆಲಸ ಮಾಡ್ತಾ ಇದ್ರೆ ಉಪದೇಶ ಬೇಕಾ? ಬೇಡ. ಆ ಉಪದೇಶ ಕೃಷ್ಣ ಮಾಡಿದ್ರೆ ಅಷ್ಟೇ. ಅಲ್ಲಲ್ಲ, ಆದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಅರ್ಜುನನಂತ ಒಬ್ಬ ಅರ್ಜುನನಿಗೆ ಈ ಮೋಹ ಬಾಧಿಸಿದ್ದು ಯಾಕೆ ಅಂತ. ಈಗ ಅವನು ನರೋತ್ತಮ, ನರನಾರಾಯಣರಲ್ಲಿ ಒಬ್ಬ, ಅವನು ನರೋತ್ತಮ ಅಂತ ನಾವು ಹೇಳ್ತೇವೆ. ಹಾಗಿದ್ರೆ ಅವನಲ್ಲಿ ಈ ಮೋಹ ಬಂದು ಹೇಗೆ? ಈಗ ಮೊದಲಿಗೆ ಪ್ರಾಸ್ತಾವಿಕಕ್ಕೆ ನೀವು ಹೇಳುವಾಗ ಅರ್ಜುನ ಒಂದು ಗುಣವನ್ನು ಹೇಳಿದ್ರಿ, ಆದ್ರೆ ಈ ಅಂತವನಲ್ಲಿ ಈ ಒಂದು ಕೊರತೆ ಹೇಗೆ ಮೂಡಿ ಬಂತು? ಇದಕ್ಕೆ ಕಾರಣ ಏನು? ಇದೇ ವಿಶ್ವ. ವಿಶ್ವ ಅಂದ್ರೆ ಏನು ಅಂತ ಹೇಳಿದ್ರೆ ಯಾವುದರಲ್ಲಿಯೋ ಅಹಂ ಮತ್ತೆ ಮಾಮ ಬರ್ತದೆ. ಕರೆಕ್ಟ್, ಹೌದು. ಈಗ ನನ್ನ ಅಂಗಿಗೆ ಯಾರಾದ್ರೂ ಕೆಲಸ ಮಾಡಿದ್ರೆ ನನಗೆ ಸಿಟ್ಟು ಬಂದು ಅವನಿಗೆ ನಾನು ಬಾರಿಸುವುದಿಲ್ಲ. ಹೌದು. ಅವನ ಅಂಗಿಗೆ ಮಾಡಿದ್ರೆ ನಾನು ಬಾರಿಸುವುದಿಲ್ಲ. ಯಾಕೆ? ಇದು ಇಲ್ಲಿ ಎಂತದುಂಟು? ಮಾಮ ಮತ್ತೆ ಅಹಂ. ನೀನ್ ಎಂತ ಮಾರ ಅಂತ ಕೇಳಿದ್ರೆ ಇಟ್ಟು ಬರುತ್ತೆ, ಅವನಿಗೆ ಬೈದ್ರೆ ನನಗೆ ಇಟ್ಟು ಬರುದಿಲ್ಲ. ಒಬ್ಬ ರಂಗನಾಥ ದೊಡ್ಡ ಪಟಿಕಂತ ಯಾರಾದ್ರೂ ಹೇಳಿದ್ದು ಕೇಳಿದ್ರೆ ಅವರ ನಾನು ಈಗಲೇ ಹೋಗಿ ನೋಡ್ತೇನೆ ಅಂತ ಹೇಳುವಷ್ಟು ಸಿಟ್ಟು ಬರ್ತದೆ, ಬರುವುದಿಲ್ಲ. ಹೌದು. ಅದು ಎಂತದ್ದು?
ಬೈಯೋನು ಬೈತಾರೆ, ಹೊಗಳ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ಭಗವದ್ಗೀತೆಯಿಂದ ಬರಬೇಕಾದ ಲಾಭ. ಓ, ಆ ಲಾಭಕ್ಕೆ ಇದು ಎಲ್ಲಿಂದ ಬಂತು ಅಂತ ಹೇಳಿದಾಗ ನಮ್ಗೆ ಅಚನಾನಂದ ಅಂತ ಒಬ್ಬರಿದ್ರು. ಅವರು ಒಂದ್ಸಲ ಹೊರಟ್ರಂತೆ, ಇದು ಮಾಯೆ ಅಂದ್ರೆ ಏನು ನೋಡ್ಲಿಕ್ಕೆ ಹೋಗುವ ಅಂತ. ಅದಕ್ಕೆ ಅವರ ಗುರುಗಳೇ ನೋಡು, ಮಾಯೆ ನೋಡಲಿಕ್ಕೂ ಬೇಡ, ಬದುಕೋದು ಬೇಡ, ಮಾಯೆ ಅತೀತವಾದ ಏನು ಅಂತ ನೋಡು, ಆಗ ಮಾಯೆ ತನ್ನಷ್ಟಕ್ಕೆ ತೊಲಗಿ ಹೋಗ್ತದೆ. ಕರೆಕ್ಟ್. ಈ ಬೆಳಿಗ್ಗೆ ಚಳಿಗಾಲದಲ್ಲಿ ಎಲ್ಲ ಹಿಮ ಬಿದ್ದರೆ ಅದನ್ನು ಗುಡಿಸ್ಲಿಕ್ಕೆ ಹೋಗಬೇಡ. ಬಿಸಿಲು ಮೂಡುವ ಹಾಗೆಯೋ ಅಥವಾ ನೀನು ಇಲ್ಲಿ ಬೆಂಕಿಯೋ ಮಾಡಿದ್ರೆ ಅಷ್ಟು ತಡಕ ತನ್ನಷ್ಟಕ್ಕೆ ಹೋಗ್ತದೆ. ಜ್ಞಾನದಿಂದ ಅದು ಹೋಗ್ತದೆ. ಅರ್ಜುನನಿಗೆ ಹೇಗೆ ಬಂತು, ನನಗೆ ಹೇಗೆ ಬಂತು, ಅವನಿಗೆ ಯಾಕೆ ಬಂತು, ಇದು ಯಾವ ಪ್ರಶ್ನೆಯೂ ವಿಶ್ವದಲ್ಲಿ ಉತ್ತರಿಸಲಿಕ್ಕೆ ಆಗುವುದಿಲ್ಲ. ಅಥವಾ ಅದನ್ನು ನಾವು ಕೇಳಿಕೊಂಡು ಹೋಗುವುದರಿಂದ ನಮಗೆ ಪ್ರಯೋಜನವೂ ಇಲ್ಲ. ಕರೆಕ್ಟ್. ನನಗೆ ಯಾಕೆ ಹೀಗೆ ಆಯ್ತು ಅಂತ ಹೇಳಿದಾಗ ನನಗೆ ಮೋಹ ಉಂಟು ಮಾರ ಅಂತ ಹೇಳಿದ್ರೆ ಸಾಕು. ಸಾಕು, ಅಷ್ಟೇ. ಮೋಹ ಹೇಗೆ ಬಂದಿದೆ ನಮಗೆ, ಈ ಪ್ರಶ್ನೆಗೆ ಉತ್ತರ ಉಂಟಾ? ಇಲ್ಲ. ಮಗು ಹುಟ್ಟುವ ಮೊದಲೇ ಹೌದಾ, ನನ್ನ ಮಗು ಅಂತ ಹೇಳಿದಾಗ ಅದಕ್ಕಿಂತ ಹೆಚ್ಚಾಗಿ ಮದುವೆ ಸಂಬಂಧದಲ್ಲಿ ಕೆಲವರಿಗೆ ಬಹಳ ಇದಿರ್ತದೆ, ಬಹಳ ತೀವ್ರವಾದ ಇದಿರ್ತದೆ. ಅದೇ ಯಾಕೆ ಬಂತು, ಅದೇ ಯಾರು ಹೇಳಿದ್ರು? ನಿನ್ನೆ ಯಾರೋ ಆಗಿದ್ದಂತ ಒಂದು ಹೆಣ್ಣೋ ಗಂಡೋ ಇವತ್ತು ಏನೋ ಆಗಿರುವುದು ಹೇಗೆ? ಅದು ಈ ವಿಶ್ವದ ಒಂದು ಬಂಧನಗಳ ಕ್ರಮ ಅಥವಾ ಲಕ್ಷಣ. ನಾವು ಬದುಕಿದ್ದೇವೆ ಅಷ್ಟೇ. ಅದಕ್ಕೆ ಪುನಃ ನಾವು ಅಲ್ಲಿ ಜಾಗೃತದಲ್ಲಿ ಇದೆಲ್ಲ ಇರ್ತದೆ. ಹೌದು. ಸ್ವಪ್ನದಲ್ಲಿ ಇಲ್ಲದ್ದು, ಸುಷುಪ್ತಿಯಲ್ಲಿ ಇಲ್ಲದ್ದು ಜಾಗೃತಿ ಇರ್ತದೆ. ಅದಕ್ಕೆ ನಾವು ಬೇರೆ ಏನು ಹೇಳಲಿಕ್ಕೆ ಬರುವುದಿಲ್ಲ. ಅಥವಾ ಅದರ ಸಂಶೋಧನೆ ಮಾಡಿದ್ರೆ ಸಿಗುವುದಿಲ್ಲ ಅಂತ. ಏನು ಹೇಳ್ತಾ ಅಂದ್ರೆ, ಮರೀಚಿಕೆಯನ್ನೇ ಹುಡುಕಿಕೊಂಡು ಹೋದ್ರೆ ನೀರು ಸಿಗುವುದಿಲ್ಲ, ಮರೀಚಿಕೆ ಎಂತದಂತ ಗೊತ್ತಾಗುವುದಿಲ್ಲ. ಅಲ್ಲಿ ಒಂದು ಅಲ್ಲಿ ಕಾಣ್ತಾ ನೀರು, ಅಲ್ಲಿ ಕಾಣ್ತಾ ಇರ್ತದೆ. ಆದ್ರಿಂದಲೇ ಮಾಯೆಯ ವಿಷಯ ನಾವು ಪ್ರಶ್ನೆ ಮಾಡುವುದಕ್ಕಿಂತ ಅದು ಯಾಕೆ, ಇವನಿಗೆ ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಇದು ದೇವಿ ಮಹಾತ್ಮೆಯಲ್ಲಿ ಒಳ್ಳೆ ಶ್ಲೋಕ, ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಸಾ ಬಲಾದ ಆಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ಅಲ್ಲಿ ತ್ರಿಮೂರ್ತಿಗಳು ಮುಖ್ಯ ಆಗುವುದಿಲ್ಲ. ವಿಷ್ಣುವಿಗೆ ಯಾಕೆ ಅವನು ನಿದ್ದೆ ಬಂತು? ಮಧುಗಂಟ ಬರತ್ರ ಯಾಕೆ ಯುದ್ಧ ಮಾಡಿದ? ನಿದ್ದೆ ಬಂದದ್ದು ಮಾಯೆಯ ಒಂದಿದು. ಆಗ ರಾಕ್ಷಸರ ಬಾಧೆ ಬಂದದ್ದು ಅದೇ. ಮೇಲೆ ಹೇಳುವ ಮಾತು ಎಲ್ಲ ಕಡೆ ಅನ್ವಯ ಆಗ್ತದೆ. ಜ್ಞಾನಿನಾಮಪಿ ಚೇತಾಂಸಿ. ಜ್ಞಾನ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಪ್ರತಿಯೊಬ್ಬನು ಜ್ಞಾನಿ ಅವನವನ ಮಟ್ಟದಲ್ಲಿ. ಅಂಥ ಮಹಾಜ್ಞಾನಿ ಎಂಬವನಲ್ಲಿಯೂ ಹಾಗೆ. ಅದೇ ಈಶ್ವರನಿಗೆ ಯಾಕೆ ಸಿಟ್ಟು ಬಂತು, ಮನ್ಮಥನನ್ನು ಬಂದ? ಅದು ಮಹಾಮಾಯ ಅಂದ್ರೆ ಜಗತ್ತಿತಿ ಕಾರಣವಾದಂತಹ ಒಂದು ಶಕ್ತಿ. ಅದು ಪ್ರಕೃತಿ ಮಾಯೆ. ಏನ್ ಬೇಕಾದ್ರೂ ಹೇಳೋ, ನೀವು ದೂರುವುದಲ್ಲ, ನಾವು ಹೊಗಳುವುದೂ ಅಲ್ಲ. ಅದು ಹೀಗೆಲ್ಲ ಮಾಡ್ತದೆ. ಲಕ್ಷಾರ್ಧರ ನಾಶ ಮಾಡಿಸಿದ್ದು ಯಾಕೆ, ಯಾರು ಮಾಡಿಸಿದ್ದು ಅಂತ ಹೇಳಿದ್ರೆ ಈಶ್ವರ ಮಾಡಿದ್ದು ಹೇಳುವುದಕ್ಕಿಂತ ಅವನಿಗೆಲ್ಲ ಅವ ಎಂಥದ್ದು ಮಾಡುವಲ್ಲ. ಆದರೆ ಅದು ಮಾಡಿಸುತ್ತದೆ. ಈಶ್ವರನನ್ನೇ ನಾಶ ಮಾಡಿಸಿ ನಮ್ಮನ್ನೇನು ಮಾಡಿಸಿತು? ಇಳಿಸಿಕೊಂಡ ಜ್ಞಾನಿಯನ್ನೇ ಅದು ಬಲಾದ ಆಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಎಂದಾಗ, ಭೀಷ್ಮನ ವಿಷಯದಲ್ಲಿ ಪರಶುರಾಮನಿಗೆ ನಾನು ನಿನ್ನನ್ನು ಕೊಲ್ತೇನೆ ಅಂತ ಹೇಳುವ ಮಾತು ಯಾಕೆ ಬಂತು? ಕರೆಕ್ಟ್. ಅದೆಲ್ಲ ಈ ಲೋಕದ ಕ್ರಮ. ಅದು ನಾವು ಬಿಡಿಸ್ಲಿಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಅದರಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂಬುದಕ್ಕೆ ಇದು ನಮಗೆ ಬೇಕು. ಇದು ಸಾಮಾನ್ಯವಾಗಿ ಪೀಠಿಗೆ ಮೇಲೆ ಇದನ್ನೇ ನಾವು ಪುನಃ ಪುನಃ ಹೇಳ್ತಾ ಇರೋದು. ಇದೇ ಬರ್ತದೆ, ಇದರದ್ದೇ ಸ್ಪಷ್ಟೀಕರಣ ವಿನಃ ಪ್ರಸ್ತೇನ ಅಂತ. ಹೌದು. ಈಗ ನಾವು ಮೊದಲನೇ ಅಧ್ಯಾಯ, ಅದರಲ್ಲಿ 2-3 ಶಬ್ದಗಳೇ ನಮಗೆ ಒಳ್ಳೆಯದು. ಧರ್ಮಕ್ಷೇತ್ರ, ಕುರುಕ್ಷೇತ್ರ. ಬಹಳ ಸರಳ ಕಾಣ್ತದೆ ಅಲ್ಲ. ಈ ಕಪ್ಪೆ ಒಂದು ಜೀವಿ ಹೌದು, ಆದರೆ ಅದು ಧರ್ಮಕ್ಷೇತ್ರವೋ ಅಂತ ಕೇಳಿದ್ರೆ ಗೊತ್ತಾಗುವುದಿಲ್ಲ ನಮಗೆ. ಅದು ಹುಟ್ಟುತ್ತದೆ ಕಪ್ಪೆಯ ಇರುವೆಯ ಪ್ರಾಣಿಗಳು ಎಲ್ಲ. ಆದ್ರಿಂದ ಅದಕ್ಕೆ ಅಂಧಜೀವಿಗಳು ಅಂತ ಹೇಳ್ತಾರೆ. ಅದು ಧರ್ಮಕ್ಷೇತ್ರ ಅಲ್ಲ, ಮನುಷ್ಯ ಧರ್ಮಕ್ಷೇತ್ರ. ಧರ್ಮಕ್ಷೇತ್ರದಲ್ಲಿ ಅದೇ ನೋಡಬೇಕು. ಕುರುಕ್ಷೇತ್ರದಲ್ಲಿ ಯುದ್ಧ, ಧರ್ಮಕ್ಷೇತ್ರದಲ್ಲಿ ಯುದ್ಧ ನಡೆಯುವುದು, ನಾಶ ಆಗುವುದು, ಇದಾಗುವುದು. ಅದು ಸಪ್ತೈತೆ ಪುಣ್ಯ ಮೋಕ್ಷದಾಯಕ ಅಂತ ಉಂಟು. ಕುರುಕ್ಷೇತ್ರ ಒಂದು ಮೋಕ್ಷದಾಯಕ ಕ್ಷೇತ್ರ. ಆದ್ರಿಂದ ಧರ್ಮಕ್ಷೇತ್ರ ಯಾವುದು? ಯಾರಿಗಾದ್ರೂ ಸಿಟ್ಟು ಬರುವಾಗ ಹೇಳೋ ನಾನೇ. ಕರೆಕ್ಟ್. ಹಾಗೆ ಹೇಳಿದ್ರೆ ಅವ ಎಂಥದ್ದು ಹೇಳ್ತಾರೆ. ಅದ ಅರ್ಥ ಏನು ಅಂದ್ರೆ, ನಾನೇ ಅಂದ್ರೆ ಪ್ರತಿಯೊಬ್ಬನಲ್ಲಿರುವ ನಾನೇ ಧರ್ಮಕ್ಷೇತ್ರ.
ಮನುಷ್ಯನಿಗೆ ಸೀಮಿತ ಅಂತ ನಮಗೆ ಈಗ ಅರ್ಥ ಆಗ್ತದೆ. ಇನ್ನೇನು ಗೊತ್ತಿಲ್ಲ ನಮಗೆ, ಇರುವೆಯಾಗಿ ನಮಗೆ ಗೊತ್ತಿಲ್ಲ, ಹಕ್ಕಿಯಾಗಿ ಗೊತ್ತಿಲ್ಲ. ಅದರಿಂದ ಮನುಷ್ಯ ಧರ್ಮಕ್ಷೇತ್ರ, ಅದೇ ಕುರುಕ್ಷೇತ್ರ ನಿತ್ಯ ನಮ್ಮಲ್ಲಿ ನಡೀತದೆ, ನಡೀತದೆ. ಅದು ಯಾವುದು ಇದೆ? ಧರ್ಮಗಳ ಗೊಂದಲ. ಅಧರ್ಮ ಅಂತ ಹೇಳಲಿಕ್ಕೂ ನಮಗೆ ಕಷ್ಟ. ನನಗೆ ಧರ್ಮ ಕಾಣ್ತದೆ, ನಿನಗೆ ಅಧರ್ಮ ಕಾಣ್ತದೆ, ನಿನಗೆ ಧರ್ಮ ಕಾಣೋದು ನನಗೆ ಅಧರ್ಮ ಕಾಣ್ತದೆ ಇತ್ಯಾದಿಗಳೆಲ್ಲ. ಅದರಿಂದ ಅದಕ್ಕೆನ್ನೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಅವಗಣನೆ ಮಾಡಿಬಿಡ್ಬೇಕು. ಅದರ ಬಗ್ಗೆ ನಾವು ದೂರುವುದರಿಂದಲೂ ಪ್ರಯೋಜನ ಇಲ್ಲ. ಅವರು ಹೇಗೆ ಹಾಗೆ ನಮ್ಗೆ ಯಾವುದು ಪಥ್ಯ ಆಗ್ತದೋ, ನಮ್ಮ ಉದ್ಧಾರಕ್ಕೆ ಯಾವುದು ಸರಿಯಾಗ್ತದೋ ಅದನ್ನು ಮಾತ್ರ ನಾವು ಇದು ಮಾಡಲಿಕ್ಕೆ ಕಲಿಯುವ. ಬೇರೆದ್ದನ್ನು ವಿಮರ್ಶೆ ಮಾಡುವುದನ್ನು, ಟೀಕಿಸುವುದನ್ನು ಬಿಡುವ, ಬೇಡಪ್ಪ ಅಂತ ಬಿಟ್ಟು ಬಿಡುವ. ಈಗ ನಾವು ಊಟ ಮಾಡುವಲ್ಲಿ ನಮಗೆ ಇಷ್ಟವಾದ ಏನೋ ಬಡಿಸಿಕೊಂಡು ಹೋಗಿದ್ದಾರೆ ಸ್ವೀಟ್ ಬೇಡ ಬಿಟ್ಟು ಬಿಡ್ತಾನೆ. ಬಿಡಬಾರ್ದು ಅಂತ ಉಂಟು, ಅದು ಬೇರೆ. ನಾವಾಗಿ ತೆಗೆದುಕೊಂಡು ಬಿಡಬಾರ್ದು. ಅದಲ್ಲಿ ಇದ್ರೆ ಬಿಟ್ಟು ಬಿಡುದು. ನಾನೇನು ಮಾಡಬೇಕು ಅದನ್ನು ಬಿಡಿ. ಈ ಕ್ಷೇತ್ರದಲ್ಲಿ ಬೇಕಾದ್ರೆ ನಾನು ಯಾವ ಉದ್ಯೋಗ ಮಾಡಬೇಕು ಅದನ್ನು ಮಾತ್ರ ಮಾಡುದು. ಬೇರೆ ಕ್ಷೇತ್ರ ಬಗ್ಗೆ ನಮಗೆ ಬೇಡ. ಅದರಿಂದಲೇ ಆಯಾಯ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದ ಬಗ್ಗೆ ಮಾತಾಡುವ ಎಷ್ಟೋ ಸಲ ಅನೇಕ ಪ್ರಸಂಗಿಗಳೇ. ಹೌದು, ನನ್ನ ಕ್ಷೇತ್ರದಲ್ಲಿ ನೀನು ಕೆಲಸ ಮಾಡು, ಎಲ್ಲಾ ಕ್ಷೇತ್ರದ ಬಗ್ಗೆ ಕೈ ಹಾಕಿಸ್ಬೇಡ ಅಂತ ಹೇಳುದು ಸರಿ. ನಾವು ಹಾಗೆ ಮಾಡೋದು ಬೇಡ ಅಷ್ಟೇ. ಅವ್ರು ಮಾಡಿದ್ರು ಬಿಟ್ಟು ನಮಗೆ ಬೇಡ. ನಾವು ಆದಷ್ಟು ಮಟ್ಟಿಗೆ ನಮ್ಮ ಕ್ಷೇತ್ರ ಅದು ಧರ್ಮಕ್ಷೇತ್ರ ಆಗಬೇಕು. ಧರ್ಮಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಯಾವುದೇ ಒಂದು ವಿರೋಧಕ್ಕೆ ನಾವು ಕುರುಕ್ಷೇತ್ರ ಯುದ್ಧ ಮಾಡಬೇಕು. ಸಮವೇತ ಯುತ್ಸವ ಪಾಂಡವ ಮಾಮಕ ಚೈವ. ಇಲ್ಲೇ ಬಂತು ಒಂದು ಧೃತರಾಷ್ಟ್ರನಿಗೆ ನಿಜವಾಗಿ ಪಾಂಡವರು ಇಲ್ಲ, ನನ್ನ ಕುಟುಂಬದವರು ಹೇಳಲಿಕ್ಕೆ ಬರುವುದಿಲ್ಲ. ಪಾಂಡವರನ್ನು ಬೇರೆ ಅಂತ ಹೇಳಿದ, ಕೌರವರನ್ನು ಮಾಮಕ ಅಂತ ಹೇಳಿದ. ಕೌರವನು ಎಷ್ಟು ದುಷ್ಟ ಅಂತ ಗೊತ್ತುಂಟು, ಅವನಿಗೆ ತುಂಬಾ ವಿರೋಧ ಉಂಟು. ಆದರೆ ಯಾರು ಮಾಮಕ? ನನ್ನವರು. ಇದೇ ಮತ್ತೆ ಕಡೆಗೂ ಧೃತರಾಷ್ಟ್ರನಿಗೆ ಆಯ್ತು. ಈಗ ಭಗವದ್ಗೀತೆಯಲ್ಲಿ ಅರ್ಜುನನಷ್ಟೋ ಹೇಳಿದ, ಆದರೆ ಧೃತರಾಷ್ಟ್ರನಿಗೆ ಕಡೆಗೆ ವ್ಯಾಸರ ಉಪದೇಶದಿಂದ ಅವರು ಪೂರ್ಣ ಜ್ಞಾನಿಯಾದ ಅಂತ ಉಂಟು. ಅವನಿಗೆ ಜೀವನದ ಕೊನೆಗೂ ಇವರೆಲ್ಲ ಸತ್ತು ಮೇಲೆ ಆಮೇಲೆ ವಾನಪ್ರಸ್ಥಕ್ಕೆ ಹೋದಲ್ಲಿ ಅವ ಜ್ಞಾನಿಯಾದಂತ ಉಂಟು. ನೆನಪು ಮಾಡುವಾದರೆ ಹೀಗೆ ಅಲ್ಲಿ ಅವನು ಪ್ರಾಯೋಪವೇಶವೆಂತದ ಮಾಡಿದ್ದಾನೆ. ಅಲ್ಲಿ ಬೆಂಕಿ ಇಡಲಿಕ್ಕೆ ಬಂತು. ಹೇಳಲಿಕ್ಕೆ ಬಂದ ಸಂಜಯನನ್ನು ಉಳಿದವರನ್ನೆಲ್ಲ ನೀವು ಓಡಿ, ನನ್ನನ್ನು ಹೊತ್ತಿಕೊಂಡು ಹೋಗ್ಲಿಕ್ಕೆ ಹೋದ್ರೆ ನೀವು ಸಾಯ್ತೀರಿ, ಬೇಡ ನೀವು ಹೋಗಿ, ನಾನು ಅಗ್ನಿಯಲ್ಲಿ ಇರಾಗ್ತೇನೆ ಅಂತ. ಹಾಗೆ ವಿದುರನು ಎಂಥದ ಒಂದು ಇದರಲ್ಲಿ ಇಲ್ಲ. ಆದ್ರಿಂದ ಈಗ ನಮಗೆ ಒಂದು ದೊಡ್ಡ ಆಶ್ವಾಸನೆ ಏನು ಅಂದ್ರೆ, ಜೀವನದ ಉದ್ದಕ್ಕೆ ಅಧ್ಯಯನ ಮಾಡಲಿ, ಲಾಭ ಅದು ಕೊನೆಗಳಿಗಾದರೂ ನಮಗೆ ಆ ಜ್ಞಾನ ಬಂದರೆ ಸಾಕು. ಅರ್ಜುನನಿಗೆ ಇಲ್ಲಿ ಭಗವದ್ಗೀತೆ ಅಂತದಲ್ಲಿ ಮೋಹ ನಷ್ಟ ಆಯಿತು, ಧೃತರಾಷ್ಟ್ರನಿಗೆ ಯಾವುದೋ ನಷ್ಟ ಆಯಿತು, ಯಾವಾಗಲೂ ನಷ್ಟ ಆಯಿತು. ನಮ್ಗೆ ಹಾಗೆ ನಾವು ನಿರೀಕ್ಷಿಸಬೇಕು. ಯಾವಾಗ ಆಗ್ತದೆ ಅಂತ ನಾವು ಅವಸರ ಮಾಡುವುದು ಬೇಡ. ಹಾಗೆ ಅಂತೇಳಿ ಇದು ವ್ಯರ್ಥ ಅಂತ ಬಿಡುವುದು ಬೇಡ. ಕರೆಕ್ಟ್. ಹಾಗಾದ್ರೆ ಇಲ್ಲಿಂದ ಮೂಲವಾದ ಪ್ರಶ್ನೆಗಳೆಂದರೆ ಅಹಂ ಮಮ. ಪ್ರಾಣಿಗಳಿಗೆ ಅಷ್ಟು ಉಂಟು ಅಂತ ಹೇಳಿದ್ರೆ ಉಂಟು ಅಂತ ಕಾಣ್ತದೆ. ದನದ ಕರುವಿಗೆ ಏನಾದರೂ ಇದು ಮಾಡಿದ್ರೆ ಇರ್ತದೆ. ಆದರೆ ಅದು ಪ್ರಕೃತಿಗೆ ಸೀಮಿತ, ಸ್ವಂತ ಬುದ್ಧಿಯಿಂದಲ್ಲ. ನಮ್ಮಲ್ಲಿ ಬಹಳ ಬೆಳೆದಿರ್ತದೆ. ನನ್ನ ಸುದ್ದಿಗೆ ಬಂದರೆ ಜಾಗೃತೆ ಇತ್ಯಾದಿಗಳು ಬೆಳೆದು ಹೋಗ್ತದೆ. ಅದೇ ನನ್ನ ಅಂತ ಹೇಳಿದ್ರೆ ಅಹಂ ಮಮದಲ್ಲಿ ಬರುವುದು ಮತ್ತೆ ಇದಕ್ಕೆ ವಿರುದ್ಧವಾದಂತಹ ಹೋರಾಟಕ್ಕೆ ನಿಮಗೆ ಒಂದು ಏನಾದರೂ ಅಸ್ತ್ರ ಬೇಕಲ್ಲ, ಅದು ಭಗವದ್ಗೀತೆ. ನಮ್ಮ ಈ ಅಹಂ ಮಮ, ನಮ್ಮ ಯಾರು ಬೇಕಾದ್ರೂ ಇರುವ, ಸಮಾಜ ಬೇಕಾದ್ರೆ ಸಮಾಜ ಉದ್ಧಾರಕ್ಕೆ ಹೊರಟಾಗ ಅದನ್ನೇ ತೆಗೆದುಕೊಳ್ಬೇಕಾದ್ರೆ, ಕುಟುಂಬ ಬೇಕಾದ್ರೆ ಕುಟುಂಬ ತೆಗೆದುಕೊಳ್ಳಿ. ಎಂಥದ್ದು ಕಡೆಯಲ್ಲಿ ಬರುವುದು ಉಳಿದ ಅವನೊಬ್ಬನೇ, ನಾನು ಮಾತ್ರ. ಅದೇನೋ ಇರ್ಲಿ, ಹೇಗೆ ಬೇಕಾದ್ರೂ ಮಾಡಿ. ಅದಕ್ಕೆ ಇರುವಂತಹ ದೊಡ್ಡ ಅಸ್ತ್ರವೇ ಶಸ್ತ್ರವೋ, ಅಸ್ತ್ರವೋ, ಸಾಧನವೋ, ಉಪಾಧಿಯೋ, ಮೆಟ್ಟಲೋ ಬೇಕಾದ್ರೆ ಹೇಳಿ. ನಾವು ಒಂದೊಂದು ಹೇಳಿದ ಕೂಡಲೇ ಕೆಲವರಿಗೆ ಅದು ಹಾಗೆ ಅಂತ ಹೇಳಿ ಅರ್ಥ ಬರ್ತದೆ. ಹಾಗೇನಿಲ್ಲ, ನೀವೇನು ಬೇಕಾದ್ರೆ ಅದಕ್ಕೆ ಬೇಕಾದ ಸಾಧನ ಭಗವದ್ಗೀತೆ. ಧರ್ಮಕ್ಷೇತ್ರ, ಕುರುಕ್ಷೇತ್ರ, ಮಾಮಕ ಎಂಬ ಪಾಂಡವ ಎಂಬ ಸ್ವಪರ, ಅಯಂ ನಿಜ ಪರೋವೇತ್ತಿ ಗಣನಾಂ ಲಘುಚೇತಸಾಂ. ನಾವು ಲಘುಚೇತಸರು. ನಮಗೆ ನನ್ನವ ಬೇರೆಯವ, ನಮ್ಮ ಜಾತಿ ಬೇರೆ ಜಾತಿ, ನಮ್ಮ ದೇಶ ಬೇರೆ ದೇಶ, ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದು ಕಾಣುತ್ತದೆ. ಹೌದು, ಅದು ಲಘುಚೇತನ. ಉದಾರ ಚರಿತನ ಅಂತೂ ನಾವು ಉದಾರ ಚರಿತರಾಗಬೇಕಾದ್ರೆ ಇದೇ ದಾರಿ. ಭಗವದ್ಗೀತೆ ಹಾಗಾದ್ರೆ ವೇದ ಅಲ್ವಾ? ಆಯ್ತು ಮಾರ, ಬೈಬಲ್ ಅಲ್ವಾ? ಅದು ನನ್ನ ಹತ್ರ ಕೇಳಬೇಡ.
ಕೇಳುವುದು ಬೇಡ. ನಿನಗೆ ಅದು ದಾರಿ ಆದ್ರೆ ಆ ದಾರಿಯಲ್ಲಿ ಹೋಗು ಅಷ್ಟೇ ವಿನಃ ನಾವು ಈ ಧರ್ಮದ ಈ ಇದರ ವಿಷಯದಲ್ಲಿ ಚರ್ಚೆ ಮಾಡುವುದು ನಾವು ಲಘುಚೇತಸರಾಗಿರೋದ್ರಿಂದ ಅಷ್ಟೇ. ಉದಾರ ಚರಿತರಾಗುವಾಗ ನಮ್ಗೆ ಅದೇ ನಿಂದು ದಾರಿ ನಿನಗೆ ನಮಗೆ ಅದು ಬದಲು ನಾನು ಮತ್ತೆ ಈ ವ್ಯಾವಹಾರಿಕವಾಗಿ ಇದು ಮಾಡುವಂತಹದ್ದು ನಿನ್ನೆ ಒಬ್ಬರಿಗೆ ಹೇಳಿದೆ, ಎಂತದಪ್ಪ ಈಗ ನೀವು ಹೀಗೆ ಹೇಳುದಲ್ವಾ, ನಾನು ಹೀಗೆ ಹೇಳೋದು, ಪೆಟ್ಟಿಗೆ ನಿಲ್ಲೋಣ ಬೇಡ, ಲೆಟ್ ಅಸ್ ಎಗ್ರಿ ಟು ಡಿಸ್ಎಗ್ರಿ. ನೀವು ಹೇಳೋದು ಹೀಗೆ, ನಾನು ಹೇಳೋದು ಹೀಗೆ, ಆಯ್ತು. ಆದ್ರೆ ನಿಮಗೂ ನಮಗೂ ಜಗಳ ಬೇಡ, ನಾವು ಮೊದಲಾಗೆ ಇರುವ. ಆದ್ರೆ ಅಭಿಪ್ರಾಯ ನಿಮ್ಮದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ, ನಮ್ಮದನ್ನು ನೀವು ಒಪ್ಪುದು ಬೇಡ. ಅದು ಒಳ್ಳೆ ಮಾತು. ಭಗವದ್ಗೀತೆ ಹಾಗೆ ಇಂಗ್ಲಿಷ್ ನಲ್ಲಿ ಕೊಟೇಶನ್ಸ್ ಉಂಟು, ಲೆಟ್ ಅಸ್ ಎಗ್ರಿ ಟು ಡಿಸ್ಎಗ್ರಿ. ಈ ಬೆಳೆ ಮಾಡಬೇಕು ಅಂತ ನಾನು ಹೇಳ್ತೇನೆ, ಆ ಬೆಳೆ ಮಾಡಬೇಕು, ನನ್ನ ಗದ್ದೆ ಆದ್ರೆ ನಾನು ಹೇಳಿದ್ ಮಾಡುವ, ಎಲ್ಲ ನಷ್ಟ ಆಯ್ತು ಹೋಗ್ಲಿ, ನನಗೆ ಬುದ್ಧಿ ಉಂಟು. ಅವರು ಹೇಳಿದಾಗೆ ಕೇಳಿದ್ರೆ ನಷ್ಟ ಆದ್ರೆ ಅವರಿಗೆ ಬೈಬೇಕಾಗ್ತದೆ. ಅದು ಏನಿಲ್ಲ, ಒಂದು ಕಡೆ ಒಂದು ಹಂತದಲ್ಲಿ ನಾವು ನಮ್ಮದೇ ನಿರ್ಣಯಕ್ಕೆ ಬರಬೇಕು ಅಂತ ಎಲ್ಲ ಇದನ್ನು ಮಾಡೋದಕ್ಕೆ ಕಲವರಂತೆ. ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಮಾಮಕ ಪಾಂಡವ ಎಂಬಂತಹದ್ದನ್ನು ಅವನು ಕೊನೆಯವರೆಗೂ ಅವನಿಗೆ ಜ್ಞಾನ ಬರಲಿಲ್ಲ ಅಂತ ಉಂಟು. ಆದ್ರೆ ಅನುಶಾಸನಿಕ ಪರ್ವದಲ್ಲಿ ಅವನು ವಾನಪ್ರಸ್ಥಕ್ಕೆ ಹೋದಾಗ ಅವನಿಗೆಲ್ಲ ಜ್ಞಾನ ಬಂತು. ಯಾಕಂದ್ರೆ ಸನತ್ ಕುಮಾರರಿಂದ ಅವನು ಈ ಅಧ್ಯಾತ್ಮ ಕೇಳಿದ್ದಾನೆ, ಸಂಜಯನು ಅವನಿಗೆ ನೀತಿ ಹೇಳ್ತಾ ಬಂದಿದ್ದಾನೆ, ವಿದುರ ಹೇಳ್ತಾ ಬಂದಿದ್ದಾನೆ. ಆದ್ರೆ ಅಷ್ಟು ಅವನಿಗೆ ಆವರೆಗೂ ಆಗಲಿಲ್ಲ. ಇದೊಂದು ಒಳ್ಳೆ ನಮಗೆ ಆಶಾವಾದ, ನಾವು ಮಾಡಿದ್ದು ವ್ಯರ್ಥ ಆಗುವುದಿಲ್ಲ. ಸರಿ ಆಗಲಿಲ್ಲ 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 ಅಂದ್ರು ಕೊನೆಗೆ ಬರ್ತದೆ. ಕೊನೆಗೆ ಜ್ಞಾನಿಯಾದ ಉಳಿದವರನ್ನು ಇದು ಮಾಡಿಕೊಂಡು ಅವನು ಅರಣ್ಯದಲ್ಲಿ ಅದು ಯಾವತ್ತಿಯಾದ ಮತ್ತೆ ಎಲ್ಲೋ ಒಂದು ಕಡೆಯಲ್ಲಿ ಅವನು ಚಕ್ರವರ್ತಿಗಳ ಸ್ಥಾನದಲ್ಲಿ ಸ್ವರ್ಗಕ್ಕೆ ಹೋದ ಅಂತ. ಯಾಕಂದ್ರೆ ಕೇಳಿದ್ದಾನೆ, ಅವನು ಕೇಳಿದ್ದು ಅನುಸರಿಸಲಿಕ್ಕೆ ಆಗುತ್ತದೆ ಆಗುವುದಿಲ್ಲ ಎಂಬುದಕ್ಕೆ ನಾವು ನಿರಾಶರಾಗುವುದಾಗ್ತದೆ. ಅದು ಭಗವದ್ಗೀತೆ ಇನ್ನೊಂದು ವಾಕ್ಯ ಶ್ಲೋಕವನ್ನು ಅಲ್ಲೇ ನಿರ್ಬೋದು, ಸ್ವಲ್ಪ ಭಕ್ತ್ಯಸ್ಯ ಧರ್ಮಸ್ಯ ಪ್ರಾಯತೆ ಮಹತ್ವ ಭಯ. ನಾವು ಕೇಳಿದ್ದೇವೆ, ಆಗಲಿಲ್ಲ, ಪ್ರಯೋಜನ ಆಗಲಿಲ್ಲ. ಈಗಾಗಲಿದ್ದು ನಿನಗೆ ಸಂಸ್ಕಾರ ಆಗ್ತದೆ, ಅದು ಯಾವಾಗಲೂ ಇದು ಬರ್ತದೆ. ಅದರಿಂದ ನಾವು ಎಲ್ಲಿ ಅವಕಾಶ ಸಿಕ್ಕಿದ ಧರ್ಮ ಅಂದ್ರೆ ಕೇಳುವುದೂ ಧರ್ಮವೇ, ಮಾಡುವುದೂ ಧರ್ಮವೇ, ವಿಚಾರವೂ ಧರ್ಮವೇ. ಈ ಧರ್ಮ ಎಂಬುದರ ಬಗ್ಗೆ ನಾವು ಇದು ಮಾಡಬೇಕು. ಧರ್ಮ ಅಂದ್ರೆ ಏನೋ ತಿಳ್ಕೊಳ್ತೇವೆ, ಅದೇನಿಲ್ಲ. ಧಾರಣಾತು ಧರ್ಮ, ಅದು ಯಾವುದು ನಮ್ಮನ್ನು ಈ ಲೋಕದಲ್ಲಿ ಉಳಿಸ್ತದೋ ಅದು ಧರ್ಮ. ಈಗ ಧರ್ಮದ ಒಂದು ಚೌಕಟ್ಟಿನಲ್ಲೇ ಸಾವನ್ನು ತರುವುದು, ಆಮೇಲೆ ಧಾರಣ ಆಗುವುದಿಲ್ಲ, ದೇಹವನ್ನು ಧರಿಸಲಿಕ್ಕೆ ಆಗುವುದಿಲ್ಲ, ಹೌದು, ಅದಕ್ಕೆ ಸಾವು ಉಂಟರ್ಥ. ಅದರಲ್ಲಿ ನಷ್ಟ ಏನಿಲ್ಲ, ಅದು ಪುನಃ ಬರ್ತದೆ ಅಂತ. ಹಾಗಾಗಿ ನಾವು ತಿಳಿದಷ್ಟಕ್ಕೆ ನಮಗೆ ಸಮಾಧಾನ, ಮನಸ್ಸು ಸಮಸ್ಥಿತಿಗೆ ಬರಲಿಕ್ಕೆ ಇದೆಲ್ಲ ಕಾರಣ ಆಗ್ತದೆ. ಹಾಗೆ ಒಮ್ಮೆ ನಾವು ಬದಲಾವಣೆ ಆಗಲಿಕ್ಕೆ ಅದು ಲೋಕದಲ್ಲಿ ಅವಕಾಶ ಇಲ್ಲ. ಆಗ್ಬಹುದು, ಕೆಲವರು ಬೇಗ ಆಗುವುದು, ಕೆಲವರು ತಡ ಆಗುವುದು, ಆದರೆ ಯಾವುದೇ ವ್ಯರ್ಥ ಆಗುವುದಿಲ್ಲ. ಹೀಗೆ ಧೃತರಾಷ್ಟ್ರವನ್ನು ನಾವು ಮಾಡಿದರೆ ನಾವು ಕೂಡ ವ್ಯಾಸರನ್ನು ನೆನಪಿಸಿಕೊಳ್ಳುವ. ಪಾರ್ಥಾಯ ಪ್ರತಿಬೋಧಿತ ಭಗವತ ನಾರಾಯಣೇನ ಸ್ವಯಂ. ಕೃಷ್ಣ ಬೋಧನೆ ಮಾಡಿದ್ದು ಅಂತ ಉಂಟು, ಆದ್ರೆ ಅದನ್ನು ಗ್ರಂಥ ರೂಪದಲ್ಲಿ ಕೊಟ್ಟವ ವ್ಯಾಸರು. ಇದು ವ್ಯಾಸರ ಗ್ರಂಥ, ರಾಮಾಯಣದಲ್ಲಿರುವಾಗ. ಅದರಿಂದ ಕವಿಗಳನ್ನು ಇವರನ್ನು ನಾವು ನೆನಪಿಟ್ಟುಕೊಳ್ಬೇಕು. ವ್ಯಾಸೇನ ಗ್ರಥಿತ. ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ವ್ಯಾಸಕೃತ ಅಂತ ಹೇಳಿದ್ರೆ ಇದನ್ನು ತಪ್ಪೇನಿಲ್ಲ. 8 ಪುರಾಣಗಳು, ಮಹಾಭಾರತ, ಭಾಗವತ ಎಲ್ಲವೂ ವ್ಯಾಸಕೃತ ಅಂತ ಹೇಳಿದ್ರು. ವ್ಯಾಸರು ಯಾರು ಅಂತ ಹೇಳಿದಾಗ ನಮ್ಮ ಪುರಾಣ ಏನ್ ಹೇಳ್ತದೆ ಅಂದ್ರೆ ಕೃಷ್ಣಂದು ದಶಾವತಾರ ಅಲ್ಲ, ಭಾಗವತ ಹೇಳ್ತದೆ 21. ಅದರಲ್ಲಿ ಜ್ಞಾನಾವತಾರ ವ್ಯಾಸರು ಅಂತ. ಅದೇ ದಾರಿಯಲ್ಲಿ ಹಿಡಿದುಕೊಂಡಾಗ ನಾವೇ ದೇವರು ಅಂತ ಹೇಳುವಂತಹ ಮಾತು ಬಂದಾಗಲೂ ಅದೇ ದಾರಿಯಲ್ಲಿ ಹೋಗ್ತದೆ. ಕರೆಕ್ಟ್. ಅದೇನಾದ್ರೂ ಒಂದು ದೊಡ್ಡ ಗೊಂದಲ ಅಲ್ಲಿ ಏನಿಲ್ಲ, ಅದೊಂದು ಅಸಾಧ್ಯ ಇದೇನೂ ಅಲ್ಲ. ವ್ಯಾಸರು ದೇವರು, ನರನು ದೇವರು, ನಾರಾಯಣನು ದೇವರು. ಹಾಗಾಗಿ ಕೃಷ್ಣನು ಕೆಲವು ಸಲ ಮಾನವರ ಹಾಗೆ ವರ್ತಿಸುವ. ಕೃಷ್ಣನು ದೇವಕಿ ಪುತ್ರ, ಕರೆಕ್ಟ್. ದೇವಕಿ ಪುತ್ರ ದೇವನು ಹೌದು, ಈ ಪಾರ್ಥನೂ ದೇವರು ಹೌದು, ವ್ಯಾಸರೂ ದೇವರು ಹೌದು. ಇದು ಒಂದು ನಮ್ಮ ಆಧ್ಯಾತ್ಮದ ನಿಜವಾದಂತಹ ಒಂದು ಬಹಳ ಅದ್ಭುತವಾದಂತಹ ಒಂದು ನಮಗೆ ಸತ್ಯದ ದರ್ಶನ. ಆ ಸತ್ಯದ ನೆಲೆಯಲ್ಲಿ ಹೋಗುವಾಗ ನಾವು ಏನು ಅಂತ ಹೇಳುವಂತಹದ್ದನ್ನು ನಾವೇ ನಿರ್ಣಯ ಮಾಡಬಹುದು. ನಾವು ಉದ್ಧಾರ ಆಗುವ ಮಾರ್ಗವನ್ನು ನಾವೇ ಕಂಡುಕೊಳ್ಳಬಹುದು.
ಆಗುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಇದನ್ನು ತಿಳ್ಕೊಂಡ ಮೇಲೆ ನಾವು ಇನ್ನು ಮುಂದೆ ಬರುವಂತಹದ್ದು ಸಂಜಯ. ಆದರೆ ಸಂಜಯನು ಮೊದಲಿಂದ ಕೊನೆಯವರೆಗೆ ಇದ್ದಾನೆ ಇಲ್ಲಿ. ಸಂಜಯ ಎಂಬುದೇ ಸಮ್ಯಕ್ ಜಯ ಅಂತ. ಅವನು ಸಂಜಯ ಒಂದು ರೀತಿಯಲ್ಲಿ ಬಹಳ ನೀತಿವಂತ, ಈ ಧೃತರಾಷ್ಟ್ರಕ್ಕೆ ಕಣ್ಣಾಗಿದ್ದವ. ಆದರೆ ಅವನಿಗೆ ಅಂಥದ್ದೇನಿಲ್ಲ. ಅವನು ಸೂತ ಅಂತ ತಗೊಂಡಂತಹದ್ದು. ಬಹುಶಃ ರಾಮಾಯಣದಲ್ಲಿ ಈ ದಶರಥನ ಮಂತ್ರಿ ಇದ್ದ ಹಾಗೆ ಇವನು ಅದು ಹೌದು. ಆದರೆ ಕೌರವರಿಗೆ ಹೆಚ್ಚು ಸ್ಥಾನ ಪಡೆದಿಲ್ಲ. ಏನೇ ಬಿಡ್ಲಿ, ಏನೇ ಇದ್ರು ಸಂಜಯನಿಂದ ಅದೊಂದು ವಿಶೇಷವಾದಂತಹ ದೃಷ್ಟಿಯನ್ನು ಪಡೆದು ಯುದ್ಧ ಕ್ಷೇತ್ರದಲ್ಲಿ ಏನು ನಡೀತದೆ ಅದನ್ನು ಧೃತರಾಷ್ಟ್ರನಿಗೆ ಹೇಳಿದವ. ಇದು ಒಂದು ರೀತಿಯಲ್ಲಿ ಪ್ರವಚನವೇ ಅಥವಾ ವ್ಯಾಖ್ಯಾನ. ಅವನು ಯಾರಿಗೆ ಧೃತರಾಷ್ಟ್ರನಿಗೆ ಏನ್ ಬೇಕೋ ಅದನ್ನು ಹೇಳಿದ, ಅಥವಾ ಅವನಿಗೆ ಆಸಕ್ತಿ ಇದ್ದದನ್ನು ಕಂಡದ್ದನ್ನು ಹೇಳಿದ. ಈ ಕುರುಕ್ಷೇತ್ರದ ಎಲ್ಲವನ್ನು ಹೇಳಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಎಲ್ಲ ಕಡೆ ಅಷ್ಟು ವಿಸ್ತಾರವಾಸ್ತದಲ್ಲಿ ಯುದ್ಧ ನಡೆಸ್ತಾರೆ ಎಲ್ಲ ಹೇಳಿದ ಇಲ್ಲ. ಆದ್ರೆ ಈ ಭಗವದ್ಗೀತೆಯನ್ನು ಚಂದ ಮಾಡಿ ಹೇಳಿದ ಅಂತ ಉಂಟು, ಅಥವಾ ವ್ಯಾಸರು ಹೇಳಿದ ಅಂತ ಉಂಟು. ಇದನ್ನು ಪೂರ್ಣವಾಗಿ ನಮಗೆ ಬೇಕಾಗಿರುವಂತಹದ್ದು. ಅದಂತ ಹೇಳಿದ್ರೆ ಮಹಾಭಾರತ ಬೇಡ ಇರೋದು, ಮಹಾಭಾರತವೂ ಹಾಗೆ ಇದು ಹಾಗೆ. ಆದ್ರೆ ಈ ಉಪನಿಷತ್ತುಗಳ ಸಾರವಾಗಿರುವ ಭಗವದ್ಗೀತೆಯನ್ನು ಸಂಜಯ ಹೇಳಲಿಕ್ಕೆ ಪ್ರೀತಿಗೆ ಹೀಗೆ. ಈ ದುರ್ಯೋಧನ ಒಂದು ಪ್ರಶ್ನೆ ಹಾಕ್ತಾನೆ. ದುರ್ಯೋಧನ ದ್ರೋಣರಲ್ಲಿ ಮಾತನಾಡ್ತಾನೆ. ಅಂದರೆ ಕುರುಕ್ಷೇತ್ರದಲ್ಲಿ ಪಾಂಡವರಿದ್ದಕ್ಕೆ ಬರ್ಲಿಕ್ಕಿಲ್ಲ ಅಂತ ಎಣಿಸಿದ್ದು ಬಂದ್ರು, ಇವನು ಬಂದ. ಇವನಿಗೆ ಹಗಲು ರಾತ್ರಿ ಇದ್ದದ್ದೇ ಅದೇ, ಪಾಂಡವರನ್ನು ಸೋಲಿಸಬೇಕು. ಅದಕ್ಕಾಗಿ ಅಲ್ಲಿ ಯಾರೆಲ್ಲ ಸೇರಿಸಿದ್ದಾರೆ ಅವರನ್ನು ತೋರಿಸ್ತಾನೆ ದ್ರೋಣನಿಗೆ. ಪಾಂಡವರ ಬಗ್ಗೆ ಎಲ್ಲ ಹೇಳ್ತಾನೆ. ಗೊತ್ತಿಲ್ಲ ಅಂತಲ್ಲ ಅವನಿಗೆ, ಅವರೆಲ್ಲ ಅಂತವರು. ತನ್ನವರ ಬಗ್ಗೆ ಸ್ವಲ್ಪ ಹೇಳ್ತಾನೆ, ಯಾಕೆಂದ್ರೆ ಗೊತ್ತುಂಟು ಅಂತ. ಆಮೇಲೆ ಅದೊಂದು ಮಾತಿನ ಬಗ್ಗೆ ಯಾರ್ಯಾರೋ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಅರ್ಥ ಮಾಡ್ತಾನೆ. ನಮ್ಮದು ಎಂತದು, ನಮ್ಮದು ಅಪರ್ಯಾಪ್ತಂ ಅಂದ್ರೆ, ಅಪರ್ಯಾಪ್ತ ಅಂದ್ರೆ ಒಂದು ಮಿತಿ ಇಲ್ಲದ್ದು ಎಂಬ ಅರ್ಥ ಬರ್ತದೆ, ಅಥವಾ ಸಾಕಾಗುವ ಸ್ವಲ್ಪ ಅಂತ. ಹೌದು, ಕರೆಕ್ಟ್, ಎರಡೂ ಬರ್ತದೆ. ಅದನ್ನು ಸಂಸ್ಕೃತದ ವೈಶಿಷ್ಟ್ಯವಿಲ್ಲ. ಅಂದ್ರೆ ಕೌರವ ನಮ್ಮದು ಸಣ್ಣದು ಅವರು ದೊಡ್ಡದು ಅಂತ ಹೇಳಲಿಕ್ಕೆ ಏನಿಲ್ಲ. ಅವನು ಹೇಳಿದ ಅರ್ಥಕ್ಕೆ ಅದು ಅನ್ವಯ ಆಗ್ತದೆ, ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಅನ್ನ ಆಗ್ತದೆ. ಆದ್ರಿಂದ ಸಂಸ್ಕೃತ ಭಾಷೆಯ ಬಗ್ಗೆ ಸಮ್ಯಕೃತ ಸಂಸ್ಕೃತ ಬಹಳ ಚೆನ್ನಾಗಿ ಮಾಡಿದಂತಹ ರೂಪಿಸಿದ ಭಾಷೆ ಅದು ಸಂಸ್ಕೃತ. ನಾವು ಅದನ್ನು ಹೊಗಳುವುದು ಅಥವಾ ನಮ್ಮದು ಅಂತ ಹೇಳಿ ಅದನ್ನು ವೈಭವೀಕರಿಸುವುದಲ್ಲ. ಅದನ್ನು ತಿಳಿಲಿಕ್ಕೆ ಪ್ರಯತ್ನಿಸಿದಷ್ಟು ಆ ಭಾಷೆಯೇ ಅಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ. ಏನೇ ಇರಲಿ ಅವನು ಹಾಗೆ ಹೇಳಿ ಅವನಿಗೆ ಒಂದು ತಲೆಯಲ್ಲಿ ಉಂಟು, ನಾನು ಗೆಲ್ಬೇಕು, ಗೆಲ್ತೇನೆ. ಅದೊಂದು ಪ್ರತಿಯೊಬ್ಬರಲ್ಲಿರುವ ವಿಶ್ವಾಸ. ಕೌರವನಲ್ಲಿರುವ ಕೆಲವು ಒಳ್ಳೆಯತನದಲ್ಲಿ ಅಥವಾ ಮತ್ತೆ ಅವನು ಸ್ವರ್ಗಕ್ಕೆ ಹೋದ ಅಂತಲೂ ಒಂದುಂಟು. ಯಾಕಂದ್ರೆ ಅವನು ಅವನದಾದಂತಹ ಛಲವನ್ನು ಬಿಡಲಿಲ್ಲ. ಹೌದು, ಕೊನೆಗೂ ಬಿಡ್ಲಿಲ್ಲ. ತಪ್ಪು ಅಂತ ಎಲ್ಲ ಹೇಳಿದ್ರು ಅವನಿಗೆ ತಪ್ಪು ಅಂತ ಕಾಣಲೇ ಇಲ್ಲ, ಅವನಿಗೆ ಅದು ಸರಿ ಅಂತಲೇ ಕಾಣುವುದು. ಈಗ ಎಲ್ಲಾ ಕಡೆಯಲ್ಲಿ ತನಗೆ ಗೆಲುವನ್ನು ಕಾಣುತ್ತಾನೆ. ಯಾಕೆಂದ್ರೆ ಭೀಷ್ಮರಿಗೆ ಹೇಳಿದ್ದಾರೆ, ನಾನು ದಿವಸಕ್ಕೆ 10,000 ಮಗುಡದಾಗಿರ ತಲೆಯನ್ನು ಕರಗಿಸಲು ಧರಿಸಲು ಕರಗಿಸಿಲ್ಲ. ಆಗ ಅವ ಒಂದು ಯೋಚನೆ ಮಾಡಿದ್ರೆ ಯಾರಿಗೂ ಹೇಳಿಲ್ಲ. ಭೀಷ್ಮರೊಂದು ಉಳಿದ 12 ದಿವಸದಲ್ಲಿ ಪಾಂಡವರದ್ದು ತಲೆ ಹೋಗಲೇಬೇಕು. ಯಾಕಂದ್ರೆ ಅಷ್ಟು ಲೆಕ್ಕದಲ್ಲಿ ದಿವಸಕ್ಕೆ ಅವರದೊಂದು ಲೆಕ್ಕಾಚಾರ ಉಂಟು. ಪಾಂಡವರಲ್ಲಿ ಅಥವಾ ಯಾರಲ್ಲಿ ಅಷ್ಟು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೃಷ್ಣ 10 ದಿವಸದವರೆಗೆ ಬೇಕಾದಷ್ಟನ್ನು ತೆಗೆದು ಅವರನ್ನು ಮತ್ತೆ ಇದಕ್ಕೆ ಸೇರುವ ಮಾಡಿದ. ಅದನ್ನು ದ್ರೋಣಾದಿಗಳೆಲ್ಲ ಹೇಳ್ತಿದ್ದದ್ದು. ಭೀಷ್ಮ ಇವ ದ್ರೋಣ ಇವ ಕೌರವ ಅದನ್ನು ಒಪ್ಪಿಗೆಲ್ಲ. ಅದು ನಾವು ಒಂದು ಮಾತು ಹೇಳಿದ್ರಲ್ಲಿ, ನೀವೆಲ್ಲರೂ ಕೂಡಿ ಭೀಷ್ಮನನ್ನು ರಕ್ಷಿಸಬೇಕು ಅಂತ. ಇದೆಂತದ್ದು ವಿಚಿತ್ರ. ಭೀಷ್ಮನಿಗೆ ರಕ್ಷಣೆ ಎಲ್ಲಿ ಅಂತ ಹೇಳಿದ್ರೆ ಶಿಖಂಡಿ ಬಂದ್ರೆ ಇಲ್ಲ. ನೀವು ಶಿಖಂಡಿಯನ್ನು ಒಂದು ಭೀಷ್ಮನ ಹತ್ರ ಹೋಗದ ಹಾಗೆ ಮಾಡಿ ಅಂತ ಹೇಳಿದವ. ಭೀಷ್ಮಮೇವಾಭಿರಕ್ಷತು, ನೀವು ಯುದ್ಧ ಗೆಲ್ಲುವುದು ಬೇಡ, ನೀವು ಅದು ಮಾಡಬೇಡ, ಇದು ಭೀಷ್ಮಮೇವಾಭಿರಕ್ಷತಿ. ಇದು ಒಂದು ಸೂಕ್ಷ್ಮ. ಆ ಸೂಕ್ಷ್ಮದಲ್ಲಿ ಕೌರವನ ಯೋಚನೆ ಹೇಗಿರ್ತದೆ, ತನ್ನನ್ನು ತಾನು ಉಳಿಸಿಕೊಳ್ಳೋದು ಏನುಂಟು. ಆದ್ರೆ ಆ ಯೋಚನೆ ಯಾರಿಂದ ಆಗಿದ್ದಾಯ್ತು, ನಾವು ದೇವರು ಅಂತ ಹೇಳುವಂತಹ ಕೃಷ್ಣನಿಂದ. ಕೃಷ್ಣನಲ್ಲಿ ಎಷ್ಟು ಜನಕ್ಕೆ ಭೀಷ್ಮ ತೆಗಿಬೇಕು ಅಷ್ಟು ಜನ ತೆಗಿತ, ಮತ್ತೆ ಅವರನ್ನು ಮಲಗಬಾರ್ದು ಮಾಡಿದ, ಮತ್ತೆ ಅವರು ಶಾಂತಿ ಕೊಡುವ. ಮತ್ತೆ ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ಅಂತ ಹೇಳಿದ್ರೆ ಭೀಷ್ಮಾದಿಗಳು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಅವರಿಗೆ ಅರ್ಜುನ ಎಷ್ಟು ಮಾಡಿಕೊಂಡಾನೆ ಅಷ್ಟು ತಿರ್ಲಂತ ಕರಿಷ್ಯೆ ವಚನ ಉಂಟಾವ ಅಲ್ಲಿವರೆಗೆ ಆಯ್ತು. ಆಮೇಲೆ ಅರ್ಜುನ ಭೀಷ್ಮರ ಮಟ್ಟಕ್ಕೆ ಬಂದು ನಾವು ಧರ್ಮರಾಜನ ಮಟ್ಟಕ್ಕೆ ಬಂದು ಯೋಚನೆ ಮಾಡಬೇಕು. ಒಮ್ಮೆಗೆ ಅವನು ಆಗುವುದಿಲ್ಲ ಅಂತ ಹೇಳಿದ್ರೆ ಹಾಗೆ ಮಾಡಿದ. ಇದು ದೇವರ ಪ್ರಚೋದನೆ. ಆಗುವುದಿಲ್ಲ ಎಂಬುದನ್ನು ನಿಮಗೆ ಆಗುವ ಮಾಡ್ತದೆ. ಅದನ್ನು ಪ್ರಯೋಜನ ಪಡೆದುಕೊಳ್ಳುವುದರಿಂದ ಉದ್ಧಾರ ಆಗುವುದು ಕೆಲಸ. ನಿರಂತರವಾಗಿ ದೇವರು ಮಾರ್ಗದರ್ಶನ ಮಾತ್ರ
ಬೋಧನೆ ಮಾಡ್ತಾರೆ. ಆದ್ರೆ ಅದನ್ನು ನಡೆಸ್ಕೊಂಡು ಹೋಗುವುದು ನಾವು. ಅದು ಕೆಲವು ಸಲ ತಾತ್ಕಾಲಿಕವಾಗ್ತದೆ, ಕೆಲವು ಸಲ ದೀರ್ಘಕಾಲಿಕವಾಗ್ತದೆ. ಅಂತೂ ಈ ವಿಷಯದಲ್ಲಿ ನಷ್ಟ ಅಂತಿಲ್ಲ, ಅಧರ್ಮ ಅಂತ. ಹೀಗೆ ಅವರು ಹೋದ್ರೆ ಆಮೇಲೆ ಈ ಕೃಷ್ಣ ಮತ್ತು ಅರ್ಜುನ ಬರ್ತಾರೆ. ಅದು ನಾವು ತಿಳಿದ ಹಾಗೆ ಅಲ್ಲಿ 18 ಅಕ್ಷೋಹಿಣಿ ಸೈನ್ಯದಲ್ಲಿ ಅವರೇ ಪ್ರಧಾನ. ಹೌದು. ಪಾರ್ಥಸಾರಥಿ ಕೃಷ್ಣ ಅರ್ಜುನ. ನಮ್ಮ ಆಗ ಹೇಳಿದ ಮಾತಿನ ಪ್ರಕಾರ ಶತ್ರು ವಿನಶ್ಯತಿ, ಅರ್ಜುನ ಒಬ್ಬ ಇದ್ರೆ ಶತ್ರು ವಿನಾಶ ಆಗ್ತಾರೆ ಅಂತ ಹೇಳುವಂತ ಮಾತು ಕೂಡ ಸತ್ಯ. ಹೌದು. ಆ ಮಾತು ಆ ಅರ್ಥದಲ್ಲಿ ಸತ್ಯ. ಆದ್ರಿಂದ ಅವರೇ ಪ್ರಧಾನ. ಧೃತರಾಷ್ಟ್ರನಿಗೆ ಅದೇ ಗೊತ್ತುಂಟು. ಧೃತರಾಷ್ಟ್ರನಿಗೆ ಅದೇ ಅವರು ಎಂತ ಮಾಡ್ತಾರೆ ನೋಡುವ, ಬೇರೆಯವರನ್ನು ಸುಧಾರಿಸುವುದು. ದುರ್ಯೋಧನಿಗೆ ಗೊತ್ತುಂಟು ಭೀಮನನ್ನು, ಯಾರನ್ನು ಏನು ದೊಡ್ಡ ವಿಷಯ ಅಲ್ಲ, ಆದ್ರೆ ಇವನು ಅಂತ. ಅದರಿಂದ ಅಲ್ಲಿಗೆ ಕೇಂದ್ರೀಕರಿಸ್ತಾರೆ, ನಮ್ಮನ್ನು ಫೋಕಸ್ ಮಾಡೋದು ಅಂತ ಅಲ್ಲಿಗೆ. ಅದು ಬಂದ ಕೂಡಲೇ ಈ ಕೃಷ್ಣನೇ ಇದಕ್ಕೆ ನಿಜವಾದಂತಹ ಸೂತ್ರಧಾರಿ. ಅದನ್ನು ನಾವು ಬೇರೆ ಬೇರೆ ಕಥೆ ಹೇಳ್ತೇವೆ. ಈ ಗೀತಾ ಮಹಾತ್ಮ ಹೆಸರು ಹೀಗೆ ಹೇಳ್ತದೆ, ಭೀಷ್ಮ ದ್ರೋಣ ತಟ ಜಯದ್ರಥ ಜಲ. ನಮಗೆ ಕೌರವನನ್ನು ಮೆಚ್ಚುವುದಷ್ಟೇ. ಕೌರವನ ಆ ಸೈನ್ಯ ಸಾಧ್ಯವೇ ಇಲ್ಲ ಯಾರಿಗೂ ಗೆಲ್ಲಿಕ್ಕೆ, ಪಾಂಡವನಿಗೂ ಇಲ್ಲ. ಆದ್ರೆ ಕೈವರ್ತಕ ಕೇಶವ ಆ ಒಂದು ದೊಡ್ಡ ರಣನದಿಯನ್ನು ದಾಟಿಸಿದವ ಯಾರು? ಕೃಷ್ಣ. ಇದನ್ನು ಆ ದೃಷ್ಟಿಯಿಂದ ಮಹಾಭಾರತವನ್ನು ನೋಡಿದಾಗ ನಮಗೆ ಅದು ಗೊತ್ತಾಗ್ತದೆ. ಆದ್ರೆ ನಮಗೆ ಅದಕ್ಕಿಂತ ಹೆಚ್ಚಿಗಾಗಿ ಈ ಅರ್ಜುನ ಮೊದಲೇ ಮುಳುಗುತ್ತಿದ್ದ, ಅವನನ್ನು ದಾಟಿಸಿದವ ಯಾರು? ಅದು ಭಗವದ್ಗೀತೆ. ನಾವು ಸಂಸಾರದಲ್ಲಿ ಮುಳುಗುತ್ತೇವೆ. ಅಲ್ಲಿ ಭೀಷ್ಮ ದ್ರೋಣ ಇದ್ದಾರ, ಯಾರಿದ್ದಾರ ಬೇಡ, ಅದನ್ನು ಅದಕ್ಕಿಂತ ದೊಡ್ಡ ದೊಡ್ಡ ಸುಳಿಯಲ್ಲಿ ಅವನಮ್ಮದೇ ಆದ ಅವನದೇ ಆದಂತಹ ಸಮಸ್ಯೆ. ಅದರಲ್ಲಿ ಅವನನ್ನು ನಾವು ಅವನ ಬೋಧನೆಯನ್ನು ಕೇಳಿದರೆ ಭಗವದ್ಗೀತೆ ಓದಿದ್ರು ಸಾಕು, ಅಥವಾ ಭಕ್ತಿವಂತದವರು ಹೇಳಿದಾಗ ನಮಗಿದ್ರು ಸಾಕು. ಕೈವರ್ತಕ ಅವನು ದಾಟಿಸ್ತಾನೆ. ಬಹುಶಃ ಒಂದು ಸಾಮಾನ್ಯ ನಮಗೆ ಕೇಳುವ ಪದ್ಯವನ್ನು ನೆನಪು, ಅಂಬಿಗಾನ ನಿನ್ನ ನಂಬಿದೆ. ಆ ಪದ್ಯವು ಅದೇ ಸೂಚನೆಯನ್ನು ಕೊಡ್ತದೆ. ಅದು ಈಶ್ವರನು, ಕೃಷ್ಣನು, ದುರ್ಗೆಯೋ ಅಥವಾ ಮಹಿಷ್ಠ, ಅದೊಂದು ದೊಡ್ಡ ವಿಷಯ ಅಲ್ಲ. ಅದನ್ನು ವೈಭವೀಕರಿಸುವುದರ ಮೂಲಕ ನಾವು ಸಂಕುಚಿತ ಆಗ್ತೇವೆ. ನನಗೆ ಅದು ನನಗೆ ಇದೆ, ನನಗೆ ಕೃಷ್ಣನೇ ಸರಿಯಪ್ಪ, ಶಿವನೇ, ದುರ್ಗೆಯೇ. ಈ ಸಪ್ತಶತಿ ಬಹುಶಃ ದುರ್ಗಾ ಪೂಜೆಯನ್ನು ಮಾಡುವ ತುಂಬಾ ಇದ್ದಾರೆ. ಎಷ್ಟು ಅದು ದುರ್ಗಾ ಸಪ್ತಶತಿಯಲ್ಲಿ ಇದೆಲ್ಲವೂ ಒಂದು ರೀತಿಯಲ್ಲಿ ಉಂಟು. ಅದನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಹೇಳ್ತೇವೆ. ಅದು ಮಹಾತ್ಮೆ, ಪುಣ್ಯ ಹೇಳ್ತೇವೆ. ಪುಣ್ಯ ಎಂಬುದು ತನ್ನಷ್ಟಕ್ಕೆ ಬರುವುದಾದ್ರೂ ಕೂಡ ಬರೇ ಪುಣ್ಯ ಅಲ್ಲ. ಪುಣ್ಯ ಅಂತ ಶುರು ಮಾಡು ನೀನು ಪಾರಾಯಣ ಮಾಡಲಿಕ್ಕೆ. ಆದ್ರೆ ನಿಮಗೆ ಅದು ಅರ್ಥ ಆಗ್ತಾ ಹೋದಾಗ ನಿಮಗೆ ಜ್ಞಾನ ಬರ್ತದೆ. ಕರೆಕ್ಟ್. ನಾವು ಪುಣ್ಯದಿಂದ ಪೂಜೆ ಮಾಡ್ಲಿಕ್ಕೆ ಶುರು ಮಾಡುವುದಿಲ್ಲ, ಪುಣ್ಯ ಬರ್ತದೆ ಅಂತಲೇ ಪೂಜೆ ಮಾಡುದು. ಆಗ ಅದು ಕನೆಗೆ ಅದು ಯಾವುದರಲ್ಲಿ ಪರಿಸಮಾಪ್ತಿ ಆಗ್ತದೆ ಧ್ಯಾನದಲ್ಲಿ. ನಾವು ಯಾವುದೇ ಮಡಿವಂತಿಗೆ ಬಿಡಬೇಕು. ಆಗ ನಮಗೆ ನಮ್ಮ ಸ್ಮೃತಿ ಪ್ರಕಾರ ಪೂಜೆಯಲ್ಲಿಟ್ಟು ದೇವೋ ದೇವಾಲಯ ಪ್ರೋಕ್ತು ಜೀವೋ ದೇವ ಸನಾತನ. ಇನ್ಯಾರೋ ಸದಾಶಿವ ಹೇಳಿದ್ರು, ಸದಾಶಿವ ಕೆಲವರಿಗೆ ಸಿಟ್ಟು ಬರ್ತದೆ. ಸದಾಶಿವ ಬೇಡ, ಸನಾತನ ಅಂದ್ರೆ ಅದಕ್ಕೆ ಆದಿ ಇಲ್ಲ, ಅಂದ್ರೆ ಮಧ್ಯವೂ ಇಲ್ಲ, ಅಂತ್ಯವೂ ಇಲ್ಲ. ಸನಾತನ ಅಂತ ಬಿಡಲಿ ಅದಕ್ಕೆ ಮುಂದೆ ಬರ್ತದೆ, ಅದ್ರ ಒಟ್ಟಿಗೆ ಅದೆಲ್ಲ ಬರ್ತದೆ. ಜೀವೋ ದೇವ ಸನಾತನ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆ. ಆಗುವುದಿಲ್ಲ, ಅದು ಬಿಟ್ಟು ಬಿಡು ಅಂತ ಮಾಡು. ಅದು ನಮ್ಮಲ್ಲೆಲ್ಲದಕ್ಕೂ ಅದರದೇ ಆದ ಸ್ಥಾನ ಉಂಟು. ಆ ಸ್ಥಾನ ಕೊಡುವ ವ್ಯಕ್ತಿ ಅವನವನ ಮಟ್ಟಕ್ಕೆ ಅದಕ್ಕೆ ಸ್ಥಾನ ಕೊಡ್ತಾನೆ. ನಾನು ಸರಿ ಅವನು ತಪ್ಪು ಅಂತ ಇಲ್ಲವೇ ಇಲ್ಲ, ಇದಿರ್ಬೋದು. ಅದು ನನಗೆ ಅರ್ಥ ಆಗುವುದಿಲ್ಲ, ಬೇಡ ಬಿಡುವ, ಆ ಶ್ಲೋಕ ಹೇಳಲೇಬೇಕು ಅಂತ ಹೇಳಿಲ್ಲ. ಆ ದೃಷ್ಟಿಯಲ್ಲಿ ನಾವು ಈ ಪೂರ್ಣಮದ ಪೂರ್ಣಮಿದಂ ಅಂತ ತಿಳ್ಕೊಂಡು ನಾವು ಎಲ್ಲಿಯೂ ನಮ್ಮ ತಲೆಯಲ್ಲಿ ಗೊಂದಲ ಮಾಡದ ಹಾಗೆ ನಾವು ನಮ್ಮ ದಾರಿ ನಡ್ಕೊಂಡು ಹೋದ್ರೆ ಸರಿ. ದಾರಿಯಲ್ಲಿ ಎಲ್ಲರೂ ಹೋಗ್ತಾರೆ, ಅವರು ಎಲ್ಲೆಲ್ಲಿ ಹೋಗ್ತಾರೆ, ಅವರನ್ನೆಲ್ಲ ವಿಚಾರಿಸಿಕೊಂಡು ಅವರ ಹಿಂದೆ ನಾವು ಹೋಗುವಾಗ ಇಲ್ಲ. ಹೌದು, ನಮ್ಮ ದಾರಿಯಲ್ಲಿ ನಾವು ಹೋಗುವುದು. ನಮ್ಮ ದಾರಿಯಲ್ಲಿ ಹೋಗುವಾಗ ಯಾವುದು ನಮಗೆ ಸರಿ ಕಾಣ್ತದೆ ಅದನ್ನು ಇಟ್ಕೊಂಡು ಹೋಗುದು. ಅಲ್ಲಿ ಮಾರ್ಗದರ್ಶನಕ್ಕಿರುವಂತದ್ದು ಎಲ್ಲವೂ ಕೂಡ ಚಂದ ಮಾಡಿ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಒಂದು ಮಾತುಂಟು. ಆ ಮಾತಿಗೆ ಒಳ್ಳೆ ಚಂದದ ಅರ್ಥ ಉಂಟು. ಆಗ ರೋಮನ್ ಕೇಂದ್ರ ಅಂತ ತಿಳ್ಕೊಂಡು ಎಲ್ಲಿಂದ ಹೋದ್ರು ನಿಮಗೆ ಹೋಗ್ತದೆ. ಈಗ ನಮಗೆ ಜಿಯೋಗ್ರಫಿಯಲ್ಲೂ ಕೆಲಸ, ನಾವು ಪಶ್ಚಿಮಕ್ಕೆ ಹೋದ್ರೂ ಕೂಡ ನೀನು ಇಲ್ಲಿಗೆ ಬರ್ತೀನಿ ಅಂತ. ಪಶ್ಚಿಮಕ್ಕೆ ಹೋಗಿ 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 ಭೂಮಿಗೆ ಸುತ್ತಿ ಅದು ದೀರ್ಘವಾಗುತ್ತಿರುವ ಬೇಡ. ಹೀಗಾಗಿ ನಾವು ಬೇರೆಯವರ ಮಾರ್ಗದ ಬಗ್ಗೆ ಚಿಂತನೆ ಮಾಡಿದ್ರೆ ನಾವು ಹೋಗ್ಲಿಕ್ಕೆ ಎಷ್ಟು
ತಿಳ್ಕೊಂಡದ್ದು ಹೆಚ್ಚಾಗುವುದಿಲ್ಲ, ಕಡಿಮೆ ಆಗುವುದಿಲ್ಲ. ಸ್ವಲ್ಪ ತಿಳ್ಕೊಂಡ್ರೂ ಹೆಡ್ಡಾಗ್ತದೆ. ಅದನ್ನು ಬಿಟ್ಟರೆ ನಾವೀಗ ಈ ಮಹಾರಥ ವರ್ಣನೆ ಅದು ಒಂದಾಗಿ ಬರ್ತದೆ. ಆಗ ನೋಡಬೇಕು ಅಂತ ಅರ್ಜುನ ಹೇಳ್ತಾರೆ. ಯಾರ ಹತ್ರ ಯುದ್ಧ ಮಾಡಬೇಕು, ಅದು ಒಂದು ಯೋಗ್ಯ ಲಕ್ಷಣ. ಒಂದು ಕೆಲಸ ಶುರು ಮಾಡ್ಬೇಕಾದ್ರೆ ನಾವು ಮೊದಲು ತಯಾರು ಮಾಡಬೇಕು. ಹೌದು, ಕರೆಕ್ಟ್. ಇದು ಲೌಕಿಕ ಆಗಲಿ ಎಲ್ಲರಾಗಲಿ ನಾವು ಪೂರ್ವ ಸಿದ್ಧತೆ ಸರಿ ಮಾಡದೆ ಮತ್ತೆ ಹೇಗಾದ್ರೂ ಆಗ್ತದೆ ಅಂತ ಹೋಗುವುದರಿಂದ ಗೊಂದಲ ಆಗ್ತದೆ. ನಮ್ಗೆ ಉದ್ದೇಶ ಯಾರದ್ದೇ ಯುದ್ಧ ಮಾಡಬೇಕು. ಈಗ ಯುದ್ಧಕ್ಕೆ ಶುರುವಾಗುವುದಂದ್ರೆ ಯುದ್ಧ, ಯಾರದ್ದೇ ಯುದ್ಧಕ್ಕೆ ಸಹಯೋದ್ಧವ್ಯಂ, ಯಾರದ್ದು ಯೋಧ ಮಾಡಬೇಕು. ಆಗ ಕೃಷ್ಣನೇ ಒಂದು ಉದ್ದೇಶಪೂರ್ವಕ ಇವರನ್ನೆಲ್ಲ ಎತ್ತಿ ತೋರಿಸ್ತಾನೆ, ಭೀಷ್ಮಾದಿಗಳನ್ನು ಎತ್ತಿ ತೋರಿಸ್ತಾನೆ. ಅವರು ಹಾಗೆ ರಥವನ್ನು ಸ್ಥಾಪಿಸಿ ಭೀಷ್ಮ ದ್ರೋಣ ಪ್ರಮುಖ ತೋರಿಸ್ತಾನೆ. ಅದು ಒಂದು ವ್ಯವಹಾರದಲ್ಲಿ ಸಭೆ. ಯಾರ ಹತ್ರ ಎಲ್ಲಿ ಹೋಗೋದು ಮಾಡ ಈ ರಸ್ತೆಯಲ್ಲಿ ಹೋಗುವಂತ ಡ್ರೈವರ್ ಹೇಳ್ತಾನೆ ಅಂತ ಹೇಳಿದಾಗೆ ಅಷ್ಟು ಆದೀತು. ಆದರೆ ಅವನು ತೋರಿಸ್ತಾನೆ. ಯಾಕೆಂದ್ರೆ ನೋಡಿದಾಗ ಏನಾಗುತ್ತದೆ ಎಂಬುದು ಮುಖ್ಯ. ಸಭೆಯ ಸಮೀಕ್ಷೆ ಮಾಡದೆ ಮಾತಾಡ್ಲಿಕ್ಕೆ ಶುರು ಮಾಡಬಾರದು. ನಾನು ಮಾತಾಡ್ತೇನೆ ಅಂತ ಹೇಳಿ ಹೋಗಿ ಸಭೆಗೆ ಹೋಗುವಾಗ ಕೈಕಾಲು ಮಾಡುವಂತಹ ಸ್ಥಿತಿ ಬರ್ತದೆ. ಯಾಕಂದ್ರೆ ಅಪಕ್ವ ಅಂತ. ಅದರಿಂದ ಮೊದಲು ನಾವು ಸಮೀಕ್ಷೆ ಮಾಡಬೇಕು ಏನು ಅಂತ. ಇದು ಯಾವುದೇ ಚೌಕಟ್ಟಾದ್ರೆ ಸಿದ್ಧತೆ ಎಷ್ಟು ಮಾಡ್ತೇವೆ ಅಷ್ಟೇ ಕೇಳಿದ್ರೆ ಸಿದ್ಧತೆಯಲ್ಲೇ ಅದು ಮುಗಿಯಬಾರದು. ಸಿದ್ಧತೆ ಮಾಡಬೇಕು, ಸಿದ್ಧತೆ ಮಾಡಿದಲ್ಲಿ ಹೋಗ್ಬೇಕು. ಅದನ್ನೆಲ್ಲ ಹೇಳಿದ ಕೂಡಲೇ ಅದು ನೋಡಿದ ಕೂಡಲೇ ಅವನಿಗೆ ಏನಾಯಿತು ಅಂತ ಹೇಳಿದ್ರೆ ಕೃಪಯಾ ಪರಯಾವಿಷ್ಟೋ ಕೃಪೆ. ಕೃಪೆ ಅಂದ್ರೆ ಮರಣದಂಡನ ಕೊಡುವಂತಹ ಮರಣದಂಡನೆ ನೇಮಿಸಿದ ವ್ಯಕ್ತಿಗೆ ಅಯ್ಯೋ ಪಾಪ ಅಂತ ಕಂಡ್ರೆ ಅವನೇ ಪಾಪಿ ಆಗ್ತಾನೆ. ಅಯ್ಯೋ ಪಾಪ, ಇವನೊಂದು ಕುತ್ತಿಗೆ ಹಗ್ಗ ಹಾಕಿದ್ರೆ ತಾಳಿಸ್ಬೇಕು. ಅಲ್ಲಿ ಇಲ್ಲ, ನನ್ನ ಕೆಲಸ ಏನು ಅಷ್ಟು ಮಾಡಿದಾಗ ಈಗ ಮರಣದಂಡನೆ ಕೊಟ್ಟ ವ್ಯಕ್ತಿ ನರಕಕ್ಕೆ ಹೋಗ್ತಾನೆ ಅಂತ ನಮ್ಗೆ ಎಲ್ಲಿ ಹೇಳುದಿಲ್ಲ. ಏನ್ ಮಾಡಿದ್ರಿ ನೀನು? ಕರ್ಮ ಮಾಡಿದೆ. ಅದಕ್ಕೇನು ಹೇಳುದು ಅಂದ್ರೆ ಸ್ವಕರ್ಮಣ ತಮಭ್ಯರ್ಥ ಸಿದ್ಧಿಂಬಿಂದಂತೆ. ಮೊನ್ನೆ ಪೇಪರ್ನಲ್ಲಿ ಬೀಳ್ದ ಬಿಡ್ಡೆ ಒಂದು ಹೆಂಗಸಲ್ಲಿ ಸುಡುವ ಬಗ್ಗೆ ಒಂದು ಯಾರೋ ವಿಷಯ ಆಯ್ತು. ಅವಳು ಬಂದವರಿಗೆ ಸಾಕಷ್ಟು ಒಳ್ಳೆ ಮಾತು ಹೇಳಿ ಸಮಾಧಾನ ಹೇಳಿ ಅವಳ ಕೆಲಸ ಮಾಡ್ತಾರೆ. ಹೆಣ ಸುಡುವ ಕೆಲಸ ಸಣ್ಣ ದೊಡ್ಡ ಇಲ್ಲವೇ ಇಲ್ಲ. ಇದು ಭಗವದ್ಗೀತೆಯ ಮಾತು. ಸ್ವಕರ್ಮಣ ತಮಭ್ಯರ್ಥ. ತಮ್ಮ ಅಂತ ಹೇಳಿದ್ರೆ ನಾನು ಕಂಡುಕೊಂಡ ದೇವರು. ತಮ್ ಅಭ್ಯರ್ಥ. ಅದೇ ಅಧ್ಯಾತ್ಮದ ತತ್ವಮಸಿ. ಕಲ್ವಿದಂ ಬ್ರಹ್ಮ ತ್ವಮಸಿ. ನೀನಾಗಿದ್ದಿ, ನೀನೇನಾಗಿದ್ದಿ ತತ್. ಎಷ್ಟು ಸುಲಭ ಉಂಟು ನಮಗೆ, ದಾರಿಯೇ ಸುಲಭ. ತ್ವಂ ಅಸಿ. ಎಂತದಾಗಿದ್ದಿ ನೀನು? ನಾನು ಅವನಾಗಿದ್ದೇನೆ, ನಾನು ಅದಾಗಿದ್ದೇನೆ. ಅಲ್ಲಿಗೆ ಮುಟ್ಟಿದ್ರೆ ಸಾಕು. ತತ್ ತ್ವಂ ಅಸಿ. ನಾನು ಈಗ ಇದಾಗಿದ್ದೇನೆ. ಹೌದು ಮಾರ್ರೆ, ನಾನು ಆಫೀಸರು ಅಥವಾ ಮತ್ತೊಂದು ಅದೆಲ್ಲ ಹೌದು ಹೌದು, ಅದನ್ನು ಸರಿ ಮಾಡು. ಆಗ ಕಡೆಗೆ ಒಂದೇನು ಗೊತ್ತಾಗ್ತದೆ, ಅದು ಪ್ರಾಣ ಹೋಗುವ ಕಾಲಕ್ಕೆ ಗೊತ್ತಾದ್ರೂ ಕೂಡ ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ ಅಂತ ಹೇಳಿ. ಅದರಿಂದ ಮೋಕ್ಷವು ಯಾರಿಗೂ ಸೀಮಿತವಾಗಿ ಇಲ್ಲ, ಎಲ್ರಿಗೂ ತಿಳಿದಿರಲ್ಪಟ್ಟಿದೆ. ತಿಳಿದುಕೊಳ್ಳಿಕ್ಕೆ ಮಾರ್ಗ ಯಾವುದು? ನಾವೀಗ ಬದುಕುವುದೇ ಮಾರ್ಗ. ಹೌದು, ಬದುಕಿನ ಮಾರ್ಗವೇ ಮಾರ್ಗ. ಅದನ್ನೇ ಅಡಿಗೆ ಮಾಡುವವನು ಅಡಿಗೆಯನ್ನೇ ಹಾಗೆ ಮಾಡಿದ್ರೆ ಸಾಕು. ಈ ತೋಟಗಟ್ಟೆಯಲ್ಲಿ ಬೀದಿ ಗುಡಿಸುವವರಿಗೆ ಅದು ಓಟ ಇರುವಂತಹ ಬೀದಿ ಗುಡಿಸೋದು ಅದನ್ನೇ ಆ ರೀತಿಯಲ್ಲಿ ಅದು ಹೇಗೆ ಅಂತೇಳಿ ನಮ್ಗೆ ಹೇಳಿ ಬರುದಿಲ್ಲ ಬೇರೆಯವರನ್ನು. ನಮಗೆ ಮಾತ್ರ ಈಗ ನನ್ನ ಕೆಲಸವನ್ನು ನಾನು ಹೀಗೆ ಮಾಡ್ತೇನೆ ಅಂತ ಹೇಳಿದ್ರೆ ಬಹಳ ಚಂದ ಮಾಡ್ಲಿಕ್ಕೆ ಬರ್ತದೆ. ಇದು ಯಾರು ಮಾಡುವುದು ತಾರಗಳೇ ದಿನಾನಿತ್ಯ ಮುಗಿಯುವುದಿಲ್ಲ. ಇದು ನರಕದಂತಾಗಿ ಅವನ ಬದುಕು ನರಕ, ಮೇಲೂ ಅವನಿಗೆ ನರಕವೇ. ಆಗ ಮಾಮಕಾಹ ಇದು ಯಾರು ಅಂತ ಹೇಳಿದ್ರೆ ಕೃಪಯಾ ಪರಯಾ ವಿಷ್ಣು. ಪರಯ ಅಂದ್ರೆ ಪರ ಅಂದ್ರೆ ಶ್ರೇಷ್ಠ, ಹೆಚ್ಚು ಎಂಬ ಅರ್ಥದಲ್ಲಿ ಬರ್ತದೆ. ಅದು ಸಂದರ್ಭದಲ್ಲಿ ಇಹ ಪರ ಎಂಬಲ್ಲಿ ಈ ಲೋಕ ಮತ್ತೆ ನಂತರದ ಲೋಕ ಅಂತ ಬರ್ತದೆ. ಇದು ಪರಯಾ ವಿಷ್ಣು. ಪರಯ ಅಂದ್ರೆ ಹೆಚ್ಚು ಅವನಿಗೆ ಕೃಪೆ ಉಂಟಾಗಿ ಕೊಲ್ಲುವುದು ಸಾಯುವುದ. ಇದು ಅಲ್ಲಿನ ಒಂದು ತರ್ಕ ಇದೆ. ಹಾಗೆ ಈ ಕೊಲ್ಲುವುದಕ್ಕಿಂತ ಸಾಯುವುದು ಒಳ್ಳೆಯದು. ಸತ್ರೆ ಏನಾಗಿ ನಾನೊಬ್ಬ ಸತ್ತ ಹಾಗೆ ಬಹುಶಃ ಮಿಲಿಟರಿ ಸೇರುವವರಲ್ಲಿ ಇಂಥದ್ದು ಬರ್ತದೆ. ಕೊಂದು ಸಾಯಬೇಕು ಅಂತ ಬರ್ತದೆ. ಇವನಿಗೆ ಕೊಲ್ಲುವುದಕ್ಕಿಂತ ಸಾಯುವುದು ಒಳ್ಳೆಯದು ಅಂತ ಬರ್ತದೆ. ಇದನ್ನು
ಬಹಳ ಚೆನ್ನಾಗಿ ಮಾಡಿ ಹೇಳ್ತಾನೆ. ಅರ್ಜುನ ಏನು ಮಾತುಗಾರನೇ, ಬಹಳ ಒಳ್ಳೆಯದಾಗಿ ಹೇಳ್ತಾನೆ. ಇದು ಶಂಕ ಬೇರೆ ಇದಾದ್ಮೇಲೆ ಮುಕ್ತು ಅವನನ್ನು ಹೇಳ್ತಾನೆ, ಕೃಪಯೇ ಮತ್ತು ಅವನಿಗೆ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೆ ಯುದ್ಧೇ ಪ್ರಿಯ ಚಿಕಿತ್ಸವ. ಭೀಮರು ಯಾಕೆ ಇದು ಮಾಡ್ತಾರೆ? ಧಾರ್ತರಾಷ್ಟ್ರ ದುರ್ಬುದ್ಧಿಯಿಂದ ಯುದ್ಧ ಮಾಡ್ತಾರೆ, ಅದಕ್ಕೆ ಅವನಿಗೆ ಮೆಚ್ಚಿಸಲಿಕ್ಕೆ ಇವರು ಯುದ್ಧ ಮಾಡ್ತಾರೆ. ಎಂತ ಒಂದು ವಿಚಿತ್ರವಾದ ಸತ್ಯ. ಭೀಷ್ಮರು ನಮ್ಮ ಹತ್ರ ಯುದ್ಧ ಮಾಡ್ತಾರ? ಮಾಡುದಿಲ್ಲ. ಯಾಕೆ ಮಾಡ್ತಾರೆ? ದುರ್ಬುದ್ಧಿ ಉಳ್ಳಂತ ಧಾರ್ತರಾಷ್ಟ್ರ ಕೌರವನಿಗೆ ಪ್ರಿಯವನ್ನುಂಟು ಮಾಡ್ಲಿಕ್ಕೆ ಅದು ಮಾಡ್ತಾರೆ. ಇಂಥವರಿಗಾಗಿ ನಾನು ಕೆಲಸ ಮಾಡುದು ಅಂತ ಒಂದು ರೀತಿಯಲ್ಲಿ ಅವರು ಸಿಕ್ಕಿ ಬೀಳುವುದಿಲ್ಲ. ಯಾಕೆಂದ್ರೆ ರಾಜನಿಗಾಗೋದು ಭೀಷ್ಮ ಒಂದು ಕಡೆಯಲ್ಲಿ ಬಹಳ ಚೆನ್ನ ಮಾಡಿ ಹೇಳ್ತಾರೆ, ನನಗೆ ರಾಜರು ಅವ್ರು ಹೇಳಿದ್ದಾರೆ ನಾನು ಮಾಡಬೇಕು. ಇದು ಮನೋನಯನ ಬೆಳೆಸುವವನಿಗೆ ಹೇಗೆ ಅವನಿಗೆ ಪಾಪ ಇಲ್ಲೋ ಹಾಗೆ ಒಂದಾಗ್ತದೆ. ನಮ್ಮ ಕರ್ತವ್ಯ ಕೆಲವು ಸಲ ಏನಾಗ್ತದೆ, ನನಗೆ ಇದು ಮಾಡುವುದು ತಪ್ಪು ಮಾಡ್ತದೆ, ಆಫೀಸಲ್ಲಿ ನಾನು ಮಾಡಲೇಬೇಕು ಹೇಳ್ತಾನೆ. ಏನ್ ಮಾಡಬೇಕು? ಕೆಲಸ ಬಿಡುವುದು ಒಂದು ದಾರಿ ಉಂಟು, ಆದ್ರೆ ನಮ್ಮ ಜೀವನದಲ್ಲಿ ಹಾಗೆ ಬಿಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಜಾತಿ ಬಿಡ್ತೇನೆ, ಅದು ಬಿಡ್ತೇನೆ, ಇದು ಬಿಡ್ತೇನೆ, ಯಾವುದೂ ಸರಿ ಆಗುದಿಲ್ಲ. ಬಿಟ್ಟದರ ಬಗ್ಗೆ ಹಿಡಿಯುವುದರ ಬಗ್ಗೆ ನಾನು ಈಗ ಪ್ರಚಾರ ಮಾಡೋದಲ್ಲ, ಅದರಲ್ಲಿ ಇದ್ದೇ ಮಾಡಬೇಕು ಅಂತ ಹೇಳುವಾಗ ಕೆಲವು ಸಲ ನಮ್ಮ ಆತ್ಮಸಾಕ್ಷಿಯ ವಿರುದ್ಧವಾಗಬೇಕಾಗ್ತದೆ. ಆಗ ಇಂಗ್ಲಿಷ್ ಒಂದು ಮಾತು, ವಾಟ್ ಯು ಆರ್ ವ್ಯಾರ್ ಯು ಆರ್. ನಾನೇನೀಗ ನಾನು ಡ್ರೈವರ್ ಆದ್ರೆ ಏನ್ ಮಾಡಬೇಕು? ನನ್ನ ಬದುಕನ್ನು ಬದುಕಬೇಕಾ ಇವರ ಬದುಕನ್ನು ಬದುಕಬೇಕಂತ ಹೇಳುವಾಗ ನಾನು ಹೊತ್ತದಲ್ಲಿ ಇವರ ಬದುಕಬೇಕು ಅಂತ ಹೇಳಿದ್ರೆ ಅವ ನಿಜವಾದಂತಹ ಒಬ್ಬ ಭಕ್ತನು ದೇವರ ಪ್ರಿಯವನ್ನು ಮಾಡುವುದು. ನಾನು ಯಾರು ಎಲ್ಲಿದ್ದೇನೆಂಬ ಪ್ರಜ್ಞೆ ಇದ್ದಾಗ ಯಾರ ಮೆಚ್ಚುಗೆ ವಹಿಸಬೇಕು, ದುರ್ಯೋಧನ ಮೆಚ್ಚುಗೆ ವಹಿಸಬೇಕು ಅಂತ ಅವರು ಯೋಚಿಸಿದ್ರೆ ಅವರ ಮೇಲೆ ಏನು ಮಾಡಬೇಕು? ನಾನು ಅವರು ಶತ್ರುಗಳು ಅವರು ಕೊಲ್ತಾರೆ ಅಂತ ಹೇಳ್ಬೇಕಾ, ಅವರ ಬಗ್ಗೆ ದಯ ತೋರಿಸಬೇಕಾ? ಅವರು ಸಿಕ್ಕಿದ್ದಾರೆ, ಅವರ ಬಗ್ಗೆ ದಯ ತೋರಿಸಬೇಕು. ಈಗ ಸೈನಿಕರು ಸತ್ತಾಗ ನಾವು ಯಾಕೆ ಗೌರವಿಸಬೇಕು ಅಂದ್ರೆ ಅವರು ಒಂದು ಧರ್ಮದ ದೃಷ್ಟಿಯಿಂದ ಮಾಡಿದ್ದಾರೆ, ಹೌದು, ಗೌರವಿಸಬೇಕು. ಹಾಗಾದ್ರೆ ಸತ್ತವರನ್ನೆಲ್ಲ ಗೌರವಿಸಿದ, ಅವರ ಸಾಹಿತ್ಯ ಗೊತ್ತಿದ್ದು ಮಾಡಿರ್ತಾವ, ಅದಲ್ಲ. ಅದರಿಂದ ಬುದ್ಧಿಗಿಂತ ಯಾವುದಿಗಾಗ್ತದೆ ಅಂತ ಹೇಳಿದ್ರೆ ನಮ್ಮ ಒಳಗಿನ ಸ್ಪಂದನ ಮುಖ್ಯ ಆಗ್ತದೆ. ಇದು ಅರ್ಜುನನ ಬುದ್ಧಿ ಅಲ್ಲ, ಕೃಷ್ಣರನ್ನೇ ಹೇಳ್ತಾನೆ, ಪ್ರಜ್ಞಾವಾದ ಬಾಟಲು ಅಂತ ಹೇಳ್ತಾನೆ. ಆದ್ರೂ ಒಳಗೆ ಅದಕ್ಕಿಂತ ಹೆಚ್ಚು ಹೋಗಿಲ್ಲ, ಕೃಪಯ ಪರಯ ಆಗಿತ್ತು. ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿಕೊಂಡು ಹೇಳ್ತಾನೆ. ದುಷ್ಪ್ರೇಮಂ ಸ್ವಜನ ಕೃಷ್ಣ ಇಲ್ಲ ನೋಡಿ ಬೇಡ. ಎಷ್ಟೋ ಸಲ ಏನಾಗ್ತದೆ, ಬಹಳ ದೊಡ್ಡ ಈ ಸರ್ಜರಿ ಆದ್ರೂ ಕೂಡ ಅವನ ಮಗನಿಗೆ ಸರ್ಜರಿ ಮಾಡ್ಲಿಕ್ಕೆ ಅವನಿಗೆ ಆಗುವುದಿಲ್ಲ ಅಂತ ಹೇಳಿ. ಹೌದು, ಕರೆಕ್ಟ್. ಅದು ನನ್ನ ಮಗ ಎಂಬ ಭಾವನೆ ಬಂದು ಬಿಟ್ಟರೆ ಸರ್ಜರಿ ಆಗುವುದಿಲ್ಲ. ಈಗ ಸರ್ಜರಿ ಮಾಡಬೇಕು, ಸತ್ರೂ ನನಗೆ ಸಂಬಂಧ ಇಲ್ಲ, ಸರ್ಜರಿ ಮಾಡಿದ್ರಿಂದ ಬದುಕಬೇಕು ಅಂತ ಮಾಡುವುದು ನಾನು. ಅದೇ ಮಗನಿಗಾಗ ಅವನಿಗಾಗಲಿ ಇನ್ನೊಬ್ಬ ಅವನಿಗಿಂತ ಕಡಿಮೆ ಇದೆ ಹತ್ರ ಹೇಳ್ತಾನೆ, ಅದಾಗುದಿಲ್ಲ. ಆದ್ರಿಂದ ಅದಕ್ಕೆ ಮೋಹ ಅಂತ ಹೇಳುವುದು ಹೌದು, ತಪ್ಪು ಅಲ್ಲ. ಈ ವಿಶ್ವದಲ್ಲಿ ಅದು ಅಷ್ಟು ಬಲವಾಗಿರ್ತದೆ. ಅರ್ಜುನನ ತಪ್ಪಿಸ ಅಂತ ಹೇಳಿ ಬರುದಿಲ್ಲ. ಅವರನ್ನು ಕೊಲ್ಲುವುದಕ್ಕಿಂತ ನನಗೆ ಇದು ಒಳ್ಳೆಯದು ಅಂತ ವಿಷಯ ಅವನಿಗೆ ದುಃಖ ಆಗ್ತದೆ. ಯುದ್ಧ ಮಾಡಲಿಕ್ಕೆ ದುಃಖ ಅಲ್ಲ, ಅಥವಾ ಯುದ್ಧ ಮಾಡೋದು ಸರಿಯಲ್ಲ ಅಂತಲ್ಲ. ಅವರು ಪಾಪ ಅವರನ್ನು ನಾನು ಕೊಲ್ಬೇಕಲ್ಲ. ಆಗ ಪುನಃ ಬರ್ತದೆ, ಅವರು ಹಾಗೆ ಮಾಡಿದವರು ಅವರನ್ನು ನಾನು ಕೊಲ್ಲುವುದು, ಅವರನ್ನು ಅದು ಎಷ್ಟು ಬೆಳೆಸಬಹುದು. ಹೌದು, ಅದೆಷ್ಟು ಬೆಳೆಸಬಹುದು. ಈ ಪ್ರಜ್ಞಾವಾದ ಎಷ್ಟು ಬೆಳೆಸಬಹುದು. ಅಲ್ಲದೆ ನಮ್ಮ ನ್ಯಾಯವನ್ನು ನೋಡಿಯ ಜನವನ್ನು ನೋಡಿಯ ವಿಷಯವನ್ನು ನೋಡಿದ ನಮ್ಮ ಮನೆಗೆ ನಮ್ಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಬೇರೆಯವರ ಮನೆ ಕಲ್ಪಿಸಾಡ್ಲಿಕ್ಕೆ ಆಗ್ತದೆ, ನಮ್ಮ ಮನೆ ಕಲ್ಪಿಸಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಯಾಕಂದ್ರೆ ನನ್ನ ಮನೆ ಅಂತ ಬರ್ತದೆ, ನಮ್ಮ ಮನೆ ಅಂತ ಬರ್ತದೆ. ಇಲ್ಲಿ ನಮ್ಮ ಈ ಪ್ರಶ್ನೆಯಲ್ಲಿರುವ ನಾವು ಆಗಲೇ ನೆನಪಿದಾಗ ಅಹಂ ಮಮ ನಮಗೆ ಬಿಡಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ. ಅದನ್ನು ಬಿಡಿಸಿಕೊಳ್ಳುವುದಕ್ಕೆ ಮಾರ್ಗವೇ ಈ ಉಪದೇಶ. ಅದು ಯಾರಿಗೆ ನಾವೇ ಅದನ್ನು ತೆಗೆದುಕೊಳ್ಬೇಕು. ಉಪದೇಶದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡಬೇಡ ಎರಡು ಆಗುದಿಲ್ಲ. ಮಾಡಬೇಕು ಮಾಡಬೇಡ ಎಂಬುದು ನಮ್ಮ ಒಳಗಿಂದ ಬರಬೇಕು. ಕರೆಕ್ಟ್. ಅದಕ್ಕೆ ಈ ಉಪದೇಶ ವಿನಃ ಅವನು ಹೇಳಿದ ಹಾಗೆ ಮಾಡ್ತೇನೆ ನಾನು ಅಂತ ಹೇಳೋದು ಕೂಡಲೇ ಅದು ಒಂದು ಮಾರ್ಗ ಹೌದು, ಕರ್ತವ್ಯ ಅಷ್ಟೇ.
ಇದಲ್ಲ, ಅಥವಾ ಕೊನೆಯ ಇದಲ್ಲ. ಕರ್ತವ್ಯ ಎಲ್ಲಿವರೆಗೆ ನಾವು ಡ್ಯೂಟಿಗೆ ಸೇರಿ ಡ್ಯೂಟಿ ಬಿಡುವವರೆಗೆ ಮತ್ತೆ ಇಲ್ಲ. ನಾವು ಆಫೀಸ್ನಿಂದ ಹೊರಗೆ ಬಂದಾಗ ನಾನು ಆಫೀಸರು ಅಲ್ಲ, ಮತ್ತೊಬ್ಬ ದೊಡ್ಡ ಇದರಲ್ಲಿ ಅಷ್ಟೇ ಈ ಆಫೀಸರುಗಳು ಅಲ್ಲಿ ಈ ಕೆಲಸದವರು ಮನೆ ಕೆಲಸಕ್ಕೆ ನಿಯೋಜಿಸ್ತಾರೆ. ಅಲ್ಲಿ ಆಫೀಸ್ನಲ್ಲಿ ಅವಕಾಶ ಉಳಿಸುವವ, ಆದರೆ ಅವನು ಹೊರಗೆ ಬಂದಾಗ ಅವನು ನೀನು ಒಂದೇ. ಅವನು ನಿಮ್ಮ ಮನೆಗೆ ಬಂದ್ರೆ ಅವನಿಗೆ ಊಟ ಹಾಕಿ ಉಪಚಾರ ಮಾಡಬೇಕಾದ ಗೃಹಸ್ಥ ನೀನು. ಅವನು ಕಸ ಗುಡಿಸುವುದಲ್ಲ, ನಿಮ್ಮ ಮನೆಯಲ್ಲಿ ನೀನು ಕಸ ಗುಡಿಸಬೇಕು. ಕರೆಕ್ಟ್. ಅವನೇನಾದ್ರೂ ಮಾಡಿದ್ರೆ ಅವನಿಗೊಂದು ಆಸನ ಕೊಟ್ಟು ಕೂತ್ಕೊಳಿಸಬೇಕು. ಇಷ್ಟು ಮಾಡಲಿಕ್ಕೆ ನಾವು ನಮ್ಮ ಮನಸ್ಸನ್ನು ಸಿದ್ಧ ಮಾಡಿದ್ರೆ ನಾವು ಅಷ್ಟೇ. ಆದ್ರೆ ಈಗ ನಡೆಯುವಲ್ಲಿ ಅದು ಸ್ವಲ್ಪ ಇದು ಮಾಡ್ತೇವೆ. ನಾನು ಆಫೀಸರು, ಅವನು ಕೆಲಸದವ ಎಂಬುದನ್ನು ಇಟ್ಕೊಂಡು ಬೀದಿಗೆ ಇಳಿತೇವೆ, ಮನೆಗೆ ಇಳಿತೇವೆ. ಬಸ್ನಲ್ಲಿ ಅವನು ಸೀಟ್ ನಮಗೆ ಬಿಟ್ಟು ಕೊಡಬೇಕು ಅಥವಾ ಇದೆಲ್ಲ ಮಾಡಬೇಕು. ಇತ್ಯಾದಿಗಳನ್ನು ನಾವು ಆದಷ್ಟು ಗೆಲ್ಲಬೇಕು ಅಂತ ಹೇಳುದು. ಒಮ್ಮೆ ಬಿಡಬೇಕು ಅಂತ ಹೇಳಿಕ್ಕೆ ಆಗುದಿಲ್ಲ. ಬಿಡಬೇಕು ಅಂತ ಹೇಳುದಲ್ಲ, ನಾವು ಉಚ್ಚರ ಆಗುದು ಬೇಡ ಅಥವಾ ಏನೋ ನಿಧಾನವಾಗಿ ಬಿಡಬೇಕು. ಅವ ಯಾರು, ಅವನಾರು. ಅದು ತತ್ಕಾಲಕ್ಕೆ ಅವನು ಯಾರು ನಾನು ಯಾರು ಅಂತ ತಾತ್ಕಾಲಿಕ ವ್ಯಾವಹಾರಿಕ ಸತ್ಯ ಎಂಬುದನ್ನು ನೀವು ಎಲ್ಲ ಕಡೆಗೆ ಅನ್ವಯಿಸಿದ್ರೆ ನಮ್ಮ ದಾರಿಯಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೇವೆ. ಹೌದು, ಅದೇ ಸತ್ಯ ಅಂತ ತಿಳ್ಕೊಂಡ ಕೂಡಲೇ ನಾವು ಮೋಹಕ್ಕೆ ಒಳಗಾಗ್ತೇವೆ. ನಾವು ತಪ್ಪೇ ಮಾಡ್ತೇವೆ. ನಾನು ಇಂಥವ ಎಂಬುದನ್ನು ಇದನ್ನು ವ್ಯಾವಹಾರಿಕ, ತಾತ್ಕಾಲಿಕ ಅಥವಾ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಪರಶುರಾಮನು ತನ್ನ ತಾಯಿಯ ತಲೆಗಳಿಗೆ ಕೇಳಿದ ಎಂಬಲ್ಲಿ ಅದೇ ಮಾತು ಬಹಳ ಚೆನ್ನಾಗಿ ಬರ್ತದೆ. ತಂದೆಯ ಮಾತಿನ ಪ್ರಕಾರ ತಲೆ ಕೆಡಿದ ಬಹಳ ಸೂಕ್ಷ್ಮ ಅದು. ನಾನು ತಲೆಯ ಇದ್ರೆ ನನ್ನ ಅಣ್ಣ ಓದಿದ್ದೇನೆ, ನಾನು ಬಿಡ್ತೇನೆ. ನಮ್ಮ ತಾಯಿಯನ್ನು ಉಳಿಸುವವರು ಯಾರು? ರಾಮ ಕಾಡಿಗೆ ಹೋಗದಿದ್ರೆ ಪಿತೃವಾಕ್ಯ ಪರಿಪಾಲನೆ. ರಾಮನಂತೂ ಬೇರೆ, ಯಾಕಂದ್ರೆ ದಶರಥ ಕಾಡಿಗೆ ಹೋಗುವಂತ ಹೇಳಲೇ ಇಲ್ಲ. ತಾಯಿಯ ಮಾತನ್ನು ಉಳಿಸಲಿಕ್ಕಾಗಿ ಅವನು ಕಾಡಿಗೆ ಹೋಗುದು. ಪಿತೃವಾಕ್ಯ ಪರಿಪಾಲನೆ ಎಂಬ ಸೂಕ್ಷ್ಮವನ್ನು ರಾಮ ಪರಶುರಾಮರಲ್ಲಿ ನಾವು ಕಲಿಬಹುದು. ತಲೆ ಕಳೆದ್ರಿಂದ ಅವಳು ಉಳಿದು ಅದನ್ನು ಇದರಲ್ಲಿ ಕೆಲವು ಸಲ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹಾಳಾಗಿ ಚಿತ್ರಿಸ್ತಾರೆ. ಅಷ್ಟೆಲ್ಲ ಏನಿಲ್ಲ. ಮೋಹವನ್ನು ಗೆಲ್ಲಬೇಕು, ತಾಯಿಯ ತಲೆಗಡಬೇಕಾದ್ರೆ ಗೆಲ್ಲಬೇಕು. ಈಗ ಅರ್ಜುನನ ಪರಶುರಾಮನ ಅಂತ ಕೇಳಿದ್ರೆ ನಮಗೆ ಆ ಪ್ರಸಂಗ ಬರುವಾಗ ನಾವು ಅವನನ್ನು ಅಷ್ಟು ಚೆಂದ ಮಾಡಿ ನೋಡ್ಬೋದು. ದೇವರ ಅವತಾರವೋ ಅದನ್ನೆಲ್ಲ ಬಿಟ್ಟು ತಾಯಿಯ ತಲೆಗಳಿರುವ ಪಿತೃವಾಕ್ಯ ಪರಿಪಾಲನೆ, ರಾಮನ ಪಿತೃವಾಕ್ಯ, ರಾಮನನ್ನು ದೇವರೆಂಬುದನ್ನು ಬಿಟ್ಟು ಕೂಡ ಪಿತೃವಾಕ್ಯ ಪರಿಪಾಲನೆ, ಇದೆಲ್ಲವನ್ನು ನಾವು ತಿಳ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ. ದೇವರೆಂದು ತಿಳಿಯದೆ ಹೆಚ್ಚು ಲಾಭವೇ, ಅದರಿಂದ ಅಷ್ಟೇನಿಲ್ಲ. ಅದು ಭಾವುಕರಿಗೆ ಮಾತ್ರ ಸಾಧ್ಯ. ಈ ಬುದ್ಧಿಜೀವಿಗಳಿಗೆ ಕೆಲವು ಸಲ ಒಪ್ಲಿಕ್ಕೆ ಆಗುದಿಲ್ಲ. ದೇವರಾದ್ರೆ ಎಂತಾದ್ರೂ ಮಾಡಬಹುದಾ? ಪರಶುರಾಮ ದೇವರಾಗಿ ಮಾಡೋದು ಬೇಡ. ನಾನು ಆ ಸ್ಥಾನದಲ್ಲಿ ಏನು ಮಾಡಬೇಕು ಅಂತ ಇಲ್ಲ. ನಾವು ಆಡಿತು ಅಂತ ಹೆದರಿಕೆ ಆಗ್ತದೆ ನಮಗೆ. ಆದ್ರೆ ಸರಿ ಅಂತ ಒಪ್ಲಿಕ್ಕಾದ್ರೂ ಬರ್ಬೇಕು ನಮಗೆ. ಹೌದು, ಪರಶುರಾಮ ದೇವರು ಅಂತ ಹೇಳಿ ಅಲ್ಲ. ಪರಶುರಾಮ ತಂದೆಯ ಮಾತನ್ನು ಕೇಳುವಾಗಿದ್ದಾಗ ಏನ್ ಮಾಡಿದ? ಆಗ ನಾವು ನಮ್ಮನ್ನು ನೋಡಿಕೊಂಡ್ರೆ ನಾವು ಅಷ್ಟು ಮಟ್ಟಕ್ಕೆ ಏರ್ಲಿಲ್ಲ. ಆದ್ರೆ ಏರ್ಬಹುದು ಅಂತ ಹೇಳಿ ಒಪ್ಪಿದ್ರೆ ನಾವು ಉದ್ಧಾರ ಆಗ್ತೇವೆ. ಏರ್ಬಹುದು, ರಾಮನ ಹಾಗೆ ಆದ್ರೆ ಏರ್ಬಹುದು ಅಂತ ಕಂಡ್ರೂ ನಮ್ಗೆ ಇದು ಈಗ ಆಗಿದೆ ಅಂತ ಕೇಳಿದ್ರೆ ಆಗದೇ ಇರಬಹುದು. ಅದು ಬೇರೆ ನಮಗೆ. ರಾಮಾಯಣ ಮಹಾಭಾರತ ಎಲ್ಲ ಪಾತ್ರಗಳನ್ನು ನಾವು ಹಾಗೆ ನೋಡಬೇಕು. ಯಕ್ಷಗಾನವನ್ನು ನಾನು ಕಟ್ಟಿಕೊಂಡಿದ್ದಷ್ಟೇ ಎಲ್ಲ ಪಾತ್ರಗಳನ್ನು ನಾವು ಆ ಪಾತ್ರ ಯಾಕೆ ಹಾಗೆ ಮಾಡ್ತದೆ ಅಂತ ತಿಳ್ಕೊಂಡಾಗ ಎಲ್ಲಾ ಪಾತ್ರದ ಬಗ್ಗೆ ನಮಗೆ ಗೌರವ ಬರಬೇಕು. ನಾವು ಅದಾಗಬೇಕು. ಅದರಿಂದಲೇ ಈ ನಾಟಕ ಯಕ್ಷಗಾನ ಯಾಕೆ ಶ್ರೇಷ್ಠ ಅಂದ್ರೆ ನಾವು ಅದರಲ್ಲಿ ಪರಕಾಯ ಪ್ರವೇಶ ಮಾಡುವಷ್ಟಕ್ಕೆ ಬೆಳಿಬೇಕು. ಅಷ್ಟಕ್ಕೆ ಅದು ಬರ್ತದೆ. ಇದು ಹಾಗಿಲ್ಲ, ಜಗಳ ಮಾಡ್ಕೊಳ್ತಾರೆ. ಯಾರು ಜಗಳ ಮಾಡಿಕೊಂಡದ್ದು? ಮೊನ್ನೆ ಹನುಮಂತನ ಮತ್ತೆ ವಿನಾಯನ ಜಗಳ ಮಾಡಿಕೊಂಡ ಅದು ಯಾರು ಜಗಳ ಮಾಡಿಕೊಂಡು? ಹನುಮಂತನ ಅಲ್ಲ. ಅಲ್ಲಿ ಆ ವ್ಯಕ್ತಿ ಬಂದು ನಾನು ಹನುಮಂತನಾಗಿದ್ದೇನೆ ಅಂತ ಅವನು ಎಣಿಸಿದ್ರೆ ಅನಿಸ್ಕೊಳ್ಳೋದಿಲ್ಲ. ಈಗ ನಾವು ಅವರನ್ನು ಟೀಕೆ ಮಾಡ್ಲಿಕ್ಕಲ್ಲ, ಕಷ್ಟ ಉಂಟು. ಆದ್ರೆ ನಾವು ಅರ್ಥ ಮಾಡಿಕೊಂಡ್ರೆ ಸರಿ ಈ ದೃಷ್ಟಿಯಿಂದ ಅವರನ್ನು ಮಾಡ್ತಾರೆ. ಆಗ ಇವನ ಗಾಡಿ ಕೆಳಗೆ ಬೀಳ್ತದೆ, ಅದೆಲ್ಲ ನಮಗೆ ಅರ್ಥ ಆಗ್ತದೆ. ಅಂತ ಹೇಳೋದು ಎಷ್ಟೋ ಆಕ್ಸಿಡೆಂಟ್ಗಳಾಗುವುದು, ಅಲ್ಲಿ ಗೊಂದಲ ಆದಾಗ ಹೆಚ್ಚಿನ ಆಕ್ಸಿಡೆಂಟ್ಗಳು ಅವರಿಗೆ ಗೊಂದಲ ಆಗುತ್ತಿದ್ರೆ ಆ ಡ್ರೈವರಿಗೆ ಅದು ಆಗದೆ ಹೋಗ್ತದೆ ಅಂತ ಗೊಂದಲ ಆದಾಗ ಬಹುಶಃ ನಮ್ಮದು ಅವರು ಇದಾಗಿ ಮತ್ತೆ ರಿಕವರಿ ಆಗಿರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಭಯ.
ಆ ಹೊತ್ತಿಗಾದ ಭಯವೇ ಅದು ನಮ್ಮನ್ನು ಇದು ಮಾಡ್ತದೆ. ಅದನ್ನು ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಸೇರಿಸಿಕೊಳ್ಳಿ ಬರುವುದಿಲ್ಲ. ಅವನು ಅದನ್ನು ಹೇಳ್ತಾನೆ, ನಮಗೆ ವಿಜಯ ಬೇಡ, ರಾಜ್ಯ ಬೇಡ, ಇದೆಲ್ಲ ತಾತ್ಕಾಲಿಕ. ಇದು ವೈಗಳಾಗಿ ತಾತ್ಕಾಲಿಕ ಅಂತ ಒತ್ತಬೇಕಾದ್ರೆ 18 ಅಧ್ಯಾಯ ಕೇಳಬೇಕಾಗಿತ್ತು. ಭೀಷ್ಮರ ಯುದ್ಧ ಮಾಡುವುದು ತಾತ್ಕಾಲಿಕ, ನನಗೆ ವಿಜಯ ಬೇಡ, ನಾನು ತಾತ್ಕಾಲಿಕ ವಿಜಯಕ್ಕಾಗಿ ಇವರನ್ನು ಕೊಲ್ಲುವುದಿಲ್ಲ, ನಾನು ಕೊಲ್ಲುವುದಿಲ್ಲ. ಇಲ್ಲಿ ಒಬ್ಬ ನಾನು ಇದ್ದಾನಲ್ಲ, ಯಾರವ ನಾನು ಕೊಲ್ಲದಿದ್ರೆ ಅವನು ಉಳಿಯುತ್ತಾನ? ಇದು ಭಗವದ್ಗೀತೆಯ ದೊಡ್ಡ ಪಾಠ. ಅದು ವಿಶ್ವರೂಪ ದರ್ಶನದಲ್ಲಿ ಕೃಷ್ಣ, ನೀನು ಕೊಲ್ಲದಿದ್ರು ಅವರಿಗೆ ಉಳಿಯುವುದಿಲ್ಲ. ನಾನು ಮಾಡುತ್ತೇನೆ, ಮಾಡುವುದಿಲ್ಲ, ಎರಡರಲ್ಲಿ ಅದೇ. ಈಗ ಕೃಷಿ ಎಲ್ಲ ಹಾಳಾಗಿದೆ, ಕೃಷಿಕರು ಮಾಡುವುದಿಲ್ಲ, ಅವನಿಗೆ ಮಾಡಬೇಕು ಅಂತ ಕಾಣಲಿಲ್ಲ, ಅದು ತಪ್ಪೆ. ಅವನನ್ನು ಆ ಸ್ಥಿತಿಗೆ ಇಳಿಸಿದ್ದು ತಪ್ಪೆ. ನನಗೆ ಕಾಣಬೇಕಲ್ಲ ಮಾಡಬೇಕು ಅಂತ. ಕರೆಕ್ಟ್. ಈಗ ಎಷ್ಟೋ ದೊಡ್ಡ ದೊಡ್ಡ ಸ್ಕಾಲರ್ಸ್ ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವನಿಗೆ ನಾವು ಬೈಯುವುದ? ಅವನಿಗೆ ಕೃಷಿ ಮಾಡಬೇಕು, ಖಂಡಿತ ಮಾಡ್ತಾನೆ. ನನಗೆ ಕೃಷಿ ಬೇಡ, ನಾನು ಪೇಟೆಗೆ ಹೋಗ್ತೇನೆ ಅಂತ ಖಂಡಿತ ಮಾಡ್ತಾನೆ. ಅಲ್ಲಿ ಹೋಗಿ ಹೋಟೆಲ್ನಲ್ಲಿ ತಿಂಡಿ ಎಂತಾದ್ರೂ ಸಪ್ಲೈ ಮಾಡಿ ಆ ಪಾತ್ರೆ ತೊಳೆದು ಬದುಕಿದವರು ದೊಡ್ಡವರಾಗಿದ್ದಾರೆ. ಕಾಣಬೇಕು, ನಾವು ಹೋಗುವ ದಾರಿ ನಮಗೆ ಕಾಣಬೇಕು. ಆಗ ನಮ್ಮ ಬುದ್ಧಿಗಿಂತ ನಮಗೆ ಹೇಳುವವರು ಇದ್ರೆ ನಾವು ಪುಣ್ಯಾತ್ಮರು. ತಂದೆ ತಾಯಿಗಳಾಗಬಹುದು, ಗುರುಗಳಾಗಬಹುದು. ಅರ್ಜುನ ದೊಡ್ಡ ಪುಣ್ಯಾತ್ಮ. ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ಸಾರಥ್ಯ ಉಂಟು, ಅದು ಅವನ ಪುಣ್ಯದ ಫಲ. ಅದರಿಂದ ಈ ಪುಣ್ಯ ಭೀಮನಿಗೆ ಅಂತ ನಾವು ಹಾಗೆ ಹೇಳ್ತಾರಲ್ಲ, ಪಾಪ ಇಲ್ಲ ಅಂತ ಹೇಳಿ. ಅರ್ಜುನನ ಪಾಪಿಷ್ಟ ಆದ್ರೆ ಕೃಷ್ಣ ಸಾರಥಿ ಆಗ್ತಾನೆ, ಮತ್ತೆ ಧರ್ಮ ಇಲ್ಲದಿದ್ರೆ ಕೃಷ್ಣ ಸಾರಥಿ ಆಗ್ತಾನೆ, ನಮಗೂ ಸಾರಥಿ ಆಗ್ತಾನೆ ಅಂತ ಹೇಳುವಾಗ ನಾವು ಅದನ್ನು ಆ ಶ್ಲೋಕವನ್ನು ಸಮನ್ವಯ ಮಾಡಿ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡಾಗ ಆಗ ಬೋಧಿಸುವುದಕ್ಕೆ ಸಿಗ್ತದೆ. ಕುಲಕ್ಷಯ ಇದೆಲ್ಲ ನಮ್ಗೆ ಅರ್ಥ ಆಗ್ತದೆ. ಇದನ್ನೆಲ್ಲ ಪ್ರವಚನ ಮಾಡಬಹುದು, ಮಾಡುವ ಅಗತ್ಯ ಇಲ್ಲ. ನಮ್ಗೆ ಹೇಳಿದೆ ಅಂತ ಇದೆಲ್ಲ ಇಂತಹದ್ದನ್ನು ಇದು ಬೇಡವೇ ಬೇಡ, ಇಲ್ಲಿ ಮುಗಿತದೆ. ಯಾಕಂದ್ರೆ ಒಂದನೇ ಅಧ್ಯಾಯ ಮುಗಿತದೆ. ಅಲ್ಲ, ಅಧ್ಯಾಯ ಅಲ್ಲ, ಮಹಾಭಾರತ ಮುಗಿಯುತ್ತದೆ ಅರ್ಜುನ ಲೆಕ್ಕದಲ್ಲಿ. ನಾನು ಯುದ್ಧ ಮಾಡುವುದಿಲ್ಲ, ಯಾರು ಯುದ್ಧ ಮಾಡ್ತಾರೆ? ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಾನು ಯುದ್ಧ ಮಾಡಲಿಲ್ಲ, ಇವರ ಪಕ್ಷವೂ ಮಾಡುವುದಿಲ್ಲ, ಅವರ ಪಕ್ಷವೂ ಮಾಡುವುದಿಲ್ಲ. ಆಗ ನಾನು ಯುದ್ಧ ಮಾಡೋದಿದ್ರೆ ನನ್ನನ್ನು ಅವರು ಕೊಲ್ತಾರೆ, ನಾನು ಸಾಯ್ತೇನೆ. ನಾನು ಸತ್ತರೆ ಅಂತ ಸತ್ತವರಿಗೆ ಗೊತ್ತಿಲ್ಲ. ಇಲ್ಲಿ ಬಹುಮಟ್ಟಿಗೆ ಯುದ್ಧ ಆಗುವುದಿಲ್ಲ. ಇದು ತರ್ಕ ಕೆಲವು ಸಲ ಆಗುದಿಲ್ಲ, ನಾನು ಮಾಡೋದಿದ್ರೆ ಅದು ಆಗುದಿಲ್ಲ. ಆ ರೀತಿಯ ಭಾವನೆ ಅವನ ಹತ್ರ ಉಂಟು. ಈಗ 1ನೇ ಅಧ್ಯಾಯ ಮುಗಿದದಕ್ಕಿಂತ ಅಷ್ಟೇ ಚಂದ ಏನು ಅಂತ ಹೇಳಿದ್ರೆ, ಆದ್ರಿಂದ ನಾನು ಯುದ್ಧ ಮಾಡುವುದಿಲ್ಲ, ನಾನು ಯುದ್ಧ ಮಾಡೋದಿದ್ರೆ ಈ ಎಲ್ಲ ಅನರ್ಥಗಳು ನಡೆಯುವುದಿಲ್ಲ ಅಂತ ಅವನಿಗೆ ಆ ರೀತಿ ಅವನು ಯೋಚನೆ ಮಾಡಿಕೊಂಡಿದ್ದಾನೆ. ಅದು ಪ್ರಾಮಾಣಿಕ ಯೋಚನೆ. ನಾವು ಎಷ್ಟೋ ಸಲ ಮಾಡುವಷ್ಟೇ, ಎಷ್ಟೋ ಆಫೀಸ್ನಲ್ಲಿ ನಾನು ಮಾಡೋದಿದ್ರೆ ನಮ್ಮ ಮಗನ ಇದರಲ್ಲಿ ಹಾಗೆ, ನಾನು ಬರದಿದ್ರೆ ಅವರಿಂದ ಆಗುದಿಲ್ಲ. ಆದ್ರೆ ಅವನ ಪುಣ್ಯ ಇದ್ರೆ ಯಾರೋ ಒಬ್ಬದ್ದು ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಹೌದು, ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಅಂದ್ರೆ ನಾನು ಮಾಡಿದ್ದೇನೆ, ನಾನು ಇಲ್ದಿದ್ರೆ ಇನ್ನು ಬೇರೆಯವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಮೂರ್ಖತನವನ್ನು ನಾವು ಮೊದಲು ಬಿಡಬೇಕು. ನಾವು ಇಲ್ಲದಿದ್ರು, ಈಗ ಕೆಲವು ದಿನ ನಾನು ಆಫೀಸಿಗೆ ಹೋಗುದಿಲ್ಲ, ನಾನು ಆಫೀಸಿಗೆ ಹೋಗದೇ ಇದ್ರೆ ಅವರಿಗೆ ಕೈಕಾಲು ಬಿಡ್ತಾರೆ, ಪಾಪ ಅವರಿಗೆ ಕಷ್ಟ ಆಗ್ತದೆ ಅಂತ ನಾನು ಯೋಚನೆ ಮಾಡಿದ್ರೆ ಅದು ನನ್ನ ಮೂರ್ಖತನ ಹೊರತು ಅಲ್ಲಿ ಕೆಲಸ ನಡೆಯುವಂತದ್ದು ನಡೀತಾ ಇರ್ತದೆ. ನಾವು ಇಲ್ಲಿ ಇಲ್ಲದೆ ಇಲ್ಲಿ ನಾನು ಹೋಗಬೇಕು. ಯಾಕೆಂದ್ರೆ ನಾನು ಹೋಗದಿದ್ರೆ ನಾನು ತಪ್ಪಿದ, ಹೌದು, ಅದು ನಡೆಯುವುದಿಲ್ಲ ಅಂತ ಹೇಳುವುದು ನಮ್ಮದು ಅಜ್ಞಾನ. ಹೌದು, ಕರೆಕ್ಟ್. ನಾನು ಕೊಲ್ಲದಿದ್ರೆ ಅವರು ಸಾಯುವುದಿಲ್ಲ ಎಂಬುದು ಅಜ್ಞಾನ, ನಾನು ಕೊಂದ್ರೆ ಮಾತ್ರ ಸಾಯುವುದು ಎಂಬುದು ಅಜ್ಞಾನ. ನನಗೆ ಅದು ಬೇಡ ಅಂತ ಹೇಳಿದ್ರೆ ನಿವೃತ್ತಿ ಇಲ್ಲ, ಲೋಕದಲ್ಲಿ ನಿವೃತ್ತಿ ಇಲ್ಲ. ಹಾಗಾದ್ರೆ ಸನ್ಯಾಸ ಬೇಡವಾ? ನಿವೃತ್ತಿ ಮಾರ್ಗ ಬೇರೆ, ಪ್ರವೃತ್ತಿ ಇಲ್ಲದಾಗ ನಿವೃತ್ತಿ. ಕೆಲಸ ಬಿಟ್ಟಿದ್ದೇನೆ ನಾನು, ಮತ್ತೆ ಹಳೆ ಆಫೀಸ್ಗೆ ಹೋಗುದು ಬೇಡ, ನಾನು ರಾಜೀನಾಮೆ ಬರೆದಾಕಿದ್ದೇನೆ, ಹೋಗಬೇಡ. ಮತ್ತೆ ಅಲ್ಲಿ ಏನಾಯ್ತು? ನಿಮ್ಗೆ ಬೇಡ, ಅದು ಹಾಳಾಯ್ತಾ ಒಳ್ಳೇದಾಯ್ತಾ, ಅದು ಮುಳುಗಿತಾ ಅಂತ ನಾನು ಹೋಗಿ ಮುಳುಗಿತು, ನಾನು ಹೋದ್ರಿಂದ ಮುಳುಗಿತು, ಅದೆಲ್ಲ ಬೇಡ. ಅಥವಾ ನಾನು ಹೋದ ಮೇಲೆ ಉದ್ಧಾರ ಆಯ್ತು ಅಂತ ಹೇಳೋ ಮತ್ಸರವು ಬೇಡ ಅಂತ ಬಿಟ್ಟಿತು. ಆ ನಿವೃತ್ತಿ ಬರಬೇಕಾದ್ರೆ, ಸನ್ಯಾಸ ಮಾಡಬೇಕಾದ್ರೆ ಅದು ಬೇರೆ ವಿಷಯ. ಈಗ ಸನ್ಯಾಸಿಗಳಾಗಬೇಕಾದ್ರೆ ಎಷ್ಟು ಅರ್ಹತೆ ಬೇಕು ಅಂತ ಹೇಳಿದ್ರೆ, ಅದರಿಂದ ನಿವೃತ್ತಿ ಒಂದು ಮಾರ್ಗ ಹೌದು, ಆದ್ರೆ ಅದು ಅದಕ್ಕೆ ತಯಾರಾದವನಿಗೆ ಮಾತ್ರ ಆ ಮಾರ್ಗ. ಇಲ್ಲದಿದ್ರೆ ಪ್ರವೃತ್ತಿಯೇ ಸೂಕ್ತ. ಇಷ್ಟು ಯಾವ ಜನಸಂಖ್ಯೆಯಲ್ಲಿ ಪ್ರಧಾನಿ ಆಗುವುದು ಒಬ್ಬನೇ, ನಾವೆಲ್ಲ ಅರ್ಹರೇ ಆದ್ರೂ ಕೂಡ ಆ ಮಾರ್ಗ ಸಿಗುವುದು ಒಬ್ಬನೇ. ಸಿಕ್ಕಿದ ಮೇಲೆ ಅವನೇನಾಗಬೇಕು?
ಅವನು ಮೊದಲಿದ್ದು ಬಿಟ್ಟು ಅವನು ಪ್ರಧಾನಿ ಆಗಬೇಕು. ಹೇಳಲಿಕ್ಕೆ ಸುಲಭ, ಆ ಹೇಳಲಿಕ್ಕೆ ಸುಲಭ ಅಲ್ಲ. ನಮ್ಮ ಪ್ರತಿನಿತ್ಯದ ಜೀವನ ಅಷ್ಟೇ. ನಾನು ಹೇಗಾಗಿದ್ದೇನೆ ಈಗ, ವಾಟ್ ಐ ಆಮ್ ಅಂಡ್ ವೇರ್ ಐ ಆಮ್. ನಾನು ಇಲ್ಲದಿದ್ರೆ ಏನಾಗುತ್ತದೆ ಎಂಬುದು ಮೂರ್ಖತನ. ಅಂದ್ರೆ ಈ ಮೊದಲನೇ ಅಧ್ಯಾಯದ್ದು ಒಂದು ಒಟ್ಟು ಸಾರಾಂಶ ಇಷ್ಟೇ, ನಾನು ಮಾಡ್ತೇನೆ ನಾನು ಮಾಡುವುದಿಲ್ಲ ಅನ್ನುವಂಥದ್ದು ಅಲ್ಲ. ಇದರಿಂದ ನಮಗೆ ಬಿಡುಗಡೆ ಆದ್ರೆ ಭಗವದ್ಗೀತೆ ಪೂರ್ಣ ಫಲ ಒಂದು ರೀತಿಯಲ್ಲಿ ಸಿಗ್ತದೆ. ನಾವು ಇಷ್ಟು ನಮಗೆ ಸರಿಯಾಗಿ ಗೊತ್ತಾದ್ರೆ ನಾವು ಅಂದ್ರೆ ಅದೇ ಮುಖ್ಯ. ಅಂದ್ರೆ ನಾನು ಅನ್ನುವಂಥದ್ದು ಯಾವುದಕ್ಕೂ ಕಾರಣ ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಈ ದೃಷ್ಟಿಯಿಂದ ಗೊತ್ತಾದ್ರೆ ನಾನು ಮಾಡ್ತೇನೆ ನಾನು ಮಾಡುವುದಿಲ್ಲ ಎಂಬುದನ್ನು ಅರ್ಜುನ ಯೋಚಿಸಿದ ದೃಷ್ಟಿ ಅವನಿಗೆ ಬೈಯುವುದಲ್ಲ. ಹಾಗೆ ಕಾಣುವುದು ಸಹಜ, ನನಗೂ ಕಂಡಿರಬಹುದು, ಆದ್ರೆ ಅದು ಸತ್ಯ ಅಲ್ಲ. ಇದೀಗ ಪ್ರಥಮ ಅಧ್ಯಾಯದ ಅರ್ಥ. ವಿನಃ ನಾವು ಅರ್ಜುನ ಈಗ ಒಬ್ಬ ಕೃಷ್ಣ ಬೈದಿದ್ದಾನೆ, ನಾವು ಬೈಯುವುದು ಬೇಡ. ಹೌದು, ನಮಗೂ ಹಾಗೆ ಆಗುತ್ತದೆ. ಇಂಥ ಸಂದರ್ಭ ಬಂದಾಗ ಕೃಷ್ಣನೋ ಭಗವದ್ಗೀತೆಯೋ ಅಥವಾ ಯಾರೋ ನಮ್ಮನ್ನು ದಾಟಿಸಬೇಕು, ಇಲ್ಲದ್ರೆ ನಾವು ಮುಳುಗುತ್ತೇವೆ. ನಾನು ಮಾಡದಿದ್ರೆ ಈಗ ಈ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ನಮ್ಮನ್ನು ಮುಳುಗಿಸುವ, ನಮ್ಮನ್ನು ಮುಂದೆ ಕೊಂಡು ಹೋಗುವಂತಹ ಒಂದು ದೊಡ್ಡ ಉಪದೇಶ ಉಂಟು. ಅದರಿಂದ ಅದು ಪೂರ್ಣವೇ, ಅದೇ ಒಂದು ಪೂರ್ಣ. ಅದನ್ನು ನಾವು ಅದರ ಮೇಲೆ ನಾವು ಹೊಟ್ಟುಕೊಂಡು ಹೋಗುವುದು. ಹಾಗೆ ಅಂತೇಳಿ ಇನ್ನೂ ಪೂರ್ಣವೇ ಸಿಗ್ತದೆ. ಅದರಿಂದ ಕೆಲವರು ಒಂದನೇ ಅಧ್ಯಾಯದಲ್ಲಿ ಎಂತ ಉಂಟು ಅಂತ ಹೇಳುವಂತಹ ಮಾತುಗಳು ಇಲ್ಲ. ಒಂದನೇ ಅಧ್ಯಾಯದಲ್ಲಿ ಇಷ್ಟು ದೊಡ್ಡದು ಉಂಟಲ್ಲ, ಈ ಸರಿಯಾದ್ದೇ ಉಂಟು, ಅಲ್ಲಿಗೆ ನಿಲ್ಲಿಸಿದ್ಯಾ ತೊಂದರೆ ಇಲ್ಲ. ಅಲ್ಲಿಗೆ ನಿಲ್ಲಿಸಿದ್ರೂ ನಮ್ಮ ಉದ್ಧಾರ ಆಗ್ತದೆ. ಆದ್ರೆ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಏನಾಯ್ತು ಕುತೂಹಲ ಇರ್ತದೆ. ಎಷ್ಟೋ ಸಲ ಈ ಸೀರಿಯಲ್ ಬೇಡವೇ ಬೇಡ ಅಂತ ಇರ್ತೇವೆ, ಒಮ್ಮೆ ನೋಡ್ಲಿಕ್ಕೆ ಸಿಗ್ತದೆ, ಏನಾಯ್ತು ನೋಡುವ ಅಂತ ಹೇಳುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ಇರ್ತದೆ. ಅದು ಅಲ್ಲಿ ವಂಶ ತಪ್ಪ ಏನ, ಆದ್ರೆ ಇಲ್ಲಿ ತಪ್ಪ ಅಲ್ಲ. ಕರೆಕ್ಟ್. ಈಗ ಅರ್ಜುನ ಹಾಗೆ ಹೇಳಿ ನಿಲ್ಲಿಸಿದಲ್ಲ, ಏನಾಯ್ತು? ಆಯ್ತು, ಅರ್ಜುನ ನಿಲ್ಲಿಸಿದಾಗ ಯುದ್ಧ ನಿಂತಿತು, ನಾಶ ಆಗ್ಲಿಲ್ಲ, ಯಾರು ಎಲ್ಲ ಉಳಿದ್ರು, ಒಬ್ಬ ಸತ್ತ, ಹೀಗೆ ಆಯ್ತಾ ಅಂತ ಕೇಳಬೇಕು ನಮ್ಗೆ ಕಾಣ್ತದೆ. ಹೌದು. ಇದು ನಾವು ಇಲ್ಲಿ ಬಂದ ನಾವು ಇದನ್ನು ಮುಂದುವರಿಸುವ. ಅಲ್ಲಿ ಬಂದ ಅರ್ಜುನ ಕೆಳಗಿಟ್ಟಿದ್ದಾಗಿದೆ, ಅವನು ಏನಾಗಿದ್ದಾನೆ ಅಂತ ನೋಡುವ ನಾವು ಮುಂದುವರಿಸುವ. ಸರಿ ಸರಿ. ಕೆಲವೊಂದು ಹೇಳುವುದುಂಟು, ಅಧ್ಯಾಯ ಬಹಳ ಶ್ರೇಷ್ಠ, ಒಳ್ಳೆಯದು ಎಲ್ಲ ಉಂಟು. ನಮ್ಗೆ ಅದನ್ನು ಒಪ್ಪುವ ಹಾಗೆ ಎಲ್ಲವೂ ಒಳ್ಳೆದುಂಟು, ಎಲ್ಲದರಲ್ಲಿ ಶ್ರೇಷ್ಠ, ನಾವು ತೆಗೆದುಕೊಳ್ಳಿಕ್ಕೆ ತಯಾರಾಗಬೇಕು ಅಂತ. ಆದ್ರಿಂದ ಒಂದು ರೀತಿಯಲ್ಲಿ ಬಹಳ ಚೆನ್ನಾಗಿತ್ತು. ಆದ್ರೆ ಅದರಲ್ಲಿ ನಿಲ್ಲಿಕ್ಕೆ ಆಗದಷ್ಟು ಉಂಟು. ಮತ್ತೆ 16-15 ಅಧ್ಯಾಯ, 16 ಅಧ್ಯಾಯ ಹೋಗಲೇಬೇಕಾಗುತ್ತೆ. ಒಂದನೇ ಅಧ್ಯಾಯದಲ್ಲಿ ಒಂದು ವೇಳೆ ನಾವು ನಿಲ್ಲಿಸಿದ್ರು ಸಾಕು. ಎರಡನೇ ಅಧ್ಯಾಯ ನಂತರ ನಿಲ್ಲಿಸ್ಲಿಕ್ಕೆ ಬಿಡುವುದಿಲ್ಲ. ಇದು ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಸಾಂಖ್ಯರು ಅಂತ ಹೇಳಿದ್ರೆ ಏನು 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 ಅಂತ ಪ್ರಶ್ನೆ ಹಾಕಿ ಉತ್ತರ ಹೊಡೆಯುವವರು ಅಷ್ಟೇ. ಅಷ್ಟೇ, ಮತ್ತೆಂತದಿಲ್ಲ. ಜ್ಞಾನ ಅಂದ್ರೆ ಏನು? ಈಗ ನಮ್ಮ ವಿಜ್ಞಾನವನ್ನು ಜ್ಞಾನ ಅಂತ ಹೇಳಿದ್ರೆ ಇದೇನು 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 ಎಂತೆಂಥದೋ ನಮಗೆ ಅದ್ಭುತ ಕಾಣ್ತದೆ. ನಮಗೆ ಎಲ್ಲದಕ್ಕೂ ಪ್ರವೇಶ ಇಲ್ಲ. ಬಹುಶಃ ಈಗಿನ ಇದಕ್ಕೆ ನನಗೆ ಹೆಚ್ಚು ನನಗೆ ಬೇಕು ಅಂತ ಕಾಣೋದಿಲ್ಲ. ಆದ್ರೆ ಅದು ಇಲ್ಲದಿದ್ರೆ ಆಗೋದಿಲ್ಲೋ. ಈ ಒಂದು ನಮ್ಮ ಮಕ್ಕಳು ಕೂಡ ಎಷ್ಟು ಒಂದು ಫೋನ್ ಅದ ಇದು ಏನು ಏನು ಟಿವಿ ನೋಡುವವರು ಸಿಕ್ಕಿ ಬಿಡುದಲ್ಲಿ ಮುಂದೇನು ಮುಂದೇನು ಏನು ಅಂತ ಹೇಳಿ. ಆದ್ರೆ ಒಳ್ಳೆಯ ವಿಷಯಕ್ಕೆ ಇರುವ ಇದನ್ನೇ ನಾವು ಮೊದಲು ಪ್ರಸ್ತಾಪಿಸಿದ್ದ ಹಾಗೆ ಜಿಜ್ಞಾಸ, ಜ್ಞಾತುಮಿಚ್ಛ, ನಮ್ಗೆ ಅದು ಸರಿಯೇ. ಆದ್ರೆ ಬೇಡವಾದ ವಿಷಯದಲ್ಲಿ ಜ್ಞಾತುಮಿಚ್ಛ ಅಂತ ಹೇಳಿದ ಕೂಡಲೇ ಎಲ್ಲೋ ಹೋಗ್ತದೆ. ನಾವು ಬಹುಶಃ ಅದಕ್ಕೆ ಬಗ್ಗೆ ಒತ್ತು ಕೊಟ್ಟರೆ ಎಲ್ಲಾ ಪತಿತರು ಕೂಡ ಬೇಡವಾದ ವಿಷಯದಲ್ಲಿ ಏನು 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 ಅಂತ ನೋಡ್ಲಿಕ್ಕೆ ಹೋಗಿ ಅವರು ಪತನ ಹೊಂದಿದ್ರು. ಹೌದು, ಆ ಕೆಟ್ಟ ಕುತೂಹಲದಿಂದಾಗಿ. ಕುತೂಹಲ ಮಾತ್ರ, ಕುತೂಹಲವೇ. ಅದಕ್ಕೆ ಈಗ ಎಷ್ಟೋ ಸಲ ಮಕ್ಕಳು ಬಲಿಯಾಗುತ್ತಾರೆ. ಅದನ್ನು ನಾವು ಈಗ ಹೆಚ್ಚು ತಿಳಿದವರು ಅಂತ ಪತನಕ್ಕೆ ಗುರಿಯಾಗುವುದಿಲ್ಲ. ಉದ್ಧಾರದ ಮಾರ್ಗ ಹಿಡಿಯಲಿಕ್ಕೆ ಅನುಕೂಲ ಆಗ್ತದೆ. ಭಗವದ್ಗೀತೆ ಮುಟ್ಟಿದ್ರೂ ಆಗ್ತದೆ ಅಂತ ಹೇಳುವ ಹಾಗೆ ಭಗವದ್ಗೀತೆ ಓದಿದ್ರೆ ಪತನದ ಮಾರ್ಗದಿಂದ ಅದು ತಡೀತದೆ, ಉದ್ಧಾರದ ಮಾರ್ಗ ಹೋಗ್ತದೆ. ಮತ್ತೆ ಉದ್ಧಾರದ ಮಾರ್ಗ ಕೊನೆ ಯಾವಾಗ ಮುಟ್ತದೆ ಅಂತ ನಮ್ಗೆ ಯಾವಾಗಲೂ ಹೇಳಿಲ್ಲ. ಅರ್ಜುನ ಕೊನೆ ಮುಟ್ಟಿದ ಇಲ್ಲಿ ಅಂತ ನಮ್ಗೆ ಅದು ಕೊನೆಯೂ ಅಲ್ಲ ಮೊದಲು ಅಲ್ಲ, ಅಥವಾ ನಾವು ಇರುವ ಸ್ಥಿತಿಯೂ ಕೊನೆಯೂ ಅಲ್ಲ ಮೊದಲಲ್ಲ. ಹೌದು, ನಾವು ಇರುವುದೇ ಪೂರ್ಣ, ಮನುಷ್ಯನಾಗಿದ್ದದ್ದೇ ಪೂರ್ಣ. ಹಾಗಾದ್ರೆ ಪಾಪಿಯಾದ ಅದು ಪೂರ್ಣ ಆಗ್ಲಿಕ್ಕೆ ಅವನು ಪಾಪ ಮಾಡಿಯೇ ಪೂರ್ಣ ಆಗಬೇಕು. ಅದನ್ನು ನಾವು ಈಗ ಹೆಚ್ಚು ಬೇಡ. ಯಾಕೆಂದ್ರೆ ಈ ಬಹಳ ಜಿಜ್ಞಾಸುವಿಗೆ ಎಲ್ಲದಕ್ಕೂ ಉತ್ತರ ಬೇಕು.
ಅವ ಪಾಪ ಮಾಡೋದು ಯಾಕೆಂದ್ರೆ ಪೂರ್ಣ ಆಗ್ಲಿಕ್ಕೆ ಅವನ ಮೇಲೆ ಕೃಪೆ ತೋರಿಸಬೇಕು, ಅನುಕಂಪ ತೋರಿಸಬೇಕು ವಿನ ಮತ್ತೇನಿಲ್ಲ. ಬಹುಶಃ ದೇವಿ ಭಾಗವತಲ್ಲಿರುವ ಇದು 4 ನಮ್ಗೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೈತ್ರಿ, ಕರುಣ, ಮುದಿತ ಮತ್ತೆ ಉದಾಸೀನ, ಉಪೇಕ್ಷ, 4 ಶಬ್ದ ಒಳ್ಳೆ ಶಬ್ದಗಳು. ಮೈತ್ರಿ ಯಾರಲ್ಲಿ ಮಾಡಬೇಕು? ನಮ್ಮ ಸಮಾನ ಇದರಲ್ಲಿ ಮಾತ್ರ ಮಾಡಬೇಕು. ನಾವು ಎಲ್ಲರಲ್ಲಿಯೂ ಏನ್ ಮಾಡ್ತಾನೆ ಅಂದ್ರೆ ಕರುಣೆ ಯಾರಲ್ಲಿ ತೋರಿಸಬೇಕು? ಅವರ ಪತಿತನಾಗ್ತಾ ಇದ್ದಾನೆ ಕಾಣ್ತದೆ, ಆದ್ರೆ ನನಗೀಗ ತಿಳಿಲಿಕ್ಕೆ ಸಾಧ್ಯ ಪಾಪ ಅಂತ ಹೇಳ್ಬೇಕಷ್ಟೇ. ಸಾಧ್ಯ ಇದ್ರೆ ಅವನಿಗೆ ಸ್ವಲ್ಪ ಹೇಳಿ ನೋಡುವಾರೆ, ನೋಡಿದ್ರೆ ಒಂದು ಪುಸ್ತಕ ಇಟ್ಟುಕೋ, ಕನ್ನಡದು ನೋಡಿದ್ರೆ ನಾನು ಸುಮಾರು ಜನಕ್ಕೆ ಪುಸ್ತಕ ಓದ್ತೀನಿ. ಅವನ ಮೇಲೆ ಕರುಣೆಯಿಂದ ಏನಾದ್ರೂ ಹೇಳಬೇಕು. ಹಾಗೆ ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಮುದಿತ ಅಂದ್ರೆ ನಮಗಿಂತ ಚೆನ್ನಾಗಿ ಅವರ ಬಗ್ಗೆ ನಮಗೆ ಅಸೂಯೆ ಬರಲೇಬಾರದು. ಕರೆಕ್ಟ್. ನಮ್ಗೆ ಅವರನ್ನು ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ, ಅದು ಹೊಗಳೋಕೆ ಆಗಬಾರದು. ಯಾರನ್ನು ಹೊಗಳುವುದು, ನೀವು ಬಹಳ ಇದು ಮಾಡಿದ್ರೆ ಅಂತೂ ಆಗುದಿಲ್ಲ. ನಿಮ್ಗೆ ಸಂತೋಷ ಆಗಿದೆ, ಇಷ್ಟು ಮಾಡ್ಲಿಕ್ಕೆ ಬರ್ತಲ್ಲ, ಇಂತಹ ಸ್ಥಿತಿಯಲ್ಲಿ ಇಷ್ಟು ತಿಳ್ಕೊಂಡಿದ್ದಾನಲ್ಲ, ಇಂತಹ ಸ್ಥಿತಿಯಲ್ಲಿ ಇಂತಹ ಒಂದು ಸ್ಕಿಲ್ ಅಥವಾ ಕುಶಲತೆಯನ್ನು ನಮ್ಗೆ ಗಂಡಿರುವವನ ಬಗ್ಗೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅವ್ರು ಎಷ್ಟು ಚಂದ ಮಾಡಿ ಕೆಲಸ ಮಾಡ್ತಿದ್ದಾರೆ, ಬೋಣ ಒಂದು ತೊಳೆದು ಎಷ್ಟು ಚಂದ ಮಾಡಿ. ಹೌದು, ಅದನ್ನು ನಾವು ಮುದಿತ. ಅಲ್ಲಿ ಅವನನ್ನು ಹೊಗಳುವುದಲ್ಲ, ಹೊಗಳುವುದಂತಲ್ಲ, ಮುದಿತ ಎಂಬುದು ಅಂದ್ರೆ ನಮ್ಗೆ ಆ ಒಂದು ವಿಚಾರ ಖುಷಿ ಕೊಟ್ಟಿದೆ, ಅದನ್ನ ನಾವು ಹೇಳುದು ಅಷ್ಟೇ. ಇಂಗ್ಲಿಷ್ನವರು ನಮ್ಮನ್ನೊಂದು ಬೈತಾರೆ, ಇಂಡಿಯನ್ಸ್ಗೆ ಪ್ರೈಸ್ ಮಾತ್ರ ಗೊತ್ತು, ಎಪ್ರಿಸಿಯೇಷನ್ ಗೊತ್ತಿಲ್ಲ. ಎಪ್ರಿಸಿಯೇಷನ್ಗಿಂತಲೂ ಚಂದದ ಮಾತು ಮುದಿತ. ನಮಗೆ ಸಂತೋಷ ಆಗುತ್ತೆ, ನಮಗೂ ಇಷ್ಟು ಮಾಡ್ತಾರಲ್ಲ, ಹಳ್ಳಿಯ ಇಷ್ಟು ಮಾಡ್ತಾರಲ್ಲ, ಇವ ದೊಡ್ಡ ಶ್ರೀಮಂತನಾಗಿ ಹೀಗಿದ್ದಾನಲ್ಲೋ ಮತ್ತೆ ಮುದಿತ. ಶ್ರೀಮಂತನಾಗಿ ಪತಿತನಾದ್ರೆ ನಮಗೆ ಕರುಣೆಯೇ ಬರಬೇಕು. ಹಾಳಾಗಿ ಹೋಗ್ತಾ ಇದ್ದಾನೆ, ಏನ್ ಮಾಡುದು? ಆದ್ರೆ ಅವನಿಗೆ ಹೇಳಿಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಶ್ರೀಮಂತ ಅಥವಾ ನಮಗಿಂತ ದೊಡ್ಡ ಆಫೀಸರು. ಆ ಮುದಿತ ಎಂಬುದು ಬರಬೇಕು ಮೈತ್ರಿಗಳು. ಮತ್ತೆ ಹೆಚ್ಚಿನ ವಿಷಯಕ್ಕೆ ನಾವು ತಲೆ ಹಾಕಬಾರ್ದು. ಈಗ ಆಗ ನಾವು ಶುರು ಮಾಡಿದಾಗಲೇ ವಿಶ್ವದ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ನಾವು ಕಡೆಗೆ ಮುಟ್ಟುವುದೇ ಇಲ್ಲ. ಅದಕ್ಕೆ ಉಪೇಕ್ಷ ನಮ್ಗೆ ಅಲ್ಲದ. ಈಗ ಇದೆಲ್ಲ ಟೆಕ್ನಿಕ್ ಬರುಂಟು, ಎಲ್ಲರೂ ಅದರಲ್ಲಿ ಮಾಡಬೇಕು. ಆ ಕ್ಷೇತ್ರದಲ್ಲಿರುವ ಅದರ ಬಗ್ಗೆ ಇನ್ನೂ ಬೆಳೆಸಬೇಕು. ಎಲ್ರಿಗೂ ಅದು ಬೇಡ, ಅದರಿಂದ ಎಲ್ಲರಿಗೂ ಅಂದ್ರೆ ಎಲ್ರಿಗೂ ಎಲ್ಲವೂ ಅಲ್ಲ. ಈಗ ಒಂದು ನಾನು ಮಾತು ಇಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನಮ್ಮ ಸಮಾಜದಲ್ಲಿ ಅನ್ಯಾಯಗಳು ನಡೀತಾ ಉಂಟು, ನಡೀತಾ ಇರ್ತದೆ, ಪ್ರತಿ ಕಾಲಕ್ಕೂ ನಡೀತಾ ಇರ್ತದೆ. ಅದನ್ನೆಲ್ಲ ಈಗ ಏನಾಗ್ತದೆ ಅಂತಂದ್ರೆ ವಿದ್ಯಾರ್ಥಿಗಳು ಅಂತ ಇಲ್ಲ, ಅಥವಾ ಅಲ್ಲಿ ಆಫೀಸಲ್ಲಿ ಕೂತ್ಕೊಳ್ಳುವ ಅಂತಿಲ್ಲ, ನಾನು ಅಂತ ಇಲ್ಲ, ನನ್ನನ್ನು ಸೇರಿಸಿ ನಾನು ಹೇಳುದು. ನನಗೂ ಕೂಡ ಇದನ್ನು ಖಂಡಿಸಬೇಕು ಅಂತ ಕಾಣುತ್ತದೆ. ಇದು ಖಂಡನೆಗಳೆಲ್ಲ ಈಗ ನಿಮ್ಮ ಇಷ್ಟು ಹೊತ್ತಿನ ಮಾತು ಕೇಳಿದಾಗ ನನಗೆ ಅದೇ ಕಾಣ್ತಾ ಇತ್ತು. ಅದೆಲ್ಲ ಬೇಕಿತ್ತ ನಮ್ಗೆ? ನಮ್ಮ ಕೆಲಸ ಯಾವುದು, ನನ್ನ ಕೆಲಸ ಯಾವುದು? ನಾನು ಮತ್ತೆ ನನ್ನನ್ನು ನಂಬಿಕೊಂಡು ಇರುವವರಿಗೆ ನಾನು ಸಂಪಾದನೆ ಮಾಡಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು. ಆ ಕ್ಷೇತ್ರವನ್ನು ವ್ಯಾಪ್ತಿ ಬಿಟ್ಟು ನಾನು ಹೊರಗಡೆ ಹೋಗಿದ್ಯಾಕೆ? ಹೊರಗಡೆ ಹೋಗುವ ಔಚಿತ್ಯ ಏನು? ಹೊರಗಡೆ ಹೋಗುದು ತಪ್ಪ? ಹೊರಗಡೆ ಹೋಗಬಾರ್ದ? ಇದೆಲ್ಲ ಪ್ರಶ್ನೆಗಳು ಬರ್ತದೆ ನೋಡಿ. ಈಗ ಸಂಕೀರ್ಣ ಪ್ರಶ್ನೆ, ಆದ್ರೆ ಅದಕ್ಕೆ ನನ್ನದು ಉತ್ತರ ಬೇರೆ. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್. ಒಂದು ವೇಳೆ ಕ್ಯೂರ್ ಮಾಡ್ಲಿಕ್ಕೆ ಆಗುತ್ತದೆ ಅಂತ ಇದ್ರೆ ನಾವು ಮಾಡಬೇಕು. ಒಂದು ಹೋರಾಟ ನಮ್ಮದು ಶುರು ಮಾಡುವ, ಆಗುತ್ತದೋ ಇಲ್ವೋ ಅಂತ ನೋಡಬೇಕು. ಅಥವಾ ನಾನು ಆ ಪಾಯಿಂಟ್ನಲ್ಲಿ ಇದ್ದಾನೋ ಇಲ್ವೋ ನೋಡಬೇಕು. ನನ್ನ ಕಣ್ಣ ಎದುರಿಗೆ ಬಸ್ ಕಂಡಕ್ಟರ್ ಏನೋ ಮಾಡುವಾಗ ನಾನು ಬೈಯುತ್ತ ಜಗಳ ಮಾಡುವುದಲ್ಲಿ ಮಾಡಬಾರ್ದು ಅಂತಲ್ಲ, ಮಾಡಬೇಕು ಅಂತಲೂ ಅಲ್ಲ. ಆದ್ರಿಂದಲೇ ಇದು ಸಂಕೀರ್ಣ. ಅಂದ್ರೆ ಭಗವದ್ಗೀತೆ ಏನು ಹೇಳ್ತದೆ ಅಂದ್ರೆ, ನೀನು ಇಲ್ಲಿಗೆ ನೀನೇ ಬರುದು, ನಾನು ಮಾಡಬೇಕು ಬೇಡವೋ ನಮ್ಗೆ ಬಿಟ್ಟದ್ದು. ಹೋರಾಟ ಮಾಡಬಾರದು ಅಂತ ನಾವು ಹೇಳಿದ್ರೆ ಎಲ್ಲ ನಿಷ್ಕ್ರಿಯ ಆಗ್ತದೆ. ಅನ್ಯಾಯದ ವಿರುದ್ಧ ಹೋರಾಡಬಾರದು ಅಂತ ಹೇಳಿದ್ರೆ ಅದು ನಪುಂಸಕನ ಅಂತ ಹೇಳೋ ಪ್ರಶ್ನೆಯೇ ಬರ್ತದೆ. ಆದ್ರೆ ಅವನೇ ನಿರ್ಣಯ ಮಾಡಬೇಕು. ಮಾಡುವಾಗ ಸಾಧ್ಯವೋ ಅಂತ ನೋಡ್ಬೇಕು. ಇಲ್ಲಿ ಒಂದು ಚಂದದ ಒಂದು ಮಾತುಂಟು, ನಾವು ಏನು ನಿರ್ಣಯ ಮಾಡಬೇಕಾದ್ರೆ ಎರಡು ನಮಗೆ ಚರಂಡಿಯ ಅಥವಾ ಮತ್ತೆಂತದ ಬದಿಬೇಕು ನಮ್ಮ ರಸ್ತೆಗೆ. ಸಾಧ್ಯ, ಸಾಧು. ಸಾಧ್ಯ ಆದ್ರೆ ಅದು ಅಗತ್ಯ ಅಂತ ಮೊದಲು. ಅಗತ್ಯ ಇಲ್ಲದ್ರೆ ನಿಮಗೆ ಸಾಧ್ಯ ಇದ್ರೂ ಮಾಡಬೇಡ. ಹೌದು. ಸಾಧ್ಯ ಆದ್ರೂ ಸಾಧು ಅಲ್ಲದಿದ್ರೆ ಮಾಡಬೇಡ. ಸಾಧು ಅಸಾಧ್ಯ, ಸುಮ್ಮನೆ ಕೂತ್ಕೊ. ಅದು ಮಾಡಲೇಬೇಕಿತ್ತು ನಾನು, ಆದ್ರೆ ನನ್ನಿಂದ ಆಗ್ಲಿಕ್ಕಿಲ್ಲ, ಬೇಡ ಬಿಡು.
ಎರಡು ಮಾತುಗಳು ಕೂಡ ಒಂದು ರೀತಿಯಲ್ಲಿ ಕೂಡ ಸಾಧ್ಯ ಸಾಧು ಎದನ್ನು ನೋಡಿಕೊಂಡು ನಾವು ಎಲ್ಲವೂ ಮಾಡಬಹುದು. ಹೌದು, ಅಂದ್ರೆ ನನ್ನಿಂದ ಇದು ಇದು ಸರಿ, ಇದು ಅಗತ್ಯ ಉಂಟಂತ ಒಂದು, ಇನ್ನೊಂದು ನನ್ನಿಂದ ಕೂಡಿತಂತ. ನನ್ನಿಂದ ಕೂಡಿದ್ರೆ ತಪ್ಪನ್ನು ಎದುರಿಸಿ ನಾನು ಮಾಡಬಹುದಕ್ಕೆ ಆದೀತೋ ನನಗಿಂತ, ಅಥವಾ ನಾನು ಅದರಲ್ಲಿ ಹೋಗಿದ್ದಾನೇನೋ ದಾಟುವುದು ಸರಿ. ಈಗ ನನಗೆ ಇಲ್ಲಿ ಅರ್ಥ ಆಯ್ತು ಇದು ನೀವು ಹೇಳಿದ್ದು ಏನಂತಂದ್ರೆ, ನಾವು ಇದನ್ನು ಹೋರಾಟ ಮಾಡಿ ಸರಿ ಮಾಡಲಿಕ್ಕೆ ಹೋಗಿ ನಮ್ಮಿಂದ ಆಗದೆ ನಾವು ಕೂಡ ಪತಿತರಾಗುವ ಬದಲು ಇತೋ ಭ್ರಷ್ಟ ತಥೋ ಭ್ರಷ್ಟ, ಹೌದು, ಇವರಿಗೆ ಇದ್ದದ್ದನ್ನು ಕಳ್ಕೊಂಡೆ, ಅದನ್ನು ಹಿಡ್ಕೊಳ್ಳಿಕ್ಕಾಗ್ಲಿಲ್ಲ. ಇವರಿಗೆ ಇದ್ದದ್ದನ್ನು ಕಳ್ಕೊಳ್ಳುವ, ಅದು ನನಗೆ ಸಿಕ್ಕಿದ್ರೆ ನಾನು ಮೇಲೆ ಹೋಗ್ತೇನೆ. ಅದು ಆಗ್ಲಿ, ಇತೋ ಭ್ರಷ್ಟ ತಥೋ ಭ್ರಷ್ಟ. ಅದೇ ಆಕೆ ಅಲ್ಲ ಈಚೆ ಅಲ್ಲ ಅಂತ ಆಗಿ ನಾನು ಒಟ್ಟು ಪತಿ ಮೂಳಿಗೆ ಹೋಗ್ತೇನೆ. ಹೌದು, ಇದನ್ನು ದಾಟಬೇಕು, ಬೇರೆ ಏನಿಲ್ಲ, ಈಗಬೇಕು. ಈಗಬೇಕಾದ್ರೆ ಮೊದಲು ಯೋಚನೆ ಮಾಡುದು, ಇದು ದಾಟಬಹುದಾ ಮಾಡಲಿಲ್ಲ ಅಂತ. ದಾಟ್ಲಿಕ್ಕೆ ಆಗದಿದ್ರೆ ಬೇಡವೇ ಬೇಡ, ನೀನು ಇಲ್ಲೇ ಇದ್ದುಕೊಂಡು ಏನಾದ್ರೂ ಮಾಡುವ. ಆ ದಾಟಿ ಸಿಗುವಂತಹ ಸ್ವರ್ಗ ಬೇಡ. ಸಾಧ್ಯ ಸಾಧು ಎಂಬುದು. ಹಾಗಾದ್ರೆ ಅದು ಯಾರು ನಿರ್ಣಯ ಮಾಡಬೇಕು? ಯಾವ ಗುರುಗಳು ಉಪದೇಶ ಅಲ್ಲ, ಯಾರಿಲ್ಲ, ಅವನವನೇ. ಅದಕ್ಕೆ ಅದರಿಂದ ಯಾರು ಗುರು? ನಮಗೆ ನಾವೇ ಗುರು. ಆಮೇಲೆ ಇಲ್ಲಿ ಇನ್ನೊಂದು ಜಿಜ್ಞಾಸೆ ಕೂಡ ಉಂಟು. ಯಾವುದು ಅಂತಂದ್ರೆ, ನಮಗೆ ನಾವೇ ಗುರು, ನನಗೆ ಆಗ್ತದೆ ಅನ್ನುವಂತ ಒಂದು ಭ್ರಮೆಗೆ ಒಳಗಾಗಿ ನಾವು ಶುರು ಮಾಡುದು, ಅದು ಮತ್ತೆ ಮುಟ್ಲಿಕ್ಕಿಲ್ಲ. ಆ ರೀತಿಯಾಗಿಯೂ ಹಾಳಾಗಿ ಹೋದವರು ಎಷ್ಟೋ ಜನ ಇದ್ದಾರೆ, ಹೆಚ್ಚಿದ್ದಾರೆ. ಒಳ್ಳೆಯ ಉದ್ದೇಶಕ್ಕೋಗಿ ಭ್ರಷ್ಟರಾದವರು ಇದ್ದಾರೆ. ಅಂದ್ರೆ ಆಗ ನಾವು ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ನೋಡಿ, ನಾನು ನನ್ನಿಂದ ಎನ್ನುವಂಥದ್ದು. ಅಂದ್ರೆ ನಾನಿದನ್ನು ಮಾಡಬಲ್ಲೆ ಅಂತ ಹೇಳಿ ಆ ಅತಿಯಾದ ಆತ್ಮವಿಶ್ವಾಸಕ್ಕೆ ಹೋಗಿ ಅದು ನಮ್ಮಿಂದ ಕೂಡುದಿಲ್ಲ ಅನ್ನುವಂಥದ್ದನ್ನು ಕೂಡ ಮೀರಿ ಆ ಭ್ರಮೆ ನಮ್ಮನ್ನು ಆವರಿಸಿಕೊಂಡು ನಾವು ಹಾಳಾಗಿ ಹೋಗುವಂತದ್ದು ಉಂಟು. ಅದಕ್ಕೆ ಇನ್ನೂ ಚಂದದಲ್ಲಿ ಉಂಟು, ನಾವೇ. ಆದ್ರೆ ನಾವು ಎಷ್ಟಕ್ಕೆ ಅಂತ ಹೇಳುವಾಗ ನಾವು ಸೀಮಿತ. ಲೋಕದ ಶಿಕ್ಷೆ ರಕ್ಷೆಗೆ ಒಬ್ಬ ದೇವರಿದ್ದಾನೆ. ಇಂಗ್ಲಿಷ್ನ ಒಳ್ಳೆ ಮಾತು, ಅದನ್ನು ಕೇಳಿ ಕೆಲವರು ಬೈತಾರೆ. ಲಾರ್ಡ್ ಇಸ್ ಇನ್ ದ ಹೆವನ್, ಎವ್ರಿಥಿಂಗ್ ಈಸ್ ರೈಟ್ ಇನ್ ದ ವರ್ಲ್ಡ್. ಅವ ಅನ್ಯಾಯ ಮಾಡ್ತಾನೆ, ರೈಟ್ ಅವ ಹೇಳ್ತಾನಾದ್ರೆ ನಾನು ಯಾಕೆ ಮಾಡಬೇಕು? ಹಾಗಾದ್ರೆ ನಾನು ಯಾಕೆ ಹೋರಾಡಬಾರದು? ನನಗೆ ಸಾಧ್ಯ ಇದ್ರೆ ಹೋರಾಡುವ, ನನಗೆ ಸಾಧ್ಯ ಇದ್ರೆ ಹೋರಾಡುವ. ದೇವರು ನಾನೇ, ಈ ಲೋಕ ಸರಿಯಾಗಿರ್ಬೇಕು ನಾನೇ. ಆದ್ರೆ ನನ್ನಿಂದ ಆಗದಿದ್ರೆ ಯಾರಿದ್ದಾನೆ? ದೇವರಿದ್ದಾನೆ. ಮುಗೀತಲ್ಲ. ಹಾಗಾದ್ರೆ ನಾನು ಮಾಡುದು ಬೇಡವಾ? ಮಾಡಲೇಬೇಕು. ಸಾಧ್ಯ ಸಾಧು ಎಂಬುದು ಇಲ್ಲಿ ಬಹಳ ಚಂದದಲ್ಲಿ ನಮ್ಮನ್ನು ಹಿಡ್ಕೊಳ್ತದೆ, ನಮ್ಮನ್ನು ದಾಟಿಸ್ತದೆ. ಅದೊಂದು ಮಹಾ ಅನ್ಯಾಯದಿಂದ ನಾವು ಕಣ್ಣು ಮುಚ್ಚಿಕೊಂಡು ಹೋಗಿಬಿಟ್ರೆ ನಮ್ಮನ್ನು ದಾಟಿಸಿದ್ದೆ, ನಾವು ಹೋರಾಡಿದ್ರೆ ನಮ್ಮನ್ನು ದಾಟಿಸಿದ್ದೆ. ಎರಡೂ ನಮಗೆ ಉದ್ಧಾರವೇ. ಅದನ್ನ ಮಾಡಬೇಕು ಮಾಡಬಾರ್ದು ಎಂಬುದು ನಿಶ್ಚಿತವಾದ ಯಾವುದೂ ಇಲ್ಲ ಲೋಕದಲ್ಲಿ. ನಾನೇನು ಮಾಡಬೇಕು, ನಾನೇನು ಮಾಡೋದು ಬೇಡ ಎಂಬುದು ಮಾತ್ರ ನಮ್ಗೆ ಖಂಡಿತ. ಇದು ಅದು ದೌರ್ಬಲ್ಯವೂ ಅಲ್ಲ, ದೋಷವಲ್ಲ. ಯಾಕೆಂದ್ರೆ ನಾನು ಎಂಬುದು ಈಗ ಸೀಮಿತ. ಈಗ ನನಗೆ ಇಲ್ಲಿ ಕಾಣ್ತದೆ, ಬೇರೆ ಕಡೆ ಕಾಣುವುದಿಲ್ಲಲ್ವಾ? ಹೌದು, ಕರೆಕ್ಟ್. ನಾನು ಎಂಬುದು ಸೀಮಿತವಾಗಿ ಇಲ್ಲಿ ಏನಾದ್ರು ತೊಂದರೆ ಆದ್ರೆ ಇಲ್ಲಿ ಒಂದಷ್ಟು ಕಸ ಉಂಟು, ನಾನು ತೆಗೆದುಕೊಂಡು ಹೋಗುವುದಕ್ಕೆ ನಂದು ಅಡ್ಡಿ ಇಲ್ಲ. ಹಾಗೆ ಊರಿದ್ದೆಲ್ಲ ಕಸ, ಅಥವಾ ನಾನು ಕಸ ಮಾಡದಿರುವುದಕ್ಕೆ ಅಡ್ಡಿ ಇಲ್ಲ. ಯಾರೋ ಮಾಡಿದ್ರು ಅವನನ್ನು ಬೈಯುವುದಕ್ಕಿಂತ ನಾನು ಸಾಧ್ಯ ಇದ್ರೆ ಅದನ್ನು ಆಚೆ ಹಾಕಿದ್ರೆ ಹಾಗೆ ಲೋಕ ಅಷ್ಟೇ. ಹೌದು, ನಾನು ಅಲ್ಲ. ಈ ಎರಡನ್ನು ಚಂದ ಮಾಡಿ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲಿಯೂ ಸಿಕ್ಕಿ ಬೀಳುವುದಿಲ್ಲ. ಇದಕ್ಕೆ ನಾನಲ್ಲ, ಇದಕ್ಕೆ ನಾನು ಹೌದು. ಯಾರು ನಿರ್ಣಯ ಮಾಡೋದು? ನಾನು. ಅದರಿಂದ ಉದ್ಧರೇದ ಆತ್ಮನಾತ್ಮನೆಂಬ ಒಂದು ಶಬ್ದವನ್ನೇ ನಾವು ಇಷ್ಟು ಮೂಲಕ ತಿಳ್ಕೊಳ್ಳೋದು. ನಮ್ಮನ್ನು ಉದ್ಧಾರ ಯಾವರಿಂದ ಮಾಡುದು? ಕೆಲಸ ಮಾಡುವುದರಿಂದ ಉದ್ಧಾರ ಆಗ್ತಾರ, ಸುಮ್ಮದಿಂದ ಉದ್ಧಾರ ಆಗ್ತೇನೋ ಅದು ನಮ್ಗೆ ನಿರ್ಣಯಕ್ಕೆ ಬರ್ತದೆ. ಆದ್ರಿಂದ ಒಳಗೆ ನೋಡ್ಲಿಕ್ಕೆ ನಾವು ಹೆಚ್ಚು ಕಲಿಬೇಕು. ನಮ್ಮ ಆತ್ಮಸಾಕ್ಷಿ ನಮ್ಮನ್ನು ಪ್ರೇರೇಪಿಸಬೇಕು. ಅವ ಹೇಳಿದ ಅಂತ ನಾನು ಹಾಡುವುದು ಅಲ್ಲ, ಅವ ಬೇಡ ಅಂತ ಹೇಳಿದ್ರು ನಾವು ನಿಲ್ಲುವುದಲ್ಲ. ಒಬ್ಬ ಬೇಡ ಅಂತ ಹೇಳಿದ್ರೆ ನಿಲ್ಬಾರದು, ಬೇಕು ಅಂತ ಹೇಳಿದ್ರೆ ಮಾಡಬಾರದು. ನಮ್ಮ ಅಂತರಂಗ ಹೇಳಬೇಕು. ಅದು ಈ ಎಲ್ಲ ನಮ್ಮ ಅಧ್ಯಯನದ, ಎಲ್ಲ ಧರ್ಮಾಚರಣೆಯ ಎಲ್ಲ ಇದರಿಂದ ಸಿಗುವಂತಹ ನಮಗೆ ಶಕ್ತಿ. ಅದೇ ಅಂತಃಶಕ್ತಿ ಅಥವಾ ಆತ್ಮಸಾಕ್ಷಿ. ಅದೇ ನಮ್ಮನ್ನು ನಡೆಸ್ತದೆ. ಅದನ್ನೇ ಹೇಳುವುದು ಏನಂತ ಹೇಳಿದ್ರೆ, ಬುದ್ಧಿಯ ನಿಯೋಜಯಾಮ್ಯಹಂ. ದೇವರು ಮಾಡ್ತಾನ, ನಾನು ಮಾಡ್ತೇನೆ ಎಂಬುದರ ಬಗ್ಗೆ ಚರ್ಚೆ ಬೇಡ. ನಾನು ಮಾಡ್ತೇನೆ ಅಂತ ಹೇಳಿದ್ರು ಸರಿ, ದೇವರು ಮಾಡಿಸ್ತಾನೆ ಅಂತ ಹೇಳಿದ್ರು ಸರಿ. ಏನು ನಾವು ಈ ಸಣ್ಣ ಸಣ್ಣ ವ್ಯತ್ಯಾಸಗಳಲ್ಲಿ ನಾವು ಚರ್ಚೆಗೆ ಇಳಿಯುವುದೇ ಬೇಡ. ಅವರ ಹಾಗೆ ಹೇಳ್ತಾನೆ, ಹೇಳಿ, ಅದು ಸರಿ, ಇದು ಸರಿ ಹಾಗಂತೇಳಿ ಅದು ದುರ್ಬಲ ನಾಮ ಅಂತ ಪುಂಸಕನ ಮಾರ್ಗ ಅಲ್ಲ, ಅದು ಬಲಿಷ್ಠನ ಮಾರ್ಗ.
ಎರಡನ್ನೂ ಒಪ್ಪುವುದು ಬಲಿಷ್ಠನ ಮಾರ್ಗ. ಅದಾದ್ರೆ ಇಂಥದ್ದನ್ನು ಸುರವರಿಗೆ ಕೃಷ್ಣ ಬಹಳ ಸುಲಭದಲ್ಲಿ ಹೇಳ್ತಾನೆ, ಏನ್ ಮಾರಾಯ ನೀನು ಇಂಥ ಮರ್ಯಾದೆ ಇದ್ದವನು ನಿನಗೆ ನಿಂದೆ ಬರ್ತದೆ. ಇದೊಂದು ಒಳ್ಳೆ ಪ್ರಚೋದನೆ. ನಿನ್ಗೆ ಎಂತ ಗೊತ್ತು, ನೀನು ಯಾರು ಗೊತ್ತುಂಟು, ನನ್ನ ಊರಿನವ್ರು ಏನು ಹೇಳಿಯಾರು ಈಗ ಮಾಡಿದ್ರೆ ನೀನು ಅಂತ ಹೇಳಿದ್ರೆ, ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಕುಟುಂಬ ವ್ಯವಸ್ಥೆ ಉಳಿದದ್ದು ಇದರಲ್ಲಿ ಇಷ್ಟೇ ಪ್ರಶ್ನೆ. ಹೇಗೆ ಅದು ಕುಟುಂಬ ವ್ಯವಸ್ಥೆ ಜಾತಿ ವ್ಯವಸ್ಥೆ? ಈ ಮನೆಯವನಾಗಿ ಇಂಥ ಒಂದು ಗುತ್ತಿನ ಮನೆಯವನಾಗಿ ಈಗ ಮಾಡಿದ್ರೆ ಹೇಗೆ ಎಂಬ ಪ್ರಶ್ನೆಯಿಂದಲೇ ಸಾಕಷ್ಟು ಉಳಿದಿದೆ. ಹೌದು, ಅದು ಕರೆಕ್ಟ್. ನಾನು ಬ್ರಾಹ್ಮಣನಾಗಿ ಎಷ್ಟು ಚಂದದ ಒಂದು ಬೇಲಿ ನಿಮಗೆ, ನಾನು ಬೇಲಿ ದಾಟಬಾರದು. ನಮ್ಗೆ ಒಂದು ಅಲ್ಲಿ ಕಾಂಪೌಂಡ್ ವಾಲ್ ಹಾಕಿದೆ, ಅದರ ಒಳಗೆ ನಾನು ಏನ್ ಬೇಕಾದ್ರೂ ಮಾಡೋ, ಹೊರಗೆ ದಾಟಬಾರದು. ಇದು ಒಳ್ಳೆ ಮಾತು. ಅದರಿಂದ ನಮ್ಮ ಸಮಾಜ ಬಲಿಷ್ಠವಾಗಿ ನಿಂತಿದೆ. ನಾನು ಎಂಬಂತ ಪ್ರಜ್ಞೆ ಅದು ಒಳ್ಳೆ ಕೃಷ್ಣನದು ನಿಜವಾದ ಮಾತು. ಅಲ್ಲಿ ಅವನು ಸರಿ ಆಗ್ತಿದ್ರೆ ಮತ್ತೆ ಇದು ಸರಿಯಾಗಿ ಹೋಗ್ತಿತ್ತು. ನೀನು 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 ಅಂದ್ರೆ ಏನು ಜಗತ್ತಿನಲ್ಲಿ ಬಹಳ ಮೂರು ಲೋಕದ ಗಂಡ ಇಷ್ಟು. ಹೌದು, ಹಾಗೆ. ನೀನು ನೀನು ಕ್ಲೈಬ್ಯ, ಕರೆಕ್ಟ್. ಕ್ಲೈಬ್ಯ ಅಂತ ಹೇಳಿದ್ರೆ ನಪುಂಸಕ ವೃತ್ತಿ. ನಪುಂಸಕ ವೃತ್ತಿ ಅಂದ್ರೆ ನಾವು ಜೆಂಡರ್ ನಲ್ಲಿ ಹೇಳುದಲ್ಲ. ಮಾಡಬೇಕು ಅಂದ್ರೆ ಬೇಡ ಅಂತ ಕಾಣುವುದು, ಬೇಡ ಅಂತ ಹೇಳೋದನ್ನು ಮಾಡುವುದು ಇತ್ಯಾದಿಗಳು. ಅದು ಸಾಮಾನ್ಯ ಮನುಷ್ಯ ಮಾಡಿದ್ರೆ ದೊಡ್ಡದಲ್ಲ. ಅವ ಯಾರು, ಆ ಮನೆ ಅವನ ಅಪ್ಪನ ಹಾಗೆ, ಅವನ ಅಪ್ಪನ ಹಾಗೆ ಅಂತ ಹೇಳ್ತಾರೆ. ಇವನ ಅಪ್ಪ ಇಂಥ ದೊಡ್ಡಪ್ಪ, ಒಂದು ಪಂಡಿತನಾಗಿ. ಆ ಮರ್ಯಾದೆ ಹೆಚ್ಚಿನವರಿಗೆ ಇಲ್ಲದ, ಈಗ ದೊಡ್ಡ ದೊಡ್ಡವರಿಗೂ ಇಲ್ಲ. ಇವು ಬ್ರಾಹ್ಮಣ್ಯ ಉಳಿದದ್ದು ಅದರಲ್ಲಿ. ಅದನ್ನೇ ಉಪನಯನದಲ್ಲಿ ಹೇಳಿದ್ರೆ, ನೀನು ಬ್ರಾಹ್ಮಣ, ಅದರಿಂದ ಬ್ರಹ್ಮಚಾರಿ ಉಪನಯನ ಮಾಡಬಹುದು. ಅದನ್ನು ಈಗ ನಾವು ಇಲ್ಲಿ ಎಳೆದು ತಂದು ಇದಕ್ಕೆ ಒಟ್ಟಿಗೆ ಗೊಂದಲ ಆಗೋದು ಬೇಡ, ಇನ್ನು ಯಾರಿಗಾದ್ರೂ ಗೊಂದಲ ಏರ್ಪಾಡು. ಆ ಮಾತು ಒಳ್ಳೆ ಒಂದು ರಕ್ಷೆ ನಮಗೆ. ನನ್ನ ಮಗನಾಗಿ, ಇಂಥವರ ಮಗನಾನಲ್ಲ, ಹೀಗೆಲ್ಲ ಹೇಳುವ ಮಾತುಗಳಲ್ಲಿ ಒಳ್ಳೆ ಇದುಂಟು, ಬಲ ಉಂಟು, ಪುಷ್ಟಿ ಉಂಟು. ಆದ್ರೆ ಅದು ಸಾಕಾಗುವುದಿಲ್ಲ ಕೆಲವು ಸಲ. ತಂದೆ ತಾಯಿಗಳನ್ನು ವಿರೋಧಿಸುವ, ಜನ್ಮವನ್ನು ವಿರೋಧಿಸುವ ಇದೆಲ್ಲ ಪ್ರವೃತ್ತಿ. ಯಾಕೆಂದ್ರೆ ಅದು ಆ ಯಾವುದೋ ಒಂದು ಸೆಳೆತ ಜೋರುಂಟು. ಸಾಮಾನ್ಯ ಸೆಳೆತದಿಂದ ಮೇಲೆ ಹಾಕ್ಲಿಕ್ಕೆ ಬರ್ತದೆ. ಅದು ನೀನು ಇಂಥವ, ಆದ್ರಿಂದಲೇ ಕ್ಲೈಬ್ಯಮ್ಮ, ಉಪವದ್ಯತೆ, ಹೃದಯ ದೌರ್ಬಲ್ಯ, ಕ್ಷುದ್ರ. ಇದು ಕ್ಷುದ್ರ ಸಾಮಾನ್ಯರಲ್ಲಿ ನಾಯಿ ಓಡ್ತದೆಪ್ಪ, ಸ್ವಲ್ಪ ಮತ್ತೊಂದು ದೊಡ್ಡ ನಾಯಿ ಬಂದ್ರೆ ಓಡ್ತದೆ, ನೀನು ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಅಂತ ಹೇಳಿದ ಕೂಡಲೇ ಮನುಷ್ಯ ನೀನು ಎಂತ ಪ್ರಜ್ಞೆಯನ್ನು, ನಮ್ಮ ಪ್ರಜ್ಞೆಯನ್ನು ನಾವು ಜಾಗೃತಿಗೊಳಿಸುತ್ತದೆ. ಒಂದನೆಯ ಪಾಠ. ತುಂಬಾ ವಿಷಯದಲ್ಲಿ ಅದು ಸಾಕಾಗ್ತದೆ. ಆದ್ರೆ ಅರ್ಜುನನಿಗೆ ಅದು ಸಾಕಾಗಲಿಲ್ಲ ಎಂಬುದು ತಪ್ಪಲ್ಲ. ಯಾಕಂದ್ರೆ ಒಂದು ಗಂಭೀರವಾದ ವಿಷಯ, ಅವನಿಗೆ ಎತ್ತಿಕೊಂಡದ್ದು ಸರಳವಾದ ವಿಷಯ ಅದು. ಯಾಕೆ? ಆದ್ರಿಂದಲೇ ಅವನು ಹೇಳ್ತಾನೆ, ಕಥಂ ಭೀಷ್ಮಹಂ, ಹೇಗೆ? ಸಂಖ್ಯೇಂದ್ರಲ್ಲಿ ಯುದ್ಧ, ಯುದ್ಧದಲ್ಲಿ ಭೀಷ್ಮರ ಮೇಲೆ ನಾನು ಬಾಣ ಹೊಡೆಯುತ್ತೇನೆ. ನಾನು ಎಳೆದದ್ದು ಅಷ್ಟೇ ವೇಗದಲ್ಲಿ ಬಿಡ್ಲಿಕ್ಕಾದೀತ? ಯಾರದೋ ಕಲ್ಲು ಹೊಡಿಲಿಕ್ಕೆ ಸಾಧ್ಯ ಇದ್ದವ ಅವರ ಮನೆಯವರ ಮೇಲೆ ಕಲ್ಲು ಹೊಡಿಲಿಕ್ಕಾದೀತ? ಅಲ್ಲಿ ಕಲ್ಲು ಬಂದಾಗ ಗುರಿ ತಪ್ಪುತ್ತದೆ, ಅಥವಾ ಬೇಗ ಕಡಿಮೆ ಆಗ್ತದೆ. ಕರೆಕ್ಟ್. ಖತಮ್ ಖತಮ್ ಅಂತ ಹೇಳ್ತಾನೆ. ಖತಮ್ ಎಂಬುದೇ ಒಳ್ಳೆಯ ಶಬ್ದ. ಹೇಗೆ? ನಾನು ಹೇಗೆ ಮಾಡುದು ಮಾರ? ಬೇರೆ ಮನೆಗೆಲ್ಲ ಕಲ್ಲು ಬಿಸಾಡುವ ಪ್ರವೃತ್ತಿಯ ಪೋಖರಿ ಅವರ ಮನೆಗೆ ಬಿಸಾಡು ಅಂತ ಹೇಳಿದಾಗ ಉಷಾ ಕಲ್ಲು ಹಾಗೆ ಬೀಳ್ಲಿಕ್ಕಿಲ್ಲ, ಒಂದ ಮೇಲಿಂದ ಹೋಯಿತು, ಒಂದ ಬೀಳ್ಲಿಕ್ಕಿಲ್ಲ. ಯಾಕೆ? ಖತಮ್ ಎಂಬ ಪ್ರಶ್ನೆ ಬಹಳ ಒಳ್ಳೆಯದು. ಖತಮ್ ನಾನು ಹೇಗೆ? ನಾನು ಆಫೀಸರ್ನಾಗಿ ಹೇಗೆ? ನಾನು ಇಂಥವನಾಗಿ ಹೇಗೆ? ಹೌದು, ಇದು ಪ್ರಜ್ಞೆ, ನಾನು ಎಂಬ ಪ್ರಜ್ಞೆ. ಹಾಗಾದ್ರೆ ನಾನು ಎಂಬ ಪ್ರಜ್ಞೆಯ ವಿರೋಧವಾಗಿ ನಾವು ಇಷ್ಟರಲ್ಲಿ ಸುಮಾರು ಮಾತಾಡಿದಾಗ ಕಾಣ್ತದೆ. ಅದು ಬೇಕು. ಅಹಂ ಬೇಡ ಅಂತ ಹೇಳುವುದಲ್ಲ. ಅದಕ್ಕೊಂದು ಒಳ್ಳೆಯ ಮಾತುಂಟು, ನಿಜ ದೇಶ ಸ್ವಾಭಿಮಾನ ಶೂನ್ಯ ನರರೇ ಅಂತ ಒಬ್ಬ ಕೇಳಿದ. ಅದಕ್ಕೆ ಗುರು ಉತ್ತರ ಕೊಟ್ಟ, ನಿಜ ನಿಜ ನರ ಪಶುಗಳು, ಅವನ ನರ ರೂಪ ಅಂದ್ರೆ ಹಸು. ನಿಜ ಸ್ವಾಭಿಮಾನ ಎಂಬ ಎಲ್ಲ ಬಂತು. ನಿಮ್ಮ ಬ್ರಾಹ್ಮಣ್ಯರಿಂದ ಹಿಡಿದು ಎಲ್ಲ ಬೇಕು ಬಂದು. ಅವನದು ಇರ್ಲಿ, ಏನ್ ಬೇಕಾದ್ರೂ ಇರಲಿ, ನಮಗೆ ಪ್ರಜ್ಞೆ ಇರ್ಬೇಕಲ್ಲ. ನಮ್ಮ ವ್ಯವಸ್ಥೆಗಳು ಕಳಚಲ್ಪಟ್ಟದ್ದು ಆ ಸ್ವಾಭಿಮಾನದ ಕೊರತೆಯಿಂದ. ಹೌದು ಹೌದು, ಅದನ್ನು ಹೆಚ್ಚಿನವರು ಒಪ್ಪಿಕೊಳ್ತಾರೆ. ಅದನ್ನು ಅಲ್ಲ, ಒಪ್ಪಿಕೊಳ್ಳಲೇಬೇಕು, ಬೇರೆ ದಾರಿ ಇಲ್ಲ. ಎಲ್ಲ ದೃಷ್ಟಿಯಲ್ಲಿ ನಾವು ಭಾರತೀಯರು ಎಂಬಂತಹ ಸ್ವಾಭಿಮಾನ ಬಿಟ್ಟರೆ ಎಂತದುಂಟು? ಹಾಗಾದ್ರೆ ಅವರು ಕಡಿಮೆ, ಅವರು ಅವರಷ್ಟಕ್ಕೆ ಇರಲಿ. ಆದ್ರೆ ನಾನು ಎಂಬ ಮಾತು ಅದು ಪ್ರಜ್ಞೆ. ಅದು ಎಲ್ಲಿವರೆಗೆ ಬರ್ತದೆ? ಇಂಥವರ ಮಗ, ಇಂಥವರ ಇದು ಜಾತಿ, ಇದು ಮನೆ, ಮನೆತನ ಎಲ್ಲ ಬರ್ತದೆ. ಇದು ಎಲ್ಲವೂ ಕೂಡ ಒಂದು ನಮಗೆ ಒಂದು ಇದು ಗಡಿ, ಚೌಕಟ್ಟು. ಆ ಚೌಕಟ್ಟಿನ ಒಳಗೆ ನಾನು ಇರಬೇಕು.
ಏನು ಮಾಡಬಹುದು ಅಂತ ಹೇಳಿದಾಗ ಇನ್ನೂ ಹೆಚ್ಚು ಹೇಳ್ಬೋದು. ಬ್ರಾಹ್ಮಣ ಹೇಗೆ ವಿರೋಧಿಸಬೇಕು, ಕ್ಷತ್ರಿಯ ಹೇಗೆ ವಿರೋಧಿಸಬೇಕು, ವೈಶ್ಯ ಹೇಗೆ ವಿರೋಧಿಸಬೇಕು, ಶೂದ್ರ ಹೇಗೆ ವಿರೋಧಿಸಬೇಕು ಅಂತ ಹೇಳುವಾಗ ಈ ಶಬ್ದ ಮುಖ್ಯ ಅಲ್ಲ. ಅವರವರಿಗೆ ಯಾವುದಾಗಿ ತಿಳಿದಿದೆ ಅದನ್ನು ನಾವು ಹೆಚ್ಚು ವಿಸ್ತಾರ ಮಾಡಿದರೆ ಇದು ಬಹಳ ಇದಾಗ್ತದೆ. ಆದ್ದರಿಂದಲೇ ಕಥಂ ಅಹಂ ಈ ಎರಡು ಶಬ್ದ, ನಾನು ಹೇಗೆ, ಅರ್ಜುನನ್ನು ಬಿಡುವ ನಾವು ಎಲ್ಲ ಕಡೆ ಇದನ್ನು ಪ್ರಶ್ನೆ ಹಾಕಬೇಕು. ನಾನು ಹೇಗೆ ಇದನ್ನು ಮಾಡುವುದು, ಈ ಕೆಲಸ ಮಾಡುವುದು ಅಥವಾ ಮಾಡದೆ ಬಿಡುವುದು, ಮಾಡುವುದು ಮಾಡದೇ ಇರುವುದು ಎರಡು ಒಂದೇ. ಹೋರಾಟ ಮಾಡಬೇಕಾ ಮಾಡಿ ಕಥಂ ಅಹಂ, ನಾನು ಹೇಗೆ ಅಂದ್ರೆ ಮಾಡಬೇಕು. ಗುರು ನತ್ವಾಹಿ ಅದೆಲ್ಲ ಬಹಳ ಚಂದ ಮಾಡಿ ಹೇಳಿದ್ದಾನೆ. ಆದ್ರಿಂದ ನನಗೆ ಬೇಡವೇ ಬೇಡ, ಇದು ಮಾಡಿದ್ರೆ ನಾನು ಸಾಯುವವರೆಗೆ ನನಗೆ ದುಃಖ ತಪ್ಪುವುದಿಲ್ಲ. ಸಣ್ಣ ವಿಷಯ ನಾವು ಬೇರೆ ನೋಡುವ. ಯುಧಿಷ್ಠಿರನಿಗೆ ಕಡೆಗೂ ದುಃಖ ತಪ್ಪಲಿಲ್ಲ. ಮಂತ್ರಿಗಳನ್ನು ಕೊಂದಿದ್ದೇನೆ. ಶಾಂತಿ ಪರ್ವದಲ್ಲಿ ಭೀಷ್ಮ ಎಷ್ಟು ಉಪದೇಶ ಮಾಡಿದ. ಆಮೇಲೆ ಅಶ್ವಮೇಧ ಮಾಡಿದ. ಆಮೇಲೆಯೂ ಕೃಷ್ಣನ ಅವತಾರ ಮುಗಿದ ಮೇಲೆ ಅನುಕೂಲ ಆಗಿದೆ. ಆದ್ರೆ ಪಕ್ಕನೆ ನಾನು ಬೇರೆಯವರು ಮಾಡಿದ್ದು ತಪ್ಪಲ್ಲ, ತಪ್ಪು ಅಂತ ಹೇಳುವುದಲ್ಲ. ನಾನು ಮಾಡಬಾರ್ದಿತ್ತು. ಆದ್ರೆ ಅರ್ಜುನನಿಗೆ ಇಲ್ಲಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಮಾಡುವ ಮೊದಲೇ ಅದನ್ನೆಲ್ಲ ಸಂಶಯ ನಿವಾರಣೆ ಮಾಡಿಕೊಂಡು ಬಿಟ್ಟ. ಹೌದು, ಅದನ್ನೇ ನಾನು ಹೇಳೋದು. ಶತ್ರು ವಿನಶ್ಯತಿ, ಆ ಶತ್ರುಗಳನ್ನು ತತ್ಕಾಲಕ್ಕಾದರೂ ನಾಶ ಮಾಡಿದ್ದು ಕೃಷ್ಣ ಮಾಡಿದವ ಕೈವರ್ತಕ ಕೇಶವ. ಅದನ್ನು ನಾವು ಹೇಳೋದು. ಕೇಶವನನ್ನು ವ್ಯಕ್ತಿಯಾಗೇನೋ ಈ ಭಗವದ್ಗೀತೆ ಅಂತ ಹೇಳುವ. ನನಗಿಲ್ಲಿ ಕೇಶವ ಅಂತ ಹೇಳಿದಾಗ, ಕೃಷ್ಣ ಅಂತ ಹೇಳಿದಾಗ ಭಗವದ್ಗೀತೆ ಎಂಬುದನ್ನೇ ತಿಳ್ಕೊಳ್ಳೋಣ. ಕೃಷ್ಣನೂ ಇಲ್ಲ, ಯಾರೂ ಇಲ್ಲ, ಅರ್ಜುನನೂ ಇಲ್ಲ, ನಾನು ಇದ್ದೇನೆ, ಭಗವದ್ಗೀತೆ ಇದೆ, ಅಷ್ಟು ಹೇಳ್ಕೊಂಡ್ರು ಚಂದ ಆಗ್ತದೆ, ಏನಾಗುದಿಲ್ಲ. ಆದ್ರಿಂದ ಈ ಪ್ರಶ್ನೆ ಕಥಂ ಅಹಂ, ನಾನು ಹೇಗೆ, ಮಾಡದಿರುವುದು ಹೇಗೆ, ಮಾಡುವುದು ಹೇಗೆ, ಇದು ಎರಡು ಪ್ರಶ್ನೆ. ಕೃಷ್ಣ ಹೇಳುವುದು ಮಾಡದಿರುವುದು ತಪ್ಪು ಅಂತ, ಈಗ ಮಾಡುವುದು ತಪ್ಪು ಅಂತ. ಇದೇನು ಇದಲ್ಲ, ಎರಡು ಏನು ತಪ್ಪಲ್ಲ, ಎರಡು ತಪ್ಪಲ್ಲ. ನೀನು ಮಾಡದಿದ್ರೆ ಮತ್ತೆ ಯಾರು ಮಾಡುವುದು? ನೀನು ಇಂತಹ ಗಂಡುಗಳೇ, ಅದು ಯಾವ ಎರಡು ಪ್ರಶ್ನೆಗಳನ್ನು ನಾವು ಸರಿ ಅರ್ಥ ಮಾಡಿಕೊಂಡಾಗ ನಮ್ಮ ತಾತ್ಕಾಲಿಕವಾದಂತಹ ಈ ಗೊಂದಲಗಳಿಗೆ ನಿವಾರಣೆ ವಿನಃ ವಿಷಯ ಗೊಂದಲ ಅಲ್ಲ. ನಮಗೆ ಗೊಂದಲ ಆಗುವುದು, ವಿಷಯದಲ್ಲಿ ಗೊಂದಲ ಇಲ್ಲ. ನನಗೆ ಗೊಂದಲ ಆಗ್ತದೆ, ಮಾಡಬೇಕಾ ಬೇಡವಾ, ಕೃಷಿ ಮಾಡಬೇಕಾ ಬೇಡವಾ, ಕೃಷಿ ಮಾಡಿ ಒಂದು 15 ರೂಪಾಯಿ ತೆಗೆದುಕೊಳ್ಳೋದಕ್ಕಿಂತ ಅಲ್ಲಿ ಹೋದ್ರೆ ಇಷ್ಟೊಂದು ಮಾಡಬಹುದು, ಕಳ್ಳತನ ಮಾಡಿದ್ರೆ ಇಷ್ಟು ಮಾಡಬಹುದು, ಇದೆಲ್ಲ ನಮಗೆ ಅಲ್ಲ ಅಂತ ಹೇಳಿಕ್ಕೆ ನಾನು ಯಾರು? ಕಥಂ ಅಹಂ ಎಂಬಂತ ಈ ಒಂದು ದೊಡ್ಡದಾದಂತಹ ಇದನ್ನು ನಾವು ಹೇಳ. ಆಗ ಇನ್ನು ಕೃಷ್ಣನ ಉಪದೇಶಗಳು ಎಷ್ಟು ನಾವು ವಿಸ್ತರಿಸಬಹುದು, ಎಷ್ಟು ಇದು ಮಾಡುದು. ಅಶೋಚ್ಯ ನನ್ನ ಶೋಚಸ್ತೆ. ಹೋಗಿ ಆಗ ಅಂಗಿ ಹೊರದೋದೊಳ್ಳೆ ನಿನ್ನ ಮುಗೀತವರೆ ಕೂಡಲೇ ಬೇಸರ ಆಗ್ತದೆ. ಅಂಗಿಗೆ ಹೆಸರು ಬೀಳ್ತಾ ಇರ್ತದೆ, ಯಾವಕ್ಕೆ ಅವನ ತಲೆಗೆ ಹೊಡಿಲಿಕ್ಕೆ ಹೋಗ್ತಿ ಮುಗ್ದ್ರೆ ಸರಿ, ಎಂತಲೇ ಏನು ಹಾಗೆ ಹೇಳುವುದು ಸರಿ, ಹೀಗೆ ಹೇಳುದು. ಅಶೋಚ್ಯ ನನ್ನ ಶೋಚ, ಯಾವುದಕ್ಕೆ ಶೋಚಿಸಬೇಕಾದಿಲ್ಲೋ ಅದಕ್ಕೆ ನೀನು ದುಃಖ ಪಡ್ತೀವಿ. ಹಾಗಾದ್ರೆ ಇಲ್ಲಿ ಉಂಟು ತಾತ್ಕಾಲಿಕ, ಸಾರ್ವಕಾಲಿಕ. ತಾತ್ಕಾಲಿಕವಾದಕ್ಕೆ ದುಃಖ ಆಗುದಿಲ್ಲ, ನಮಗೆ ಆಗುದಿಲ್ಲ. ಹೌದು, ಆಗ್ತದೆ. ಆದರೆ ಅದಕ್ಕೆ ಬಹಳ ದುಃಖ ಬೇಡ. ಸಾರ್ವಕಾಲಿಕವಾದಕ್ಕೆ ನಷ್ಟ ಆದ್ರೆ ಅದಕ್ಕೆ ಹೆಚ್ಚು ದುಃಖ ಬರಬೇಕು. ಸಾರ್ವಕಾಲಿಕವಾದ ಯಾವುದು? ಇಲ್ಲಿ ಪುನಃ ಅಲ್ಲಿಗೆ ಬರುದು ನಾವು ಯುಧಿಷ್ಠಿರಲ್ಲಿಗೆ, ಯಾರಲ್ಲಿಗೆ? ಧರ್ಮ ಸಾರ್ವಕಾಲಿಕ, ಕರ್ಮ ತಾತ್ಕಾಲಿಕ. ಹೌದು, ಯುದ್ಧವ ಮತ್ತೆಂತದ ಅಥವಾ ಎಂತದೇ ಆಗಲಿ, ಕರ್ಮವು ತಾತ್ಕಾಲಿಕ, ಧರ್ಮವು ಸಾರ್ವಕಾಲಿಕ. ಇವ ಹೇಳಿದ ಅದನ್ನೇ, ಇದು ಧರ್ಮ ಅಲ್ಲ ಅಂತ. ಈಗ ಅರ್ಜುನನ ಹೇಳುವುದು ಅದನ್ನೇ, ನನ್ನ ಧರ್ಮ ಅಲ್ಲ, ನನ್ನ ಧರ್ಮ ಅಲ್ಲ, ಈ ಕರ್ಮ ಬೇಡ, ಇದು ಧರ್ಮ, ಕರ್ಮ ಮಾಡಬೇಕು. ಆಗ ಧರ್ಮ ಯಾವುದು ಅಂತ ನಿರ್ಣಯ ಮಾಡಬೇಕಾದ್ರೆ ಈ ಅದಕ್ಕೆ ಏನಂತ ಹೇಳಿದ್ರೆ ಈ ಪ್ರಧಾನ ಗೌಣ ನ್ಯಾಯ ಅಂತ. ಯಾವುದು ಪ್ರಧಾನ, ಯಾವುದು ಗೌಣ, ಅದನ್ನು ನಿರ್ಧಾರ ಮಾಡಬೇಕು. ಒಂದು ಸಣ್ಣ ಉದಾಹರಣೆಗೆ, ಬ್ರಾಹ್ಮಣ ಎಂಬ ಶಬ್ದ ಬಂದ್ರೆ ಅದು ಹೆಚ್ಚು ಬೇಸರ ಇರಬೇಕಿಲ್ಲ. ನಾನು ಬ್ರಾಹ್ಮಣ, ಊಟ ಮಾಡುವುದನ್ನು ಬಿಟ್ಟು ಹೇಳ್ಬಾರ್ದು. ಹೌದು, ಮಧ್ಯದಲ್ಲಿ ಹೇಳ್ಬಾರ್ದು. ಅಲ್ಲಿ ಒಬ್ಬ ಸಾಯ್ತಾನೆ, ಏನ್ ಮಾಡಬೇಕು? ಹೇಳ್ಬೇಕು. ಪ್ರಾಣ ರಕ್ಷಣೆ ಗೌಣ, ಅವನಿಗೆ ಸಹಾಯ ಮಾಡುವುದು ಗೌಣ ಆದ್ರೆ ಹೇಳ್ಬೇಡ, ಊಟ ಮಾಡಿ ಹೇಳು, ಅವ್ರು ಸ್ವಲ್ಪ ಇರ್ಲಿ. ಆದ್ರೆ ಪ್ರಧಾನ ಆದ್ರೆ ಹೇಳ್ಬೇಕು. ಮನೆಗೆ ಬೆಂಕಿ ಇದ್ದಾಗ ಯಾವುದನ್ನು ಉಳಿಸಬೇಕು?
ಹೌದು, ಆಗ ಊಟ ಮನೆಯನ್ನು ಉಳಿಸಬೇಕಾ ಮಗುವನ್ನ ಅಂತ ಹೇಳಿದಾಗ ಪ್ರಧಾನ ಗೌಣ ನ್ಯಾಯ. ಇದು ಕ್ಷಣ ಕ್ಷಣಕ್ಕೆ ನಮಗೆ ಬರುವಂತಹ ಒಂದು ಸವಾಲುಗಳು. ಪರೀಕ್ಷೆ ಸವಾಲು. ಈಗ ಶಾಲೆಯ ಪರೀಕ್ಷೆ ಅಂತ ಹೇಳ್ತಾರೆ. ಪರೀಕ್ಷೆ ಅಂದ್ರೆ ಅದೇ ನಿರ್ಣಯ ಏನು ಮಾಡ್ತೀವಿ. ಕಡೆಗೆ 2 ಮಿನಿಟ್ ಇರುವುದು. ನೀನು ಹೆಂಗ್ ಬರೀತಿದ್ದೆ ಹೇಳೋದು ನಿನಗೆ ಬಿಟ್ಟದ್ದು. ನಿನಗೆ ಖಂಡಿತ ಇದ್ದದ್ದನ್ನು ಬರಬೇಡು, ಸಂಶಯ ಇದ್ದದ್ದನ್ನು ಬರೀಬೇಡು. ಬಿಡ್ತೇನೆ ನಾನು ಇಷ್ಟು ಪ್ರಶ್ನೆ ಬಿಡಲೇಬೇಕು, ಆದ್ರೆ ಯಾವುದನ್ನು ಸಂಶಯ ಇದ್ದನ್ನು ಬಿಡು, ಖಂಡಿತ ಇದ್ದದ್ದು ಮಾನಸಿಕ ಬರೀ ಬಿಡ್ಬಹುದು. ಅವನ ಪರೀಕ್ಷೆ ಪ್ರಧಾನ ಗೌಣ ನ್ಯಾಯ. ಆದ್ರೆ ಈ ಪ್ರಧಾನವನ್ನು ನಿರ್ಣಯ ಮಾಡುವುದು ಅವನಾದ್ರಿಂದ ಅರ್ಜುನ ಹೇಳ್ತಾನೆ ಇದೇ ಪ್ರಧಾನ, ಕೃಷ್ಣ ಹೇಳ್ತಾನೆ ಇದು ಪ್ರಧಾನ ಅಲ್ಲ. ಆಗ ಆ ಮೂಲ ತತ್ವದ ಬಗ್ಗೆ ಅವರು ಯಾವುದಕ್ಕೆ ಶೋಕಿಸಬೇಕು, ಯಾವುದಕ್ಕೆ ಶೋಕಿಸಬಾರದು. ನಾನು ಶೋಚಂತಿ ಪಂಡಿತ. ಪಂಡಿತ ಅಂದ್ರೆ ಯಾವುದೇ ಈ ಗೌಣ ಅರ್ಥ ಅಲ್ಲ, ತಿಳಿದವ ಅಂತ ಅರ್ಥ ಅಷ್ಟೇ. ಅಯಂ ನಿಜ ಪರೋವೇತಿ ಎಂಬಲ್ಲಿಯೂ ಕೂಡ ಅಷ್ಟೇ. ಪಂಡಿತರು ನನ್ನ ವಾಯುವನ್ನು ಬೇರೆಯವ ಅಂತ ಹೇಳುವುದಿಲ್ಲ. ಅದೇ ಪಂಡಿತ ಎಂಬ ಶಬ್ದಕ್ಕೆ ನಾವು ವ್ಯವಹಾರದಲ್ಲಿ ಉಪಯೋಗಿಸುವ ಅರ್ಥದಲ್ಲಿ ನಾವು ಇಲ್ಲಿ ಸೀಮಿತಗೊಳಿಸಲ್ಲ. ತಿಳಿದವನು ಪ್ರಧಾನವಾದಕ್ಕೆ ಮಾತ್ರ ಶೋಕಿಸ್ತಾನೆ ವಿನಃ ಗೌಣವಾದಕ್ಕೆ ಶೋಕಿಸುವುದು ಇಲ್ಲ. ನನಗೆ ಅಂಗಿ ಹರಿದ್ರೆ ತೊಂದರೆ ಇಲ್ಲ, ನನಗೆ ಗಾಯ ಆಗ್ಲಿಲ್ಲ ಅಂತ ಹೇಳ್ತಾರೆ. ಗಾಯ ಆದ್ರೆ ತೊಂದರೆ ಇಲ್ಲ, ನಾನು ಸಾಯಲಿಲ್ಲಲ್ವ ಅಂತ ಹೇಳ್ತೇವೆ. ಈಗೆಲ್ಲ ಇಲ್ಲಿ ಪ್ರಧಾನ ಗೌಣ ಎಲ್ಲಿ ಎಳೆಯಲ್ಪಟ್ಟದ್ದು ನಮ್ಗೆ ಗೊತ್ತಿಲ್ಲ. ಹೌದು, ಕಾಲು ಹೋದ್ರೆ ತೊಂದರೆ ಇಲ್ಲ, ನಾನು ಬದುಕಿದ್ದೇನಲ್ವ ಅಂತ ಹೇಳ್ತಾರೆ. ಉದ್ಧಾರ ಆಗ್ಲಿಕ್ಕೆ ಆಗ್ತದೆ. ಪ್ರಧಾನ ಗೌಣ ನ್ಯಾಯ ಎಂಬುದು ಕೂಡ ಒಂದು ಸೂಕ್ಷ್ಮವಾದ, ಆದ್ರೆ ಅವನ ಮೇಲೇ ಜವಾಬ್ದಾರಿ ಹೊರಿಸುವ ಒಂದು ದೊಡ್ಡ ಸಮಸ್ಯೆ. ಇದು ಜೀವನದಲ್ಲಿ ನಿರಂತರ ಸಾಗ್ತದೆ. ಕೊನೆಗೆ ಸಾಯುವ ಗಣಕ್ಕೂ ಲಕ್ಷಣಕ್ಕೂ ಬರ್ತದೆ. ಈಗ ನಮ್ಮ ಆಸ್ಪತ್ರೆಗಳ ನಿರ್ಣಯಗಳು ಕೆಲವು ಸರಿಯಲ್ಲ. ಇವನು ಸಾಯುವುದು ಒಳ್ಳೆದಾಗ ಬದುಕುವುದು ಒಳ್ಳೆಯದ ಅಂತ ನೋಡಬೇಕು. ಆ ಕೋಮದಲ್ಲಿ ಬದುಕುವುದು ಒಳ್ಳೆಯದು, ಆಶೆ ಇರ್ಬೋದು, ಸರಿಯಾಗಬಹುದು ಎಂಬಂತ ಅದೇನೋ ಗೊತ್ತಿಲ್ಲ ನಮಗೆ. ಆದ್ರೆ ನಿರ್ಣಯ ಮಾಡಬಹುದು. ಜೈನದಲ್ಲಿ ಅದೇ ಧರ್ಮಾಚರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂದ್ರೆ ಪ್ರಾಯೋಗ ಪ್ರವೇಶ ಮಾಡಿ ಸಾಯುವುದು. ಕೋರ್ಟ್ಗಳು ಹೋಗಿ ಅದನ್ನು ಹೇಳಲಿಕ್ಕೆ ಕಷ್ಟ. ಇದೆಲ್ಲ ನಾವು ಹೇಳಲಿಕ್ಕೆ ಕಷ್ಟ. ಕೋರ್ಟ್ ಬಿಡುವ ಯಾರು ಬೇಡ, ನಾನು ನಿನಗೆ ಹೇಳಲಿಕ್ಕೆ ಕಷ್ಟ. ಅಥವಾ ನೀನು ನಾಡಿದ್ದು ಸರಿಯಾ ತಪ್ಪ ನನಗೆ ಗೊತ್ತಿಲ್ಲ, ಆದ್ರೆ ನಿರ್ಣಯ ಮಾಡಬೇಕಾದ್ರೆ ಅವನೇ. ಅಶೋಚ್ಯಾನನ್ನು ಸೌಚ್ಯತೆ ಪ್ರಜ್ಞಾವಾದಾಂಶ ಭಾಷತೆ. ಆಗ ಇವನು ಹೇಳ್ತಾನೆ ಅಂತ ಹೇಳಿದ್ರೆ ಭೀಷ್ಮರನ್ನು ಹೇಳ್ತಾನೆ. ಕೊಂದ್ರೆ ಅವ್ರು ಇರುವುದಿಲ್ಲ ಅಲ್ವಾ, ಅವ್ರು ಇದ್ರೆ ಮೊದಲು ಇರ್ಲಿಲ್ಲ ಹೇಳಿ ಬಂದ್ರು, ಅದು ಬೇಡ, ಅವನದನ್ನು ಎತ್ತುದಿಲ್ಲ. ಅವರು ಈಗ ನೀನು ಕೊಲ್ತಿಯಲ್ಲೋ, ಆಮೇಲೆ ಭೀಷ್ಮರು ಇಲ್ವಾ ಪುರಾಣಕ್ಕೆ ಬರುವ, ಅವರು ವಸುಗಳಾದವರು ಶಾಪ ಆಗಿ ಭೀಷ್ಮರಾದದ್ದು. ಭೀಷ್ಮ ಹೋಗಿಬಿಟ್ರೆ ಅವನು ಮೊದಲ ಸ್ಥಿತಿಗೆ ಬರ್ತಾರೆ. ಹೌದು, ಇದು ನಮ್ಗೆ ಪುರಾಣದ ಬಗ್ಗೆ, ಅದರದ್ದು ವಾದಕ್ಕೆ ಬರುವುದಲ್ಲ. ಆದ್ರಿಂದ ಏನಿರ್ಲಿಲ್ಲ ಅಂತ ಹೇಳಿದ್ರೆ ಅವರು ಮೊದಲು ಇರ್ಲಿಲ್ಲ ಮತ್ತಿದ್ದಾರೆ. ಈ ಮರ, ಈಗ ಮನೆ ಮೇಲೆ ತೆಂಗಿನಕಾಯಿ ಬಿದ್ದು ನಮ್ಮ ಮನೆಗೆ ಪೆಟ್ಟಾಗ್ತದೆ. ಮರ ಕಡಿಬೇಕಾ ಬಿಡ್ಬೇಕಾ? ಮರ ಕಡಿದು ತೊಂದರೆ ಇಲ್ಲ. ಮನೆ ಸ್ವಲ್ಪ ಸಮಯ ನನಗೆ ನಾನು ಸಾಯುವಾಗ ಬೇಕು, ನನ್ನ ಮಕ್ಕಳ ಕಾಲಕ್ಕೂ ಬೇಕು. ಅದು ಹಾಗಲ್ಲ. ಹಾಗೆ ಅಂತೇಳಿ ಮರ ಕಡಿಬೇಕಾ? ಕಡಿಬಾರ್ದು. ಆದ್ರಿಂದಲೇ ಅದು ಬಹಳ ಚಂದ ಏನು ಅಂತ ಹೇಳಿದ್ರೆ ತಾತ್ಕಾಲಿಕ ಮತ್ತು ದೀರ್ಘಕಾಲಿಕ ಅಥವಾ ಸಾರ್ವಕಾಲಿಕ. ಆತ್ಮವು ಸಾರ್ವಕಾಲಿಕ, ಪುಣ್ಯ ಪಾಪಗಳು ದೀರ್ಘಕಾಲಿಕ, ಇದು ಕರ್ಮವು ತಾತ್ಕಾಲಿಕ. ಕರ್ಮ ಇವತ್ತಿದ್ದೆ ಮುಗಿಯಿತು. ಆಗ ಒಂದು 10 ಬಿಟ್ಟು ನಾವು ಕೆಲವು ಮನೆಗಿದ್ದೇವೆ, ಅದು ತಾತ್ಕಾಲಿಕ. ಅದರಿಂದ ಲಾಭ ಆಯ್ತು ಸರಿ. ಅದೇ ಒಂದು ಪ್ರವೃತ್ತಿ ಆದ್ರೆ ಆಲಸ್ಯ ಆಗ್ತಾನೆ. ಹೌದು, ಕರೆಕ್ಟ್. ಆ ಕರ್ಮ ಸರಿ ತಪ್ಪು ಎಂಬುದು ಆಲಸ್ಯವೋ ಅಥವಾ ಮತ್ತೆಂತದೋ ಎಂಬುದು ಯಾವುದೂ ತಪ್ಪಿಲ್ಲ. ಆದ್ರೆ ಅದು ಯಾವುದರಿಂದ ಅಂತ ಅಂದ್ರೆ ಪರಿಣಾಮದ ದೃಷ್ಟಿಯಿಂದ ಸರಿ ತಪ್ಪುಗಳ ನಿರ್ಣಯ ಆಗುವಂತದ್ದು. ಹಾಗಾದ್ರಿಂದ ತಾತ್ಕಾಲಿಕ ಯಾವುದು ಅಂತ ನಿರ್ಣಯ ಮಾಡುವುದು ನಾವದೇ. ಈಗ ಜೋರು ನಿದ್ದೆ ಬರ್ತದೆ, ನಮ್ಗೊಂದು ಕೆಲಸ ಆಗಬೇಕು, ಒಂದು ಚಹಾ ಕುಡಿದ್ರೆ ಮತ್ತೆಂತ ಮಾಡಿದ್ರೆ ನಿದ್ದೆ ಹೋಗ್ತದೆ, ಆಯ್ತು ಮಾಡುವ. ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಾಡಿದ್ರೆ ಮತ್ತೆ ನಾನು ಫ್ರೆಶ್ ಆಗಿ ಕೆಲಸ ಮಾಡ್ತೇನೆ, ನಿದ್ದೆ ಮಾಡಬೇಕು. ನಿದ್ದೆ ಮಾಡಬೇಕಾ ಬೇಡವಾ ಎಂಬುದು ಕೂಡ ಅದು ಅದೇ ಗೌಣವ ಇದು ಅಂತ ನಾವು ಯೋಚನೆ ಮಾಡಬೇಕು. ಅಥವಾ ನಮ್ಮ ಚಿಂತನೆ ಮಾಡಬೇಕು. ಇದು ತಾತ್ಕಾಲಿಕ, ಕಣ್ಣು ಬಿಡ್ತದೆ, ತಾತ್ಕಾಲಿಕ. ಆಗಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು, ಕೆಲಸ ಮುಂದುವರಿಸಲಿಕ್ಕೆ ಆಗ್ತದೆ. ಇದು ಈಗಲೇ ಆಗಬೇಕು ಕೆಲಸ, ಆಗ ಏನು ಮಾಡಬೇಕು? ನಿದ್ದೆ ಬಿಡಬೇಕು. ನಿದ್ದೆಯನ್ನು ನಾವು ಮೀರ್ಲಿಕ್ಕೆ ಏನಾಗ್ತದೆ ನೋಡಬೇಕು ಅಥವಾ ಮಾಡಬೇಕು. ಅದರಿಂದಲೇ ಈ ವಿಷಯವು ಯಾವುದು ಅಂತ ನೋಡುವುದರ ಮೇಲೆ ಏನು ಮಾಡಬೇಕು ಅಂತ ನಿರ್ಣಯ ಆಗ್ತದೆ. ಮಾಡಬೇಕೋ ಬೇಡೋ ಎಂಬುದು ನಿರ್ಣಯ ಆಗುವುದು. ವಿಷಯ ಏನು ಅಂತ ಟಿವಿ ನೋಡುವಾಗ ಕಣ್ಣು ಬಿಡ್ತು,
ಮತ್ತೆ ಬೇಕಾದ್ರೆ ಕೇಳುವ ಏನಾಯ್ತು ಅಂತ ಅದು ಹುಚ್ಚರಿಗಾದ್ರೂ ಅಷ್ಟೇ ಪರಿಹಾರ. ಅದು ಎಂಥದ್ದು ಅದು ಎಂತ ನಮ್ಮನ್ನು ಮಾಡುವುದಲ್ವ ಅಂತ ಹೇಳುವಂತ ಭಾಷೆ ಬಂದರೆ, ಆದ್ರೆ ಓದುವಾಗ, ಮಂತ್ರ ಹೇಳುವಾಗ, ಪೂಜೆ ಮಾಡುವಾಗ ಆಲಸ್ಯ ಇಲ್ಲ. ಕರ್ತವ್ಯದಲ್ಲಿ ಆಲಸ್ಯ ಮಾಡಬಾರದು ಅಂತ ನನ್ನಲ್ಲಿ. ಈಗ ಒಂದು ದೇಹಕ್ಕೆ ಹೇಳ್ತಾನೆ, ಹುಟ್ಟು ಸಾವು ಎಂಥದ್ದು ಏನೂ ಅಲ್ಲ. ಕ್ಷಣ ಕ್ಷಣವೂ ಹುಟ್ಟುತ್ತೇವೆ, ಕ್ಷಣ ಕ್ಷಣವೂ ಸಾಯ್ತೇವೆ. ಅದು ಒಂದು ದೇಹ ಧಾರಣೆ, ದೇಹ ತ್ಯಾಗ ಎಂಬುದನ್ನೇ ನಾವು ಮಹತ್ವ ಇಟ್ಟುಕೊಂಡೆ. ದೇಹ ಧಾರಣೆ ಮಾಡಿ ಎಂತದುಂಟು, ಏನಿಲ್ಲ. ಹೌದು, ಕರೆಕ್ಟ್. ಈಗ ಇದ್ದ ನಾನು ಬರುವ ಸಲ ಇರುವುದಿಲ್ಲ. ಸಣ್ಣನಲ್ಲಿದ್ದ ಮಗು ಮತ್ತೆ ಇರುವುದಿಲ್ಲ. ಬೆಳೆಯುವುದು, ಬೆಳೆಯದಿರುವುದು, ಬದಲಾಗುವುದು, ಒಳ್ಳೆಯವನಾಗುವುದು, ಕೆಟ್ಟದಾಗುವುದು, ಇದೆಲ್ಲ ನಡೀತಾ ಇರ್ತದೆ. ಎಂತದಾಯ್ತು? ಸಾಯುತ್ತಾ ಒಂದು ಸತ್ತಿತು, ಮತ್ತೊಂದು ಬೆಳೀತು, ಒಂದು ಸತ್ತಿತು, ಮತ್ತೊಂದು. ಒಳ್ಳೆಯವ ಸತ್ತ, ಕೆಟ್ಟವ ಹುಟ್ಟಿದ. ಕರೆಕ್ಟ್. ಅವನೇ ಒಬ್ಬನೇ ಮನುಷ್ಯ, ಒಳ್ಳೆಯವನಾಗಿದ್ದ, ಒಳ್ಳೆ ಹುಡುಗ ಮಾರಿದ. ನಮ್ಮದು ಈಗ ಹಾಳಾಗಿ ಹೋಗಿದೆ. ಅದು ಜನ್ಮ. ಅದು ನಮ್ಗೆ ಆದರ್ಶದಲ್ಲ. ಎಂಥ ಒಂದು ಪೋಖ್ರಿ ಇದ್ದ ಗೊತ್ತುಂಟ. ಈಗ ಎಷ್ಟು ಸಭ್ಯನಾಗಿದ್ದಾನೆ. ಏನಾಗಿತ್ತು? ಅವ ಸತ್ತ, ಹುಟ್ಟಿದ. ದೇಹದಲ್ಲಿಯೇ ಕೌಮಾರ, ಯೌವನ, ಜರ ಬರುವ ಹಾಗೆ ಕ್ಷಣ ಕ್ಷಣ ನಾವು ಸಾಯ್ತಾ ಇರ್ತೇವೆ. ಬದುಕು ಹುಟ್ಟುತ್ತಾ ಇರ್ತೇವೆ. ನನಗೆ ಒಮ್ಮೆ ಗಾಬರಿ ಆಯ್ತು, ಎಂತದ ಒಂದಂತ. ಅದು ಆಗ ನಾನು ಅದನ್ನು ಸತ್ಯ ಅಂತ ಎಣಿಸಿದೆ. ಮರುಕ್ಷಣ ಸತ್ಯ ಗೊತ್ತಾದ ಒಳ್ಳೆಯದು, ನಾನು ಬೇರೆ ಹುಟ್ಟು, ಬೇರೆ ಜನ್ಮ. ಆಗ ನನ್ನ ವರ್ತನೆ ಬದಲಾಗ್ತದೆ. ಈ ಎಲ್ಲವೂ ಆದ್ರಿಂದ ಈ ದೇಹ ಅಂತಲ್ಲ. ಆದ್ರಿಂದ ಸಾವು ಜನ್ಮಗಳ ಬಗ್ಗೆ ತಲೆಗೆಡಿಸಿಕೊಳ್ಳಬೇಡ. ಹಾಗಾದ್ರೆ ನಾನು ಹುಟ್ಟಿದ ಮೇಲೆ ನಾನು ಸಾಯುವವರೆಗೆ ನಾನು ಇದು ಎಂಬುದು ತಪ್ಪಲ್ಲ. ಅದು ಸ್ವಾಭಿಮಾನ. ನೀನು ಬ್ರಾಹ್ಮಣ ಅಂತ ಕೇಳಿದ್ರೆ ಯಾರು ಹೇಳಿದ್ರಿ? ನೀನು ಹುಟ್ಟುವ ಮೊದಲು ಏನಾಗಿದೆ, ಸತ್ತ ಮೇಲೆ ಎಂತದಾಗಿತ್ತು ಗೊತ್ತಿಲ್ಲ. ಕರೆಕ್ಟ್. ಹಾಗಾಗಿ ಇದ್ದಾಗ ಏನು ಎಂಬುದು ಪುನಃ ಅಷ್ಟು ಹಾಗೆಂತೇಳಿ ಯಾವುದನ್ನು ನಾವು ತಮಾಷೆಯಾಗಿ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ, ಲಘುವಾಗಿ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ತಾತ್ಕಾಲಿಕ ಎಂಬುದು. ಆದ್ರಿಂದ ಈ ಸಾಯುವ ಬಗ್ಗೆ ನೀನು ತಲೆಗೆಡಿಸ್ತಿರಲ್ಲ, ಕೊಲ್ತೇನೆ ಅಂತೇಳಿ ತಲೆಗೆಡಿಸ್ತಿರಲ್ಲ, ಅದಕ್ಕೆಲ್ಲ ವ್ಯಥೆ ಮಾಡಬೇಡ. ಸಮ ದುಃಖ ಸುಖಂ ಧೀರಂ. ಈ ಧೀರ ಶಬ್ದ ನಮ್ಮ ಧರ್ಮದಲ್ಲಿ ಬಹಳ, ಗಾಯತ್ರಿ ಮಂತ್ರ ಅದೇ. ಧೀಯೋ ಯೋನ ಧೀ ಶಕ್ತಿ ಇರುವ ಧೀರ. ಸುಖವನ್ನಾಗಲು ಅವನು ಹಿಗ್ಗುವುದಿಲ್ಲ, ದುಃಖವನ್ನಾಗಲು ಕುಕ್ಕುವುದಿಲ್ಲ. ಇದು ಬಹುಶಃ ಮತ್ತೊಂದಲ್ಲಿ ಇದು ಸರಿಯಾದಂತಹ ಅಧ್ಯಾಯದಲ್ಲಿ ಅಷ್ಟು ಶ್ಲೋಕಗಳು ಹೇಳ್ತಾನೆ. ಎಷ್ಟು ಹೇಳಿದ್ರೂ ಅದು ನಮಗೆ ಅರ್ಥ ಆಗಬೇಕು ವಿನಃ ಹೇಳುವುದು ಕೇಳುವುದು ಅಥವಾ ಬಾಯ್ಬಟ ಕಲಿಯುವುದರಿಂದ ದೊಡ್ಡ ಪ್ರಯೋಜನ ಇಲ್ಲ. ಸಮ ದುಃಖ ಸುಖ ಧೀರ. ಧೀರರಾಗಬೇಕು. ಧೀರ ಅಂದ್ರೆ ತಾತ್ಕಾಲಿಕವಾದ್ದು ನಮ್ಮ ಮೇಲೆ ಪರಿಣಾಮ ಮಾಡಬಾರದು. ಅದೇ ತಾತ್ಕಾಲಿಕ ಮತ್ತು ದೀರ್ಘಕಾಲೀನವಾದ್ದು. ಹಾಗೆ ಒಂದು ಮಾಡಿಕೊಳ್ಬಹುದು. ಅಥವಾ ನಮಗೆ ಶಾಶ್ವತವಾದ ಪ್ರಜ್ಞೆ ಇದ್ರೆ ಈ ಲೌಕಿಕವಾದ ವಿಷಯದ ಬಗ್ಗೆ ನಾವು ಹಿಗ್ಗುವುದು ಕುಗ್ಗುವುದು ಇಲ್ಲ. ಸಮಾನ ಆಯ್ತು, ನನಗೆ ಹಿಗ್ಗುವುದಿಲ್ಲ, ಇದರಿಂದ ಕುಗ್ಗುವುದಿಲ್ಲ, ದೂರಿದ ಕುಗ್ಗುವುದಿಲ್ಲ. ಅವನು ದೂರ ಗೊತ್ತಿಲ್ಲ ಪಾಪ, ಅವನಿಗೆ ಹಾಗೆ ಮಾಡಿ ಹೋಗ್ಲಿ, ದೂರಿ. ನಮಗೆ ವ್ಯತ್ಯಾಸ ಇಲ್ಲ. ದೂರುವುದು, ಹೊಗಳುವುದು, ಸುಖವು ದುಃಖವು. ಸುಖವು ಏನಾಗ್ತದೆ, ಹೋಗ್ತದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಇದೆಲ್ಲ ನಮ್ಮ ಮನಸ್ಸಿನ ವಿಕಲ್ಪಗಳು ವಿನ ಯಥಾರ್ಥ ಅಲ್ಲ. ದನ ನಮ್ಮ ಗದ್ದೆಯ ಪೈರನ್ನು ತಿಂದಿತ್ತು, ಅದಕ್ಕೆ ಸುಖ ಆಯ್ತು. ನಮ್ಮ ಪೈರು ಹೋಯ್ತು, ನಮಗೆ ದುಃಖ ಆಯ್ತು. ಅದು ತಿನ್ನದ್ದು ಸುಖವ ದುಃಖವ ಅಂತ ಯಾರು ನಿರ್ಣಯ ಮಾಡಿದ? ಅದಕ್ಕೆ ಬಹಳ ಖುಷಿಯಾಗಿದೆ, ನಮಗೆ ಬಹಳ ದುಃಖ ಆಗಿದೆ. ಇದು ಒಂದು ಮೇಲೆ ಬೇರೆ ರೀತಿಯ ಉದಾಹರಣೆ, ನಮಗೆ ಬರುವಂತ ಅನುಭವ ಅಷ್ಟೇ. ಕೆಲವು ಸಲ ದುಃಖವೇ ನಮ್ಮ ಹಿತಕ್ಕೆ ಕಾರಣ ಆಗ್ತದೆ, ಸುಖವೇ ನಮ್ಮ ಪತನಕ್ಕೆ ಕಾರಣ ಆಗ್ತದೆ. ಇಷ್ಟನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಹಂತ ಹಂತದಲ್ಲಿ ಹೋಗಬೇಕು. ಒಮ್ಮೆ ಎರಡನ್ನೆಲ್ಲವನ್ನು ಸೇರಿಸಿಕೊಳ್ಳಲ್ಲ, ಇದೆಲ್ಲ ಸಗಮ. ಅದರಿಂದ ಧೀರ ಎಂಬ ಶಬ್ದ. ಇನ್ನೊಂದು ಸತ್ ಅಸತ್. ಅಸತ್ ಅಂತ ಹೇಳಿದ ಕೂಡಲೇ ಕೆಲವರಿಗೆ ಸಿಟ್ಟು ಬರುವುದು. ಇದು ಮಿಥ್ಯಾ, ಇದು ಅಸತ್. ಈ ಮನೆ ಅಸತ್, ಇವತ್ತು ಗುಡಿಸುವುದು ಬೇಡ ಅಂತ ಹಾಗಲ್ಲ. ಅಂದ್ರೆ ಅದು ಯಾವಾಗಲೂ ಇರುವುದಿಲ್ಲ. ಅದು ಮೊದಲಿರಲಿಲ್ಲ, ಇನ್ನು ಇರುವುದಿಲ್ಲ. ಇದು ಬಹಳ ಚಂದದಲ್ಲಿ ಇಂಗ್ಲಿಷ್ ನಲ್ಲಿ ಹೇಳಿದ್ರು. ಇಟ್ ವಾಸ್ ನಾಟ್ ಆಸ್ ಇಟ್ ವಾಸ್, ಇಟ್ ವಿಲ್ ನಾಟ್ ಬಿ ಆಸ್ ಇಟ್ ಈಸ್. ಈಗ ಗದ್ದೆ, ಈ ನಮ್ಮ ಅಂಗಳ ತುಂಬಾ ಕಲಸಾಗಿದೆ. ಎಂತದವರ ಮನೆ ಒಂದು ಯಾವ ಅಂಗಳ ನೋಡಿದ್ರೆ ಗುಡಿಸಿದ್ರೆ ನಿರ್ಮಲ ಆಗ್ತದೆ. ಹೌದು, ಆಯ್ತು, ಇವತ್ತು ಬಹಳ ನಿರ್ಮಲವಾಗಿದೆ, ಮತ್ತೊಂದು ಗುಡಿಸಿದ್ರೆ ಇದು ಅಸತ್ ನಮಗೀಗ ಕಾಣುವಂತಹದ್ದು. ಅದು ದೀರ್ಘಕಾಲದ ಅಸತ್ ಆಗಬಹುದು,
ತಾತ್ಕಾಲಿಕವಾಗಬಹುದು, ದೀರ್ಘಕಾಲೀನವೂ ಆಗಬಹುದು. ಅದರಲ್ಲೇ ಈ ಸನ್ಮಾನ ಎಂಬ ಶಬ್ದ ಬಂದಾಗ ನಾನು ಒಮ್ಮೆ ಹೇಳಿದ್ದಾಗ ಗೊತ್ತಿಲ್ಲ, ನಿಜವಾಗಿ ಏನು ಅಂದ್ರೆ ಸನ್ಮಾನ ಅಂದ್ರೆ ದೇವರ ಅನುಗ್ರಹವೇ ಸನ್ಮಾನ. ನಮ್ಮನ್ನು ನೋಡ್ತಾ ಇರುವವರು ಈ ಲೋಕದಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಾರೆ, ನಾನು ಹೋಗುವುದನ್ನು ಬರುವುದನ್ನು ಅಂತ ಸ್ವಲ್ಪ ಕೇಳ್ತಾರೆ. ಆದ್ರೆ ನನ್ನನ್ನು, ನನ್ನ ಮನಸ್ಸು, ಮಾತು, ಕೃತಿ ಎಲ್ಲವನ್ನು ನೋಡುವ ಅದು ಒಳ್ಳೆದಿದ್ರೆ ನನಗೆ ಅನುಗ್ರಹ ಮಾಡ್ತಾನೆ, ಅದು ಸನ್ಮಾನ. ಒಳ್ಳೆದಿದ್ರೆ ಅದು ಕೆಟ್ಟದಿದ್ರೆ ನನಗೇನ್ ಮಾಡ್ತಾನೆ, ಆಗ್ರಹ ಅಥವಾ ಕಡೆಗೆ ಏನು ಮಾಡಿ ನಿಗ್ರಹ ಮಾಡಿಬಿಡ್ತಾನೆ, ಅದು ಸನ್ಮಾನವೇ. ನಿಗ್ರಹವೂ ಸನ್ಮಾನವೇ. ಆ ಅನುಗ್ರಹ ನಿಗ್ರಹಗಳು ಯಾರ ಕೆಲಸ? ಸತ್ ಅದರ ಕೆಲಸ. ಅದು ಮಾನ ಅಂದ್ರೆ ಏನು? ಅಳತೆ ಅಷ್ಟೇ, ಮತ್ತೇನಿಲ್ಲ. ಇವನಿಗೆ ಏನು ಮಾಡಬೇಕು, ಒಳ್ಳೆದಾಗುವ ಹಾಗೆ ಮಾಡಬೇಕಾ, ಕೆಟ್ಟದಾಗಬೇಕು ಮಾಡಬೇಕಾ, ಎರಡೂ ಕೂಡ ಸನ್ಮಾನ. ಕರೆಕ್ಟ್. ಸತ್ ಅಂದ್ರೆ ಅದು ಅಷ್ಟೇ, ಅದು ನಿರ್ಣಯ ಮಾಡ್ತದೆ. ಮಾನ ಅಂದ್ರೆ ಅಳತೆ. ಒಂದ್ ಲೆಕ್ಕದಲ್ಲಿ ವೆಯ್ಟ್ ಎಷ್ಟು ಅಂತ ನೋಡ್ಬೇಕಾದ್ರೆ ಮೊನ್ನೆ ನೋಡಿದ್ದು ಸಾಲದು, ಇವತ್ತು ನೋಡುವಾಗ ಹೇಳ್ತದೆ ಇವತ್ತಿಷ್ಟು ಹಾಗೆ. ಅದು ಸತ್ತು ಮಾತ್ರ ಅದು ಅದರದ್ದೇನೂ ಮಾಡುವುದಿಲ್ಲ, ನೀನೇನು ಅಂತ ಮಾತ್ರ ಅಳತೆ ಮಾಡುದು. ಆದ್ರಿಂದ ಭಕ್ತಿವಂತ ಒಂದು ಕಡೆಯಲ್ಲಿ ಸ್ವಲ್ಪ ಜಾರುತ್ತದೆ, ದೇವರು ಅನುಗ್ರಹ ಮಾಡ್ತಾನೆ ಎಂಬುದು ಈ ದೃಷ್ಟಿಯಲ್ಲಿ ಸ್ವಲ್ಪ ಜಾರುತ್ತದೆ. ಆದ್ರೆ ಭಾವುಕ ಹಾಗೆ ಯೋಚಿಸಿದ್ರೆ ಖಂಡಿತ ಒಳ್ಳೆಯದು. ಅದಕ್ಕೆ ಭಾವನೆ, ಅದು ಜ್ಞಾನ ಸಾಂಖ್ಯದಲ್ಲಿ ಬರುವುದಿಲ್ಲ. ಸನ್ಮಾನದ ಅನುಗ್ರಹ ಎಂಬ ಅರ್ಥ ಸಾಂಖ್ಯದಲ್ಲಿ ಬರುವುದಿಲ್ಲ. ಅನುಗ್ರಹ ಅಂತ ಹೇಳಿದ್ರೆ ನೀನು ಮಾಡಿದ್ದಕ್ಕೆ ಒಳ್ಳೇದು, ಅದೇ ನೀನು ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದು ಮಾಡಿದ್ರೆ ಕೆಟ್ಟದು, ಅದು ಸಾಂಖ್ಯ. ಭಕ್ತಿ ಪಂಥದಲ್ಲಿ ನಾನು ಕೆಟ್ಟದು ಮಾಡಿದ್ರೂ ದೇವರಿಗೆ ನಾನು ಶರಣಾದ್ರೆ ದೇವರಲ್ಲಿ ಉದ್ಧಾರ ಮಾಡ್ತಾನೆ, ಅದನ್ನು ನಾವು ತುಂಬಾ ಹಿಡ್ಕೊಂಡಿದ್ದೇವೆ. ಆದ್ರೆ ಅದನ್ನು ಸತ್ಯ ಅಂತ ವಾದಿಸ್ಲಿಕ್ಕೆ ಬರುವುದಿಲ್ಲ. ಅವನ ಬಗ್ಗೆ ಇರ್ಬೋದು, ಆದ್ರೆ ಇದು ಮಾತ್ರ ಸತ್ಯ. ಅನುಗ್ರಹ ನಿಗ್ರಹ ಎರಡೂ ಸನ್ಮಾನ. ಕೊಲ್ಲುವುದು ಸನ್ಮಾನ, ರಾವಣನನ್ನು ಕೊಂದದ್ದು ಸನ್ಮಾನವೇ, ವಿಭೀಷಣನಿಗೆ ಪಟ್ಟ ಕಟ್ಟಿದ್ದು ಸನ್ಮಾನವೇ. ಹೌದು, ಸನ್ಮಾನ ಅಂತಂದ್ರೆ ಅದು ಅದಕ್ಕೆ ಅಳತೆ ಮಾಡಿದೆ, ಹೌದು, ಸರಿಯಾದನ್ನು ಕೊಟ್ಟಿದೆ, ಅಷ್ಟೇ, ಸಿಂಪಲ್. ಇಷ್ಟು ಸರಳ ಉಂಟದು. ಅದರಿಂದ ನನಗೆ ಕೆಲವರು ಸಮ್ಮಾನ ಶಬ್ದ ಉಪಯೋಗ, ಸಮ್ಮಾನ ಶಬ್ದ ತಪ್ಪು ಅಂತ ಕೆಲವು ಒಬ್ರು ನನಗೆ ಕೂಡ ಹೇಳಿದ್ರು. ಆಕ್ಚುಲಿ ಅದನ್ನ ನಾನು ಹೇಳ್ತೇನೆ, ಅದನ್ನು ತಮ್ಮನ ಅಂತ ತಿಳಿದ್ರಲ್ಲಿ ಉಂಟು. ಹೊಸ ನೆಂಟರಿಗೆ ನಾವು ಇವರೆಲ್ಲ ಕೋಳಿ ಹಿಡಿದು ಇದು ಮಾಡಿ ಅವನಿಗೆ ಉಪಚಾರ ಮಾಡಬೇಕು. ನಮ್ಮ ಮನೆಗೆ ಬಂದವ ನನಗೆ ಶತ್ರು ಆದ್ರೆ ಅವನಿಗೆ ಉಪಚಾರ ಮಾಡಿ, ಅದು ತಮ್ಮನ, ಸನ್ಮಾನ. ಅವು ಒಳ್ಳೆಯವ ಅಂತ ಮಾಡುದಲ್ಲ, ಮನೆಗೆ ಬಂದ ಅತಿಥಿ ಅದರಿಂದ ಉಪಚಾರ ಮಾಡ್ತೇನೆ. ಅದನ್ನು ಅದು ಸನ್ಮಾನ ಅಲ್ಲ, ಸಮ್ಮಾನ. ಸಮ್ಮಾನ, ಸಮ್ಯಕ್ ಮಾನ. ಮನೆಗೆ ಬಂದದ್ರಿಂದ ಮಾನ. ದಾರಿಯಲ್ಲಿ ಸಿಕ್ಕಿದ್ರಿಲ್ಲ, ದಾರಿಯಲ್ಲಿ ಸಿಕ್ಕಿದ್ರೆ ಕೈ ಮುಗಿಲಿಕ್ಕಿಲ್ಲ. ಮನೆಗೆ ಬಂದದ್ರಿಂದ ಬನ್ನಿ ಕೂತ್ಕೊಳ್ಳಿ, ಸಮ್ಮಾನ. ಅದು ಇದರಲ್ಲಿ ಸರಿ ಉಂಟು. ಮದುವೆ ಸಂಬಂಧದಲ್ಲಿ ಹೊಸ ನೆಂಟರಿಗೆ ಸಮ್ಮಾನ ಮಾಡುವುದು ಸಮ್ಮಾನ ಅಂತ ಇಂಗ್ಲಿಷ್ ಇದು ತಿಳಿದ ಶಬ್ದ. ಅದರಿಂದ ನಾವು ಈ ಸಭೆಯಲ್ಲಿ ಆಗುವುದನ್ನು ಸನ್ಮಾನ ಹೇಳಬೇಕು, ಸಮ್ಮಾನ. ಕರೆಕ್ಟ್. ಅದನ್ನೇ ನಾನು ಒಬ್ಬರ ಹತ್ರ ಡಿಸ್ಕಸ್ ಮಾಡುವಾಗ ಹೇಳ್ತಾ ಇದ್ದೆ, ಅದು ಸಭೆಯಲ್ಲಿ ಒಬ್ಬರಿಗೆ ಸಮ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ನಮಗೆ ಬೇಕಾದವರಿಗೆ ಕೊಡುವುದು ಸಮ್ಮಾನ. ಇದು 4 ಜನ ಒಬ್ಬನನ್ನು ಯೋಗ್ಯ ಅಂತ ಕೊಡುವುದು ಸನ್ಮಾನ. ಕರೆಕ್ಟ್. ಅವನಲ್ಲಿ ಸತ್ತು ಅಂಶವನ್ನು ಗುರುತಿಸಿಕೊಡುವುದು ಸನ್ಮಾನ. ಅವರು ಒಳ್ಳೆಯ ವಿದ್ವಾಂಸ, ಅವರಿಗೆ ಒಂದು ಶಾಲಾ ಹಾಕುವ, ಅದು ಸನ್ಮಾನ. ಅವರು ನಮಗೆ ಬೇಕಾದವರು, ಅವರಿಗೆ ಶಾಲಾ ಹಾಕುವ, ಅದು ಸಮ್ಮಾನ. ಅವರು ಬಂದಾರೆ ನೆಂಟರು, ಊಟ ದಕ್ಷಿಣೆಯು ಸಮ್ಮಾನದಲ್ಲಿ ಬರ್ತದೆ. ಇದು ವಿದ್ವತ್ತಿಗೆ ಕೊಡುವಂತಹ ಸಂಭಾವನೆಯು ಸನ್ಮಾನದಲ್ಲಿ ಬರ್ತದೆ. ಸನ್ಮಾನ ಎರಡರ ವ್ಯತ್ಯಾಸ ಉಂಟು. ಎರಡೂ ಉಂಟು ಶಬ್ದ, ತಪ್ಪೇನಿಲ್ಲ. ಆದ್ರೆ ಸಮ್ಮಾನ ಎಂಬುದು ಸಮ್ಯಕ್ ಮಾನ. ಅದು ಯಾಕೆ ಅಂದ್ರೆ ಒಂದು ಉದ್ದೇಶ ಉಂಟು. ಹೌದು, ಈಗ ಅವ ಗೆದ್ದಿದ್ದಾನೆ, ಮಾಲೆ ಹಾಕುವ. ಅವನು ಕಡೆಗೆ ಬಿಟ್ಟು ಹೋಗುವಾಗ ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತೇಳಿ ಹೇಳಿ ಒಂದು ಮಾಲೆ ಹಾಕಿದ್ರೆ ಅದು ಸನ್ಮಾನ ಆಗ್ತದೆ. ಅಂದ್ರೆ ಈಗ ಸಾಂಖ್ಯಯೋಗದಲ್ಲಿ ಅದು ಸರಿ ಅಷ್ಟೇ. ಈ ಭಕ್ತಿ ಭಾವ ಇತ್ಯಾದಿಗಳನ್ನ ಅವನು ಹೆಚ್ಚು ಪ್ರವೇಶ ಮಾಡಲಿಕ್ಕೆ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಕೂಡುದು ಅಂತ ಹೇಳಿದಲ್ಲ, ಅದು ಬಂದ್ರೆ ನೀವು ಬೇರೆ ಇದಕ್ಕೆ ಹೋಗ್ತೀರಿ. ನೀವು ಯಾವುದಕ್ಕೆ ಹೋಗ್ತೀರಿ? ಭಕ್ತಿ ಯೋಗಕ್ಕೋ ಅಥವಾ ಮತ್ತೆಂಥದ್ದು ಯೋಗಕ್ಕೋ ಹೋಗ್ತೀರಿ. ಇಲ್ಲ ಅಷ್ಟೇ. ಈ ಯೋಗ, ನಮ್ಮ ಈ ದೈಹಿಕ ಯೋಗಾಭ್ಯಾಸದಲ್ಲಿ ನೀನು ಎಷ್ಟು ಮಾಡಿದೆ ಅಷ್ಟು, ನೀನು ಎಷ್ಟು ಕಾಲನ್ನು ಬಗ್ಗಿಸ್ತೀಯಾ, ಇದನ್ನು ಬಗ್ಗಿಸ್ತೀಯಾ, ಅಷ್ಟು ಬರ್ತದೆ. ಅದು ನಿನ್ನ ಸಾಧನೆಗೆ ಸಂವಾದಕ್ಕೆ ಸಂಬಂಧವಿನಃ ಅದರಲ್ಲಿ ಬೇರೆ ಯಾರ ಅನುಗ್ರಹ ಏನಿಲ್ಲ. ಹೌದು, ಗುರುವಿನ ಮಾರ್ಗದರ್ಶನ ಇರ್ಬೋದು, ಗುರುವಿನ ಅನುಗ್ರಹ ಇಲ್ಲ. ಹೌದು.
ಮಾರ್ಗದರ್ಶನ ಬೇರೆ, ಇದು ಬೇರೆ. ಅನುಗ್ರಹ ಬೇರೆ. ಹೌದು. ಅಲ್ಲಿ ಮಾರ್ಗದರ್ಶನ ಮಾಡ್ಲಿಕ್ಕೆ ಮಾತ್ರ ಗುರು, ಅನುಗ್ರಹ ಮಾಡುವ ಗುರು, ಅದು ಭಾವದ ಇದರಲ್ಲಿ ಭಕ್ತಿ ಯೋಗದಲ್ಲಿ ಬರುವುದು. ಅದರಿಂದ ಇದು ಒಂದು ರೀತಿಯಲ್ಲಿ ಸುಲಭ. ನಾವು ಒಂದೊಂದೊಂದೊಂದು ವ್ಯತ್ಯಾಸ ತಿಳ್ಕೊಂಡ್ರೆ ನಮ್ಗೆ ಗೊಂದಲ ಆಗುದಿಲ್ಲ. ವ್ಯತ್ಯಾಸ ತಿಳಿದಿದ್ರೆ ಗೊಂದಲ ಆಗ್ತದೆ. ಗುರುವಿನ ಗುಲಾಮನಾಗುವ ತನಕ ಅದು ಎಲ್ಲಿಗೆ ಸಂಬಂಧಪಟ್ಟದ್ದು? ಭಾವಕ್ಕೆ, ಭಕ್ತಿಗೆ ಸಂಬಂಧಪಟ್ಟದ್ದು. ನಮ್ಮ ಭಕ್ತಿ ಬಂತಗಳನ್ನೆಲ್ಲ ನಾವು ಒಪ್ಪುವ, ಅದು ಭಕ್ತಿವಂತ ಅಂತ ತಿಳ್ಕೊಳ್ಳುವ. ಸಾಂಖ್ಯದಲ್ಲಿ, ಜ್ಞಾನದಲ್ಲಿ ಎಲ್ಲರಿಗೂ ಅದು ಆಗುವುದಿಲ್ಲ ಎಂಬುದನ್ನು ಒಪ್ಪುವ. ಕರೆಕ್ಟ್. ಅವನವನ ಸ್ವಭಾವಕ್ಕೆ ಸರಿಯಾಗಿ ಮಾರ್ಗ ಹಿಡಿಯಬೇಕು ವಿನಃ ನಡೆಯುವ ಕಾಲ್ದಾರಿಯಲ್ಲಿ ಒಳಗಿಂದ ಹೋಗ್ತಾನೆ, ಹತ್ರ ಉಂಟು. ಆದ್ರೆ ವೆಹಿಕಲ್ ಇದ್ದವ ಸುತ್ತುವಂತೆ ಬರಬೇಕಲ್ಲ, ಎಲ್ಲ ಉಂಟು. ಸೇತು ಕಟ್ಟಿದ್ರೆ ಪಕ್ಕದ ಊರಿಗೆ ಆಗ್ತದೆ, ಇಲ್ಲದ್ರೆ ಅವ ಎಲ್ಲೋ ಒಂದು ಸುತ್ತುವನ್ನು ಬರಬೇಕು. ಅದೆಲ್ಲ ನಾವು ಏನು, ಅದರಿಂದ ಭಾವ ಅವರು ಈ ವ್ಯತ್ಯಾಸಗಳನ್ನು ಪ್ರಪಂಚದಲ್ಲಿ ಗುರುತಿಸುವುದರ ಮೂಲಕವೇ ನಾವು ದಾರಿಯನ್ನು ಹೇಳಬೇಕು ವಿನಃ ಎಲ್ಲರಿಗೂ ಒಂದೇ ದಾರಿ ಅಲ್ಲ. ಆದ್ರೆ ಸಾಂಖ್ಯ ಎಂಬುದು ವಿಚಾರ ಮಾರ್ಗ, ಅಂದ್ರೆ ಅದೇ ವೈಚಾರಿಕವಾದಂತ ಮಾರ್ಗ. ನೀನೇನು ಮಾಡ್ತೀಯ ಅದಕ್ಕೆ ಸರಿಯಾದ ಫಲ. ಅದರಿಂದ ಯಾವುದು ಸನ್ಮಾನ? ಕೊಲ್ಲುವುದು ಸನ್ಮಾನವೇ. ಹೌದು. ಅಂದ್ರೆ ಅವನು ಬದುಕಲಿಕ್ಕೆ ಅರ್ಹ ಅಲ್ಲ, ಅದರಿಂದಾಗಿ ಕೊಂದದ್ದು, ಅದು ಸನ್ಮಾನವೇ. ರಾಮನು ವಿಭೀಷಣಿಗೆ ಸನ್ಮಾನ ಮಾಡಿದ, ರಾವಣನಿಗೆ ಸನ್ಮಾನ ಮಾಡಿದ ಅಂತ ಹೇಳುವ ಪ್ರಶ್ನೆ ಅಲ್ಲ. ಎಲ್ರಿಗೂ ಅವನ ಸನ್ಮಾನವೇ. ಯಾಕಂದ್ರೆ ಅವನ ಅಳತೆ ಮಾಡುವವ ಅದಕ್ಕೆ ಸರಿಯಾಗಿ ಕೊಡ. ಹೌದು. ಅವನು ಅದೇ ಅವನನ್ನು ದೇವರನ್ನು ತಿಳ್ಕೊಂಡವನಿಗೆ. ಹೌದು. ಇಲ್ಲದಿದ್ರೆ ಬೇಡ. ರಾವಣನೀಗ ನಾವು ದೇವರು ಅಂತ ತಿಳ್ಕೊಂಡ ಮೇಲೆ ರಾವಣನನ್ನು ಸನ್ಮಾನ ಮಾಡಿದ್ದು, ಕೊಂದು ಸನ್ಮಾನ ಮಾಡಿದ ರಾಮ. ವಿಭೀಷಣನನ್ನು ಪಟ್ಟಾಭಿಷೇಕ ಮಾಡಿ ಸನ್ಮಾನ ಮಾಡಿದ. ಹೌದು, ಆ ರೀತಿ ದೇವಿ ಶಿಕ್ಷೆ ಕೊಟ್ಟೇ ಸನ್ಮಾನ. ಏನು ಶತ್ರುವಿಗೆ ಕೂಡ ನೀನು ಅನುಗ್ರಹ ಮಾಡಿದಿ ಕೊಲ್ಲುವುದರ ಮೂಲಕ ಅಂತೇಳಿ ಅದು ಒಳ್ಳೆ ಶ್ಲೋಕ ಉಂಟು, ಈ ಪಕ್ಕನೆ ಬರುವುದಿಲ್ಲ. ಅದು ಒಳ್ಳೆ ಸರಿಯಾಗಿ ಹೇಳಿದ್ದಾರೆ. ಹೌದು. ಅಂದ್ರೆ ಈ ಮೋಹ ಮಾಯದಿಂದ ಅವನನ್ನು ಬಿಡುಗಡೆ ಮಾಡಿದ್ದಲ್ವಾ. ಅದಕ್ಕೆ ಸನ್ಮಾನ ಶಬ್ದ ನಮಗೆ ಹೀಗೆ ಅರ್ಥ ಆದ್ರೆ ನಮಗೆ ಗೊಂದಲವೇ ಇಲ್ಲ. ನಾವು ಹೀಗೆ ಮಾಡುವ ಅರ್ಥಕ್ಕೆ ಅಂದ್ರೆ ನೀವು ಹೇಳಿದದೇ ಸತ್ ಮಾನ ಅಂದ್ರೆ ಯಾವ ಅದು ಅಂದ್ರೆ ದೇವರು ಆಗಿರ್ಬೋದು, ಯಾವುದೇ ಒಂದು ಶಕ್ತಿ ಆಗಿರ್ಬೋದು. ಹೌದು ಹೌದು. ಅದು ನಿಮ್ಮನ್ನು ಅಳತೆಗೋಲು ಮಾಡಿ ನಿಮಗೆ ಯಾವುದು ಉಚಿತ ಅದನ್ನು ಕೊಟ್ಟಿದೆ. ಅದರಲ್ಲಿ ಯಾರು ಇದಿಲ್ಲ, ನನ್ನ ಬೇರೆ ಶತ್ರು ಮಿತ್ರ ಭಾವವೂ ಇಲ್ಲ ಅಲ್ಲಿ. ಅದು ಅದರಿಂದ ಅಲ್ಲಿ ಆದದ್ದೆಲ್ಲ ದೇವಿ ಮಾಡಿದ್ದೆಲ್ಲ ಸನ್ಮಾನವೇ. ಅದು ಸರಿ ಅರ್ಥ ಆದ್ರೆ ಸುಲಭ, ಇಲ್ಲದಿದ್ರೆ ನಮ್ಗೆ ಜಟಿಲ. ಹೌದು, ನಮ್ಗೆ ಗೊಂದಲವೇ. ಆ ಗೊಂದಲದಲ್ಲಿ ಏನ್ ಮಾಡಲಿ, ಈ ಸನ್ಮಾನಗಳು ಎಲ್ಲ ಗೊಂದಲ ಆಗುವುದನ್ನು ಸನ್ಮಾನ ಮಾಡಬೇಕು. ಮನೆಗೆ ಬಂದವರಿಗೆ ಮಾಡುವಂತಹದ್ದು ಸನ್ಮಾನ ಆಗಬೇಕು ಅಂತಿಲ್ಲ, ಅದು ಸನ್ಮಾನವೂ ಆಗ್ಬಹುದು, ಅದು ಬೇರೆ ವಿಷಯ. ಅಂದ್ರೆ ಈಗ ಸಾಂಖ್ಯಯೋಗದಲ್ಲಿ ಒಟ್ಟು ಇಷ್ಟೇ ಇರುವುದು ವಿಚಾರ. ಕೊಡುವುದು ಸನ್ಮಾನವೇ, ಕಾಯುವುದು ಸನ್ಮಾನವೇ, ರಾಜ್ಯ ಕೊಡುವುದು ಸನ್ಮಾನವೇ. ಎಂತದು ಕೊಟ್ಟರು ಸನ್ಮಾನವೇ. ಸ್ವರ್ಗಕ್ಕೆ ಗಳಿಸುವುದು ಸನ್ಮಾನ, ನರಕಕ್ಕೆ ಗಳಿಸುವುದು ಸನ್ಮಾನ. ನಮ್ಮ ಧರ್ಮ ಹಾಗೆ, ಯಮಧರ್ಮ ಸಮದರ್ಶಿ ಅಂತ. ಅವ ನರಕಕ್ಕೆ ಕಳಿಸಿದ್ರು ಸನ್ಮಾನವೇ, ಸ್ವರ್ಗಕ್ಕೆ ಕಳಿಸಿದ್ರು ಸನ್ಮಾನವೇ. ಅದರಿಂದ ಸನ್ಮಾನ ಎಂಬ ಶಬ್ದ ನಮಗೆ ಸರಿ ಅರ್ಥ ಆದ್ರೆ ಗೊಂದಲ ಏನಿಲ್ಲ. ಇಲ್ಲಿ ನಾವು ಮಾಡಬೇಕಾದೇನು ಅಂದ್ರೆ ನಾವು ಧರ್ಮ, ಅದೇ ಆಗಿನ 4 ಶಬ್ದಗಳೇ, ಧರ್ಮ, ಪಾಪ, ಮತ್ತೆ ಶತ್ರು, ಮತ್ತೆ ಆರೋಗ, ಇರುವಾಗ ಅದು ಯಾರ್ದು ಜವಾಬ್ದಾರಿ? ನಮ್ಮದೇ ಅಲ್ವಾ. ಈ ಧರ್ಮವನ್ನು ವರ್ಧನೆ ಮಾಡುವುದು ಜವಾಬ್ದಾರಿ ನನ್ನದಲ್ವಾ? ಅದು ಮಾರ್ಕೆಟ್ ನಲ್ಲಿ ಸಿಗ್ತದ ಅಥವಾ ದೇವರ ಮೇಲಿಂದ ಕೊಡ್ತಾರೆ ಅಂತ ಹೇಳುವ ಭಕ್ತಿವಂತವನ್ನು ನಾವು ವಿರೋಧಿಸುವುದು ಬೇಡ. ಸಾಂಖ್ಯರನ್ನ ಸುದ್ದಿಗೆ ಯಾರು ಬರುದು ಬೇಡ, ಭಕ್ತಿವಂತದವರು ಬರುದು ಬೇಡ. ಇದು ಸಾಂಖ್ಯ, ಇದು ಭಕ್ತಿ. ಆದ್ರಿಂದ ಇದೆಲ್ಲ ಅದನ್ನು ಬಿಟ್ಟರೆ ಅವ್ಯತ್ವಯ ಅದನ್ನು ಹೇಳಿದ. ಜಾತಸ್ಯ ಇದ್ರು ಮೃತ್ಯು ಜನ್ಮೃತಸ್ಯ ಇದೇನು ಕ್ಷಣ ಕ್ಷಣ ಮೃತ ಆಗ್ತದೆ, ಕ್ಷಣ ಕ್ಷಣ. ಹೌದು, ಅದ್ ನೀವು ಹೇಳಿದ್ರಿ. ಅದು ಅರ್ಥ ಮಾಡಿಕೊಂಡ್ರೆ ಈ ದೊಡ್ಡ ಒಂದು ಹುಟ್ಟು ಸಾವನ್ನು ದೊಡ್ಡದು ಮಾಡಬೇಕಾಗಿಲ್ಲ. ಇವು ಮಗು ಹುಟ್ಟುದ್ರ ಬಗ್ಗೆ ಹರಿಕೆ ಹೇಳೋದು ಇದೆಲ್ಲ ಮಾಡ್ತಾರಲ್ಲ, ಅದು ಏನು ಅಂತ ಹೇಳಿದ್ರೆ ಅದಕ್ಕೆ ಗಂಡ ಹೆಂಡತಿ ಇರಬೇಕು, ಆ ಜೀವಿ ತಯಾರಿರ್ಬೇಕು. ಜೀವಿಗೂ ಇವರಿಗೂ ಅವರಿಗೂ ಏನೋ ಋಣ ಇರಬೇಕು. ಕೆಲವು ಶತ್ರುಗಳೇ ಹುಟ್ತಾರೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಎಲ್ಲ ಋಣಾನುಬಂಧ. ಹಾಗೆ ಹೇಳಿದಾಗ ಸಾಂಖ್ಯ ಯೋಗ. ಕರೆಕ್ಟ್. ನಮ್ಗೆ ಮಗು ಆಗುವುದಿಲ್ಲ, ಹರಿಕೆ ಹೇಳ್ತೇವೆ, ಅದೆಲ್ಲ ಏನಿಲ್ಲ. ಆ ಮಗುವಿಗೆ ಈ ಮನೆಯಲ್ಲಿ ಹುಟ್ಟುವ, ಈ ಮನೆಯಲ್ಲಿ ತೆಗೆದುಕೊಳ್ಳುವ
ಅಥವಾ ಈ ಮನೆಯವರಿಗೆ ಉಪದ್ರವ ಕೊಡುವ ಯೋಗ ಇದ್ರೆ ಅದು ಹುಡ್ತದೆ. ಹೌದು ಅದು ಎರಡು ಹುಡ್ತದೆ, ಉಪದ್ರವ ಹುಡ್ಲಿಕ್ಕೆ ಹುಡ್ತದೆ. ಕೆಲವು ಋಣಪುತ್ರ ಧರ್ಮಪುತ್ರ ಅಂತ. ಹೌದು ಹೌದು ಹೌದು. ನಾವು ಧರ್ಮವನ್ನು ವೃದ್ಧಿ ಮಾಡಿಕೊಂಡ್ರೆ ಧರ್ಮಪುತ್ರ. ದಶರಥನಿಗೆ ರಾಮ ಹುಟ್ಟಿದ ಹಾಗೆ ಅಥವಾ ಇದೆಲ್ಲ ಹುಟ್ಟಿದ ಹಾಗೆ. ಈಗ ಕೌರವ ಆ ದೃಷ್ಟಿಯಲ್ಲಿ ಋಣಪುತ್ರ. ಹೌದು. ಧೃತರಾಷ್ಟ್ರನಿಗೆ. ಮತ್ತೆ ನಾವು ಅದನ್ನು ಇನ್ನು ಹೆಚ್ಚು ಮುಂದೆ ಕೊಂಡು ಹೋಗಬಾರ್ದು. ಅದು ಎರಡೂ ಒಳ್ಳೆದಕ್ಕೆ. ಹೌದು, ಅದೇ ಅದು ಎರಡೂ ಸನ್ಮಾನವೇ. ಸನ್ಮಾನ ಅದು ಸನ್ಮಾನ ಆದ್ರಿಂದ. ಆದ್ರೆ ನಾವು ಬಯಸುವುದು ಅದನ್ನಲ್ಲಲ್ವಾ. ನಾವು ಹೌದು ಅಂದ್ರೆ ಹೌದು ಹೌದು ಅನುಗ್ರಹವನ್ನು ಬಯಸುವುದು. ನಾವು ವಿಭೀಷಣ ಮಾರ್ಗ ಹಿಡಿಯುವುದಿಲ್ಲ, ರಾವಣ ಮಾರ್ಗ ಹಿಡಿಯಬಾರದು ಬಿಡಿ. ಹೌದು, ಕರೆಕ್ಟ್. ಅದು ನಮ್ಮ ಪ್ರವೃತ್ತಿ ತಪ್ಪಲ್ಲ. ಆದ್ರೆ ಹಿಡಿಬೇಕು ಮಾತ್ರ ನೀನೆ. ವಿಭೀಷಣನಾಗಬೇಕು ನೀನೆ, ಇದಾಗಬೇಕು ನಾವು. ಹೋದ ಯಾರೋ ಅವನಿಗೆ ಬಹಳ ಹಿಂದೆ ಒಂದು ಇದರಲ್ಲಿ ಪ್ರಶ್ನೆ ಅನ್ಸುತ್ತೆ. ಎಂತದ್ದು ಆದಿನಾರಾಯಣ ಅಂತ ಹೇಳಿ ಒಂದು ನಾನು ಅರ್ಥ ಹೇಳಿದಾಗ, ಇದು ಹಾಗಾದ್ರೆ ಅಂತ್ಯನಾರಾಯಣ ಯಾರು ಅಂತ ಕೇಳಿದ ಕೂಡಲೇ ನಾನು ಹೇಳಿದೆ, ಯಮನೆಲ್ಲಿಯೂ ಕಾಣೆನೆಂದು ಹೇಳಬೇಡ, ಯಮ ರಾಮಚಂದ್ರನೇ ಸಂದೇಹ ಬೇಡ. ಯಮನು ಬೇರೆ ಇಲ್ಲ, ದೇವರು ಬೇರೆ ಇಲ್ಲ, ಸೃಷ್ಟಿ ಮಾಡಿದವನು ಬೇರೆ ಅಲ್ಲ, ಲಯ ಮಾಡುವವನು ಬೇರೆ ಅಲ್ಲ. ಅದು ಸನ್ಮಾನದಲ್ಲಿ ಒಳಟಿ ಬರ್ತದೆ. ಹಾಗೆ ಕೇಳಿ ಗೊತ್ತಿಲ್ಲದವರು ಈಗ ನಮ್ಮನ್ನು ಗೊಂದಲ ಮಾಡಿಬಿಡ್ತೇವೆ. ಅಂದ್ರೆ ಯಾರದು ಕೇಳಿದ ಅಂತ್ಯನಾರಾಯಣ? ಮುಂದೆ ತೀರಿಯೋದು ಚೆನ್ನಪ್ಪ ಅಲ್ಲ, ಮೊದಲಿದ್ದಲ್ಲ ಚೆನ್ನಪ್ಪ. ಹೌದು, ಮತ್ತೆ ಅವನ ಗುರುವಿನ ಹತ್ರ ಹೇಳಿದಂತೆ ಆರಣ ಪಾತ್ರ ಓದ್ತಂತ ಹೇಳಿದ್ರು. ತಮಾಷೆಗೆ ನಾನು ಹೇಳೋದು ಅಲ್ಲ. ಅದು ಯಾಕೆಂದ್ರೆ ಅವರಿಗೆ ಗೊಂದಲ. ಆದಿನಾರಾಯಣ ಹೇಳಿಬಿಡ್ಲಿ ಸಿಟ್ಟು ಬರ್ತದೆ. ಅಂದ್ರೆ ನಿಮ್ಮ ಹತ್ರ ಅವರು ಅರ್ಥ ಹೇಳುವಾಗ ಹೌದು, ಇದು ಬಹಳ ಸಭೆಯಲ್ಲಿ 60-70ನೇ ಇಸ್ವಿಯಲ್ಲಿ. ಆದ್ರೆ ಎಲ್ಲದಕ್ಕೂ ಸರಳ ಪರಿಹಾರ ಉಂಟು. ಯಾಕೆಂದ್ರೆ ನಾವು ಬಹುಶ್ರುತರಾದ ಎಲ್ಲದಕ್ಕೂ ಸರಳ. ಆದಿನಾರಾಯಣ ಹೇಳಿದ ನಿನಗೆ ಯಾಕೆ ಸಿಟ್ಟು ಬರಬೇಕು, ಅಂತ್ಯನಾರಾಯಣ ಹೇಳಿದ್ರೆ ಯಾಕೆ ಸಿಟ್ಟು ಬರಬೇಕು, ಕೊಂದದ್ದು ಹೇಳಿದಾಗ ದೇವರನ್ನು ಯಾಕೆ ವಿರೋಧಿಸಬೇಕು, ಅದು ಶನಿ ಮಹಾತ್ಮೆಯಲ್ಲಿ ಅದೇ ಬರುದು, ತಂದೆಗೆ ಎದು ಕೊಟ್ಟ ಅಂತ. ಅದು ಸಮವರ್ತಿ. ಶನಿ ಯಮ ಎಲ್ಲ ಒಂದೇ ಯಮನ ತಮ್ಮ ಅಂತ ಉಂಟು, ಅದು ಬಿಡುವ. ಆದ್ರಿಂದಲೇ ನಾವು ಬಹುಶ್ರುತರಾದ್ರೆ ಗೊಂದಲ ಆಗುದಿಲ್ಲ. ನಮ್ಮದೇ ನಾವು ಸೀಮಿತಗೊಳಿಸಿ ಗೊಂದಲ ಆಗ್ತದೆ. ಪಂಡಿತ ವರ್ಗದಲ್ಲಿರುವ ಗೊಂದಲಕ್ಕೆ ಕಾರಣ ಇದು. ಅದನ್ನು ಬಿಟ್ರೆ ನಾವು ಎಲ್ಲವೂ ಸರಳ. ಸಂಖ್ಯಾ ಅಂತ ಹೇಳಿದ ಮೇಲೆ ನಾವು ಅದರ ಸೀಮಿತವಾಗಿ ಮಾತಾಡಿದ್ರೆ ಸರಿಯಾಗ್ತದೆ. ಹಾಗೆ ಅಂತೇಳಿ ಅದೇ ಅಲ್ಲ ಅಂತ ಹೇಳಬೇಕು. ನಾವು ಅದಕ್ಕೆ ಸೀಮಿತವಾಗಿರಬೇಕಿಲ್ಲ. ಸಂಖ್ಯಕ್ಕೆ ಭಕ್ತಿ ಭಾವ ಇತ್ಯಾದಿಗಳೆಲ್ಲ ಉಂಟು. ವಿಶ್ವದ ಎಲ್ಲ ಅರ್ಥ ಆಗಲಿಲ್ಲ ನಮಗೆ. ಆದ್ರೆ ನಾನು ಈಗ ಏನಾಗಿದ್ದೇನೆ ಅಂತ ಹೇಳುವಾಗ ಅದನ್ನೇ ಹೇಳಬೇಕು. ನಾವು ಎಲ್ಲವನ್ನೂ ಗೊಂದಲ ಮಾಡಿಕೊಂಡು ಹೇಳುವಂತ ಅಗತ್ಯ ಏನಿಲ್ಲ. ಅದರಿಂದ ಸನ್ಮಾನ ಎಂಬ ಶಬ್ದದ ಮೇಲೆ ನಾವಿದು ಈಗ ಇವನು ಇನ್ನು ಪರಿಣಾಮ ಹೇಳ್ತಾನೆ. ಅಕೀರ್ತಿ ಅದನ್ನೆಲ್ಲ ಹೇಳಿದ. ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗ. ಸತ್ರೆ ಎಂತದ್ದು ಮಾರ, ಸತ್ರೆ ಏನಾಯ್ತು, ಯುದ್ಧ ಮಾಡಿ ಸತ್ತೆ, ಯೋಧರೆಲ್ಲ ಸತ್ತ, ಸ್ವರ್ಗ. ಯಾರು ಹೇಳುದು? ಅದು ಅವನೇ ಹೇಳುದು ಅಷ್ಟೇ. ನಮ್ಗೆ ಅದು ಗೊತ್ತಿರಬೇಕು. ನಾನು ಸತ್ತ ಮೇಲೆ ಏನಾಗ್ತದೆ ಅಂದ್ರೆ ನಾನು ಮಾಡಿದ ಕರ್ಮಕ್ಕೆ ಸರಿಯಾದ ಫಲ ಸಿಗ್ತದೆ. ನಾನು ತಪ್ಪು ಮಾಡಿದ್ರೆ ನರಕ ಇದಾಗ್ತದೆ. ನರಕ ಸ್ವರ್ಗದ ಬಗ್ಗೆ ಏನು ತಲೆಗೆಡಿಸಿಕೊಳ್ಳಬೇಡ. ನರಕಕ್ಕಾಗಿ ತಯಾರು ಮಾಡೋದು ಬೇಡ, ಸ್ವರ್ಗಕ್ಕಾಗಿ ತಯಾರು ಮಾಡೋದು ಬೇಡ. ಬಹುಶಃ ನಮ್ಮ ಕರ್ಮದಲ್ಲಿ ಅವರು ಪೌರೋಹಿತ್ಯದಲ್ಲಿ ಒಳ್ಳೆ ಶಬ್ದ ಉಂಟು. ನಿನಗೇನ್ ಬರ್ತದೆ ಮಹಾರಾಯ? ಕರ್ತವ್ಯ ಕರ್ಮ ಅಕರಣಾತ್. ಅದು ಕರ್ತವ್ಯ ಅಂತ ಈಗ ಜಪ ಮಾಡ್ಬೇಕಾ, ಇದು ಮಾಡ್ಬೇಕು, ಬ್ರಾಹ್ಮಣ ಹೇಳಿದ ಅದೆಲ್ಲ ಅದನ್ನು ನನಗೆ ಗೊತ್ತಿಲ್ಲ. ಕರ್ತವ್ಯ ನಿನಗೊಂದು ಜಾಬಿಗೆ ಸೇರಿದ್ರೆ ಕರ್ತವ್ಯ ಕರ್ಮ ಅಕರಣಾತ್, ನಿಷಿದ್ಧ ಕರ್ಮ ಕರಣಾತ್. ಲಂಚ ತೆಗೆದುಕೊಳ್ಳುದು ಅಲ್ಲ. ಈಗ ಅವನು ಕೆಲಸ ಮಾಡಿದ್ದಕ್ಕೆ ಲಂಚ ತೆಗೆದುಕೊಳ್ಳುದು ಸರಳ ಅಲ್ವಾ, ನಿಷಿದ್ಧ ಅಲ್ವಾ? ಕರೆಕ್ಟ್. ಅವನಿಗೆ ಸಂಬಳ ಕೊಡ್ತದೆ ಅಲ್ವಾ? ಹೌದು, ಸಂಬಳ ಕೊಟ್ಟ ಮೇಲೆ ಅದನ್ನು ತಗೊಳ್ಬೇಕು. ಹೌದು, ಅದು ಕರ್ತವ್ಯ ಕರ್ಮ. ಇದು ನಿಷಿದ್ಧ ಕರ್ಮ. ಇದು ಎಷ್ಟು ಸರಳವಾಗಿ ಅರ್ಥ ಆಗುವುದಕ್ಕೆ ನಾನು ಆ ಉದಾಹರಣೆ ಕೊಟ್ಟದ್ದು. ಹಾಗೆ ಬ್ರಾಹ್ಮಣ ಏನ್ ಮಾಡಬೇಕು ಅಂತ ಹೇಳುವಾಗ ಹಾಗೆ ಲಾಭ ಉಂಟು ಅಂತ ನಿಷಿದ್ಧ ಕರ್ಮ ಮಾಡುವುದಲ್ಲ, ಕರ್ತವ್ಯ ನಿಷಿದ್ಧ ಕರ್ಮ. ಪ್ರತ್ಯವಾಯ ಅಂತ ಹೇಳಿದ, ಒಳ್ಳೆ ಶಬ್ದ, ಬೈಲಿಲ್ಲ ಅವ. ಪ್ರತ್ಯವಾಯ ಅಂದ್ರೆ ನಿನ್ನ ಒಳಿತಿಗೆ ಅಡ್ಡ ಬರ್ತದೆ, ನಿನಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ. ನೀನ್ ಯಾಕೆ ಸ್ವರ್ಗಕ್ಕೆ ಹೋಗುದಿಲ್ಲ? ಕರ್ತವ್ಯ ಕರ್ಮ ಮಾಡಲಿಲ್ಲ, ನಿಷಿದ್ಧ ಕರ್ಮ ಮಾಡಲಿಲ್ಲ. ಏನ್ ಮಾಡುದು? ಎಷ್ಟು ಸರಳ ಉಂಟು. ಅದಕ್ಕೆ ಮಾತ್ರ ಅಲ್ಲಿ ಏನು ಹೇಳಿದ ಅಂದ್ರೆ ಜಪ ಹೋಮ ಪ್ರಾಯಶ್ಚಿತ್ತ ಇದರ ಮೂಲಕ ನಿಮಗೆ ಅದನ್ನು ಸರಿ ಮಾಡಿಕೊಳ್ಬಹುದು. ಕರೆಕ್ಟ್, ಗೊತ್ತಾಯ್ತು. ನಾನೀಗ ಇವತ್ತು ಬೇಡವಾದ್ದನ್ನು ತಿಂದು ಹೊಟ್ಟೆ ಕೆಡುವಾಗ
ಅದಕ್ಕೊಂದು 2 ಮಾತ್ರೆ ತೆಗೆದುಕೊಂಡು ತತ್ಕಾಲಕ್ಕೆ ತೆಗೆದುಕೊಂಡು ಮತ್ತೆ ಅಭ್ಯಾಸ ಬಿಡಬೇಕು. ನಿತ್ಯ ನಾನು ಮಾತ್ರ ತೆಗೆದುಕೊಂಡೆ ನಾನು ಸಿಕ್ಕಿದ್ದು ತಿಂತೇನೆ ಅಂತ ಹೇಳಿದ್ರೆ ಅದಾಗ್ಲಿಕ್ಕಿಲ್ಲ. ಸರಳವೇ. ಹೌದು. ಅದರಿಂದ ಕರ್ತವ್ಯ ಕರ್ಮ ಅಕರಣಾತ್ ಅಂತ ಮಾಡಿ ಆಯ್ತು, ಅದಕ್ಕೆ ಪ್ರಾಯಶ್ಚಿತ್ತ ಉಂಟು ನಿಮಗೆ. ಆದ್ರೆ ಮತ್ತೆ ಸಹ ಮಾಡಬಾರ್ದು. ನಿಷಿದ್ಧ ಕರ್ಮ ಮಾಡಿ ಆಯ್ತು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿ ಅಲ್ಲಿಗೆ ಬಿಡಬೇಕು. ಮತ್ತೆ ನಿಷಿದ್ಧ ಕರ್ಮ ಪುನಃ ಮಾಡುದಲ್ಲ, ಪ್ರತಿ ಸತಿ ನಿಷಿದ್ಧ ಕರ್ಮ ಮಾಡುದು ಪ್ರಾಯಶ್ಚಿತ್ತ ಮಾಡುದು ಅಂತ ಅಭ್ಯಾಸ ಆಗಬಾರ್ದು. ಅಲ್ಲ, ಅಭ್ಯಾಸ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರಿಂದ ಏನು ಸುಧಾರಣೆ ಆಗುದಿಲ್ಲ. ಹೌದು, ಅದೇ ಪುನಃ ನಮ್ಮನ್ನು ನಾವು ಅಧಪತನಕ್ಕೆ ತಳ್ಳಿಕೊಂಡ ಹಾಗೆ ಆಗ್ತದೆ. ಮೆಡಿಕಲ್ ಅದು ಹೇಳ್ತದೆ, ಇವತ್ತು ನಿಮಗೆ ಅಜೀರ್ಣ ಆದಕ್ಕೆ 2 ಮಾತ್ರೆ ತೆಗೆದುಕೋ, ನಾಳೆ ಸಹ ಅದೇ ಮುಂದುವರಿಸಿದ್ರೆ 4 ಮಾತ್ರೆ ತೆಗೆದುಕೋ, ಮಾತ್ರೆ ತೆಗೆದುಕೊಂಡು ಸಾಯಬೇಕು ನೀನು ಅಂತ ಹೇಳ್ತದೆ. ಅಜೀರ್ಣವಾದ ಕಾರಣವನ್ನು ನಾವು ಇದು ಮಾಡಬೇಕಲ್ಲ, ಅದು ಸರಳ. ಕರ್ತವ್ಯ ಕರ್ಮ ಕರ್ಣ ನಿಷಿದ್ಧ ಕರ್ಮ ಕರ್ಣ. ಅಲ್ಲಿ ಪಾಪ ಪ್ರತ್ಯವಾಯ ಶಬ್ದ ಹೇಳಿದವ, ಪ್ರತ್ಯವಾಯ ಶಬ್ದ ಬಹಳ ಒಳ್ಳೆಯದು. ಪ್ರಮೋಷನ್ ನಿನಗೆ ಯಾಕೆ ಆಗುವುದಿಲ್ಲ, ಅವನ ರೆಕಾರ್ಡ್ ನಲ್ಲಿ ಉಂಟು, ನೀನು ನಿಷಿದ್ಧ ಕರ್ಮ ಮಾಡಿದ್ದಿ, ಕರೆಕ್ಟ್ ಇದು ಮಾಡಿದ. ಅದು ಅವನ ತಪ್ಪ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಅವನು ಏನೂ ಅಲ್ಲ, ಆದ್ರೆ ದೇವರ ಸನ್ಮಾನದಲ್ಲಿ ಅದು ಸರಿ ಉಂಟು. ನಿನಗೆ ಪ್ರತ್ಯವಾಯ ನಿಷಿದ್ಧ ಕರ್ಮ ಮಾಡಿದ್ದಿ ನೀನು, ಕರ್ತವ್ಯ ಕರ್ಮ ಮಾಡಲಿಲ್ಲ, ಆದ್ರಿಂದ ಸ್ವರ್ಗಕ್ಕೆ ಹೋಗುವುದಿಲ್ಲ, ನರಕಕ್ಕೆ ಹೋಗ್ತಿ. ಮಕ್ಕಳಾದ್ರೂ ಮಾಡ್ಲಿ, ತಂದೆ ನರಕಕ್ಕೆ ಹೋದ್ರೆ ಅದು ರಾಜಸೂಯ ಅದರಲ್ಲೂ ಬರ್ತದೆ, ಚಂದ ಬರ್ತದೆ. ಹಾಗೆ ಇದನ್ನು ಸುಖದಕ್ಕೆ ಇದು ಹತೋವಾ ಪ್ರಾಪ್ತಿಸೇ ಸ್ವರ್ಗ, ಇದು ಕರ್ತವ್ಯ ಕರ್ಮ, ನಿನಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ದಾರಿ. ಕೃಷ್ಣ ಅರ್ಜುನನಿಗೆ ಹೇಳುದು, ಇದು ನಿನ್ನ ಕರ್ತವ್ಯ, ನೀನು ಹೆದರಬೇಡ, ಯುದ್ಧ ಮಾಡು. ಯಾಕೆ ಅಂತ ಹೇಳಿ ನೀನು ಸತ್ತರೆ ಸ್ವರ್ಗಕ್ಕೆ ಹೋಗ್ತೇವೆ. ಅವ ಒಂದು ಕಡೆಯಲ್ಲಿ ಹೇಳಿದೆ, ನಾವು ಬದುಕು ಹೋಗ್ತೇವೆ, ಯುದ್ಧ ಮಾಡಿ ಸಾಯ್ಬೇಕು. ಹೌದು, ಸುಮ್ಮನೆ ಇಷ್ಟಲ್ಲ. ಮತ್ತೆ ಗೆದ್ದಿಯಾ, ನಿಮಗೆ ಲೋಕದ ಇದು ಸಿಗ್ತದೆ, ನಿನ್ನ ಧರ್ಮ ಪಾಲಿಸ್ಲಿಕ್ಕೆ ಆಗ್ತದೆ. ಕತ್ರಿಯ ಸುಖದಕ್ಕೆ ನೇಹ ವಿಕ್ರಮನಾಶೋಸ್ತಿ. ಇದು ಒಳ್ಳೆಯ ಇದನ್ನು 45ರಲ್ಲಿ ನೋಡುವ. ನೀನು ಒಳ್ಳೆಯ ಕೆಲಸ ಯಾವುದು ಪ್ರಾರಂಭಿಸಿದ್ರು ಅದು ನಾಶ ಆಗುವುದಿಲ್ಲ. ಇಷ್ಟು ಹೊತ್ತು ನಿದ್ದೆ ಮಾಡುದು, ಇದು ಮಾಡುದು, ಟಿವಿ ನೋಡುದು, ಇದೆಲ್ಲ ಮಾಡ್ತಿದ್ರೆ ಅದೊಂದು ರೀತಿಯಲ್ಲಿ ಜೀವನ ನಾಶ ಆಗ್ತಿತ್ತು. ಒಳ್ಳೆಯ ಕೆಲಸ, ಇದರಿಂದ ಏನ್ ಫಲ ಸಿಕ್ಕಿತು ಅಂತ ಕೇಳುದು ಬೇಡ. ಪ್ರತ್ಯವಾಯೋ ನ ವಿದ್ಯತೆ, ಒಳ್ಳೆಯದನ್ನು ಮಾಡಿದ್ರಿಂದ ಅಭಿಕ್ರಮ ಅಂದ್ರೆ ಒಳ್ಳೆಯದು ಅಂತ ತಿಳಿದು ಮಾಡುವುದೇ ಅಭಿಕ್ರಮ. ಅಭಿ ಎಂಬ ಶಬ್ದ ವಿಚಾರ ಮಾಡಿ ಪ್ರಾರಂಭ ಮಾಡುದು, ಅಭಿಕ್ರಮ ಅಂದ್ರೆ ಪ್ರಾರಂಭ ಮಾಡುದು. ಒಳ್ಳೇದು ಅಂತ ನಾಳೆ ಮಾಡಿಗೂ ಆಗ್ತದೆ ಇಲ್ಲ ಗೊತ್ತಿಲ್ಲ. ನನಗೊಬ್ಬರಿಗೆ ಹಾಗೆ ಪುರೋಹಿತರಿಗೆ ಹೇಳಿದೆ, ನಾವೊಂದು ಶ್ರಾದ್ದದ ದಿವಸ ಪವಮಾನ ಹೋಮ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಮಕ್ಕಳಿಗೆಲ್ಲ ಮತ್ತೆ ಕಷ್ಟ. ಮಕ್ಕಳಿಗೆ ಆಗ್ತದಾ ಇಲ್ಲ ನೋಡಿ, ಅವರು ಮಾಡ್ತಾರ ಇಲ್ಲ ಬೇಡ, ನೀವೀಗ ಸಾಧ್ಯ ಉಂಟಾ ಮಾಡಿ. ನೀವು ಇವತ್ತು ಮಾಡಿದ್ರಿಂದ ನಿಮ್ಗೆ ತೊಂದರೆ ಆಗುದಿಲ್ಲ, ಮಾಡುವುದರಿಂದ ಅವರಿಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಾವು ಅದು ಹೆದರಿ ಬಿಟ್ರೆ, ಇದನ್ನು ಒಳ್ಳೆ ಮಾತಿದು ನೇಹ ವಿಕ್ರಮ, ನೀವು ಮಾಡಬಹುದು. ಇವತ್ತು ಸರಿ ಕಾಣ್ತದಲ್ಲೋ, ಅವನನ್ನು ಕೊಲ್ಲುವ ಸರಿಕೊಂಡು ನೀನು ಅದರಲ್ಲಿ ಸತ್ತರೆ ಇದು, ಅಥವಾ ಬದುಕಿದ್ರೆ ದುಷ್ಟನೊಬ್ಬನ್ನು ನಾಶ ಮಾಡಿದ್ರಿಂದ ನಿಮಗೆ ಒಳ್ಳೆ ಹೆಸರು, ಅದೇ ನೀನೇ ಸತ್ತರೆ ಸ್ವರ್ಗ. ಅಷ್ಟು ಬಹಳ ಚಂದದ ಅದೊಂದು ಮಾತು. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ. ಅದರಿಂದ ನಾವು ಶುರು ಮಾಡಿದ ಅದೇ ಶಬ್ದ, ಮೊದಲ ಶಬ್ದವೇ ಧರ್ಮ. ಧರ್ಮ ಧರ್ಮ ಧರ್ಮದ ನಿರ್ಣಯ ಯಾರು ಅಂತ ಹೇಳಿದ್ರೆ ಆಚಾರ ಪ್ರಭೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತ. ಅಚ್ಯುತ ನನಗೆ ಸಿಗುವುದಿಲ್ಲ, ಯಾರು ಗೊತ್ತಿಲ್ಲ. ಆದ್ರೆ ನೀನು ಏನು ಆಚರಿಸ್ತೀಯೋ ಅದೇ ಧರ್ಮ. ಆಚರಿಸಲಿಕ್ಕೆ ನಿನಗೆ ಯಾರು ಹೇಳುದು? ನಾನೇ ಅಲ್ಲಪ್ಪ, ಕೃಷ್ಣ ಪ್ರೇರಣೆ ಆಯ್ತು, ಅಚ್ಯುತ ಆಯ್ತು. ಅದು ಸಂಖ್ಯೆ ಬಿಟ್ಟು ಇದಕ್ಕೆ ಬಂತು, ಭಕ್ತಿ ಬಂತು. ಅದರಲ್ಲಿ ನಷ್ಟ ಇಲ್ಲ. ನಾನೇ ಅಂತ ಹೇಳುವಂತ ಅದರಲ್ಲಿ ನಷ್ಟ ಇಲ್ಲ. ಅಂತಃಸಾಕ್ಷಿ ಅಂತ ಹೇಳಿದ್ರು ಆದೀತು, ಆತ್ಮ ಅಂತ ಹೇಳಿದ್ರು ಆದೀತು, ಅದೇ ಅಂತ ಪ್ರೇರಣೆ ಅಂತ ಹೇಳಿದ್ರು ಸರಿ ಅಂತ ಹೇಳಿದ್ರು ಆದೀತು. ಆದ್ರಿಂದ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಒಳ್ಳೆ ಹಂತದಲ್ಲಿ ನಿಲ್ಲಿಸಲ್ಲ. ಧರ್ಮವನ್ನು ತಿಳಿದಷ್ಟಕ್ಕೆ ನಮಗೆ ಯಾವುದೇ ವಿಚಾರಗಳನ್ನು ಸ್ವೀಕರಿಸಲಿಕ್ಕೆ ಬರ್ತದೆ. ಒಂದು ಚೌಕಟ್ಟಿದ್ದಷ್ಟಕ್ಕೆ ಒಂದು ಚಿತ್ರ ಹೇಗೆ ಚಂದ ಕಾಣ್ತದೋ, ಅಥವಾ ಈ ಪ್ರಕೃತಿಯನ್ನು ಒಟ್ಟಿಗೆ ನೋಡುವುದಕ್ಕೂ ಒಂದು ಚೌಕಟ್ಟಿನ ಒಳಗೆ ಫೋಟೋದಲ್ಲಿ ನೋಡುವುದಕ್ಕೂ ವ್ಯತ್ಯಾಸ ಇರುವುದು. ಹೌದು ಹೌದು ಹೌದು. ಧರ್ಮದ ಚೌಕಟ್ಟಿನಲ್ಲಿ ಯಾವುದನ್ನು ನೋಡಿದ್ರು ನಾವು, ಯಾರನ್ನು ನೋಡಿದ್ರು ನಾವು, ನಮಗೆ ಗೊಂದಲ ಆಗುವುದಿಲ್ಲ. ವಿಷಯ ಅದೇ, ಆದ್ರೆ ಧರ್ಮ ಚೌಕಟ್ಟಿನಲ್ಲಿ ನೋಡಬೇಕು. ಅಂದ್ರೆ ಅವನವನಿಗೆ ಕಂಡ ಧರ್ಮ, ಅವನವನಿಗೆ ಕಂಡ ಸತ್ಯ, ಅದೇ ಅವನಿಗೆ ಚೌಕಟ್ಟು. ಅದೇ
ಅದರಲ್ಲಿ ಈಗ ಚೌಕಟ್ಟು ಈಗ ಅದಕ್ಕೊಂದು ಪುನಃ ಒಂದು ಚೌಕಟ್ಟಿಗೆ ಚಿತ್ರದ ಇದೆ ಏನಂದ್ರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಭಯ ಅಂದ್ರೆ ಏನು? ಭಯ ಅಂದ್ರೆ ದೇಹದ ಭಯ, ಇದೆಲ್ಲ ಸಾಮಾನ್ಯ. ಭಯ ಅಂದ್ರೆ ಸರಿಯೋ ತಪ್ಪೋ ಎಂಬ ಗೊಂದಲ ಆಗುವುದೇ ಭಯ. ಕರೆಕ್ಟ್. ಈಗ ನಾನು ಜಪ ಮಾಡಬೇಕೋ ಬೇಡೋ ಎಂಬ ಗೊಂದಲ ಇದ್ರೆ ಭಯ. ಆಗ ಆ ಧರ್ಮ ಯಾವುದು ಅಧರ್ಮ ಯಾವುದು ಎಂಬುದನ್ನು ಹೇಳುವಾಗಲೂ ನಾವು ಸರಳ ಮಾಡುವಾಗಲೂ ನಾವು ತುಂಬಾ ಇದಾಗಬೇಕಾಗ್ತದೆ. ಆದ್ರೆ ಒಂದು ಧರ್ಮ ಅಂತ ತಿಳಿದುಕೊಂಡ್ರೆ, ಧರ್ಮ ಅಂದ್ರೆ ಏನು? ಆಚಾರದಿಂದ ಬರುವಂತಹದ್ದು. ಆ ಧರ್ಮ ಯಾವುದರಿಂದ? ಅಚ್ಯುತ. ಅಚ್ಯುತ ಅಂತ ಹೇಳಿದ್ರೆ ವೇದ, ಶಾಸ್ತ್ರ, ಪುರಾಣ, ಪರಂಪರೆ, ಇದರಲ್ಲೇ ಮತ್ತೆ ಬರ್ತದೆ. ಪೂರ್ವ ತರಂಕೃತಂ. ಯಾವುದನ್ನು ಧರ್ಮ? ನಮ್ಮ ಹಿಂದಿನವರು ಏನು ಮಾಡಿದ್ದಾರೆ, ಒಂದು ಕಲೆ ಹಿಂದೆ ಹೇಗಿತ್ತು, ಹೀಗಿತ್ತು, ಅದು ಧರ್ಮ ಅಧರ್ಮ ನಾವು ಆ ಚೌಕಟ್ಟಿನ ಮೇಲೆ ನೋಡಿದಾಗ್ತದೆ. ಮಾಡಿದ್ದೆಲ್ಲ ಧರ್ಮ ಅಂತ ಹೇಳಿದ್ರೆ ಬುದ್ಧಿಜೀವಿಗಳ ವಾದಗಳನ್ನು ಹೇಳುವಾಗ ನಮಗೆ ಅದು ಗೊಂದಲ ಆಗುವುದಲ್ಲಿ. ಆಮೇಲೆ ಗೊಂದಲದಲ್ಲಿ ಮತ್ತೆ ಅವನಿಗೆ ಯಾವ ನಿರ್ಣಯಕ್ಕೂ ಬರ್ಲಿಕ್ಕೆ ಆಗುದಿಲ್ಲ, ಉದ್ಧಾರ ಆಗುವುದಿಲ್ಲ. ಹಾಗಾದ್ರೆ ಅದಕ್ಕೊಂದು ಚೌಕಟ್ಟು. ತ್ರಾಯತೆ ಮಹತ್ವ ಭಯಾತ್. ಇದು ದೇವರನ್ನು ಬೇಕೋ ಬೇಡೋ ಹೇಳೋ ಪ್ರಶ್ನೆಗೆ ಬದಿಗಿಟ್ಟು ಧರ್ಮೋ ರಕ್ಷತಿ ರಕ್ಷಿತ. ಅದರ ಪೂರ್ವ ಭಾಗ ಧರ್ಮ ಏವ ಹತೋ ಅಂತಿ. ನಾವು ಇಷ್ಟರವರೆಗೆ ತಿಳ್ಕೊಂಡದೇನು? ದೇವರು ನಿಗ್ರಹ ಅನುಗ್ರಹ ಮಾಡ್ತಾನೆ, ಹೌದು, ದೇವರು ರಕ್ಷಿಸ್ತಾನೆ, ದೇವರು ಕೊಲ್ತಾನೆ ಎಂಬುದನ್ನು ನಾವು ಅದು ಈಗ ನಾವು ಬೇರೆ ಬೇರೆ ಅರ್ಥದಲ್ಲಿ ತಿಳ್ಕೊಂಡೆವು. ಆದ್ರೆ ದೇವರಲ್ಲ ಅಲ್ಲಿ ಧರ್ಮ. ಹಾಗಾದ್ರೆ ಧರ್ಮ ಅಂದ್ರೆ ದೇವರು ಅಂತ ಹೇಳುವಂತಹದ್ದು ಸರಿ, ದೇವರೇ ಧರ್ಮ ಅಂತ ಹೇಳುವಂತಹದ್ದು ಸರಿ. ಈಗ ಅಷ್ಟನ್ನು ಮಾಡಿದ ಮೇಲೆ ಇನ್ನು ನಾವು ಯಾವುದರಿಂದ ನಮ್ಮ ಸಲಕರಣೆ ಯಾವುದು? ಇದಕ್ಕೆಲ್ಲ ಬುದ್ಧಿ ಅಲ್ವಾ? ಈ ಬುದ್ಧಿಯ ಮೇಲೆ ಸ್ಥಿತಪ್ರಜ್ಞೆ ಎಂಬುದು ಭಗವದ್ಗೀತೆಯಲ್ಲಿ ಬಹಳ ಪ್ರಧಾನವಾದಂತಹ ಶ್ಲೋಕಗಳು. ಅದಕ್ಕೆ ವ್ಯಾಖ್ಯಾನಗಳು ಬೇಕಾದಷ್ಟು ಗಾಂಧೀಜಿಯವರು ಪ್ರಾರ್ಥನಾ ಸಭೆಯಲ್ಲಿ ಹೇಳ್ತಾ ಇದ್ರು. ಅದನ್ನು ಮೇಲಿಂದ ಮೇಲೆ ನಾವು ನೋಡಿಕೊಂಡು ಹೋಗ್ಬೋದು. ಅದಂದ್ರೆ ಯಾಕೆಂದ್ರೆ ವ್ಯಾಖ್ಯಾನಗಳ ಮೇಲೆ ವ್ಯಾಖ್ಯಾನ ನಾವು ಮಾಡೋದ್ರಿಂದ ಏನು ಅದು ದೊಡ್ಡ ಇದಾಗ ಅದು ಸ್ಥಿತಪ್ರಜ್ಞಾ. ಈಗ ಹಾಗಾದ್ರೆ ಎಲ್ಲಿ ಬಂತಲ್ಲಿ ಪ್ರಜ್ಞಾ ಎಂದಾಗ ಬುದ್ಧಿ ಎಂಬುದು ಕಾಣ್ತದೆ, ಧೀಶಕ್ತಿ ಎಂಬುದರ ಕೆಳಗೆ. ಆದ್ರೆ ನಮ್ಮ ಮನಸ್ಸು ನಮ್ಮದಾದಂತ ಈ ಸೆಳೆತಗಳಿಂದ ಮೇಲೆ ಅದು ಬುದ್ಧಿ, ಅದು ಬುದ್ಧಿಯೋಗ ಇತ್ಯಾದಿ. ಬುದ್ಧಿಯೋಗ ಅಂತಲೇ ಒಬ್ಬರು ಬರ್ತಾರೆ ಅದಕ್ಕೆ. ಇದನ್ನ ಇದೆ ಈಗ ಬುದ್ಧಯೋ ಅವ್ಯವಸಾಯಿನಾಮ್ ಅಂತ ಹೇಳಿದ. ಬುದ್ಧಿ ಅಂದ್ರೆ ಕ್ಷೇತ್ರ, ಅದರಲ್ಲಿ ನಾವು ವ್ಯವಸಾಯ ಮಾಡುವುದಿದೆ. ಇಷ್ಟರವರೆಗೆ ನಾವು ಪ್ರವಚನ ಮಾಡಿದ್ದು ಅಷ್ಟೇ. ಬುದ್ಧಿಯಲ್ಲಿ ವ್ಯವಸಾಯ, ಅವ್ಯವಸಾಯ. ಅದು ವ್ಯವಸಾಯ ಮಾಡಿದರೆ ನಮ್ಮ ಈ ಕಾಲಿಗದ್ದೆಗಳು ಹೇಗಿರ್ತವೆ, ಅದರಲ್ಲಿ ಏನೇನೋ ಆಗಿ ಎಲ್ಲವೂ ಹಾಳಾಗ್ತದೆ, ಯಾವುದು ಉಪಯೋಗ ಇದೆ. ವ್ಯವಸಾಯ ಮಾಡಿದ ಕ್ಷೇತ್ರವು ಅವ್ಯವಸಾಯಿನ ಬಹುಶಾಖ ನಂತ ಅಷ್ಟೇ. ಅವನು ಹೀಗೆ ಮಾಡುದಾ ಹಾಗೆ ಮಾಡುದಾ ನಿರ್ಣಯ ಕಡೆಯವರೆಗೂ ಬರುವುದಿಲ್ಲ. ನಮ್ಮಲ್ಲಿ ಅದೇನಿಲ್ಲ, ಗೊಂದಲ ಇಲ್ಲ, ಇದೆ ಕರ್ತವ್ಯ ಯಾವುದು ಅದು ಯಾವುದು ಅಂತ ಇರ್ತದೆ. ಇಂತಹದ್ದೆಲ್ಲ ಇನ್ನನ್ನು ಅವನು ಸುಮಾರು ಒಂದು ಯಾರಿಗೋ ವೇದವನ್ನು ಬೈತಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳೋದು. ವೇದವಾದ ರಥಾಹ, ವೇದವಾದವನ್ನು ಹೇಳುವವರು ಬಹುಶಃ ನಮಗೆ ಹೇಳಲಿಕ್ಕೆ ಬಹಳ ಕಷ್ಟ. ಕೆಲವರು ಕೇವಲ ದೇವಸ್ಥಾನ, ಕೇವಲ ಪ್ರಾರ್ಥನೆ ಇದನ್ನು ಮಾಡುವವರೆಲ್ಲ ಅದು ಪುಷ್ಪಿತಾಂ ವಾಚಂ ಹೇಳುವಾಗ ಖುಷಿ ಆಗ್ತದೆ. ಬಹುಶಃ ನಮ್ಮ ಸತ್ಯನಾರಾಯಣ ಪೂಜೆಯಲ್ಲಿ ಅದರ ಫಲಭಾವ ಬೇಡ ಅಂತ ಹೇಳಿದ್ದಲ್ಲ ನಾನು. ಅದು ಅದರಲ್ಲಿ ಶ್ರದ್ಧೆ ಬರಲಿಕ್ಕೆ ವಿನಃ ಅದು ಪೂರ್ಣ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸತ್ಯನಾರಾಯಣ ವ್ರತ ಮಾಡಿದ್ರೆ ಏನಾಗ್ತದೆ ಅದರಲ್ಲಿ ಉಂಟು, ಓದಲಿಕ್ಕೆ ಬರ್ತದೆ. ಭಗವದ್ಗೀತೆ ಓದಿದ್ರೆ ಏನಾಗ್ತದೆ, ಗೀತಾ ಮಹಾತ್ಮೆ ಓದಿದ್ರೆ ಸಾಕಾ ಅಂತ ಕೇಳಿದ್ರೆ ಅಲ್ಲಿ ಪುಷ್ಪಿತಾಂ ವಾಚಾಂ. ಅದು ಯಾಕೆ ಅಂದ್ರೆ ನಿಮ್ಮನ್ನು ಆಕರ್ಷಿಸಲಿಕ್ಕೆ, ತುಂಬಿಯನ್ನು ಆಕರ್ಷಿಸಲಿಕ್ಕೆ ಪುಷ್ಪದ ಬಣ್ಣ, ಆದ್ರೆ ಅದಕ್ಕೆ ಬೇಕಾದ್ದು ಮಧು, ಆಹಾರ. ಆ ಬಣ್ಣ ಬೇಡ ತುಂಬಿಗೆ, ಆದ್ರೆ ಬಣ್ಣ ಬೇಕು ಆಕರ್ಷಿಸಲಿಕ್ಕೆ, ಅಥವಾ ಪರಿಮಳ ಬೇಕು ಆಕರ್ಷಿಸಲಿಕ್ಕೆ. ಆದ್ರೆ ಬೇಕಾಗುವುದು ಯಾವುದು? ಸಾರ. ಅದರಿಂದಲೇ ಆ ಸಾರಗ್ರಹಣ ಎಂಬುದೇ ನಮ್ಮ ಬುದ್ಧಿಗೆ ಸಂಬಂಧಪಟ್ಟ ವಿಷಯ. ಹಾಗಾದ್ರೆ ಅದಕ್ಕೆ ಇದು ಬೇಕು. ಹಾಗಾಗಿ ಒಂದು ದೇವಸ್ಥಾನದ ಪ್ರಾರ್ಥನೆ, ಈ ಕರ್ಮದ ವಿಷಯ ಎಲ್ಲವೂ ತಪ್ಪಲ್ಲ, ಆದ್ರೆ ಅಲ್ಲಿಯೇ ನಮಗೆ ನಿಲ್ಲಕ್ಕೆ ಆಗುವುದು ಇಲ್ಲ. ಅದಕ್ಕೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ವ್ಯವಸಾಯಾತ್ಮಿಕ ಬುದ್ಧಿ. ನಾವು ಕೃಷಿ ಮಾಡ್ತಲೇ ಇರಬೇಕು. ನಾವೊಂದು ಸಸಿ ನೆಟ್ಟರೆ ಸಾಲದು, ಪುನಃ ಬೇಕು, ಅವೆಲ್ಲ ಬೇಕು, ನಿರಂತರವಾಗಿ ನಡೀತಾ ಇರಬೇಕು. ಹಾಗೆ ಅಂತ ಇದನ್ನು ಈಗ ಇನ್ನು ನಮ್ಮ ಬಯಕೆಗಳಲ್ಲಿ ಕಾಮಾತ್ಮನಃ, ಕಾಮಾತ್ಮನ ಅಂದ್ರೆ ಭೋಗ ಬಯಸುವವರು. ಕಾಮ ಅಂದ್ರೆ ಯಾವುದೇ ಒಂದು ಹೀನ ಅರ್ಥವನ್ನು ನಾವು ಬಳಸಬೇಕಾಗಿಲ್ಲ. ಅದೀಗ ಸೂರ್ಯಲ್ಲಿ ಕಾಮ ಎಂಬುದು ಹೀನ ಅರ್ಥದಲ್ಲಿ ಬಂದಿದೆ. ಕಾಮ ಅಂದ್ರೆ ಕಾಮಿಸು, ಬಯಸು ಅಷ್ಟೇ.
ನನಗೆ ಉದ್ಧಾರ ಆಗಬೇಕು ಅಂತ ಬಯಕು ಸ್ವರ್ಗ ಕಾಮ ಪರಾಹ ಅಂತ ಹೇಳ್ತಾನೆ. ಅದನ್ನು ಸ್ವಲ್ಪ ಅದೆಲ್ಲ ಸಣ್ಣ ವಿಷಯ. ಸ್ವರ್ಗ ಬೇಕು ಅಂತ ಪ್ರಯತ್ನ ಮಾಡುವುದು ಅದೇ ಈ ಕರ್ಮಯೋಗದಲ್ಲಿರುವಂತಹ ಒಂದು ಸಣ್ಣ ಹೊಂಡ. ಅದು ಕರ್ಮಯೋಗ ಹೊಂಡ ಅಲ್ಲ, ಕರ್ಮಯೋಗದಲ್ಲಿರುವ ಹೊಂಡ. ಇದನ್ನು ಮಾಡಿದ್ರೆ ಇಂಥದ್ದು ಸಿಗ್ತದೆ, 100 ಅಶ್ವಮೇಧ ಮಾಡಿದ್ರೆ ಇಂದ್ರ ಪದವಿ ಸಿಗ್ತದೆ. ಇದೆಲ್ಲ ಕಾಮ ಆತ್ಮಾನಃ ಸ್ವರ್ಗ ಪರಾಹ. ಇದೆಲ್ಲ ಏನು ಮಾಡಿಕೊಂಡು ಭೋಗ ಐಶ್ವರ್ಯ ಭೋಗ ಇತ್ಯಾದಿಗಳು ಇದನ್ನೆಲ್ಲ ಇಂದ್ರರಿಗೆ ಅವರ ಬುದ್ಧಿಯು ಸರಿಯಾದಂತಾಗಿದೆ. ಅದು ಬಹುಶಾಖ ಅನಂತಾತ್ಮ ಅವ್ಯವಸಾತ್ಮಕ ಬುದ್ಧಿ. ಹಾಗಾದ್ರೆ ಅದಕ್ಕೆ ಏನಾಗಬೇಕು ಅಂತ ಹೇಳಿದ್ರೆ ಬುದ್ಧಿಯನ್ನು ಸಮಾಧಿಸ್ಥ ಮಾಡಬೇಕು. ಒಂದು ಅದಕ್ಕೆ ಸರಿಯಾದ ಇದು ಕೊಡಬೇಕು. ಅದು ಯೋಗ. ಯೋಗದ ಬಗ್ಗೆ ಇನ್ನು ಹೇಳ್ತಾ, ಈ ತ್ರೈಗುಣ್ಯ ಎಂಬುದು ವಿಶ್ವ, ಸತ್ವರಜ ತಮ ಗುಣ ಅಂತ ಹೇಳಿದ್ರೆ ಮತ್ತೇನಿಲ್ಲ. ಅದರದ್ದು ಮಿಶ್ರ 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 ಎಷ್ಟು ಅಂತ ಹೇಳಿದ್ರೆ ಅನಂತವಾದಂತಹ ಗುಣಗಳು ಇರ್ತವೆ. ಆದ್ರೆ ಎಲ್ಲವೂ ಇದರದ್ದು ಮಿಶ್ರ. ಒಂದು ಯಾವುದು ಅಂಶ ಹೆಚ್ಚು ಅಷ್ಟು ಅದೇ. ಮತ್ತೆ ನಾವು ಪಂಚಭೂತಗಳು ವಿಶ್ವವೇ ಒಂದು ಮಿಶ್ರಣ. ನಮಗೆ ಗಾಳಿಯಿಂದ ಎಂಥದ್ದು ಗೊತ್ತಾಗುದಿಲ್ಲ ಅಂತೆ. ಹಾಗಾದ್ರೆ ಗಾಳಿ ಗೊತ್ತಾಗುತ್ತಲ್ಲ, ಅದು ಪಂಚೀಕೃತ ಅಂತ. ಪಂಚಭೂತಗಳು 5 ಆದ್ರೆ ನಾವು ಗಾಳಿ ಅಂತ ಹೇಳೋದ್ರಲ್ಲಿ ಅದರಲ್ಲಿ ವಾಯುವಿನ ಅಂಶ 4, ಉಳಿದ 4 ಪೃಥ್ವಿ ಆಪ ತೇಜ ಆಕಾಶಗಳು ಅದರ ಕಾಲು ಅಂಶ ಇದು, ಒಟ್ಟಿಗೆ 5. 5ರಲ್ಲಿ 4 ಮಾತ್ರ ವಾಯು. ಬರೇ 5 ಕೂಡ ವಾಯು ಆದ್ರೆ ಈ ಜೀವಿಗೆ ವಾಯುವಿನ ಗೊತ್ತಾಗುವುದಿಲ್ಲ. ನಾವು ಜಲ ವಾಯು ಆಕಾಶ ಪೃಥ್ವಿ ಇದನ್ನು ನೋಡ್ಲೇ ಇಲ್ಲ. ಅದು ಪಂಚೀಕೃತವಾದದ್ರಿಂದ ನೋಡ್ಲಿಕ್ಕೆ ಬರ್ತದೆ. ವಿಶ್ವ ಅಂತ ಆಗ್ಬೇಕಾದ್ರೆ ಪಂಚೀಕೃತ ಮಿಶ್ರಣ ಆಗ್ಬೇಕು. ಹಾಗೆ ತ್ರೈಗುಣ್ಯ ಅಂತ ಹೇಳಿಕೊಂಡು ನಾವು ತಾಮಸಿ ರಾಜಸಿ ಇದು ಹಾಗೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಅದು ಮಿಶ್ರಣ. ಯಾವುದು ಹೆಚ್ಚಾಗ್ತದೋ ಅದನ್ನು ಇದು ಮಾಡಬೇಕು. ಹಾಗಾಗಿ ನಾವು ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ವೇದದ ಈ ಎಲ್ಲ ತ್ರೈಗುಣ್ಯ ಸ್ವರ್ಗ ಇದನ್ನೆಲ್ಲ ನಾವು ತಿಳಿದುಕೊಂಡು ಅದರ ಮೇಲೆ ಅದನ್ನು ಮೀರಿ ನಿಲ್ಬೇಕು. ನಿರ್ದ್ವಂದ್ವ. ನನಗೆ ಏನಾಗಬೇಕು? ಆತ್ಮಜ್ಞಾನ ಅಂತ ಹೇಳಿ, ಮೋಕ್ಷ ಅಂತ ಹೇಳಿ, ಉದ್ಧಾರ ಅಂತ ಹೇಳಿ ಎಂಥದ್ದು ಬೇಕಾದ್ರೆ ಹೇಳ್ಬೋದು. ನನಗೆ ಏನಾಗಬೇಕು ಅಂತ ಹೇಳುವಂತಹದ್ದನ್ನು ಅವನು ಮಾಡಿದಾಗ ಈ ಯೋಗಕ್ಷೇಮಗಳು ಹೋಗಿಬಿಡ್ತವೆ. ಯೋಗಕ್ಷೇಮ ನಾವು ಇಡುವ ನನ್ನ ಮನೆ ಉಳಿಸಬೇಕು. ಯೋಗ ಅಂದ್ರೆ ಹೊಸ್ತು ಬರುವುದು, ಕ್ಷೇಮ ಅಂದ್ರೆ ಉಳಿಸಿಕೊಳ್ಳುವುದು ಅಷ್ಟೇ. ಕ್ಷೇಮ ಉಂಟಾ? ನನ್ನ ಅಂಗಿಯನ್ನು ಕ್ಷೇಮ ಅಂತ ಬಯಸ್ತೇನೆ, ಆದ್ರೆ ಒಂದು ಕಾಲಕ್ಕೆ ಹೋಗುತ್ತಲ್ಲ. ಹೌದು. ಅತ್ಯಂತಿಕವಾದ ಕ್ಷೇಮ ಇಲ್ಲ. ಅದನ್ನ ಕ್ಷೇಮ ಎಂಬುದು ತಾತ್ಕಾಲಿಕ, ಯೋಗ ಎಂಬುದು ತಾತ್ಕಾಲಿಕ. ಅದನ್ನೆಲ್ಲ ನಾವು ಈ ಯೋಗಕ್ಷೇಮಗಳ ಬಗ್ಗೆ ಬಿಡ್ಬೇಕು ಅಂತ ಕೇಳಿದ್ರೆ ಇಲ್ವೇ ಇಲ್ಲ, ಅದು ಬೇಕೆ. ಆದ್ರೆ ಅದನ್ನು ಮೀರಿ ನಾವು ಹೋಗಬೇಕು. ಮೀರಿ ಹೋದಾಗ ಸಿಗುವುದನ್ನು ಏನು ಹೇಳ್ತಾರೆ ಅಂದ್ರೆ ಆತ್ಮ ಅಂತ ಹೇಳ್ತಾರೆ. ಬುದ್ಧಿಯ ಮೂಲಕ ಆತ್ಮ. ಬುದ್ಧಿಯಲ್ಲಿ ನಿಂತರೆ ಆಗುವುದಿಲ್ಲ. ಅದೇನಾಗ್ತದೆ? ದ್ವಂದ್ವ ಇದೆಲ್ಲ ಇರ್ತದೆ. ಅದನ್ನು ಇದು ಮಾಡಬೇಕು. ಹಾಗಾಗಿ ಇಲ್ಲಿ ಬ್ರಾಹ್ಮಣ ಶಬ್ದ ಉಪಯೋಗಿಸುವಾಗ ಜಾತಿ ಅಲ್ಲ, ಬ್ರಹ್ಮವಿತ್ ಬ್ರಾಹ್ಮಣ. ಬ್ರಹ್ಮವನ್ನು ತಿಳಿದವ ಬ್ರಾಹ್ಮಣ. ಬ್ರಹ್ಮ ಅಂದ್ರೆ ಆತ್ಮ, ಆತ್ಮ ಅಂದ್ರೆ ಬ್ರಹ್ಮ. ಆಗ ಅಲ್ಲಿ ಪುನಃ ಗೊಂದಲ ಮಾಡೋದು ಬೇಡ ಅಂತ. ಅದನ್ನು ತಿಳಿದ ಆತ್ಮಜ್ಞಾನ ಅಂತ ಹೇಳುವುದು ಅದೇ. ಅದು ಇಲ್ಲೂ ಅಂದ್ರೆ ಉಂಟು, ಆದರೆ ಅದನ್ನು ಸ್ಪಷ್ಟ ಮಾಡಿಕೊಳ್ಳುವುದೇ ನಮ್ಮ ಜೀವನ ಸಾಧನೆ. ಅದಕ್ಕೆ ಪುನಃ ಏನು ಹೇಳಿದ? ಹಾಗಾದ್ರೆ ಈ ಕರ್ಮ ಬೇಕಾ ಬೇಡವಾ? ನಿನಗೆ ಈಗ ದಾರಿ ಇರುವುದು ಕರ್ಮ ಮಾಡುವುದು ಮಾತ್ರ. ಕರ್ಮಣ್ಯೇವಾಧಿಕಾರಸ್ಥೆ ಬಹಳ ಜನ ಹೇಳ್ತಾರೆ, ಆದ್ರೆ ಎಷ್ಟು ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಪ್ರಯೋಜನ. ಕರ್ಮ ಅಂದ್ರೆ ಊಟ ಮಾಡುದು ಅದು ಕರ್ಮ, ಹೇಳುದು ನಿದ್ದೆ ಮಾಡುದು ಎಲ್ಲವೂ ಕರ್ಮ. ಆದ್ರೆ ಅದರಿಂದ ಏನಾಗಬೇಕು ಅಂತ ಹೇಳುವ ಫಲದ ಬಗ್ಗೆ ನಿನಗೆ ನಿಶ್ಚಯ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಎಲ್ಲಾ ಕರ್ಮ ರಾಜಸೂಯಾದಿಗಳ ಅಥವಾ ಎಂತದ ಆಗ ಇಲ್ಲಿ ಬಂದು ಗೊಂದಲಗಳಿಗೆ ಒಂದು ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ. ಯೋಗಸ್ಥ ಅಂತ ಹೇಳಿದ್ರೆ ಕರ್ಮ ಮಾಡುವುದು ನನ್ನ ಕೆಲಸ. ಆಗ ಒಂದು ಹೇಳಿದ ಹಾಗೆ ಏನು ಅಂತ ಹೇಳಿದ್ರೆ ಕರ್ತವ್ಯ ಕರ್ಮ ಅಕರಣಾತ್, ನಿಷಿದ್ಧ ಕರ್ಮ ಕರಣಾತ್, ಪ್ರತ್ಯವಾಯ. ಬೈಲು ಇಲ್ಲ, ಹೊಗಳು ಇಲ್ಲ. ನಿಮ್ಗೆ ಉದ್ಧಾರ ಆಗಲಿಕ್ಕೆ ಬಿಡುವುದಿಲ್ಲ, ನಿನಗೆ ಸಂಪತ್ತು ಬರಲಿಕ್ಕೆ ಬಿಡುವುದಿಲ್ಲ, ನಿನಗೆ ಕೀರ್ತಿ ಬರಲಿಕ್ಕೆ ಬಿಡುವುದಿಲ್ಲ. ಅದೇ ಯಾರು ಬಿಡುವುದಿಲ್ಲ? ಅದೇ ಅಕರಣಾತ್. ನೀನು ಮಾಡದ್ರಿಂದ ಅದು ನಿಮಗೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ನಿನ್ನ ಕೀರ್ತಿಗೆ ಬಂದ ತರ್ತದೆ. ನಮ್ಮ ಪ್ರಸಿದ್ಧರ ಕೀರ್ತಿ ಕೂಡ ಹಾಳಾಗುವುದು ಎಲ್ಲಿಂದರೆ ಅವರ ಕರ್ತವ್ಯ ಕರ್ಮದಲ್ಲಿ ಏನೋ ದೋಷ. ಅಂದ್ರೆ ನಾವು ಮಾಡಬೇಕಾದ್ದನ್ನು ಮಾಡದೆ ಮಾಡಬಾರದನ್ನು ಅವನ ಪ್ರಸಿದ್ಧಿಯಾಗಿ ಏನೇನೋ ಗಿಮಿಕ್ಸ್ ಮಾಡಿದ್ರೆ ಅದು ಕರ್ತವ್ಯ ಕರ್ಮ ಅಕರಣ.
ನಾನು ಈ ಪಾತ್ರವನ್ನು ಚೆನ್ನಾಗಿ ಬಿಂಬಿಸಬೇಕು ಅಂದ್ರೆ ಕರ್ತವ್ಯ ಕರ್ಮ, ಅದರಲ್ಲಿ ಅವನಿಗೆ ಕೀರ್ತಿ ಬರ್ತದೆ. ಇದನ್ನು ಮಾಡಿದ್ರೆ ಅಪಕೀರ್ತಿ. ಅಪಕೀರ್ತಿ ಕೀರ್ತಿ ಬರುವುದಿಲ್ಲ. ಕೀರ್ತಿ ಅಂತ ಸ್ವಲ್ಪ ಕಂಡ್ರು ಮತ್ತೆ ಅವನೊಂದು ಪೂರ್ಣ ಹೋಗ್ತದೆ. ನಿಷಿದ್ಧ ಕರ್ಮ ಕರಣಾತ್, ಆ ಒಂದು ಆ ಸ್ಥಿತಿಗೆ ಅದು ಹೇಗ್ ಬೇಕಾದ್ರೆ ಅಂದ್ರೆ ಇಲ್ಲಿ ಹಾಗಾದ್ರೆ ಜಾತಿಯನ್ನು ತೆಗೆದುಕೊಳ್ಳಬಹುದು, ಪಾತ್ರ ತೆಗೆದುಕೊಳ್ಳಬಹುದು, ಕರ್ತವ್ಯ ತೆಗೆದುಕೊಳ್ಳಬಹುದು, ನಮ್ಮ ಡ್ಯೂಟಿ ತೆಗೆದುಕೊಳ್ಳಬಹುದು. ಹೌದು, ಅಂದ್ರೆ ನಾವು ಮಾಡಬೇಕಾದ ಕರ್ಮವನ್ನು ಮಾಡದೆ ಅಕರ್ಮ ಮಾಡಿದ್ರೆ ಅಲ್ಲಿ ಕರ್ಮ ಭ್ರಷ್ಟತೆ ಕೂಡ ಆಯ್ತಲ್ಲ, ಎಲ್ಲ ಬಂತು. ಅದರಿಂದ ನಿಮಗೆ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಕೀರ್ತಿ ಹೋಗ್ತದೆ, ಸದ್ಗತಿ ಹೋಗ್ತದೆ, ಸುಖ ಹೋಗ್ತದೆ, ಆಯುಷ್ಯ ಕಡಿಮೆ ಆಗ್ತದೆ, ಎಲ್ಲ ಹೋಗ್ತದೆ. ಅದು ಪ್ರತ್ಯವಾಯ ಅಂದ್ರೆ ಅದೇ. ನಮ್ಗೆ ಏನು ಬೇಕು ಅಂತ ಉಂಟು, ನಿಜವಾಗಿ ಬೇಕಲ್ಲ, ಆಯುಷ್ಯ ಬೇಕು, ಕೀರ್ತಿ ಬೇಕು, ಹೌದು, ಸ್ವರ್ಗ ಬೇಕು, ಸುಖ ಬೇಕು, ಮೋಕ್ಷ ಬೇಕು, ಎಲ್ಲ ಬೇಕು. ನಮ್ಮ ಬೇಕುಗಳಿಗೆಲ್ಲ ಅದು ಅಡ್ಡ ಬರ್ತದೆ, ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಯಾವುದು ಕರ್ತವ್ಯ ಕರ್ಮ ಕರ್ಣ, ಅದರಿಂದ ಕರ್ಮ ಅಂದ್ರೆ ಅದು. ಕರ್ತವ್ಯ ನಿಷಿದ್ಧ ಯಾರಪ್ಪ ಹೇಳೋದು? ಪುನಃ ಅಲ್ಲಿ ಕಷ್ಟ ಬರುವುದಲ್ಲಿ ಅವನವನೇ ಗುರುತಿಸಬೇಕು ವಿನಃ ನಾವು ಬೇರೆಯವರು ಹೇಳಿದ್ದೆ ಆಗುದಿಲ್ಲ. ಈಗ ಬ್ರಾಹ್ಮಣನ ಕರ್ತವ್ಯದ ಬಗ್ಗೆ ಒಂದು ಕಡೆಯಲ್ಲಿ ವೈಭವೀಕರಣ ಆಗ್ತದೆ, ಮತ್ತೊಂದು ಕಡೆಯಲ್ಲಿ ಅದೆಲ್ಲ ಈಗಿನ ಕಾಲಕ್ಕೆ ನಡೆಯುವುದಿಲ್ಲ ಅಂತೇಳಿ. ಎರಡೂ ಸರಿಯಲ್ಲ. ಕರ್ತವ್ಯ ಎಷ್ಟು ಮಾಡಬೇಕು ಎಂದಾಗ ಈಗ ಒಂದೊಂದೇ ವಿಷಯ ತೆಗೆದುಕೊಂಡ್ರೆ ನಾನು ಸ್ವಲ್ಪ ಸರಿಯಾಗಿ ಮಾತಾಡಬಹುದು, ಆದ್ರೆ ಅದು ಬೇಡ. ಎಲ್ಲದರಲ್ಲಿಯೂ ಕರ್ತವ್ಯ ಏನು ಅಂತ ಅವನಿಗೆ ಗೊತ್ತಾಗುತ್ತದೆ, ಗೊತ್ತಾಗಿ ಮಾಡುವುದಿಲ್ಲ. ಅಲ್ಲ, ಅದು ಹೇಗೆ? ಅದು ನೀವು ವಿವರಣೆ ಕೊಡಿ. ಈಗ ಒಂದು ಜಾಬ್ಗೆ ಸೇರಿದ್ರೆ ಕರ್ತವ್ಯ ಏನು ಅಂತ ಗೊತ್ತಾಗ್ತದೆ. ಈಗ ಗೊತ್ತಾಗ್ತದೆ. ನನಗೆ ಏನು ಕೆಲಸ ಕಂಪನಿಯವರು ಕೊಟ್ಟಿದ್ದಾರೆ ಅದನ್ನ ನಾನು ಮಾಡಬೇಕು. ಈಗ ಹಾಗಾದ್ರೆ ಈ ಜನ್ಮಕ್ಕೆ ಹೇಳುವ, ನಾನು ಇಲ್ಲಿ ಹುಟ್ಟಿದ್ದೆ ಯಾಕೆ ಗೊತ್ತಿಲ್ಲ. ಹುಟ್ಟಿದ್ದೇನೆ ಅನ್ನೋದಲ್ಲ. ಹೌದು. ಹುಟ್ಟಿದ ಮೇಲೆ ತಂದೆ ತಾಯಿಗಳದ್ದು ಏನ ಜಾತೇನ ವಂಶಸ್ಯ ಉನ್ನತಿ ಜಾಯತೆ ಸ್ಥಯೇವ ಜಾತ. ವಂಶದ ಕೀರ್ತಿಗೆ ಧಕ್ಕೆ ಬರದ ಹಾಗೆ ನಾನು ಬದುಕಬೇಕು. ಅದು ವಂಶ ಹೋದ್ರೆ ಹೋಗ್ಲಿ, ನನಗೇನು, ನಾನು ನನ್ನಷ್ಟಕ್ಕೆ ಅಂತ ಹೇಳಿದ ಕೂಡಲೇ ಕರ್ತವ್ಯ ನಿಷಿದ್ಧ ಆಯ್ತು. ಹೌದು. ವಂಶದ ಕೀರ್ತಿ, ಪರಂಪರೆ, ಪೂರ್ವೈ ಪೂರ್ವಕ್ರಮ, ಹಾಗಾದ್ರೆ ಅವರ ಹಾಗೆ ಮಾಡ್ಲಿಕ್ಕಾಗ್ತದ? ಈಗ ಹಿಂದಿನವರ ಡ್ರೆಸ್ ಅನ್ನೇ ಮಾಡ್ಲಿಕ್ಕಾಗ್ತದ? ಹೌದು, ಆಗುದಿಲ್ಲ. ಆದ್ರೆ ನಮ್ಗೆ ಕೆಲವೆಲ್ಲ ಅಂಶಗಳನ್ನು, ಅದರಲ್ಲಿರುವ ಮುಖ್ಯ ಅಂಶಗಳನ್ನು ಮಾಡಬಹುದಲ್ಲ. ಹೌದು, ನಾವು ಬೇರೆಯವರನ್ನು ಅನುಕರಣೆ ಮಾಡಬಾರ್ದು. ಈಗ ನಾವು ಐರೋಪ್ಯ ಡ್ರೆಸ್ಗಳನ್ನು ಹಾಕುವುದು ಈ ದೇಶಕ್ಕೆ ಸರಿಯಲ್ಲಲ್ವಾ? ಹೌದು, ಸರಿಯಲ್ಲ. ನಾವು ದೊಡ್ಡ ಜನದ ಕಾಣಬೇಕು ಅಂತ ಮಾಡ್ತಾ ಹೋಗುವುದು, ಅದೆಲ್ಲ ನಿಷಿದ್ಧ ಕರ್ಮಕರಣ ಅಂತ ಬರುವುದು. ಪೂರ್ವ ಈ ಪೂರ್ವತರಂ ಕೃತಂ ಕಂಡಾಗ ಪೂರ್ವ ನನ್ನ ತಂದೆ ಅದೆಲ್ಲ ಬಿಟ್ಟಿದ್ದಾರೆ, ನಾನು ಮಾಡುವುದಿಲ್ಲ, ಅದಲ್ಲ. ಹಿಂದಿನವರು ಏನು ಮಾಡಿದ್ದಾರೆ, ಅದೊಂದು ದೊಡ್ಡ ಪರಂಪರೆ ಉಂಟು. ನಮ್ಮ ಋಷಿ ಗೋತ್ರ ಇತ್ಯಾದಿಗಳೆಲ್ಲ ಹೇಳ್ತಾರೆ. ಆ ವಂಶದ ಬಗ್ಗೆ ನಮಗೊಂದು ಸ್ವಲ್ಪ ಅಭಿಮಾನ ಇರುವುದು ಯಥಾ ಸಾಧ್ಯ. ಅಂದ್ರೆ ಅದರ ಹಾಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಈ ವಿಶ್ವವೇ ಹಾಗಿಲ್ಲ. ಹೌದು, ಕರೆಕ್ಟ್. ಈಗ 100 ವರ್ಷದ ಹಿಂದೆ ನಾನು ನಡೆದುಕೊಂಡು ಕಾಶಿ ಹೋಗಿದ್ದೇನೆ ಅಂತೇಳಿ ಈಗ ಹೋಗ್ಲಿಕ್ಕೆ ಆಗುವುದು ಇಲ್ಲ, ಹೋಗುವ ಅಗತ್ಯವೇ ಇಲ್ಲ. ಹೌದು, ಹಾಗಂತೇಳಿ ನಾನು ಪಾದಯಾತ್ರೆ ಮಾಡ್ತೇನೆ, ಅದೊಂದು ಸಂಗತಿಯೇ ಬೇರೆ. ಅದು ಎಲ್ಲರಿಗೆ ಹೇಳಿದಲ್ಲ, ಸಾಮಾನ್ಯರಿಗೆ ಕಾಶಿಗೆ ಹೋಗ್ಬೇಕು ಅಂತ ಹೇಳಿದಾಗ ಇದು ಬೇರೆ, ಅದು ಬೇರೆ. ಹಾಗೆಯೇ ಆ ಪೂರ್ವ ಕರ್ಮ ಎಂಬುದು, ಕರ್ತವ್ಯ ಕರ್ಮ ಎಂಬುದು ನಮ್ಮ ನಿರ್ಣಯಕ್ಕೆ ಬರುವಂತಹದ್ದು. ಆದ್ರೆ ಮಾಡಬೇಕು ಮಾಡಬಾರದು ಎಂಬಲ್ಲಿ ವಿಷಯದಲ್ಲಿ ಯಾವುದೇ ಒಂದು ರಿಯಾಯಿತಿ ಇಲ್ಲ. ಮಾಡಬೇಕು ಅಷ್ಟೇ, ಮಾಡದಿದ್ರೆ ತಂದ್ರೆ ಇದು ಬರ್ತದೆ. ಹಾಗಾಗಿ ಕರ್ಮಣ್ಯೇವಾಧಿಕಾರಸ್ಥೆ. ಫಲ ಏನು ಅಂತ ಹೇಳುವುದು, ಒಂದು ಸತ್ಯನಾರಾಯಣ ಕಷ್ಟೇ ಮಾಡಿದ್ರೆ ಇಷ್ಟು ಪುಣ್ಯ ಫಲ ಸಿಗ್ತದೆ ಅಂತ ಹೇಳಿ ಅದು ಸಿಗುವುದಿಲ್ಲ. ಯಾರೋ ಒಬ್ರು ಹೇಳಿದ್ರು, ಶನಿಗತೆ ಮಾಡಿದ್ರೆ ಹೀಗಾಗ್ತದೆ, ನಾನು ಇಷ್ಟು ಮಾಡಿದ್ದೇನೆ ನನಗೇನು ಆಗ್ಲಿಲ್ಲ ಅಂತ ಹೇಳ್ತಾರೆ. ಅದು ಮಾತ್ರ ಇನ್ನೊಂದು ಹುಚ್ಚೋದು. ಮಾಡುವುದು ಇನ್ನ ಕರ್ಮ, ಆ ಫಲ ಹೇಳುವುದು ಯಾಕೆ ಅಂದ್ರೆ ನೀನು ಮಾಡು ಎಂಬುದಕ್ಕೆ ಪ್ರೋತ್ಸಾಹ. ಹೌದು, ಪ್ರೇರಣೆ ಆಗ್ಲಿಕ್ಕೆ. ಸಂಬಳ ಕೊಡೋದು ಯಾಕಂದ್ರೆ ಅಂದ್ರೆ ಕೆಲಸಕ್ಕೆ, ಸಂಬಳಕ್ಕೆ ತಕ್ಕ ಕೆಲಸ ಮಾಡ್ತೇನೆ ಎಂದಾಗಲಿ, ಕೆಲಸ ಮಾಡಿದ್ದಕ್ಕೆ ಒಂದ್ಸಲ ಸಂಬಳ ಸಾಸಲು ಎಂಬುದಾಗಲಿ, ನನಗಿಂತ ಕಡಿಮೆ ಕೆಲಸ ಅವನಿಗೆ ಹೆಚ್ಚು ಸಿಗುತ್ತೆ, ಅದೆಲ್ಲ ಆಗ ಹೇಳಿ ಪ್ರಯೋಜನ ಇಲ್ಲ. ನಮಗೆ ಸಂಬಳ ಬೇಕು, ಆದ್ರೆ ಸಂಬಳಕ್ಕಾಗಿ ಕೆಲಸ ಅಲ್ಲ. ಸಂಬಳವು ಯಾವುದೋ ಒಂದು ಇದು, ಕೆಲವೊಂದು ತುಂಬಾ ಕೆಲಸ ಮಾಡುವವನಿಗೆ ಕಡಿಮೆ ಸಿಕ್ಕುತ್ತದೆ, ಏನು ಕೆಲಸ ಮಾಡಿದವನಿಗೆ ಹೆಚ್ಚು ಸಿಗ್ತದೆ. ಅದನ್ನೆಲ್ಲ ನಾವೀಗ ತಲೆಕೆಡಿಸಿಕೊಂಡು ಪ್ರಯೋಜನ ಇಲ್ಲ, ಅದರಲ್ಲಿ ದೊಡ್ಡ ವಿಷಯ ಇಲ್ಲ. ಮತ್ತೆ ಸಿಗುವ ಫಲದ ಬಗ್ಗೆ ನಮಗೆ ಗೊತ್ತೇ ಬೇಡ. ಯಾಕೆಂದ್ರೆ ಅದು ತನ್ನಷ್ಟಕ್ಕೆ ಸಿಗ್ತದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಎಂಬಲ್ಲಿ ಆಗ ಫಲ ಸಿಕ್ಕೇ ಸಿಗ್ತದೆ, ಏನಾಗಲಿಲ್ಲ. ನೇಹಾಭಿಕ್ರಮನ ಅಶೋಸ್ತಿ, ನಾವು ಮಾಡಿದ್ದಕ್ಕೆ ಫಲ ಎಲ್ಲಿ ಹೋಗದೇ ಇಲ್ಲ. ನಾವು ಮಾಡಿದ್ದ ಕೆಲಸ ಫಲ ನಮಗೆ ಸಿಗ್ತದೆ. ಒಬ್ಬನಿಗೆ ಹೆಚ್ಚು ಸಿಕ್ಕಿತು ಪ್ರಸಿದ್ಧಿ ಹಣ ಅಂತ ಹೇಳಿದ್ರೆ ಅವನು ಮಾಡಿದ ಫಲ ಖರ್ಚಾಯಿತು ಅಂತಲೇ ಅರ್ಥ. ಕರೆಕ್ಟ್.
ಅಥವಾ ಅದು ನಮ್ಮ ಲಕ್ಷ್ಯದಲ್ಲಿ ಬೇಡ ಬೇಡ, ಅದು ಅದರಷ್ಟಕ್ಕೆ ಬರ್ತದೆ ಹೋಗ್ತದೆ. ಮಳೆಗಾಲದಲ್ಲಿ ಮಳೆ ಬರ್ತದೆ, ನೀರು ಹೋಗ್ತದೆ. ನಾವು ಅದರಲ್ಲಿ ಏನು ಮಾಡಬೇಕು ಅಷ್ಟು ಮಾಡಬೇಕು. ವಿನಃ ನಾವು ಮಾಡುವಂತಹ ಕರ್ಮದ ಬಗ್ಗೆ ಅದು ಸೂಕ್ಷ್ಮವಾಗಿರುವುದರಿಂದ ಸಾಮಾನ್ಯ ಹೇಗೆ ಹೇಳಿದ್ರು ಕೂಡ ಪೂರ್ಣ ಅರ್ಥ ಆಗ್ತದೆ ಅಂತ ಹೇಳಿ ಬರುವುದಿಲ್ಲ. ಅದನ್ನ ಕರ್ತವ್ಯ ನಿಷಿದ್ಧ. ಅದಕ್ಕೆ ಯೋಗ. ಯೋಗ ಅಂದ್ರೆ ಏನು? ಸುಖ ದುಃಖದಲ್ಲಿ ಸಮಭಾವ, ಲಾಭ ನಷ್ಟದಲ್ಲಿ ಸಮಭಾವ, ಇದೆಲ್ಲ ಯೋಗ. ಹೊಗಳಿಕೆ ಒಂದು ನಿಂದೆಯನ್ನು ಒಂದೇ ರೀತಿಯಲ್ಲಿ ಹೊಗಳಿದ ಕೂಡಲೇ ಇದ್ದಾರೆ. ಹೊಗಳಿದ್ರೆ ಸಮಾಧಾನ ಆಗಬಹುದು. ನಾನು ಅದನ್ನು ಮಾಡಿದ್ದಾನೆ, ಅವನು ನೋಡಿದ್ದಾನೆ, ನನ್ನ ಒಳ್ಳೆಯ ಕೆಲಸ ನೋಡಿದ್ದಾನೆ, ಆಯ್ತು. ಅವನು ನೋಡಿದ್ರಿಂದ ನನಗೇನು ಲಾಭ? ಏನು ಲಾಭ ಇಲ್ಲ. ಹಾಗಾದ್ರೆ ಒಂದು ಸಮಾಧಾನ ಇರ್ತದೆ, ನನ್ನ ಒಳ್ಳೆಯ ಕೆಲಸ ಅಂದ್ರೆ ಅವನಿಗೂ ಗೊತ್ತಾಯ್ತು. ಹೌದು, ನಮ್ಗೇನಾದ್ರು ಚೂರು ಸಂಶಯ ಇದ್ರೆ ನಿವಾರಣೆ ಆಗ್ತದೆ. ಗುರುಗಳು ಹೊಗಳುವಂತು, ಗುರುಗಳು ಹೊಗಳಿಗೆ ಖಂಡಿತ ನಮಗೆ ನಿವಾರಣೆ ಆಗ್ತದೆ. ಗುರುಗಳು ಹೊಗಳಿದ್ದಾರೆ, ನಾನು ಮಾಡಿದ್ದು ಸರಿ, ಇಲ್ಲ ನನಗೆ ಸರಿಯಾ ತಪ್ಪ, ಎಲ್ಲರೂ ಮಾಡುವುದಿಲ್ಲ, ನಾನು ಮಾತ್ರ ಮಾಡಿದ್ದು ಯಾಕೆ, ಹೀಗೆಲ್ಲ ಕರೆಕ್ಟ್ ಎಲ್ಲ ಬರ್ತದೆ. ಅಂದ್ರೆ ಇದು ನನ್ನ ಒಬ್ಬನದ್ದೇ ಹಳವಂಡವ ಅಂತ ಕೆಲವೊಮ್ಮೆ ಯೋಚನೆ ಬರ್ತದೆ. ಮತ್ತೆ ನಿಂದೆ ಮಾಡುವಾಗಂತೂ ನಾವು ಉಪೇಕ್ಷೆ ಮಾಡಿಬಿಡ್ಬೇಕು. ಯಾಕಂದ್ರೆ ಅವನಿಗೆ ಅರ್ಥ ಆಗ್ಲಿಲ್ಲ, ನಾನು ಏನು ಮಾಡುವುದು ಎಂಬುದರ ಬಗ್ಗೆ ಅವನಿಗೆ ಗೊತ್ತಾಗಲಿಲ್ಲ. ಅವನಿಗೆ ಗೊತ್ತಾಗಬೇಕು ಅಂತ ನಾನು ಮಾಡಿದ್ದು ಅಲ್ಲ. ಹೌದು, ಅವನ ಮನ ಧರ್ಮಕ್ಕೆ ಅವ ಹಾಗೆ ಹೇಳ್ತಾನೆ. ಆದ್ರಿಂದಲೇ ಈ ಪ್ರಾಣಿಗಳಿಗೆ ನಮ್ಮದಾದಂತ ಈ ಹಿರಿಮೆ ಗರಿಮೆಗಳೇನು ಗೊತ್ತಾಗುದಿಲ್ಲ, ಅವನಿಗೆ ಅಷ್ಟೇ ಗೊತ್ತು. ಅದಕ್ಕೆ ಅಷ್ಟೇ ಗೊತ್ತಾಗುದು. ಪ್ರೀತಿ ಮಾಡಿದ್ರೆ ಒಂದು ಬೆಕ್ಕ ನಾಯ ನಮ್ಮನ್ನು ಪ್ರೀತಿಸ್ತದೆ, ನಾವು ನಮ್ಮಷ್ಟಕ್ಕೆ ಇದ್ರೆ ನಮ್ಮಷ್ಟಕ್ಕೆ ಬಿಡ್ತೇವೆ. ಸ್ವಲ್ಪ ನಾವೇನಾದ್ರೂ ಅವುಗಳಿಗೆ ಹೊಡೆಯುವ ಬಡಿಯುವುದು ಮಾಡಿದ್ರೆ ನಮ್ಮನ್ನು ದ್ವೇಷಿಸ್ತವೆ ಅಷ್ಟೇ. ಯಾಕೆ ಅದು ಮಾಡಿದ್ದು ಅಂತ ಅದಕ್ಕೆ ಗೊತ್ತಾಗುದಿಲ್ಲ. ಹಾಗಾಗಿ ಅದರಲ್ಲಿ ನಿಂದೆ ಮಾಡುವವರನ್ನು ನಾವು ಅವರ ಪಾಡಿಗೆ ಬಿಟ್ಟು ಬಿಡುವ. ಹೊಗಳಿದವರಿಂದ ಯಾರು ಹೊಗಳಿದ್ದು ನೋಡಿಕೊಂಡು ನಮ್ಗೆ ಒಂದು ಸ್ವಲ್ಪ ಸಂಶಯ ಇದ್ರೆ ನಿವಾರಣೆಗೆ ಉಪಯೋಗಿಸುವ ಅಷ್ಟೇ. ವಿನಃ ಹೊಗಳಿದ್ರಿಂದ ನಾವು ಒಳ್ಳೇದಾದದ್ದಲ್ಲ. ಹೌದು, 100 ಜನ ಹೊಗಳಿದ್ರು ನಾವು ಒಳ್ಳೇದಾದದ್ದಲ್ಲ, ದೊಡ್ಡದಾದದ್ದಲ್ಲ. ಈಗ ಪ್ರಸಿದ್ಧಿ ಮತ್ತು ಸಿದ್ಧಿಯ ವಿಷಯದಲ್ಲಿ ಪ್ರಸಿದ್ಧಿ ಬಂದಾಗ ಸಿದ್ಧಿ ಮಾಡಿದ್ದು ಹೌದು ಅಂತ ಅವನಿಗೊಂದು ಸಮಾಧಾನ ಆಗ್ತದೆ. ಪ್ರಸಿದ್ಧಿ ಬರದಿದ್ರೆ ನನ್ನ ಸಿದ್ಧಿ ಹೌದೋ ಅಲ್ವೋ ಅಂತ ಒಂದು ಸ್ವಲ್ಪ ಸಮಯ. ಆದ್ರೆ ಪ್ರಸಿದ್ಧಿ ಮಾತ್ರದಿಂದ ಸಿದ್ಧಿ ಇರಬೇಕು ಅಂತ ಇಲ್ಲ. ಸಿದ್ಧಿ ಇಲ್ಲದವರಿಗೂ ಪ್ರಸಿದ್ಧಿ ಬರ್ತದೆ. ಪ್ರಸಿದ್ಧಿ ಇಲ್ಲದೆಯೂ ಸಿದ್ಧಿ ಇರ್ತದೆ. ಕರೆಕ್ಟ್. ಸಿದ್ಧಿ ಇಲ್ಲದೆಯೂ ಕೆಲವರಿಗೆ ಪ್ರಸಿದ್ಧಿ ಇರ್ತದೆ. ಹೌದು, ಅಷ್ಟನ್ನು ತಿಳ್ಕೊಳ್ಬೇಕು ನಾವು. ಅಷ್ಟು ತಿಳಿದುಕೊಂಡಾಗ ಸಮಭಾವ ಯೋಗಸ್ಥ ಕುರುವಾರ್ಮೆ ಸಮ. ಈಗ ಇದಕ್ಕೆ ಏನು ಅಂತ ಹೇಳಿದ ಅಂತ ಹೇಳಿ ಯೋಗಕ್ಕೆ 2-3 ಅರ್ಥ ಇಲ್ಲಿ ಚಂದ ಮಾಡಿಕೊಟ್ಟಿದ್ದಾನೆ. ಸಮತ್ವಂ ಯೋಗ ಉಚ್ಯತೆ. ಸಮಭಾವವೇ ಯೋಗ. ನೀನು ಯೋಗಿ ಅಂತ ಆಗಬೇಕಾದ್ರೆ, ಅಂದ್ರೆ ನೀನು ಅಂತ ಹೇಳುವ ಶಬ್ದ ನಾವು ಉಪಯೋಗುವುದಷ್ಟೇ. ಯೋಗಿ ಅಂತ ಆಗಬೇಕಾದ್ರೆ ದುಃಖ ಬಂದಾಗ ಕೂಗಲಿಕ್ಕಿಲ್ಲ, ಸುಖ ಬಂದಾಗ. ಅದರಿಂದಲೇ ನಮ್ಮಲ್ಲಿ ಯಾರಾದ್ರೂ ಮರಣ ಹೊಂದಿದಾಗ ಸ್ವಲ್ಪ ಹೊತ್ತು ದುಃಖ ಬರ್ತದೆ, ಒಳ್ಳೆ ಕರ್ಮ ಮಾಡು, ಉತ್ತರ ಕ್ರಿಯೆ ಮಾಡು. ಕರೆಕ್ಟ್. ಮತ್ತೆ ಶ್ರಾದ್ದ ಮಾಡುವ ದಿವಸ ಸ್ವಲ್ಪ ಅವರ ಗುಣವನ್ನು ಹೇಳು. ಸಾಧ್ಯ ಇದ್ರೆ ನಿನ್ಗೆ ಅದನ್ನು ಉಳಿಸಿಕೊಳ್ಳುವಂತ ಅವರಲ್ಲಿ ಒಳ್ಳೆದಿದ್ದದ್ದನ್ನು. ಕೆಟ್ಟದ್ದು ಹೇಳಲಿಕ್ಕಿಲ್ಲ, ಮತ್ತೆ ಕೆಟ್ಟದ್ದು ಹೇಳಲಿಕ್ಕಿಲ್ಲ. ಬದುಕಿರುವಾಗ ಕೆಟ್ಟದ್ದು ಹೇಳಿದ್ರು ಸತ್ತ ಮೇಲೆ ಕೆಟ್ಟದ್ದು ಹೇಳಲಿಕ್ಕಿಲ್ಲ. ಇತ್ಯಾದಿಗಳ ಮೂಲಕ ಅದು ಯೋಗಸ್ಥಂ ಕುರು ಕರ್ಮ. ಕರ್ಮ ಅಂತ ಹೇಳಿದ್ರೆ ಅದು ಶ್ರದ್ಧೆಯ ಕ್ರಿಯತೆ ಶ್ರಾದ್ದ. ಶ್ರದ್ಧೆ ಎಂಬ ಶಬ್ದ ಬಂದಾಗ ಈ ಶ್ರಾದ್ದಕ್ಕೆ ಮಾತ್ರ ಶ್ರದ್ಧೆ ಅಲ್ಲ, ಪೂಜೆಯಲ್ಲಿಯೂ ಶ್ರದ್ಧೆ, ಎಲ್ಲವೂ ಶ್ರದ್ಧೆಯ ಕ್ರಿಯತೆ. ಆದ್ರೆ ರೂಢಿಯಲ್ಲಿ ಏನೋ ಉತ್ತರ ಕ್ರಿಯೆಗೆ ಸಂಬಂಧಪಟ್ಟದ್ದು, ಸತ್ತವರ ಬಗ್ಗೆ ಸಂಬಂಧಪಟ್ಟದ್ದು ಶ್ರಾದ್ದ ಅಂತ ಉಂಟು. ಅದು ರೂಢಿ ಅಷ್ಟೇ, ನಿಜವಾಗಿ ಶ್ರದ್ಧೆಗೆ ಅರ್ಥ ಅಲ್ಲ. ಶ್ರದ್ಧೆಯ ಕ್ರಿಯತೆ ಶ್ರದ್ಧೆ. ಒಂದು ಗುಡಿಸುವಂತಹದ್ದು ಒರೆಸುವ ಕೆಲಸವು ಶ್ರದ್ಧೆಯಿಂದ ಮಾಡಿದ್ರೆ ಅದು ಶ್ರಾದ್ದವೇ. ಶ್ರಾದ್ದ ವಿನಃ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸುವ ಶ್ರಾದ್ದ. ಶ್ರಾದ್ದ ಎಲ್ಲಾ ಕಡೆ ಬೇಕು, ಆದ್ರೆ ರೂಢಿಯಲ್ಲಿ ಅದಕ್ಕೆ ಬಂದಿದೆ ಅಷ್ಟೇ. ಉತ್ತರ ಕ್ರಿಯೆಗೆ ಶ್ರಾದ್ದ ಅಂತ ಬಂದಿದೆ ಅಷ್ಟೇ. ಅದೇ. ಆದ್ರಿಂದ ಈ ಬುದ್ಧಿಯಲ್ಲಿ ಸಮಭಾವ, ಇದು ಯೋಗ. ಸಮತ್ವಂ ಯೋಗ ವಿಚ್ಯತೆ. ಇನ್ನು ಅದನ್ನೇ ಇನ್ನೊಂದು ಕಡೆ ಹೇಳಿದ, ಯೋಗ ಕರ್ಮಸು ಕೌಶಲಂ. ಹೇಗಾದ್ರೂ ಆಗ್ತದೆ ಮಾಡೋದು ಯೋಗ ಅಲ್ಲ. ಒರೆಸಿದಾಗ ಒಂದು ಚೂರು ಇದು ಉಳಿಬಾರ್ದು. ಪೂಜೆ ಮಾಡಿದಾಗ ನಮ್ಮ ಭಾವ ಆಚೆ ಈಚೆ ಹೋಗಬಾರ್ದು. ಕೌಶಲ ಅಂದ್ರೆ ಕುಶಲತೆಯಿಂದ ಮಾಡುವುದು. ನಮ್ಮ ಈಗ ಎಂತ ಕೆಲಸ ಆದ್ರೂ ಈಗ ಯಾರಿಗೆ ಮಾತ್ರ ಅಡಿಗೆ ಮಾಡುವವನಿಗೆ ಕುಶಲನಾಗಿದ್ರೆ ಮಾತ್ರ ನಾವು ಕರೀತೇವೆ. ಒಂದು ಕಾಲಕ್ಕೆ ನಮಗೆ ಗತಿ ಇರಲಿಲ್ಲ. ಈಗ ಒಂದಿದ್ದು ಸಣ್ಣ ಸಣ್ಣ ವಿಷಯಗಳು ಕೂಡ, ಈಗ ನಮ್ಮ ಡ್ರೆಸ್ಗಳು ಅದೆಲ್ಲ ಕುಶಲತೆ ಇದ್ದವನಿಗೆ ಅವಕಾಶ ಉಂಟು. ಅದಕ್ಕೆ ಯೋಗ ಅಂತ ಹೇಳುದು. ಆದ್ರೆ ನಮ್ಮ ಇಲ್ಲಿಯ ಯೋಗ ಯಾವುದು ಅಂತ ಹೇಳಿದ್ರೆ ಉದ್ಧಾರ, ಆತ್ಮಜ್ಞಾನ, ಮೋಕ್ಷಕ್ಕೆ ಸಂಬಂಧಪಟ್ಟವರು. ಅದು ಇದಕ್ಕೂ ಹೌದು. ಲೌಕಿಕ ವಿಷಯಕ್ಕೂ ಶ್ರದ್ಧೆ, ಕೌಶಲ, ಕರ್ಮಸು ಕೌಶಲಂ ಸರಿ, ಅವನು ಯೋಗಿಯೇ. ಆದ್ರೆ
ಯೋಗವು ಕಡೆಗೆ ಅಂತಿಮವಾಗಿ ನಮಗೆ ಬೇಕಾದ ಯಾವುದು? ಆತ್ಮಜ್ಞಾನ, ಜ್ಞಾನ, ಕೈವಲ್ಯ, ಏನು ಬೇಕಾದ್ರೆ ದೇವರು, ಭಕ್ತಿ ಭಾವನೆ, ದೇವರ ದರ್ಶನ ಆಯ್ತು. ಅವನಿಗೆ ದೇವರ ದರ್ಶನ ಎಂಬಲ್ಲಿ ಮುಗಿಯಿತು, ಆಯ್ತು. ದೇವರ ದರ್ಶನ ಎಂಬುದನ್ನು ಅದು ಭಾವನೆಗೆ ಸಂಬಂಧವಿಟ್ಟವೆ. ದೇವಸ್ಥಾನದ ದರ್ಶನ ಅದರ ಬಗ್ಗೆ ಒಂದು ಹೇಳಿದುಂಟು, ಅದನ್ನು ಬಿಟ್ಟರೆ ಅದನ್ನು ಹಾಗೆ ಮಾಡಿಕೊಂಡ್ರೆ ಯೋಗ ಕರ್ಮಸು ಕರ್ಮಶ ಹಾಗೆಲ್ಲ ಆಗಿರುವಾಗ ಇನ್ನು ಈಗ ಇಂಥದ್ದೊಂದು ಹೇಗೆ ಇರಬಹುದು? ಅದೊಂದು ನನಗೆ ಒಂದು ಆದರ್ಶಕ್ಕೊಂದು ಬೇಕಲ್ಲ. ನಾವೆಷ್ಟೋ ಸಲ ಮೂರ್ತಿ ಮಾಡುವುದು ಹಾಗೆಲ್ಲ. ಈ ಸ್ಥಿತಪ್ರಜ್ಞಾ ಅಥವಾ ಯೋಗ ಕರ್ಮಸು ಕೌಶಲಂ ಅಥವಾ ಸಮತ್ವಂ ಯೋಗ ಉಚ್ಯತೆ, ಇಂಥ ರೀತಿಯ ಒಂದು ಬೆಳವಣಿಗೆ ಮಾಡಿಕೊಂಡವ ಹೇಗಿರ್ತಾನೆ? ಇದು ಪ್ರಸಿದ್ಧವಾದ ಶ್ಲೋಕ. ಸ್ಥಿತಪ್ರಜ್ಞಸ್ಥ ಒಂದಾದ್ದು. ಅದು ಇವನೇ ಹಾಗೆ ಪ್ರಶ್ನೆ ಹಾಕೋದು, ಅವನು ಹೇಗಿರ್ತಾನೆ, ಅವನು ಹೇಗೆ ನಡೀತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ಮಾಡ್ತಾನೆ? ಆಗ ಕೃಷ್ಣನ ಒಂದೊಂದು ಶಬ್ದದಲ್ಲಿಯೂ ಪೂರ್ಣವನ್ನು ಹೇಳ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಕಾಮ ಎಂಬುದು ಎಂಥದು? ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವ ಒಂದು ವಿಕೃತಿ. ಹೌದು. ನನಗೆ ಇವತ್ತು ಇದನ್ನು ತಿನ್ನಬೇಕು, ಎಲ್ಲಿ ಸಿಗ್ತದೆ ಅಲ್ಲಿ ಹೋಗುವುದಾ, ಎಂತ ಮಾಡುದಾ, ಮಾಡಿಸುವುದಾ, ಇದು ಮಾಡುದಾ. ಈಗ ನಮ್ಮ ಮಕ್ಕಳು ಹೇಳ್ತಾರೆ ನನಗೆ ಇವತ್ತು ಆಗಲೇಬೇಕು. ಅದರಿಂದ ಹಿಡಿದು ಇದು ಬೇಕೇ ಬೇಕು, ಅದರಲ್ಲಿ ಹೀನಾರ್ಥ ಬೇಕಾದ್ರೆ ತೆಗೆದುಕೊಳ್ಳಿ, ಎಂಥದ್ದು ನಾನು ಅಧಿಕಾರಿ ಆಗಲೇಬೇಕು, ಹೇಗಾದರೂ ಮಾಡಿ ಆಗಬೇಕು, ನಾನು ಪರೀಕ್ಷೆಯಲ್ಲಿ ಪಾಸ್ ಆಗದಿದ್ರು ಎಂತಾದ್ರೂ ಸರ್ಟಿಫಿಕೇಟ್ ತೆಗೆದುಕೊಂಡಾದ್ರೂ ನಾನು ಒಂದು ಪೋಸ್ಟಿಗೆ ಹೋಗಬೇಕು, ಇತ್ಯಾದಿಗಳೆಲ್ಲ ಉಂಟು. ಅದನ್ನು ಏನು ಮಾಡಬೇಕಂದ್ರೆ ಅದನ್ನು ಜಯಿಸಿಕೊಳ್ಬೇಕು. ಈ ಮನಸ್ಸಿನಲ್ಲಿ ಮೂಡುವ ಕಾಮನೆಯನ್ನು ಗಳಿಸಿಕೊಳ್ಬೇಕು, ಜಯಿಸಿಕೊಳ್ಬೇಕು. ಹೌದು. ನನಗೆ ಉದ್ಯೋಗ ಸಿಗಲಿಲ್ಲ, ತೊಂದರೆ ಇಲ್ಲ, ನಾನೇನು ಮಾಡಬಹುದು, ಈಗ ಮಾಡು, ಕೃಷಿ ಮಾಡ್ತಾರೆ ಇದೆಲ್ಲ. ಆತ್ಮನ್ಯೇವ ಆತ್ಮನ ತುಷ್ಟ. ನನಗೆ ಉದ್ಯೋಗ ಇದ್ರೆ ಮಾತ್ರ ನನಗೆ ಸಮಾಧಾನ, ಇಲ್ಲದಿದ್ರೆ ಇಲ್ಲ ಅಂತ ಹೇಳೋದಾಗ್ಲಿ, ಮದುವೆ ಆದ್ರೆ ಮಾತ್ರ ಅಂತ ಹೇಳೋದಾಗ್ಲಿ, ಕಲ್ತ್ರೆ ಮಾತ್ರ ಅಂತ ಹೇಳೋದಾಗ್ಲಿ, ಇದು ಯಾವುದು ಬೇಡ. ಕಲಿಬೇಕಾ ಕಲಿ, ಮದುವೆ ಆಗಬೇಕಾ ಆಗು, ಉದ್ಯೋಗ ಬೇಕಾ ಬೇಕು. ಆದ್ರೆ ಅದೇ ಬೇಕೇ ಬೇಕು ಅಂತೇಳಿ ಬೇಡ. ಈಗ ಏನಾಗಿದ್ದೇನೆ, ಇವತ್ತೇನು ನಾನು ಮಾಡು, ಈಗ ಹೊತ್ತಿಗೆ ಸ್ವಲ್ಪ ನಮಗೆ ಪುರುಸೊತ್ತುಂಟು, ನಿದ್ದೆ ಮಾಡು, ಆಯ್ತು, ಏನ್ ತೊಂದರೆ ಇಲ್ಲ. ಆತ್ಮನ್ಯೇವ ಆತ್ಮನ ತುಷ್ಟ. ನನ್ನ ಆತ್ಮವನ್ನು ನಾನೇ ಆತ್ಮನಿ ಅಂದ್ರೆ ನಾನು ಬೇರೆ ಎಂತದಾದ್ರೂ ಸಿಕ್ಕಿದ್ರಿಂದ ಸಂತೋಷ ಪಡುವುದಲ್ಲ, ನಾನು ಎಂಬುದರಿಂದಲೇ ಸಂತೋಷ. ನಾನು ಈಗ ಇರುವ ಸ್ಥಿತಿಯಲ್ಲೇ ಸಂತೋಷವನ್ನು ಪಡೆದುಕೊಳ್ಳುತ್ತೇನೆ. ಇದ್ದವ ಏನು ಮಾಡ್ತಿ, ಈಗ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾಡ್ತೇನೆ ಅಷ್ಟೇ. ಅದರಲ್ಲಿ ಸಂತೋಷ. ನಿದ್ದೆ ಮಾಡುವಾಗ ನನಗೆ ಇವತ್ತಿನ ದಿವಸ ಚೆನ್ನಾಗಿ ಹೋಯಿತು. ಅದೇ ಅವನಿಗೆ ಕಾಮನೆ ಇದ್ದವ, ಇವತ್ತು ಕೂಡ ನನಗೆ ದುಡ್ಡು ಸಿಗಲಿಲ್ಲ, ಇವತ್ತು ಆಗಲಿಲ್ಲ, ಇಷ್ಟು ಪ್ರಾಯ ಆಯ್ತು ನನಗೆ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಉದ್ಯೋಗ, ಇದೆಲ್ಲ ಏನಾಯ್ತು? ಆ ಮನೋಗತ ಕಾಮನೆಗಳು. ಆಯ್ತಪ್ಪ, ನಿನಗೆ ಉದ್ಯೋಗ ಸಿಗಲಿಲ್ಲ, ಏನಾಯ್ತು? ನಿನಗೆ ಈಗ ಬದುಕಲಿಕ್ಕೆ ಆಗೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಈ ಆರ್ಥಿಕ ಕ್ಷೇತ್ರ ಎಲ್ಲ ಹಾಳಾದ್ದು ನಮ್ಗೆ ಆತ್ಮನ್ಯೇವ ಆತ್ಮನ ತುಷ್ಟ ಆಗಲಿಲ್ಲ. ಹೋಗುವ, ಬೇರೆ ಮಾಡೋದಿದ್ರೆ ಮಾಡಬಾರ್ದು ಅಂತ ಹೇಳಿದ್ದಿಲ್ಲ ನಾವು. ಈಗ ಮಾಡ್ಲಿಕ್ಕೆ ಅವಕಾಶ ಸಿಗದಿದ್ರೆ ಯಾಕೆ ಹಠ ಮಾಡಬಾರ್ದು, ಬೇಡ. ಅದೇ ಪುರಾಣದಲ್ಲಿ ಕೆಲವು ಬರ್ತದೆ, ಮಕ್ಕಳಿಲ್ಲ ಎಂಬ ಯೋಗ ಇದ್ರೆ ಮಕ್ಕಳಿಲ್ಲದೆ ನಾನು ಸಂತೋಷದಲ್ಲಿರ್ಬೋದು ಎಂಬುದೊಂದು ದಾರಿ ಉಂಟು. ಇದಕ್ಕೆ ತೆಗೆದುಕೊಳ್ಳೋದು, ಅದಕ್ಕೆ ತೆಗೆದುಕೊಳ್ಳೋದು, ಬೇರೆಯವರಿಗೆ ಸಹಾಯ ಮಾಡೋದು, ಇದೆಲ್ಲ ಉಂಟು. ಉದ್ಯೋಗ ಇಲ್ಲದೆಯೂ ಏನಿಲ್ಲದೆಯೂ ಇಲ್ಲ. ಆದರೆ ಈ ಕಾಮನೆಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಸಮುದ್ರದ ತೆರೆಗಳ ಹಾಗೆ ಬಿಡ್ತಾ ಇರ್ತವೆ. ನನಗೆ ಅದು ಬೇಕು, ಇದು ಬೇಕು, ಈ ಡ್ರೆಸ್ಸಿನಿಂದ ಹಿಡಿದು ಎಲ್ಲದರಲ್ಲಿಯೂ ಕಾಮನೆಗಳು ಬರ್ತವೆ. ಅದನ್ನೆಲ್ಲ ಯಾರು ಗೆಲ್ತಾನ? ಇದ್ದದರಲ್ಲಿ ಸಮಾಧಾನ. ಅವರ ಹಾಗೆ ಆಗಬೇಕು, ಇವರ ಹಾಗೆ ಆಗಬೇಕು ಎಂದು ಬೇಡ. ಇದು ಇನ್ನೂ ಎಷ್ಟು ವಿಸ್ತಾರ. ಅಂದ್ರೆ ಇನ್ನು ಇದನ್ನು ಸಿಂಪಲ್ ಆಗಿ ಹೇಳುದಂದ್ರೆ ಇವತ್ತು ಇದ್ದಿದ್ರಲ್ಲಿ ತೃಪ್ತಿಯಿಂದ ಜೀವನ ಮಾಡುದು. ವಾಟ್ ಯು ಆರ್, ವ್ಯಾರ್ ಯು ಆರ್, ಸಮಾಧಾನ ಅಷ್ಟೇ. ಈಗ ನಾನು ಏನಾಗಿದ್ದೇನೆ, ನಾನು ಇವತ್ತು ಏನು ಮಾಡಬಹುದು ಅಷ್ಟು ಮಾಡುವ. ಮಾಡ್ಲಿಕ್ಕೆ ಮಾತ್ರ ಉಂಟು ಕೆಲಸ. ಹೌದು, ಆ ಕರ್ಮವನ್ನು ನಾವು ಬಿಡಬಾರ್ದು. ಅದು ರಜೆ, ಇವತ್ತು ಏನು ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಟಿವಿ ನೋಡಿ ಕೂತ್ಕೊಂಡ್ವಾ, ಇಲ್ಲ ನಿನ್ಗೇನೋ ಮಾಡ್ಲಿಕ್ಕೆ ಉಂಟು, ಏನೋ ಮಾಡುವುದು. ಅದಕ್ಕೆ ನಾವು ಅದು ಅನಂತ, ಅವನವನು ಗುರುತಿಸಿಕೊಂಡ್ರೆ ಸರಿ. ಆತ್ಮನೇವ ಆತ್ಮನ ತುಷ್ಟ. ನಾನು ಹುಟ್ಟಿದ್ದೇನೆ ಅಲ್ಲಿಗೆ ತುಷ್ಟ, ನಾನು ಬದುಕಿದ್ದೇನೆ ಅಲ್ಲಿಗೆ ತುಷ್ಟ. ನಾನು ಇವತ್ತು ಏನು ಮಾಡಬೇಕೋ ಅದನ್ನು ಮಾಡಿದ್ದೇನೆ ಅಂತೂ ಸುಮ್ಮನೆ ಇರುವುದಿಲ್ಲ. ನಾನು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ.
ನಿದ್ದೆ ಮಾಡಬೇಕು, ಆಲಸ್ಯ, ಇದು ಅದನ್ನೆಲ್ಲ ಮತ್ತೆ ಸಹ ಬೆಳೆಸ್ತಾನೆ. ದುಃಖೇಶ್ವನು ದಿಗ್ನವನ ಸುಖೇಶ್, ಸುಖ ದುಃಖಗಳಲ್ಲಿ ನಮಗೆ ನಾವು ದುಃಖ ಬರ್ತದೆ. ಯಾಕೆಂದ್ರೆ ಅದಕ್ಕೊಂದು ಕಾರಣ ಉಂಟು. ದುಃಖ ಬರ್ತದೆ, ಕಾಲ ಎಡವಿತು, ಅದು ನೋವಾಯಿತು. ನೋವಾದರೆ ಅದಕ್ಕೆ ಸಾಧನೆ ಎಣ್ಣೆ ಹಾಕೋದು, 4 ದಿವಸ ಜಾಗ್ರತೆ ಮಾಡೋದು, ಮುಗೀತು. ಸುಖ ಸುಖ ಬಂದ್ರೆ ನಾವು ನನಗೆ ಸಮಾನರು ಯಾರಿಲ್ಲ ಅಂತ ಹೇಳಬೇಡ. ಅದು ನಾಳೆ ಅದು ಇರ್ತದೆ ಅಂತ ಹೇಳಿ ಬರುದಿಲ್ಲ, ಕ್ಷಣಕ್ಕೆ ಇರ್ತದೆ ಅಂತ ಹೇಳಿ ಬರುದಿಲ್ಲ. ಇನ್ನೊಂದು ಎಂತದ ಸುದ್ದಿ ಬಂದ್ರೆ ಏನೇನೋ ಆದೀತು, ಮತ್ತೆಂತದು. ಆಮೇಲೆ ಈ ಷಡ್ವೈರಿಗಳು, ಅದೇ ಇದು ಈ ಅರ್ಜುನನು ಈ ಶತ್ರುಗಳನ್ನು ಗೆದ್ದದ್ದು ಇದೆ. ಈತ ರಾಗ, ಭಯ, ಕ್ರೋಧ. ರಾಗ ಅಂದ್ರೆ ರಾಗಕ್ಕೆ ದ್ವೇಷ, ಭಯದೊಟ್ಟಿಗೆ ಮತ್ತೊಂದು, ಭಯದೊಟ್ಟಿಗೆ ನಾನು ಯಾರಿಗೆ ಹೆದರುವುದಿಲ್ಲ, ನಾನು ಬೇರೆಯವರಿಗೆ ಭಯ ಉಂಟು ಮಾಡುದು, ಕ್ರೋಧ ಇತ್ಯಾದಿ ಇತ್ಯಾದಿಗಳೆಲ್ಲ. ಅಂತವರನ್ನು ಯಾರು ಗೆದ್ದಿದ್ದಾನೋ ಅದನ್ನು ಬಿಟ್ಟಿದ್ದಾನೆ ಅಂತ ಹೇಳಿಲ್ಲವ. ಗೆದ್ದಿದ್ದಾನೆ ಅಂತ ಹೇಳುತ್ತಾನೆ. ಬಿಡುವುದಲ್ಲ, ಸಿಟ್ಟನ್ನು ಗೆಲ್ಲುವುದು. ಬಿಡುವುದಕ್ಕೂ ಗೆಲ್ಲುವುದಕ್ಕೂ ವ್ಯತ್ಯಾಸ ಉಂಟು. ಕಾಮವನ್ನು ಬಿಡುವುದಲ್ಲ. ಕಾಮ ಅಂದ್ರೆ ಬಯಕೆ ಎಂಬ ಸಾಮಾನ್ಯ, ಹೌದು, ಸಾಮಾನ್ಯ ಅರ್ಥ. ಯಾವ ಅರ್ಥವೂ ಆಗ್ಬಹುದು, ಯಾವ ಅರ್ಥವೂ ಆಗುವುದು. ಬಿಡ್ಲಿಕ್ಕೆ ಹೇಳಿಲ್ಲ. ಗೆಲ್ಲುವುದು ಅಂದ್ರೆ ಅದಕ್ಕೆ ಹಾಳಾಗಬಾರ್ದು. ಅದು ಸಿಗಲಿಲ್ಲ ಅಂತ ನೀನು ಕೊರಗಬಾರ್ದು ಅಷ್ಟೇ. ಸಿಕ್ಕಿದಾಗ ನಿನಗೆ ದೊಡ್ಡ ಲಾಭ ಅಂತ ತಿಳಿಯುವುದಬಾರ್ದು. ಸಮತ್ವ ಸಮತ್ವ ಸಮತ್ವ. ವೀತ ವಿನಃ ಬಿಟ್ಟವ ಅಂತಲ್ಲ. ನಿವೃತ್ತಿ ಅಲ್ಲ ಹೇಳಿದ್ದು ನಾವು, ಪ್ರವೃತ್ತಿಯೂ ಅಲ್ಲ ಹೇಳಿದ್ದು ನಾವು. ಅದರಲ್ಲಿ ನಾವು ಸೋಲ್ಬಾರ್ದು. ಅದು ನಮ್ಮ ಮೇಲೆ ಸವಾರಿ ಮಾಡಬಾರ್ದು. ಸಿಕ್ಕುವುದು ಸಿಕ್ಕದೇ ಇರಬಹುದು, ನಮಗೆ ಮೇಲೆ ಸವಾರಿ ಮಾಡಬಹುದು. ಇದು ಸೂಕ್ಷ್ಮ. ಆದ್ರಿಂದ ಸಾಮಾನ್ಯ ವ್ಯವಹಾರದಲ್ಲಿ ನಮ್ಗೆ ಗೊತ್ತಾಗುವುದಿಲ್ಲ. ನಮಗೆ ಸಂತೋಷ ದುಃಖ ಇದನ್ನು ನಾವು ಯಾವಾಗಲೂ ಏನ್ ಮಾಡ್ತೇವೆ, ಸಂತೋಷ ಆದಾಗ ಸಂತೋಷ ಪಡ್ತೇವೆ, ದುಃಖ ಆದಾಗ ದುಃಖಿಸ್ತೇವೆ. ಹೌದು. ಮತ್ತೊಂದು ಸಾಧಾರಣ ಶ್ಲೋಕ ಉಂಟು, ಪುಣ್ಯಸ್ಯ ಫಲಮಿಚ್ಛಂತಿ. ಪುಣ್ಯ ಆದ್ರೆ ಸುಖ ಸಿಗ್ತದೆ, ನನಗೆ ಬೇಕು. ಆದ್ರೆ ಪುಣ್ಯಂನ ಕುರುವಂತಿ ಮಾನವ, ಪುಣ್ಯ ಮಾಡುವುದಿಲ್ಲ. ಪಾಪಸ್ಯ ಫಲಂ ನೇಚ್ಛಂತಿ, ಪಾಪಂ ಕುರುವಂತಿ ಅತ್ನತಃ. ಇದು ಆ ಕರ್ತವ್ಯ ಕರ್ಮ, ಇದರಲ್ಲಿ ಕರ್ಮ. ಆದ್ರೆ ಸುಖ ಎಂಬು ಬಯಸುವುದು ತಪ್ಪಲ್ಲ, ಆದ್ರೆ ಬರದಿದ್ರೆ ನಮಗೆ ಅದು ಯೋಚನೆ ಮಾಡಲ್ಲ. ಅಥವಾ ಇದೇ ಸುಖ ಅಂತ ಹೇಳುವುದು ನಮ್ಮದು ತಪ್ಪು. ಹಣ ಇದ್ರೆ ಮಾತ್ರ ಸುಖ, ಮನೆ ಇದ್ರೆ ಮಾತ್ರ ಸುಖ, ಮದುವೆ ಆದ್ರೆ ಮಾತ್ರ ಸುಖ, ಮಕ್ಕಳಿದ್ರೆ ಮಾತ್ರ ಸುಖ. ಭಾಗವತದಲ್ಲಿ ದೊಡ್ಡ ಕಥೆಗಳೆಲ್ಲ ಉಂಟು. ಯಾವುದೂ ಅಲ್ಲ. ಅದನ್ನು ಸಮಭಾವದಲ್ಲಿರಬೇಕು. ಅದನ್ನಿಟ್ಟುಕೊಂಡು ಇದನ್ನು ಇದ್ದ ಹಾಗೆ ಸರ್ವತ್ರ. ಇನ್ನು ಮತ್ತೊಂದು ಏನು ಹೇಳ್ತಾನೆ, ಅತಿ ಸರ್ವತ್ರ ವಜ್ಜೇತ್. ಅದನ್ನು ಇವ ಸರಿ ಹೇಳ್ತಾನೆ. ಯತ್ರ ಅನಭಿಸ್ನೇಹ. ಸ್ನೇಹ ಅಂದ್ರೆ ಅಂಟಿಕೊಳ್ಳುವುದು, ಸ್ನೇಹ ಅಂದ್ರೆ ತುಪ್ಪ. ಕೈಗೆ ಹಚ್ಚಿದ್ರೆ ಹೋಗುವುದಿಲ್ಲ, ಒರೆಸಿದ್ರೆ ಹೋಗುದಿಲ್ಲ. ಬಹುಶಃ ಕಾಗದಲ್ಲೇ ಅಂತ ತೆಗಿಬೇಕು, ಸಾಬೂನು ಹಾಕಬೇಕು. ಸ್ನೇಹ ಅಂದ್ರೆ ಅಷ್ಟೇ, ತೈಲ ಇದೆಲ್ಲ ಸ್ನೇಹ. ಅಂಟಿಕೊಳ್ಳುವುದು ಸ್ನೇಹ. ಅಂಟಿಕೊಳ್ಳದಿರುವುದು ತಾವರೆಯಲ್ಲಿ ನೀರಿಲ್ಲ ಹಾಗೆ. ನೀರ ಸ್ನೇಹ ಅಲ್ಲ, ನೀರಿಗೆ ಸ್ನೇಹ ಅಲ್ಲ, ಅಂಟಿಕೊಳ್ಳುವುದಿಲ್ಲ. ನೀರಿನಲ್ಲಿ ಕೈ ತೊಳೆದರೆ ಒರೆಸದಿದ್ರು ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಹೋಗಿಬಿಡ್ತದೆ. ಆದ್ರೆ ಎಣ್ಣೆ ಅಂಟಿಕೊಳ್ತದೆ. ಹೌದು, ಅದು ಸ್ನೇಹ. ಎಣ್ಣೆಗೆ ಶಬ್ದ ಅದು. ಎಣ್ಣೆಯ ಲಕ್ಷಣಕ್ಕೆ ಸ್ನೇಹ ಅಂತ ಶಬ್ದ. ಇದು ನಮ್ಗೆ ಯಾರಲ್ಲಿಯೂ ಬೇಡ. ಮನೆಯಲ್ಲಿ ಕರ್ತವ್ಯ ಮಾಡು, ಮನೆಯ ಸ್ನೇಹ ಬೇಡ. ತಂದೆ ತಾಯಿಗಳ ಬಗ್ಗೆ ಕರ್ತವ್ಯ ಮಾಡು, ಅಲ್ಲಿಯೂ ಅತಿ ಸ್ನೇಹ ಬೇಡ. ಯತ್ರ ಸರ್ವತ್ರ ಅಭಿಸ್ನೇಹ ತತ್ತ ಪ್ರಾಪ್ಯ ಶುಭಾಶುಭ. ಆಗ ಶುಭ ಉಂಟು. ಮದುವೆ ಆದ್ರೆ ಸುಖ, ಅಥವಾ ಮನೆ ಇದ್ರೆ ಸುಖ, ದುಡ್ಡು ಸಿಕ್ಕಿದ್ರೆ ಸುಖ, ಎಲ್ಲ ಸರಿ ಅಲ್ವಾ? ಅದು ಇಲ್ಲದಿದ್ರೆ ಅಶುಭ ಅಂತ ಹೇಳೋದು ಉಂಟು. ಮನೆ ಇಲ್ಲ, ಮಲಗಲಿಕ್ಕೆ ಜಾಗ ಇಲ್ಲ, ಬೀದಿ ಬದಿಯಲ್ಲಿ ಮಲಗಿರೋ ಸುಖ ಆಗಿರೋದು ಅಂತ ಹೇಳುವಾಗ ಅಲ್ಲಿ ಒಂದು ವಿಚಿತ್ರವಾದಂತಹ ಸತ್ಯ ಉಂಟು. ಇಲ್ಲಿ ಮನೆಯಲ್ಲಿದ್ದು ಮನೆ ನಿದ್ದೆ ಬರದವರು ಸತ್ಯ ಉಂಟಲ್ಲ, ಅದನ್ನ ಅದಕ್ಕೆ ಅತಿ ಹೆಚ್ಚು ಮನೆಯೊಳಗಿದ್ದು ಆ ತುಪ್ಪತ್ತಿಗೆ ಮೇಲೆ ಇದ್ದು ನಿದ್ದೆ ಬರದವರು ಬದಿಯಲ್ಲಿ ಬಿದ್ದು ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡುವವರು ಇದ್ದಾರೆ. ಅದು ಯೋಗಿಗಳು ಇಬ್ರು ಅಲ್ಲ, ಅದು ಯೋಗದಲ್ಲಿ ಅದು ವ್ಯತ್ಯಾಸ ಉಂಟು. ಅಲ್ಲ, ಯೋಗಿ ಮಾಡುವುದಕ್ಕೂ ವ್ಯತ್ಯಾಸ ಉಂಟು. ಯೋಗಿ ಅಯ್ಯೋ ಅಂತ ಅಲ್ಲಿ ಮಲಗುವುದಿಲ್ಲ, ನಿದ್ದೆ ಬಂತು ಎಲ್ಲ ಮಲಗಿತು. ಮಲಗಲಿಕ್ಕೆ ಇದೇ ಬೇಕು ಅದೇ ಬೇಕು ಅದು ಇಲ್ಲ. ಇಂಥ ಒಂದು ವಿಚಿತ್ರವಾದಂತಹ ಸತ್ಯ ಅದು. ಅಂದ್ರೆ ಆ ಸ್ನೇಹ ಇಲ್ಲದಿರುವಂತಹದ್ದು ಶುಭ ದ್ವೇಷ್ಟಿ ನ ದ್ವೇಷ್ಟಿ. ಈಗ ಇನ್ನೇನು ಅಂತ ಹೇಳಿದ್ರೆ, ನಮ್ಗೆ ಒಳ್ಳೆದು ಕೆಟ್ಟದ್ದು ಗೊತ್ತಾಗ್ತದೆ. ಕೆಟ್ಟದ್ದು ಅಂತ ಕಂಡಲ್ಲಿ ನಾವು ಅಲ್ಲಿಗೆ ಕುರ್ಮೋಂಗಾನಿವ ಸರ್ವಸ. ಏನೋ ಅಪಾಯ ಉಂಟು ಅಂತ ಹೇಳಿದ್ರೆ ಆಮೆ ಹೇಗೆ ಅಂಗಗಳೆಲ್ಲ ಒಳಗಾಗ್ತಾಳೆ. ಈಗ ಯಾವುದೋ ಒಂದು ದುರಭ್ಯಾಸ ಒಂದು ಕಡೆಯಲ್ಲಿ ಕಂಡಿತು, ಅದು ಇವರಿಗೆ ಇಟ್ಟಿದ್ರೆ ನಮ್ಮನ್ನು ಖಂಡಿತ ಅದು ಹಿಡಿತದೆ. ಈಗ ಕುರ್ಮ ಕೈಕಾಲು ನಡೆಸಿಕೊಂಡು ನಡೀತಾ ಇದ್ರೆ ಯಾರಾದ್ರೂ ಹಿಡ್ಕೊಂಡು ಹೋಗಿ ಅದನ್ನು ತಿಂತಾನೆ.
ಅದು ಮುರಿದುಕೊಂಡು ಬಿದ್ದರೆ ಕೆಸರಿನಲ್ಲಿ ಆಗಿದ್ರೆ ಗೊತ್ತೇ ಆಗುದಿಲ್ಲ. ಆದ್ರಿಂದ ನಾವು ಈ ಕಾಮ ವಿಷಯಗಳು ಬಂದಾಗ ನಾವಲ್ಲಿ ಇಲ್ಲ ಅಂತಲೇ ಇರಬೇಕು. ಇದ್ದೇವೆ ನಾವು ಇಲ್ಲದವರ ಹಾಗಿರ್ಬೇಕು. ಅದರ ಬಗ್ಗೆ ಮನಸ್ಸು ಹೋಗಬಾರ್ದು, ಅದರ ಬಗ್ಗೆ ಬುದ್ಧಿ ಹೋಗಬಾರ್ದು. ಇವತ್ತು ಒಂದು ದಿವಸ ಅಲ್ಲೋ ಅಂತ ನೋಡಬಾರ್ದು. ನನ್ನ ಕೈ ಒಂದು ಹೊರಗಿರ್ಲಿ ಅಂತ ಹೇಳಿದ್ರು ಅದನ್ನು ಹಿಡಿದು ತಿಂತಾನೆ ಒಂದು ಇರಬಾರ್ದು. ಎಲ್ಲ ನಾವು ಅದರ ಬಗ್ಗೆ ನಮಗೆ ಉದಾಸೀನ ಎಂಬುದಕ್ಕೆ ಒಂದು ದೊಡ್ಡ ಇದು. ನಾವು ಹಾಗೆ ಇರಬೇಕು, ಉದಾಸೀನ ಅಲ್ಲ, ಹಾಗೆ ಅಪಾಯ ಇಲ್ಲ ಅಂತ ಹೇಳಿ ಆದ್ಮೇಲೆ ನಾವು ಚಟುವಟಿಕೆ ಮಾಡೋದು. ಒಬ್ಬ ಮಹಾ ಒಂದು ಇದು ಅಪಾಯಕಾರಿ ಸ್ಥಿತಿ ಇದ್ರೆ, ವಿರೋಧ ಇದ್ರೆ ಅಲ್ಲಿ ನಾವು ಸುಮ್ಮನೆ ಉಟ್ಕೊಳ್ಬೇಕು. ಅಲ್ಲಿ ಮಾತಾಡಿ ಜಗಳ ಮಾಡಿ ಏನು ಮಾಡೋದು ಬೇಡ. ಅವ ಹೋದ್ಮೇಲೆ ನಾವು ಅವನ ಸುದ್ದಿ ಬೇಡ, ನಾವು ನಮ್ಮ ಚಟುವಟಿಕೆ ಮಾಡೋದು. ಅದು ಬಹಳ ಮಾತ್ರ ಎಷ್ಟು ಯೋಚನೆ ಮಾಡಿದಷ್ಟು ಒಂದು ಒಳ್ಳೆಯ ಇದು ಉದಾಹರಣೆ ಅದನ್ನು. ಇನ್ನು ನಾವು ಬಿಡುವುದಂದ್ರೆ ಏನು? ಉಪವಾಸ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ವಿಷಯ ನಿವರ್ತಂತೆ. ವಿಷಯ ಅಂತ ಹೇಳಿದ್ರೆ ಚಾಪಲ್ಯ ಅಧಿಕ ಇದೆಲ್ಲ ಬಲವೇ ಇಲ್ಲದವನಿಗೆ, ರೋಗಿಗೆ ಯಾವ ಕಾಮವೂ ಇಲ್ಲ. ಹೌದು. ಆದ್ರೆ ಅದು ಅವನನ್ನು ಬಿಟ್ಟು ಹೋಗಲಿಲ್ಲ, ಅದನ್ನು ಬಿಟ್ಟು ಹೋಗಲಿಲ್ಲ. ಅದು ಸರಿಯಾದ ಸ್ಥಿತಿ ಬಂದಾಗ ಬರ್ತದೆ. ಆದ್ರಿಂದ ಇಂದ್ರಿಯಗಳು ಯಾವಾಗ ನಮ್ಮನ್ನು ಎಳೆದುಕೊಂಡು ಹೋಗ್ತಲ್ವೇ ಹೇಳಿ ಬರುವುದಿಲ್ಲ. ಇಂದ್ರಿಯ ಅಂದ್ರೆ ಎಲ್ಲವೂ. ಈಗ ಹೆಚ್ಚು ಕೇಳುವ ಹುಚ್ಚಿದ್ರು ಕಷ್ಟವೇ, ಆಟ ಮಾಡುವ ಹುಚ್ಚಿನಿಂದ ಹಿಡಿದು ಎಲ್ಲವೂ ಅದೇ. ಆದರೆ ಅದು ನಮ್ಮನ್ನು ಮತ್ತೆ ನಮ್ಮ ಇಡೀ ಇದನ್ನು, ನಮ್ಮ ಸಮಯವನ್ನು, ನಮ್ಮ ಯೋಚನೆಯನ್ನು ಅದು ಹಿಡ್ಕೊಂಡು ಬಿಡ್ತದೆ. ಬೇಕು, ಆದ್ರೆ ಅದು ಹೆಚ್ಚು ಬೇಡ. ಅದು ನಮ್ಮನ್ನು ಹಿಡಿದುಕೊಳ್ಬಾರ್ದು. ನಾವು ಅದೆಲ್ಲವನ್ನು ಹಿಡ್ಕೊಳ್ಳುವ, ಎಲ್ಲವೂ, ಏನು ತೊಂದರೆ ಇಲ್ಲ. ಬಹುಶಃ ನಮ್ಮ ವೇಶ್ಯ ಪದ್ಧತಿಯನ್ನು ನಮ್ಮ ಸಮಾಜ ತಿರಸ್ಕರಲಿಲ್ಲ. ಅದು ಎಷ್ಟು ಬೇಕು ಅಷ್ಟು. ಅದರ ಬಗ್ಗೆ ಸುಮಾರು ಒಳ್ಳೆಯ ವಿಚಾರಗಳು ಉಂಟು. ಅದು ಯಾಕೆ ಬೇಕು ಅಂತ ಹೇಳಿದ್ರೆ ಅದು ಎಂಥದೋ ಒಂದು ಸ್ಥಿತಿ, ಔಟ್ಲೆಟ್ ಅಂತ. ನಾವು ಇಡೀ ಕಟ್ಟ ಹಾಕಿ ನೀರನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ಹಿಂದೆ ಗೊತ್ತಿದ್ದಿದ್ರೆ ಅದಕ್ಕೊಂದು ಹಿಂದೆ ಮಾದು ಅಂತ ಇತ್ತು. ಸ್ವಲ್ಪ ಹೆಚ್ಚಾದ್ರೆ ಅದರಲ್ಲಿ ಹೊರಗೆ ಹೋಗ್ಬೇಕದು, ಔಟ್ಲೆಟ್ ಅಂತ. ಹಾಗೆ ನಮ್ಮನ್ನು ನಾವು ಒಮ್ಮೆ ಎಲ್ಲ ಹಿಡಿದು ಇಟ್ಬಿಟ್ರೆ ಅದು ಒಳಗೆ ಕ್ಲಾಟಿಂಗ್ ಆಗಿಬಿಡ್ತದೆ. ನಾವು ಸ್ವಲ್ಪ ಅವಕಾಶ ಕೊಡಬೇಕು. ಯಾವುದೇ ವಿಷಯವನ್ನು ಒಮ್ಮೆ ಬಿಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ತಪ್ಪು ತಪ್ಪು ಅಂತ ಹೇಳುವುದು ತಪ್ಪು. ನೋಡಿ, ಹೀಗೆ ಮಾಡಿಕೊಂಡು ಬಾ, ನಿಧಾನವಾಗಿ ನಿಧಾನವಾಗಿ ಮಾಡಿದ್ರೆ ಅದು ಬಲವಾಗಿ ಮತ್ತೆ ನಿಂತುಕೊಳ್ತದೆ. ಅದೇ ಅಂತ ಒಂದು ವಿಷಯಗಳನ್ನು ಇದು ಮಾಡಿದ್ರೆ ಇಂದ್ರಿಯಗಳನ್ನು ಸಂಯಮ ಮಾಡಬೇಕು ಅಂತ ಹೇಳ. ಅದಕ್ಕೆ ಇನ್ನೊಂದು ಒಳ್ಳೆಯ ಉದಾಹರಣೆ ಕೊಡ್ತಾನೆ. ಯಾವುದೇ ವಿಷಯ ನಾವು ನೆನಪು ಮಾಡಿದ್ರೆ ಅದರಲ್ಲಿ ಸಂಘ ಉಂಟಾಗ್ತದೆ. ಯಾರೋ ಒಬ್ಬ ಮದುವೆ ಆಗದಿದ್ದು ನನಗೆ ಮದುವೆ ಆಗಲಿಕ್ಕೆ ಯೋಚನೆ ಮಾಡಲಿಕ್ಕೆ ಪುರುಸೋತ್ ಸಿಗ್ಲಿಲ್ಲ ಅಂತ ಬಿಸಿ ಅಬ್ದುಲ್ ಕಲಾಂ ಹೇಳಿದ್ರು. ನನಗೆ ವಿಜ್ಞಾನದ್ದು ಪ್ರತಿ ಸಲ ನೋಡಿದ್ರೆ ಎಂಥದೋ ಸಂಶೋಧನೆಯಲ್ಲಿ ಅವರು ಮುಗಿದ್ದಾರೆ. ಅದಕ್ಕೆ ಯೋಚನೆ ಮಾಡಲಿಕ್ಕೆ ಇಲ್ಲ. ಅವ್ರು ಯಾರೋ ಒಬ್ಬ ಅವನಿಗೆ ಊಟ ಮಾಡಿದಾನೆ ಎಲ್ಲೋ ಗೊತ್ತೇ ಇಲ್ಲ. ಊಟದ ಹೊತ್ತಿ ಎಂತದ ಊಟದ ಹೊತ್ತಿ ಅದು ಬಹಳ ಚಂದ ಕಂಡು ಕತೆ. ಊಟದ ಹೊತ್ತಿಗೆ ಅವನ ಬುತ್ತಿ ಮಾತ್ರ ನಾನು ಆಗಲೇ ಊಟ ಮಾಡಿದ್ದೆ ಒಂದು ಕೂತ್ಕೊಂಡು ಇಲ್ಲಿ ಕೆಲಸ ಮಾಡಿದ. ಅದರ ಬಗ್ಗೆ ಧ್ಯಾನ ಇರಬಾರ್ದು, ಮಾಡಬೇಕು, ಧ್ಯಾನ ಇರಬಾರ್ದು. ವಿಷಯ ಅಂತ ಹೇಳಿದ್ರೆ ಅದೇ ಇಂದ್ರಿಯಗಳನ್ನು ತೃಪ್ತಿ ಪಡೆಯುವಂತಹ ವಿಷಯಗಳು. ಹೆಚ್ಚು ಕೇಳುವುದು, ಸಂಗೀತಗಾರನಾಗುವ ಉದ್ದೇಶ ಇದ್ರೆ ಸಂಗೀತ ಕೇಳಿ ಸಂಗೀತಗಾರನಾಗಿ, ಸಂಗೀತದ ಆಸಕ್ತಿ ಇದ್ದವ ಕೇಳಬೇಕು. ಸಂಗೀತ ಕೇಳೋದ್ರಲ್ಲಿ ಕರ್ತವ್ಯ ಬಿಡುವಷ್ಟು ಸಂಗೀತ ಕೇಳಬೇಕು, ಓದುವುದನ್ನು ಸಂಗೀತ ಕೇಳೋದು ಆಸಕ್ತಿಯಿಂದ ಕೇಳುವುದು ತೊಂದರೆ ಇಲ್ಲ. ಮಿತಿಯಲ್ಲಿ ಹೌದು. ಅಂದ್ರೆ ಅದಕ್ಕ ಈಗ ಯಾವುದೇ ಒಂದು ಯಕ್ಷಗಾನದ್ದಾಗ್ಲಿ ಅಥವಾ ಸಂಗೀತ ಅದಕ್ಕೋಸ್ಕರ ರಜೆ ಹಾಕಿ ಬಂದು ನೋಡುವಂತದ್ದು ಆಗಬಾರ್ದು. ಹೌದು, ಎಂಥದ್ದು ಅಂತ ಗೊತ್ತಿಲ್ಲ ನಮಗೆ, ಅತಿ ಆಗಬಾರ್ದು. ಅದೇ ಮಾತ್ರ ಅಲ್ಲ, ಹಾಗೆ ತಿನ್ನುವ ವಿಷಯದಲ್ಲಿ ನಮಗೆ ತೊಂದರೆ ಇಲ್ಲ. ರುಚಿ ರುಚಿ ಇಲ್ಲ ಅಂತ ಹೇಳಬಾರ್ದು ಅಂತ ಏನು ಹೇಳಿದ್ದಿಲ್ಲ. ಆದ್ರೆ ಅದಿಲ್ಲದಿದ್ರೆ ನೀವು ಊಟವೇ ಬೇಡ ಅಂತ ಸ್ಥಿತಿಗೆ ಬರಬಾರ್ದು. ಎಲ್ಲ ವಿಷಯಗಳು, ಇಂದ್ರಿಯಗಳಿರುವಾಗ ವಿಷಯಗಳಿರ್ತವೆ, ಅದರ ಬಗ್ಗೆ ಹೆಚ್ಚು ಬೇಡ, ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ. ಈಗ ಮಧ್ಯಾಹ್ನ ಎಂಥದ್ದು ಊಟ ಮಾಡಿದ್ದು ಅದು ನೆನಪಿಗೆ ಬರ್ಲಿಕ್ಕೆ ಕೂಡುದು. ಊಟ ಮಾಡುವಾಗ ಒಳ್ಳೇದಾಗಿದೆ ಅಥವಾ ಒಳ್ಳೇದಾಗ್ಲಿಲ್ಲ, ಒಳ್ಳೇದಾಗ್ಲಿಲ್ಲ ಅಂತ ಹೇಳುವ ಅಗತ್ಯ ಇಲ್ಲ. ಊಟ ಮಾಡುದು ಗೊತ್ತಾಗಿದೆ ಅಷ್ಟು. ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಏನು ತಪ್ಪೇನಿಲ್ಲ. ಅದನ್ನು ಧ್ಯಾನ ಮಾಡಬಾರ್ದು. ವಿಷಯ ಧ್ಯಾನ ಮಾಡಿದ್ರೆ ಅದರದ್ದೇ ಸಂಘ. ಒಳ್ಳೆಯ ಕೆಲಸ ಅದು, ಅದರದ್ದೇ ಯೋಚನೆ ಆಗಬಾರ್ದು. ನಾವು ಇಷ್ಟು ಮಾಡಬೇಕು, ಪ್ರೋಗ್ರಾಮ್ ಪ್ರಕಾರ ಕೆಲಸ ಮಾಡುದು. ಇದರಿಂದ ಒಮ್ಮೆ ಏನು ಆಗ್ತದೆ ಅಂತ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಅಷ್ಟೇ. ಯಾವಾಗಲೂ ಅದನ್ನೇ
ಅನ್ನೋದನ್ನೇ ನಾವು ಯೋಚಿಸಬಾರ್ದು. ಅದು ನಮ್ಮ ಕರ್ತವ್ಯದ ನಮ್ಮ ಇದರ ಭಾಗವಾಗಿ ಬರಬೇಕು. ಇದು ನಾನು ಮಾಡಬೇಕು, ಮಾಡ್ತೇನೆ, ಆಯ್ತು. ಅದನ್ನೇ ಒಂದು ಮಹಾ ವಿಷಯ ಅಲ್ಲ, ಅದರಲ್ಲೇ ಏನಾಗುವುದಿಲ್ಲ. ಅದರಿಂದ ಲೋಕೋದ್ಧಾರ ಇತ್ಯಾದಿಗಳು ಕೂಡ ಅತಿಯಾಗಿ ಬಿಟ್ಟರೆ ಅದು ನಿಜವಾಗಿ ಅಲ್ಲ. ಹೌದು, ರಾಷ್ಟ್ರದ ಜನಸೇವೆ ಅದು ಇದೆಲ್ಲ ಎಲ್ಲವೂ ಅತಿಯಾದಾಗ ಆಗುವುದಿಲ್ಲ. ಈ ಸಂಘ ಬಂದ ಕೂಡಲೇ ಏನಾಗ್ತದೆ, ಕಾಮ ಬರ್ತದೆ, ಕಾಮದಿಂದ ಕ್ರೋಧ ಬರ್ತದೆ. ನನ್ನ ಸಂಘಟನೆ, ನನ್ನ ಕಾರ್ಯಕ್ರಮ ನಾನು ಯೋಚಿಸ್ತೇನೆ, ಅದು ಸಕ್ಸಸ್ ಆಗಬೇಕು, ಅದು ಅವನಿಂದ ಫೇಲ್ ಆಯ್ತು, ಅದು ಸಿಟ್ಟು ಬಂತು, ಜಗಳ ಆಯ್ತು, ಇದೆಲ್ಲ ಆಯ್ತು. ನಾವು ಒಳ್ಳೆಯದನ್ನು ಕೂಡ ಮಾಡ್ಲಿಕ್ಕೆ ಹೋಗಿ ಮನಸ್ಸು ಏನಾಗ್ತದೆ, ಕೆಟ್ಟು ಹೋಗ್ತದೆ, ಸಿಟ್ಟು ಬರ್ತದೆ, ಜಗಳ ಆಗ್ತದೆ, ಎಲ್ಲ ಆಗ್ತದೆ. ಎಂತದು ಒಂದು ಪೂಜೆ ಆಗುವಾಗ ನೀವು ಹೀಗೆ ಮಾಡೋಣ, ಜಗಳ ಮಾಡ್ಲಿಕ್ಕೆ ಹೋಗ್ತದೆ. ನನಗೆ ಸ್ವಲ್ಪ ಅಭ್ಯಾಸ ಉಂಟು, ಮುಂದೆ ಕೂಡ ಹೇಳಿದೆ, ನಿಮ್ಮ ದೇವಸ್ಥಾನದಲ್ಲಿ ಮಾತಾಡ್ಬೇಕು. ಆದ್ರೆ ಅಷ್ಟನ್ನು ಈಗ ಅರ್ಥ ಮಾಡಿ ನಾನು ಹೇಳ್ತೇನೆ, ನಿಲ್ಲಿಸುವುದು ನಮ್ಮ ಕೆಲಸ, ಮಾಡುವುದು ಅವ್ರು ಮಾಡ್ತಾರೆ. ಮಾಡಬಾರದು ಅಂತ ಹೇಳೋದನ್ನು ಹೇಳ್ಬೋದು, ಮಾಡಿದ್ರೆ ಮತ್ತೆ ನಾವು ಅದಕ್ಕೋಸ್ಕರ ಅವರ ಮೇಲೆ ಸಿಟ್ಟು ಮಾಡೋದು ಬೇಡ. ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ ಎಂಬಲ್ಲಿವರೆಗೆ ನಾವು ಹಾಗೆಂತೇಳಿ ನಾವು ಎಲ್ಲರನ್ನೂ ಸರಿ ಅಂತ ಹೇಳುವುದಲ್ಲ, ವಿರೋಧಿಸದೇ ಇರುವುದೂ ಅಲ್ಲ. ಅಂತಹ ದೃಷ್ಟಿಯಲ್ಲಿ ಇದಕ್ಕೆ ನಾವು ಆ ರೀತಿಯಾಗಿ ಮಾಡಿದ್ರೆ ಈ ನಮ್ಮ ದಾರಿ ಸರಿಯಾಗಿ ಇರ್ತದೆ. ಅದರಲ್ಲಿ ಇಂದ್ರಿಯಗಳನ್ನು ಎಲ್ಲ ವಿಷಯಗಳಲ್ಲಿ ಅಲ್ಲಿ ಇಂದ್ರಿಯಗಳನ್ನು ಮಾಡಿಕೊಂಡು ಆ ಸಂಘ ಇತ್ಯಾದಿಗಳನ್ನು ಮಾಡಿಕೊಂಡು ಬುದ್ಧಿನಾಶ ಇದೆಲ್ಲ ನಾಶ ಆಗ್ತದೆ. ಒಳ್ಳೆಯದು ಕೆಟ್ಟದು ಎಂಬುದಲ್ಲ, ಅತಿಯಾದನ್ನು ಬಿಟ್ಟುಕೊಂಡು ಅದರ ಸಂಘ, ಅದರ ಬಗ್ಗೆ ಇದನ್ನು ಬಿಟ್ಟುಕೊಂಡು ಲಾಭ ನಷ್ಟ ರಾಗ ದ್ವೇಷ ಇವುಗಳನ್ನು ಬಿಟ್ಟುಕೊಂಡು ಆತ್ಮವಶ್ಯ ವಿಧೇಯಾತ್ಮ. ಇಲ್ಲಿ ಆತ್ಮಕ್ಕೆ ಪುನಃ ಇನ್ನು ಆಳ ಅರ್ಥ. ನಾನು ಇದ್ದೇನೆ, ನಾನು ಇಂಥವ, ನಾನು ಹುಟ್ಟಿದ್ದೇನೆ, ನಾನಿದ್ದೇನೆ, ನಾನು ಏನು ಮಾಡಬಹುದು, ಏನು ಮಾಡಿದ್ದೇನೆ. ಸಮಾಧವೇ ದಾನವೇ ಇರಬೇಕು, ಪ್ರಸಾದ. ಎಲ್ಲ ನಾನು ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಅಂತೇಳಿ ನಾನು ಏನು ಮಾಡದೇ ಇದ್ದದ್ದು ಇಲ್ಲ. ನಮಗೇನು ಸಾಧ್ಯ ಉಂಟು ಅದು ಮಾಡುದು, ಯಥಾ ಸಾಧ್ಯ ಯಥಾವತಿ ನಾವು ಬದುಕುವುದು. ಮತ್ತೆ ರಾತ್ರಿ ಹೊತ್ತಿಗಾಗುವ ನಮಗೆ ಸಮಾಧಾನ ಆಗಬೇಕು. ಇವತ್ತು ಆಗಲಿಲ್ಲ ಎಂಬುದು ತಿಳಿಬೇಡ, ಆಯ್ತು ಎಂಬ ಒಂದು ಸಂತೋಷ ಬೇಡ. ಇವತ್ತಾಯ್ತು, ಇವತ್ತು ಎಷ್ಟು ಮಾಡಿದೆ, ಇವತ್ತು ಏನಾಗಲಿಲ್ಲ ಎಂಬುದು ತಪ್ಪಲ್ಲ, ಪ್ರಯತ್ನ ಮಾಡಿದೆ. ಅದು ಇನ್ನೊಂದು ಒಳ್ಳೆ ಮಾತುಂಟು, ಯತ್ನೇ ಕೃತೆ ಯತ್ನ ಸಿದ್ಧತಿ ಯತ್ಕೋತ್ರ ದೋಷ. ನಾನು ಯತ್ನ ಮಾಡುವುದು ನನ್ನ ಕರ್ತವ್ಯ, ಆ ಫಲ ಸಿಗದಿದ್ರೆ ಅದರಲ್ಲಿ ದೋಷ ಇಲ್ಲ, ಅದು ಪುನಃ ಅಲ್ಲೇ ಕರ್ಮಣ್ಯೇವಾಧಿಕಾರಸ್ಥೆ. ಯತ್ನ ಮಾಡಿದ್ರಲ್ಲೇ ನಮಗೆ ಸಮಾಧಾನ ಇರಬೇಕು. ಫಲ ಸಿಕ್ಕೇ ಸಿಗ್ತದೆ ಅಥವಾ ಫಲದ ಬಗ್ಗೆ ನಮಗೆ ಯೋಚನೆ ಬೇಡ. ಇನ್ನು ಬುದ್ಧಿ ಅಂತ ಹೇಳಿದ್ರೆ ಅದೇ ಇಂದ್ರಿಯಗಳನ್ನು ಇದು ಮಾಡುವುದೇ ಬುದ್ಧಿ. ಹಾಗಾದ್ರೆ ಇಲ್ಲಿ ಇಂದ್ರಿಯ ಮತ್ತು ಬುದ್ಧಿ, ಇಂದ್ರಿಯಗಳು ಸಹಜವಾಗಿ ಸೆಳೆಯುವುದು, ಈ ಪ್ರವಾಹದ ಸೆಳೆತದ ಹಾಗೆ. ಅದು ಯಾರನ್ನು ಏನಂತ ನೋಡುವುದಿಲ್ಲ, ಎಳೆದುಕೊಂಡು ಹೋಗ್ತದೆ. ಆದ್ರಿಂದ ಇಂದ್ರಿಯಗಳಿಗೆ ಒಂದು ನಿರ್ಣಯಾತ್ಮಕವಾದಂತಹ ಜ್ಞಾನ ಇಲ್ಲ. ಅದು ನಿರ್ಣಯ ಮಾಡಿದ್ದು ಅದು ಬೇಕೇ ಬೇಕು, ಬೇಕೇ ಬೇಕು, ಬೇಕು ಬೇಕು ಇರ್ತದೆ. ಬೇಕು ಬೇಡ ಅಂತ ನಿರ್ಣಯ ಮಾಡಬೇಕಾದ್ದು ಬುದ್ಧಿ. ಅದರಿಂದ ಇಂದ್ರಿಯಾಣಿ ಹಯಾನ್ಯಾಹು, ಕುದುರೆಗಳಿಗೆ ಹೇಳಿದ್ದನ್ನೇ ಕೆಲಸ. ಆದ್ರೆ ಈ ಸಾರಥಿ ಹತ್ರ ಕಡಿವಾಣ ಬೇಕು, ನಿಲ್ಲಿಸ್ಲಿಕ್ಕೆ ಆಗ್ತದೆ. ಅದು ಬುದ್ಧಿ. ಬುದ್ಧಿ ಸಾರಥಿ. ಹಾಗೆ ಆತ್ಮ ಎಂಬುದು ಅದರಲ್ಲಿ ರಥಿಕ. ಸಾರಥಿ ಬುದ್ಧಿ ಇದು ಪ್ರಸಿದ್ಧವಾದ ಆಗಾಗ ಬರ್ತದೆ ಇದು. ಆದ್ರಿಂದ ನಾವು ಬುದ್ಧಿಯಿಂದ ಈ ಕುದುರೆಗಳನ್ನು ಇಂದ್ರಿಯಗಳೆಂಬ ಸೆಳೆಯುವ, ಅವುಗಳಿಗೆ ಸೆಳೆದನ್ನೇ ಕೆಲಸ. ಅವರಿಗೆ ಅವುಗಳ ಇದಕ್ಕೆ ಮಾಡು, ತಿನ್ನುವ ನಾಳೆಗೆ ತಿನ್ನು ಅಂತ ಹೇಳ್ತದೆ, ಕಣ್ಣು ನೋಡು ಅಂತ ಹೇಳ್ತದೆ, ಕಿವಿ ಕೇಳು ಅಂತ ಹೇಳ್ತದೆ, ಇನ್ನೆಂಥದ್ದು ಸ್ಪರ್ಶವ ಎಲ್ಲ ಯಾವುದು, ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಷಯ. ಕೆಲವು ಸಲ ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳಿವೆ, ಅದನ್ನು ಮಾಡ್ತೇವೆ. ಆದ್ದರಿಂದ ಇಂದ್ರಿಯಗಳನ್ನು ನಾವು ಕಡಿವಾಣಗಳ ಮೂಲಕ ಇದು ಮಾಡಬೇಕು. ಕಡಿವಾಣ ಹಿಡಿಕೊಳ್ಳಿಕ್ಕೆ ಸಾರಥಿ ಬೇಕು. ಸಾರಥಿ ಏನು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಹೇಗೆ ಹೋಗಬೇಕು, ಎಷ್ಟು ಬೇಗ ಹೋಗಬೇಕು, ನಮ್ಮ ಇದೆ ಯಾವುದು ಸ್ಪೀಡ್ ಕಂಟ್ರೋಲ, ಎಂಥ ಕಂಟ್ರೋಲ. ಈಗ ನಮ್ಮ ವಾಹನಗಳಲ್ಲಿ ಒಳ್ಳೇದು ಅರ್ಥ ಆಗ್ತದೆ. ಅದು ಸರಿ ಇಲ್ಲದಿದ್ರೆ ಎಲ್ಲಿ ಹೋಗ್ತದೆ. ಬ್ರೇಕು ಮತ್ತೆ ಸ್ಟಿಯರಿಂಗು ಇದೆಲ್ಲ ಸರಿ ಇರಬೇಕು ಅಲ್ವಾ. ಡ್ರೈವರ್ಗೆ ಮಾಡುವ ಕೆಲಸ ಮಾಡಬೇಕು. ಅದು ಸಾರಥಿ ಎಂಬ ಶಬ್ದ ಕುದುರೆ ಗಾಡಿಯಲ್ಲಿ ಅಷ್ಟು ಪರಿಣಾಮ ಆಗ್ತಿಲ್ಲ, ಇದರಲ್ಲಿ ಅಷ್ಟಲ್ಲ. ಸಾರಥಿ ಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಹೋಯ್ತು, ಎಂಜಿನಿಗೆ ದುರಂತ ನಾವು. ಹೌದು, ಕರೆಕ್ಟ್. ಈ ಇಂದ್ರಿಯಗಳೆಲ್ಲ ಎಂಜಿನ್ಗಳೇ, ನನ್ನ ಅಲ್ಲ ಅದು ಅದರ ಕೆಲಸ ಮಾಡ್ತದೆ. ಕಣ್ಣನ್ನು ನೋಡದ ಹಾಗೆ ಮಾಡಬೇಕಾದವ ನಾನು ಯಾರು? ಬುದ್ಧಿ. ಅದನ್ನು ನೋಡಬೇಡ ನೀನು, ಇದನ್ನೇ ನೋಡು.
ಇದನ್ನೇ ಕೇಳು, ಇದನ್ನೇ ಮಾಡು, ಇದೆಲ್ಲ ಇನ್ನು ಅದೇ ನಮ್ಮ ಕರ್ತವ್ಯ ಇದೆ ಒಳಗೆ. ಆದ್ರಿಂದಲೇ ಅಂತಹ ಒಂದು ಸಿದ್ಧಾಂತ ಬುದ್ಧಿಯಿಂದ ಇದು ಮಾಡಬೇಕು. ಇಲ್ಲದಿದ್ರೆ ಇವುಗಳು ಎಲ್ಲೆಲ್ಲಿಯೋ ಕೊಂಡೋಗಿ ನಮ್ಮನ್ನು ನಾಶಕ್ಕೆ ಗುರಿ ಮಾಡ್ತವೆ. ಕುದುರೆಗಳ ಅಥವಾ ಇಂಜಿನನ್ನು ಸ್ಟಾರ್ಟ್ ಮಾಡಿ ನಾವು ಕೂತ್ಕೊಂಡ್ರೆ ಗಾಡಿ ಹೋಗಿ ಸಾಯ್ತದೆ ಅಷ್ಟೇ, ಮತ್ತೆ ಅದು ನಮಗೆ ಹೆಚ್ಚು ಅರ್ಥ ಆಗ್ತದೆ. ಇಂದ್ರಿಯಗಳನ್ನು ಅಂತ ಹೇಳುವಂತಹದ್ದನ್ನು ಅದಕ್ಕೆ ನಾವು ನಮ್ಮ ಗಾಡಿ ಅಂತ ಹೇಳಿದ್ರೆ ಅದಾಗ್ತದೆ. ಹಾಗಾಗಿ ಆತ್ಮವಶ್ಯೇ ಬುದ್ಧಿ ಮತ್ತೆ ಆತ್ಮ ಬುದ್ಧಿಯಲ್ಲಿಯೂ ಪುನಃ ಇರ್ತದೆ. ಬುದ್ಧಿ ಸಾಮಾನ್ಯ ಏನು ಹೇಳ್ತದೆ, ಕೆಲವು ಸಲ ಇಂದ್ರಿಯಗಳ ಯಾವುದಕ್ಕೂ ನನಗೆ ಧನ ಬೇಕು ಅದು ಬೇಕು ಹೇಳ್ತಾರೆ. ಅದನ್ನು ಮೀರಿ ನಾವು ಧೀಶಕ್ತಿ ಅಂತ ಹೇಳ್ತೀವಿ. ಧಿಯೋಯೋನ ಪ್ರಚೋದಯಾತ್, ಧೀಶಕ್ತಿ ಯಾವುದು ಬೇಕು ಬೇಡ ಎಂಬುದನ್ನು ನಿರ್ಣಯಿಸುತ್ತದೆ. ಅದಕ್ಕೆ ಅಲ್ಲಿ ನಮ್ಮ ಆತ್ಮಸಾಕ್ಷಿ ಪುನಃ ಆತ್ಮ ಎಂತದು ಹೇಳಿ, ದೇವರು ಅಂತ ಬೇಕಾದ್ರೆ ಹೇಳಿ, ಆತ್ಮವಶ್ಯೇ ವಿಧೇಯಾತ್ಮ, ಆತ್ಮದ ಆ ನಿಯಂತ್ರಣದಲ್ಲಿ ಎಲ್ಲ ಇರಬೇಕು. ಡ್ರೈವರು ಅಲ್ಲ, ಎಲ್ಲಿಗೆ ಹೋಗಬೇಕು ನಿಯಂತ್ರಣ ಯಜಮಾನ, ಡ್ರೈವರ್ ಕೊಂಡು ಹೋಗ್ತಾನೆ. ಡ್ರೈವರ್ಗೆ ಹೇಳಿಬಿಟ್ರೆ ಗಾಡಿ ಹೋಗ್ಲಿ ಮಾರ ಗೊತ್ತಿಲ್ಲ. ಅದರಿಂದ ಬುದ್ಧಿಯನ್ನು ಮೀರಿದ ಆತ್ಮ ಧೀಶಕ್ತಿಯೋ ಅದೆಲ್ಲ ಬೇಕು. ಅದನ್ನೆಲ್ಲ ಏನು ಮಾಡಿಕೊಂಡು ಇನ್ನೂ ಪುನಃ ಏನು ಅಂತ ಹೇಳಿದ್ರೆ, ಅಲ್ಲಿ ಏನೋ ಆಗುವಂತಹದ್ದಕ್ಕೆ ಲಾಭ ನಷ್ಟಗಳಿಗೆ ಮನಸ್ಸಿನಲ್ಲಿ ಏನೋ ತೊಂದರೆ ಆಗಬಾರ್ದು. ಅದಕ್ಕೆ ಪ್ರಸಾದ ಅಂತ ಹೇಳ್ತಾನೆ, ಮನಪ್ರಸಾದ. ಈಗ ನಾವು ದೇವಸ್ಥಾನದಲ್ಲಿ ಗಂಧವನ್ನು ಪ್ರಸಾದ ಅಂತ ಹೇಳ್ತೇವೆ, ಇಲ್ಲ, ದೇವರಿಗೆ ಪೂಜೆ ಮಾಡಿದಾಗ ಸಂತೋಷ ಆಗ್ತದೆ, ಇದು ನಮ್ಮ ಲೆಕ್ಕ, ಆಗಮಶಾಸ್ತ್ರದಲ್ಲಿ. ಸಂತೋಷ ಆದಾಗ ಅವರಿಂದ ಬರುವಂತಹದ್ದು ಯಾವುದಿದೆ ಅದು ಪ್ರಸಾದ. ಹೂ ಕಟ್ಟಿ ಹಾಕಿ ನೋಡುದುಂಟು, ಅಲ್ಲಿ ಹೂ ನೋಡಿದಾಗ ಒಳ್ಳೆಯದು ಕೆಟ್ಟದ್ದು ಹೇಳುವುದು ಎಲ್ಲವೂ ಅದೇ. ಅದು ದೇವರ ಮೂಲಕ ಬಂದದ್ದು. ದೇವರಿಗೆ ಯಾಕೆ ಕೊಡ್ತಾನೆ, ನೀನು ಸಂತೋಷ ಪಡಿಸು, ದೇವರ ಸೇವೆ ಮಾಡಿದ್ರೆ ಪ್ರಸಾದ ಸಿಗ್ತದೆ. ನಮ್ಮಲ್ಲೀಗ ತೀರ್ಥ ಪ್ರಸಾದ ಕೊಡುವುದೊಂದು ಹುಚ್ಚಾಗಿದೆ, ಅದಕ್ಕೆ ದುಡ್ಡು ಹಾಕುವುದು ಹುಚ್ಚಾಗಿದೆ. ಬಟ್ ದುಡ್ಡನ್ನು ತಾನು ಇಟ್ಕೊಂಡು ಹೋಗುವುದು ಹುಚ್ಚಾಗಿದೆ. ಅದು ಯಾಕೆ ಕೇಳಿದ್ರೆ ಒಟ್ಟು ವ್ಯವಸ್ಥೆ ಅಲ್ಲ. ನಾನು ನನ್ನ ಸಣ್ಣಂದಿನಿಂದ ನನಗೆ ಅಭ್ಯಾಸ ಇಲ್ಲ, ತೀರ್ಥ ಪ್ರಸಾದ ತಗೊಳ್ಳೋ ಕ್ರಮವೇ ಇಲ್ಲ. ನಾನು ಅದನ್ನು ರೂಢಿ, ಅದು ಯಾಕೆ ಕ್ರಮ ಇಲ್ಲ ಅಂತ ಹೇಳಿದ್ರೆ ನಾವು ಗತಾನುಗತಿಕ ಲೋಕ ಅಲ್ಲ, ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡುದು. ನಾನೇನ್ ಮಾಡುದು, ನನ್ನ ಅನುಭವ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ಅಲ್ಲಿ ದೇವರಲ್ಲಿ ಒಂದು ಮನಪೂರ್ವಕ ಪ್ರಾರ್ಥನೆ ಮಾಡುದು, ನಮಸ್ಕಾರ ಉದ್ಗಂಡ ಒಂದು ನಮಸ್ಕಾರ ಮಾಡುದು, ಎದ್ದುಕೊಂಡು ಬರುದೇ. ನನಗೆ ಪ್ರಸಾದ ಬೇಕು ಅಂತ ನನಗೆ ಇದುವರೆಗೆ ಕಾಣಲೇ ಇಲ್ಲ. ಅಲ್ಲಿ ಒಂದು ವಿಷಯ ಏನಂದ್ರೆ, ತೀರ್ಥ ಪ್ರಸಾದ ಕೊಡುವ ಕ್ರಮವೇ ಗತಾನುಗತಿಕ ಲೋಕ. ಅಲ್ಲಿ ತೀರ್ಥವು ಪ್ರಸಾದವು ಎರಡೂ ಬರುವುದು ಎಲ್ಲಿಂದ ಅಂದ್ರೆ, ಅಭಿಷೇಕ ಮಾಡಿಸಿದವನಿಗೆ ತೀರ್ಥ, ಸೇವೆ ಮಾಡಿದವನಿಗೆ ಪ್ರಸಾದ, ಹೋದವರಿಗೆಲ್ಲ ಒಂದಿಷ್ಟು ಗಂಧ ಕೊಟ್ಟು ದೇವರ ಪ್ರಸಾದ ಅಂತ ಹೇಳುದು, ಅಲ್ಲಿ ಊಟ ಮಾಡಿದವರಿಗೆಲ್ಲ ದೇವರ ಪ್ರಸಾದ ತೆಗೆದುಕೊಂಡು ಹೋಗಿ ಹೇಳುದು, ಅದಕ್ಕೆಲ್ಲ ವಿಶೇಷ ಅರ್ಥ ಇಲ್ಲ. ಆದ್ರೆ ಅದನ್ನು ನಾವು ಆ ಸಣ್ಣ ವಿಷಯಕ್ಕೆ ನಾವು ಯಾರನ್ನು ದೂರುದು ಬೇಡ. ಹೌದು, ಅದು ಇರ್ಲಿ, ಅದು ನಡೆದುಕೊಂಡು ಹೋಗ್ಲಿ ಅದರ ಪಾಡಿಗೆ. ನಮ್ಗೆ ಅರ್ಥ ಆದ್ರೆ ನಾವು ಅಷ್ಟಕ್ಕೆ ಬರ್ಬೋದು. ಅದು ಮನಪ್ರಸಾದ ಅಂತ ಹೇಳಿದಾಗ ಪ್ರಸನ್ನವಾಗಿರ್ಬೇಕು. ಒಮ್ಮೆ ನಮ್ಮ ಶಿವರಾತ್ರಿ ಬಗ್ಗೆ ನನಗೆ ಮಾತಾಡಿ ಹೇಳಿದ, ಶಿವರಾತ್ರಿ ದೇವಸ್ಥಾನಕ್ಕೆ ಹೋಗ್ಬೇಕಾ? ಹೌದು. ಹೋಗುದು ಬೇಡವಾ? ಹೌದು. ನಿಮ್ಗೆ ಎಲ್ಲಿ ಮನಸ್ಸಿಗೆ ಸಮಾಧಾನ ಇರ್ತದೋ, ಉಪವಾಸ ಇದ್ದು ಮನೆಯಲ್ಲೇ ಧ್ಯಾನ ಮಾಡಿದ್ರೆ ಮನೆಯಲ್ಲೇ ಇರಿ. ದೇವಸ್ಥಾನಕ್ಕೆ ಹೋದ್ರೆ ಸಮಾಧಾನ ಆಗ್ತದೆ, ದೇವಸ್ಥಾನಕ್ಕೆ ಹೋಗಿ. ನಾವು ಏನು ಮಾಡಬೇಕಾದ್ರೂ ನಮ್ಮ ಮನಸ್ಸಿಗೆ ದೇವಸ್ಥಾನಕ್ಕೆ ಹೋಗುದು, ಅಲ್ಲಿ ಅವ ಹಾಗೆ ಮಾಡಿದ್ರೆ ಇವು ಮಾಡುವ, ಅಲ್ಲಿ ಹೋಗಿ ನಮ್ಮ ಮನಸ್ಸನ್ನು ಕೆಡಿಸಿಕೊಂಡು ಬಂದ್ರೆ ಏನಾಯ್ತು? ದೇವಸ್ಥಾನ ಬೇಕಾ? ದೇವಸ್ಥಾನಕ್ಕೆ ಹೋಗುದು, ಜಗಳ ಮಾಡಿ ಬರುದು, ಯಾರ್ಯಾರನ್ನು ನೋಡುದು, ಇನ್ನೆಂತದಕ್ಕಿಂತ ಕೀಳು ಮಟ್ಟದ ಕೆಲವಿದ್ದಾವೆ. ಜಾತ್ರೆಗೆ ಹಾಕಿ ಹೋಗುದು, ಹೌದೌದು, ಗೊತ್ತು. ಅದನ್ನೆಲ್ಲ ನಾವು ಬಿಡಬೇಕು. ಹಾಗಾದ್ರೆ ಜಾತ್ರೆ ದಿವಸ ದೇವಸ್ಥಾನಕ್ಕೆ ಹೋಗಬೇಕಾ, ಮನೆಯಲ್ಲಿರ್ಬೇಕು? ನಿಮ್ಗೆ ಎಲ್ಲಿ ಮನಸ್ಸು ಪ್ರಸಾದ, ಮನಪ್ರಸಾದ ಪ್ರಸನ್ನವಾಗಿದ್ರೆ, ಶಿವರಾತ್ರಿ ನಿಮಗೆ ಆಸಕ್ತಿ ಇದ್ರೆ ಮನೆಯಲ್ಲೇ ಇದಾಗ್ತಿದ್ರೆ ಉಪವಾಸ ಮಾಡಿ, ಭಜನೆ ಮಾಡಿ ಅಥವಾ ಪೂಜೆ ಮಾಡಿ ನಿಮ್ಗೆ ಯಾವುದರಿಂದ ಮನಸ್ಸಿಗೆ ಸಂತೋಷ ಆಗ್ತದೆ ಮಾಡಿ. ಅದರಿಂದ ಮನಪ್ರಸಾದ, ಆತ್ಮಪ್ರಸಾದ ಅಂತ. ಅದಕ್ಕೆ ಪ್ರಸಾದೇ ಸರ್ವ ದುಃಖಾನ. ದುಃಖ ಬಂತು, ನೋವಾಯಿತು, ಪ್ರಸಾದ. ಅದು ಆಫೀಸಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ರೆಸ್ಟ್ ಸಿಕ್ಕಿತ್ತು, ಆಯ್ತು, ರಜೆ ಹಾಕ್ಲಿಕ್ಕೆ ಒಂದು ಕಾರಣ ಆದ್ರೆ ಆಯ್ತಲ್ಲ. ಹೌದೌದು. ಅದನ್ನು ಉಪಯೋಗಿಸ್ಬೇಕು. ಅಯ್ಯೋ ಹೋಗ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಏನ್ ಮಾಡ್ತದ, ಅಲ್ಲಿ ಏನೋ ಒಂದು ಆಗ್ತದೆ. ನಮ್ಮ ಹತ್ರ ಕೇಳಿದ್ರೆ ಹೇಳುದು. ಈಗಂತೂ ಕೇಳಿ ಮನೆಯಲ್ಲಿದ್ರು ಬಿಡುವುದಿಲ್ಲ, ಅಲ್ವಿಲ್ವಾ? ಅಲ್ಲಿ ಏನಾಯ್ತು ಅಂತ ಬೇಡ, ಇಲ್ಲಿ ಏನಾಯ್ತು ಅಂತ ಬೇಡ. ಮನಪ್ರಸಾದ ಎಂಬುದಾಗಿ
ದುಃಖ ಬಂದಾಗ, ನಮಗೆ ರೋಗ ಬಂದಾಗ, ಸಾವು ಬಂದಾಗಲೂ ಮನಃಪ್ರಸಾದ ಇರ್ಬೇಕು. ಇದು ಯಾಕೆ ಅಂತ ಹೇಳಿದ್ರೆ, ಇದೊಂದು ಹಳೆತು ಹೋಗಿ ಹೊತ್ತು ಬರುವುದು, ಇದು ಮುಗಿಲಿಲ್ಲ. ಸಾಯುವವರಿಗೆ ಮುಗೀತದೆ, ನಂದೆಲ್ಲ ಹೋಯ್ತು, ಅದು ನಂದು ಯಾವುದೂ ಅಲ್ಲ. ಮನೆ ಮಾರು ಅದು ಇದು ಯಾವುದೂ ಅಲ್ಲ. ನಮ್ಮವರು ಹೋದ್ರು, ನಮ್ಮವರು ಹೋಗುವುದಿಲ್ಲ. ಅದು ದೇಹನಾಶ, ವಾಸಾನುಸ್ತಿದಾನಿ. ಇದಕ್ಕೆಲ್ಲ ಹೀಗೆ ವಿಚಾರಗಳೇ ನಮಗೆ ಮನಃಪ್ರಸಾದಕ್ಕೆ ಕಾರಣವಿಲ್ಲ. ಆದ್ರಿಂದಲೇ ಬುದ್ಧಿ ಮತ್ತೆ ಇನ್ನು ಎಲ್ಲಾನು ಏನು ಹೇಳ್ತಾನೆ ಅಂದ್ರೆ ಯುಕ್ತ ಅಯುಕ್ತ ಅಂತ. ಅದು ಪುನಃ ಅದೇ ಕರ್ತವ್ಯ ನಿಷಿದ್ಧ ಕರ್ಣ, ಕರ್ತವ್ಯ ಕರ್ಣ ಅಂತ. ಯುಕ್ತ ಅಯುಕ್ತ ವಿವೇಕ ಅಂದ್ರೆ ಏನು? ಯುಕ್ತಾಯುಕ್ತ ವಿವೇಚನೆ. ಹೌದು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಯುಕ್ತ, ಯಾವುದು ಅಲ್ಲ, ಆ ಒಂದು ನಿರ್ಧಾರ ಮಾಡುವುದೇ ವಿವೇಕ. ನಾನು ಸಣ್ಣಿರುವಾಗ ದೊಡ್ಡವರು ಚಾಪೆಯಲ್ಲಿ ಕೂತ್ಕೊಂಡಿರದೆ, ನಾವು ಎತ್ತರದ ಇದರಲ್ಲಿ ಕೂತ್ಕೊಂಡ್ರೆ ಕಳೆದೋದು ನೋಡು, ಅವರೆಲ್ಲ ಕೆಳಗೆ ಕೂತ್ಕೊಂಡ್ರೆ ಮೇಲೆ ಕೂತ್ಕೊಳ್ಬಾರ್ದು. ಆ ಯುಕ್ತಾಯುಕ್ತ ಈಗ ಉಂಟಾ ಕೇಳಿದ್ರೆ ಅಷ್ಟಿಲ್ಲ. ಆದ್ರೂ ದೊಡ್ಡವರು ಬಂದಾಗ ಎದ್ದು ನಿಲ್ಬೇಕು ಎಂಬಂತದ್ದು ಉಂಟಲ್ಲ ನಮ್ಮ. ಹೌದು, ಉಂಟು ಉಂಟು. ಅದು ಯಾರಾದ್ರೂ ಹೇಳ್ಬೇಕಾ, ನಾವು ಮಾಡ್ಬೇಕಾ? ಅದು ಯುಕ್ತಾಯುಕ್ತ ನಮ್ಮದು. ಅವರು ಬಂದ್ರು ತೆಗೆದು ಹೋಗಿ ಕರ್ಕೊಂಡು ಬರುವುದಾ? ಅದು ಎಲ್ಲಾ ನಮ್ಮ ಕರ್ಮದಲ್ಲಿ ನಮ್ಮ ಯುಕ್ತಾಯುಕ್ತ ಬೇಕು. ಅದು ನಿಂತ ನೀರಲ್ಲ, ಹೆಪ್ಪುಗಟ್ಟಿದ ಸೂತ್ರ ಅಲ್ಲ. ದೇವಸ್ಥಾನಕ್ಕೆ ಬಂದ್ರೆ ಹೀಗೆ ಮಾಡಬೇಕು ಅಂತ ಉಂಟು. ಯುಕ್ತಾಯುಕ್ತ ಬೇಕು. ದೇವಸ್ಥಾನದಲ್ಲಿ ಮಾತಾಡಬಾರ್ದು ಅಂತ ಹೇಳೋದಕ್ಕೆ ಏನಾದ್ರು ಅದು ಕಾಲ ಬದಲಾಗ್ತದ? ದೇವಸ್ಥಾನದೊಳಗೆ ಏನೇನು ಚೇಷ್ಟೆ ಮಾಡಿಕೊಂಡು ಹೋಗಬಾರ್ದು ಎಂಬುದಕ್ಕೆ ಕಾಲ ಬದಲ. ದೇವಸ್ಥಾನ ಹೋಗ್ಬೇಕಾ ಬೇಡವಾ ಅದು ನಿನ್ಗೆ ಬಿಟ್ಟದ್ದು. ಹೋಗದಿದ್ದ ತೊಂದರೆ ಇಲ್ಲ. ಹೋದ ಮೇಲೆ ಏನು ಮಾಡಬೇಕು? ಅಯುಕ್ತವಾದ್ದನ್ನು ಮಾಡಬೇಡ, ಅಥವಾ ಬೇರೆಯವರಿಗೆ ನಾವು ಅದಕ್ಕೆ ಅಂತ ಹೇಳಿದ್ರೆ ಲೋಕಾಪವಾದ ಅವನು ಬಂದು ಇಲ್ಲಿ ಕೂಡ ಅವನು ಹೇಗೆ ಬಿದ್ದುಕೊಂಡಿದ್ದಾರೆ ನೋಡಿ. ಇಷ್ಟೆಲ್ಲ ಜನ ಇದ್ದಾರೆ, ಅವನು ಬಿದ್ದುಕೊಂಡದ್ದು ನೋಡಿ. ಅವ ಯಾರು ಬಂದ್ರೆ ಒಂದು ಜಾಗ ಕೊಡೋದಿಲ್ಲ ನೋಡಿ. ಅದೆಲ್ಲ ಅಯುಕ್ತ. ಒಂದೇ ಅದು ನಿಂತದ್ದಲ್ಲ, ಅದು ನಮ್ಗೆ ಗೊತ್ತಾಗ್ತದೆ. ಅದು ಯುಕ್ತಾಯುಕ್ತ ಎಂಬುದನ್ನು ತಿಳಿಯುತ್ತದೆ. ಆ ಯುಕ್ತವನ್ನು ಮಾಡಿದವನಿಗೆ ಶಾಂತಿ ಸಿಗ್ತದೆ. ಅಯುಕ್ತವನ್ನು ಮಾಡಿದವನಿಗೆ ಮಾಡಿದ್ರು ಅವನಿಗೆ ಅವನಿಗೆ ಒಳಗಿಂದ ಒಳಗೆ ಅಸಮಾಧಾನ ಆಗ್ತದೆ. ನಾನು ಹಾಗೆ ಮಾಡಬಾರ್ದಿತ್ತು ಅಂತ ಕಾಣ್ತದೆ. ಅಂಥದ್ದನ್ನು ಮಾಡಬಾರ್ದು, ಅಂಥದ್ದನ್ನು ಮಾಡಬೇಕು. ಹಾಗಾಗಿ ಈ ವಿಷಯಗಳಲ್ಲಿ ಈಗ ಇಂದ್ರಿಯ, ಬುದ್ಧಿ, ಆತ್ಮ ಇವುಗಳನ್ನು ಸ್ವಲ್ಪ ಸ್ವಲ್ಪ ಆದರೂ ನಾವು ಅರ್ಥಕೊಂಡು, ಇಂದ್ರಿಯಗಳಿಂದ ಇಂದ್ರಿಯಗಳನ್ನು ಬುದ್ಧಿಯಿಂದ, ಬುದ್ಧಿಯನ್ನು ಆತ್ಮದಿಂದ, ಇದರಿಂದ ಎಲ್ಲ ನಾವು ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು. ಇನ್ನು ಲೋಕ ಏನು ಅಂತ ಕೇಳ್ತಾನೆ. ಆಗ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾನೆ. ಯಾನಿಶಾ ಸರ್ವಭೂತಾನ, ಸಾಧಾರಣ ಜನರಿಗೆ ಯಾವುದು ಕತ್ತಲೆ ಅಂತಿರ್ತದೋ ತಸ್ಯಾಂ ಜಾಗೃತಿ ಸಂಯಮಿ. ಕಾಡಿನಲ್ಲಿ ತಪಸ್ಸು ಮಾಡುವ ಸಂಯಮಿಗೆ ಅಲ್ಲಿ ಯಾವುದು ಇಲ್ಲದಿಲ್ಲವಲ್ಲೇ ಅವನು ಜಾಗೃತನಾಗಿರ್ತಾನೆ. ನಮ್ಗೆ ಒಂದು ದಿವಸ ಯಾರು ಇಲ್ಲದಿದ್ರೆ ಹೊಟ್ಟಿತನದಲ್ಲಿ ನಮ್ಗೆ ಏನೇನೋ ಆಗಿಬಿಡ್ತದೆ. ಆದ್ರಿಂದ ನಿಶಾ ಮತ್ತು ಇದು ಅನುಕೂಲ ಪ್ರತಿಕೂಲ, ನಿಶಾ ಮತ್ತು ದಿವಾ ಎಂಬುದು ಅನುಕೂಲ ಪ್ರತಿಕೂಲ ಅಷ್ಟೇ. ಸಂಯಮಿಗೆ ಈ ಲೋಕ ವಿಷಯಗಳೆಲ್ಲ ನಿಶೆ. ಇವತ್ತಿನ ಅಡಿಗೆ ಅದೇ ಮುಖ್ಯ ಅಲ್ಲ. ಊಟ ಮಾಡಬೇಕು, ಸಿಕ್ಕಿತು. ಅದೇ ಏನಂತ ಹೇಳಿದ್ರೆ ಕ್ಷುದ್ವ್ಯಾಧಿಶ್ಚ ಚಿಕಿತ್ಸತಾಂ ಪ್ರತಿದಿನ ಭಿಕ್ಷೌಷಧಂ ಭುಕ್ಷತಾಂ. ಭಿಕ್ಷೆ ಅಂದ್ರೆ ಬೆಳಬೇಕು ಅಂತ ಹೇಳಿದಲ್ಲ, ಏನ್ ಸಿಗ್ತದ ಅದನ್ನು ತಿನ್ನೋದು. ಅದಕ್ಕೊಂದು ದೊಡ್ಡ ಮತ್ತೆ ಒಂದು ಹೇಳುವ ಒಳ್ಳೆದಾಗಿದೆ ಅಂತ ಹೇಳಬಾರ್ದು ಅಂತಿಲ್ಲ. ಅದೊಂದು ದೊಡ್ಡ ವಿಷಯ ಏನಲ್ಲ. ಅಥವಾ ಒಳ್ಳೆ ಊಟ ಆಗ್ತದೆ ಅಂತ ನಾವು ಮನೆಗೆ ಇನ್ನೊಮ್ಮೆ ಹೋಗ್ಲಿಕ್ಕಿಲ್ಲ, ಒಳ್ಳೆ ಊಟ ಆಗ್ತಾರೆ ಅಂತ. ಒಳ್ಳೆದಾಗಿದೆ ಅಂತ ಹೇಳೋದು ಇದಕ್ಕೆ ಅಷ್ಟೇ. ಅಂಥದ್ದೊಂದು ನಿಶಾ ಮತ್ತು ಜಾಗೃತಿ. ಕೆಲವರಿಗೆ ಊಟವೇ ಲಕ್ಷ್ಯ, ಅದು ಸಂಯಮಿ ಅಲ್ಲ. ಅದು ಗೌಣ ಅಥವಾ ಅದರ ಬಗ್ಗೆ ಯೋಚನೆ ಇಲ್ಲದಿರುವುದು ಸಂಯಮಿ. ಹಾಗಾಗಿ ಎಲ್ಲ ವಿಷಯಗಳಲ್ಲಿ, ಇಂದ್ರಿಯ ವಿಷಯಗಳಲ್ಲಿಯೂ ಕೂಡ, ಈಗ ಡ್ರೆಸ್ಸಿನ ಬಗ್ಗೆ ಅದಕ್ಕೆ ಕೆಲವರಿಗೆ ಎಷ್ಟು ನೀಟಾಗಿರ್ಬೇಕು, ತಪ್ಪು ಅಂತ ಅಲ್ಲದಿದ್ರು ಅದು ಅಧಿಕಾರದ ತಪ್ಪಲ್ಲ. ಅದು ಹಾಗೆ ಒಂದು ಡ್ರೆಸ್ ಮಾಡುವುದೇ ಒಂದು ವಿಷಯ, ಫ್ಯಾಷನ್ ಮಾಡುವುದೇ ಒಂದು ವಿಷಯ. ಇದೆಲ್ಲ ಎಲ್ಲಿ ಅದಕ್ಕೆ ಮಾಡಬೇಡಿ. ಅಥವಾ ಅದರ ಬಗ್ಗೆ ಏನು ಹೇಳ್ತಾರೆ ಸನ್ಯಾಸಿ ಅದರ ಬಗ್ಗೆ ಇಲ್ಲ ಅಂತ ಹೇಳುವಂತದ್ದು. ಹಾಗೆ ಆ ಡ್ರೆಸ್ಸಿನ ಬಗ್ಗೆ ಅಲಕ್ಷ್ಯ ಮಾಡಿದ ಒಳ್ಳೆ ಸಂಯಮಿ ಅಂತಾನೆ ಇಲ್ಲ, ಗೊತ್ತಿಲ್ಲ. ಅದು ಮನಸ್ಸು ವಿಧಾನ. ಹಾಗಾಗಿ ಇದೆಲ್ಲ ವಿಷಯ ಏನು ಅಂತ ಹೇಳಿದ್ರೆ ನಮ್ಮ ಕಾಮನೆಗಳನ್ನು ಬಿಡಬೇಕು. ಬಿಟ್ರೆ ಎಲ್ಲವೂ ಬರ್ತದೆ.
ಸಂಯಮಿಗೆ ರಾಜ್ಯ ಸಿಗ್ತದೆ ಪರೀಕ್ಷೆಗೆ. ಓ, ಸಂಯಮಿಗೆ ರಾಜ್ಯ ಸಿಗ್ತದೆ, ಬೇಡ ಅಂತ ಹೇಳಿಕ್ಕಿಲ್ಲ. ಅವ ಬೇಕು ಅಂತ ಹೇಳಿದವನಿಗೆ ಅಧಿಕಾರ ಸಿಗುವುದಿಲ್ಲ, ಅವತ್ತ ಕೊರಗಿಕೊಂಡೇ ಸಾಯ್ತಾನೆ. ಬೇಡ ಅಂತ ಹೇಳಿದ್ರೆ ಸಿಗ್ತದೆ. ಸಿಕ್ಕುವುದು ಯಾಕೆ ಅಂದ್ರೆ ಸಿಕ್ಕಿದಾಗ ಎಲ್ಲಿ ದಾರಿ ತಪ್ಪಾನ ನೋಡ್ಲಿಕ್ಕೆ ಅದು ದೇವರ ದೊಡ್ಡ ಪರೀಕ್ಷೆ. ಸಂಪತ್ತು ಮತ್ತೆ ಅಧಿಕಾರ ಕೊಡುವುದು ದೇವರ ಪರೀಕ್ಷೆ. ಈ ಬಡವನಾಗಿದ್ದಾಗ ಸರಿ ಇದ್ದಾನೆ, ಸಂಪತ್ತು ಬಂದಾಗ ಸಾಮಾನ್ಯ ಒಂದು 100ರಲ್ಲಿ 75 ಜನ ಹೋಗ್ತಾರೆ. ಬಡವನಾದಾಗ ಒಳ್ಳೆದಾಗಿದ್ದು, ಅಧಿಕಾರ ಇಲ್ಲದವ ಒಳ್ಳೆದಾಗಿದ್ದು, ಅಧಿಕಾರ ಬಂದ ಒಳ್ಳೆ ನಾವು ನೋಡುವಂತದ್ದು. ಆದ್ದರಿಂದಲೇ ಅದರಲ್ಲಿ ಏನಾಗಬಾರದು ಅಂತ ಹೇಳಿದ್ರೆ ಸಿಕ್ಕಿದಾಗಲೂ ಸಿಕ್ಕದೇ ಇದ್ದಾಗಲೂ ಸರಿಯಾಗಿರುವಂತಹದ್ದು. ಇದು ಬುದ್ಧಿ, ಆತ್ಮ ಯಾವುದು ಬೇಕಾದ್ರೂ ಶಬ್ದ ಉಪಯೋಗಿಸುವ. ಹಾಗಾದ್ರಿಂದ ಇನ್ನೊಂದು ಅದನ್ನು ಚಂದ ಮಾಡಿ ಹೇಳಿಬಿಡ್ತಾನೆ, ನಿಸ್ಪೃಹ, ಅಂಟಿಕೊಳ್ಬೇಡ. ನನಗೆ ಚಾ ಕುಡಿಯೋದಿದ್ರೆ ಆಗುವುದೇ ಇಲ್ಲ, ಇದೊಂದು ಸಣ್ಣ ಉದಾಹರಣೆ. ಹಾಗೆಲ್ಲ ಬೇಡ, ಅಷ್ಟಕ್ಕೆ ನೀನು ದಾಸ ಆಗಬೇಡ. ಕುಡಿಯಬೇಕು, ಕುಡಿಯುವ, ಇಲ್ಲದಿದ್ರೆ ಬೇಡ ಬೇಡ. ಚಟ ಪೂರ ಆಗಬಾರ್ದು. ಅದು ಇಲ್ಲದಿದ್ರೆ ನಾನು ಮನುಷ್ಯ ಅಲ್ಲ ಅಂತ ಆಗಬಾರ್ದು. ಯಾವುದೇ ವಿಷಯ ಅದು ಇಲ್ಲದಿದ್ರೆ ಆಗುದಿಲ್ಲ ಅಂತ ಹೇಳಬಾರ್ದು. ಅದರಿಂದಲೇ ನಿಸ್ಪೃಹನಾಗಿ ಬದುಕಬೇಕು. ಮನೆ ಹೋಯ್ತು ಹೋಗ್ಲಿ, ಆಸ್ತಿ ಹೋಯ್ತು ಹೋಗ್ಲಿ, ಅಧಿಕಾರ ಹೋಯ್ತು ಹೋಗ್ಲಿ, ಹೋಗಬೇಕು ಅಂತ ಮಾಡೋದೇ ಅಲ್ಲ. ಮನೆ ಇಟ್ಟುಕೊಳ್ಬೇಕು, ಅಧಿಕಾರ ಇಟ್ಟುಕೊಳ್ಬೇಕು, ಎಲ್ಲವನ್ನೂ ಇಟ್ಟುಕೊಳ್ಬೇಕು. ಆದ್ರೆ ಹೋದಾಗ ನಾವು ದುಃಖ ಮಾಡ್ಲಿಕ್ಕಿಲ್ಲ. ನಷ್ಟ ಆಯ್ತು ಅಂತ ಹೇಳಲಿಕ್ಕೆ ಅದು ನಷ್ಟವೂ ಅಲ್ಲ, ಲಾಭವೂ ಅಲ್ಲ. ಇರುವುದೇ ಒಂದು ಸಲ ರೀತಿಯಲ್ಲಿ ನಷ್ಟ. ಸರಿಯಾಗಿ ಇಟ್ಟುಕೊಳ್ಳದೆ ಕೆಲಸ ಆಯ್ತು. ಮನೆ ಇಟ್ಟುಕೊಂಡ್ರೆ ಅದನ್ನು ಚೆನ್ನಾಗಿ ಇಟ್ಟುಕೊಳ್ಳದಿದ್ರೆ ಅದು ನಷ್ಟ. ಮನೆ ಉಂಟು, ಚೆನ್ನಾಗಿ ಇಟ್ಟುಕೊಳ್ಳಲಿಲ್ಲ, ಅದು ನಷ್ಟ. ಹಾಗಾಗಿ ಇರುವುದೂ ಕಷ್ಟವೇ, ಇಲ್ಲದಿರುವುದಂತೂ ಕಷ್ಟ ಅಲ್ಲವೇ ಅಲ್ಲ. ಈ ಎರಡೂ ಕಷ್ಟ, ಎರಡನ್ನು ನಾವು ಸರಿ ಅರ್ಥ ಮಾಡಿಕೊಳ್ಳು. ಇಲ್ಲದಿರುವುದಕ್ಕೆ ಕಷ್ಟ ಅಂತ ಹೇಳುವುದೇ ಒಂದು ದೊಡ್ಡ ಭ್ರಮೆ. ಇರುವುದನ್ನು ಸರಿಯಾಗಿ ಇಟ್ಟುಕೊಳ್ಳದಿರುವುದು ಪುನಃ ಒಂದಿದು. ಇರುವುದೊಂದು ಸಮಸ್ಯೆ ಅಂತ ತಿಳ್ಕೊಳ್ಳಿ. ಮದುವೆ ಆಗುವುದೊಂದು ಹೊಣೆಗಾರಿಕೆ, ಮಕ್ಕಳನ್ನು ಪಡೆಯುವುದೊಂದು ಹೊಣೆಗಾರಿಕೆ ಅಂತ ತಿಳ್ಕೊಂಡಾಗ ಸುಖ ಅಂತ ಹೇಳುವುದನ್ನು ಬಿಡಬೇಕಾಗುತ್ತದೆ. ಇಲ್ಲಿ ನಮಗೆ ಜವಾಬ್ದಾರಿ ಬಂತು, ಅಧಿಕಾರ ಸಿಕ್ಕಿತು ಅಂದ್ರೆ ಜವಾಬ್ದಾರಿ ಬಂತು, ಚೆನ್ನಾಗಿ ನಿರ್ವಹಣೆ ಆಗಲೇಬೇಕು. ಇಲ್ಲದಿದ್ರೆ ನಾನು ಸಿಕ್ಕಿಬಿಡ್ತೇನೆ. ಅಧಿಕಾರ ಇಲ್ಲದಿದ್ರೆ ಒಳ್ಳೆ, ಅಧಿಕಾರ ಬಂದಾಗ ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳಬಾರ್ದು. ಅಲ್ಲ, ಹೇಳ ಅಧಿಕಾರ ಕರ್ತವ್ಯ ಇಲ್ಲ, ಅವನಿಗೆ ನಿವೃತ್ತಿ ಇಲ್ಲ. ಸಹಜವಾದ ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನ ಅಪರಾಧಿತ. ಪ್ರಾಪ್ತವಾದ ಯಾವುದು? ಸಾಮಾನ್ಯರಿಗೆ ಸುಖ ಅಂತ ಕಾಣುವುದು ಸುಖಮ್ಮ ಯದಿವಾ ದುಃಖಂ. ಅಲ್ಲಿ ಸುಖ ದುಃಖ ಎಂಬುದು ಪೂರ್ಣ ಭ್ರಮೆ. ಏನು ಪ್ರಾಪ್ತವಾಗಿದೆ ಅದನ್ನು ಉಪಾಸಿಸಬೇಕು. ಎಲ್ಲಿ ಹುಟ್ಟಿದ್ಯೋ ನೀನು ಅದಕ್ಕೆ ಅಂದ್ರೆ ನನಗೆ ಅಧಿಕಾರದ್ದಾಗ್ಲಿ ಹಣದ್ದಾಗ್ಲಿ ಯಾವುದರದ್ದು ಆಶಯ ಇರಬಾರ್ದು. ಅದರ ಬೆನ್ನ ಹಿಂದೆ ಹೋಗಬಾರ್ದು, ಕೀರ್ತಿಯ ಹಿಂದೆ, ಪ್ರಸಿದ್ಧಿಯ ಹಿಂದೆ ಎಲ್ಲ. ಅದು ಬಂದಾಗ ನಾನು ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು, ಎಲ್ಲರಿಗಿಂತ ಚೆನ್ನಾಗಿ ನಿರ್ವಹಿಸಬೇಕು. ಆಸೆ ಇಲ್ಲದ್ರಿಂದ ಅದರಿಂದಿರುವ ಲಾಭದ ಬಗ್ಗೆ ಲಕ್ಷ್ಯ ಇಲ್ಲ. ಅಧಿಕಾರವನ್ನು ದುರುಪಯೋಗ ಮಾಡಬೇಕು ಎಂಬ ಕಲ್ಪನೆ ಬರಲಿಕ್ಕೆ ಕೂಡುದು. ಕೆಲವರಿಗೆ ಸಿಕ್ಕಿದ ಮೇಲೆ ಅದು ಬರ್ತದೆ. ಸಿಕ್ಕಿದ ಮೇಲೆ ಬಂದಾಗ ಪುನಃ ಪತನ. ಸಿಕ್ಕಿದ ಮೇಲೆ ಆ ರೀತಿಯ ಭಾವನಾ ವಿಕಾರ ಆಗದೆ ಅದನ್ನು ನನಗೆ ಬಂದ ಒಂದು ಜವಾಬ್ದಾರಿ, ಅದನ್ನು ದೇವರು ಕೊಟ್ಟ ಒಂದು ಪರೀಕ್ಷೆ, ಅದರಲ್ಲಿ ನಾನು ಅಥವಾ ಕಷ್ಟವೇ ಹೌದು, ಅದರಲ್ಲಿ ನಾನು ತೇರ್ಗಡೆ ಆಗ್ತೇನೆ ಅನ್ನುವಂತ ಮನೋಭಾವದಿಂದ ಸರಿಯಾಗಿ ನಿರ್ವಹಿಸಿದ್ರೆ ಉದ್ಧಾರ. ಹಾಗಲ್ವಾ? ಉದ್ಯೋಗ ಇಲ್ಲದಿದ್ದಾಗ ಅವ ಜಪ ತಪ ಹೆಚ್ಚು ಮಾಡ್ತಿದ್ದ, ಉದ್ಯೋಗ ಸಿಕ್ಕಿದ ಕಡಿಮೆ ಮಾಡಿದ, ತಪ್ಪಿಲ್ಲ. ಅದು ಮಾತ್ರ ಸರಿಯಾಗಬೇಕು. ಉದ್ಯೋಗ ಸರಿಯಾಗಿ ಮಾಡಬೇಕು, ಪರ್ಫೆಕ್ಟ್ ಆಗಬೇಕು. ಇದನ್ನು ಬಿಡಬಾರದು. ಸಂಕ್ಷೇಪ, ವಿಸ್ತಾರ. ಊಟ ಮಾಡೋದು ಬಿಡ್ತಾನೆ ಯಾರಾದ್ರೂ? ಇಲ್ಲ, ಬಿಡುದಿಲ್ಲ. ಆದ್ರೆ ಊಟದ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡುದಿಲ್ಲ. ಅವತ್ತಿಗೆ ತಡ ಆದ್ರೂ ತೊಂದರೆ ಇಲ್ಲ, ಕೆಲಸ ಮುಗಿಸಿ ಹೋಗ್ತೇನೆ, ಹೀಗೆಲ್ಲ ನಾವು ಅದರ ಬಗ್ಗೆ ನಿಸ್ಪೃಹರಾಗಿ ಇರಬೇಕು. ಬಿಡುವುದಲ್ಲ, ನಿಸ್ಪೃಹ. ನಿಸ್ಪೃಹ ಪುಮಾನ್ ಶರತಿ ನಿಸ್ಪೃಹ. ಎಲ್ಲವನ್ನೂ ಮಾಡಬೇಕು. ನಿಷಿದ್ಧ ಈ ಲೋಕದಲ್ಲಿ ಯಾವುದೂ ಇಲ್ಲ, ಯಾವುದೂ ನಿಷಿದ್ಧ ಅಲ್ಲ, ಯಾವುದೂ ನಿಷಿದ್ಧ ಅಲ್ಲ. ನಾವು ಏನು ನಿಷಿದ್ಧ ಅಂತ ಹೇಳ್ತೇವೋ ಅದು ಯಾವುದೂ ನಿಷಿದ್ಧ ಅಲ್ಲ. ಅದನ್ನು ವಿಶ್ಲೇಷಣೆ ಮಾಡುವಾಗ ವಿಷಯ ಒಂದೊಂದು ತೆಗೆದುಕೊಂಡ್ರೆ ಅದನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅಂತ ಹೇಳ್ಬೋದು. ಹಾಗೆ ನಾವು ಯೋಚಿಸಿ ಅದನ್ನು ಚೆನ್ನಾಗಿ ಮಾಡಬೇಕು. ನಿಷ್ಪೃಹ. ಇದನ್ನೇ ಮುಗಿಸ್ತಾನೆ 2ನೇ ಅಧ್ಯಾಯವು ಸ್ಥಿತ ಪ್ರಜ್ಞೆ. ಇದು ಬ್ರಾಹ್ಮಿ ಸ್ಥಿತಿ. ಬ್ರಾಹ್ಮಿ ಸ್ಥಿತಿ ಬ್ರಾಹ್ಮಣ. ಬ್ರಾಹ್ಮಿ ಅಂದ್ರೆ
ಬ್ರಹ್ಮಕ್ಕೆ ಸಂಬಂಧಪಟ್ಟದ್ದು. ಬ್ರಹ್ಮ ಯಾವಾಗಲೂ ಹಾಗೆ ಇರ್ತದೆ, ನಾವು ಬ್ರಹ್ಮನ ಹಾಗೆ ಇರಬೇಕು. ಬ್ರಹ್ಮ ಇದನ್ನೆಲ್ಲ ಮಾಡ್ತಾನೆ, ಏನೂ ಮಾಡುವುದಿಲ್ಲ. ಅಂದ್ರೆ 2ನೇ ಅಧ್ಯಾಯದ ಸಾಂಖ್ಯಯೋಗದ ನಿಜವಾದ ಇದೇನು ಅಂತಂದ್ರೆ, ಯಾವುದರ ಬಗ್ಗೆಯೂ ಆ ಕಾಮನೆಗಳು ಇರಬಾರ್ದು, ಹಾಗೆ ನಿಸ್ಪೃಹರಾಗಿರ್ಬೇಕು, ಬಿಡುವುದಿಲ್ಲ. ಅಲ್ಲಲ್ಲ, ನಾನು ಅರ್ಥ ಮಾಡಿಕೊಂಡದ್ದು, ನಮ್ಗೆ ಯಾವುದರ ಬಗ್ಗೆಯೂ ಕಾಮನೆಗಳು ಇರಬಾರ್ದು. ಆದ್ರೆ ಯಾವುದೇ ಒಂದು ಜವಾಬ್ದಾರಿಯೋ, ಒಂದು ಸಿದ್ಧಿಯೋ, ಪ್ರಸಿದ್ಧಿಯೋ ಏನೇ ಒಂದು ಬಂದ್ರೂ ಅದನ್ನು ಬೇಡ ಅಂತ ಹೇಳದೆ, ಅದನ್ನು ನಿಸ್ಪೃಹವಾದ ಭಾವದಿಂದ ಅದನ್ನು ಚೆನ್ನಾಗಿ ಮಾಡಬೇಕು. ಇದರಿಂದನೇ ಇದು ಬುದ್ಧಿ ಕಲ್ತುಕೊಳ್ಬೇಕು. ಅದರ ಮೂಲದಲ್ಲಿ ಹಾಗೆ ಉಂಟಲ್ವಾ, ನಾನು ಹುಟ್ಟಬೇಕು ಅಂತ ಯಾರು ಇಚ್ಛಿಸಿದ್ದಾನೆ ಗೊತ್ತಿಲ್ಲ ನನಗೆ. ಹುಟ್ಟಿದ ಮೇಲೆ ನೀನು ಮಾಡು ಅಂತ ಹೇಳಿದಾಗ ಕರ್ತವ್ಯ ಬಂತಲ್ವಾ. ಹಾಗೆ ಅಧಿಕಾರ ಬೇಕು ಅಂತ ಯೋಚನೆ ಮಾಡುವ ಅಗತ್ಯ ಇಲ್ಲ. ಅಧಿಕಾರ ಬಂದಾಗ ಮಾತ್ರ ಶ್ರದ್ಧೆಯಿಂದ ಅದನ್ನು ಅಲ್ಲಿ ಕರ್ತವ್ಯ ಅಂತ ಹೇಳಿ ಅದನ್ನು ಚೆನ್ನಾಗಿ ಮಾಡುದು. ಅದೇ ಕರ್ತವ್ಯಕರಣ, ನಿಷಿದ್ಧಕರಣ. ಕರ್ತವ್ಯವಾದ್ದನ್ನು ಮಾಡಬೇಕು, ನಿಷಿದ್ಧವಾದ್ದನ್ನು ಮಾಡಬಾರದು. ಈಗ ಒಂದು ಅಧಿಕಾರ ಬಂದ ಕೂಡಲೇ ಕೆಲವಲ್ಲಿ ನಿಷಿದ್ಧತೆ ಬರ್ತದೆ ಅಲ್ವಾ. ಹೌದು. ಈಗ ಪಿಯೋನಿಗೆ ಇಲ್ಲದ ನಿಷಿದ್ಧ ಆಫೀಸರಿಗೆ ಬರ್ತದೆ. ಹೌದು. ಉದಾಹರಣೆಗೆ ಹೇಳುದು, ರಾಜನಿಗೆ ಇರುವಂತಹ ಹೊಣೆಗಾರಿಕೆ ದ್ವಾರಪಾಲಕನಿಗೆ ಇಲ್ಲ. ಅದು ಯಕ್ಷಗಾನಕ್ಕೆ ಬರುವಾಗ ಪುನಃ ಅದೇ ವೇಷ ಮಾಡಿದವರಿಗೆ ಅದು ಗೊತ್ತಿರುವ ಪ್ರಜ್ಞೆ. ಅದನ್ನೇ ಇದರಲ್ಲಿ ಹೇಳುವುದು ವಿಧಾನ. ಹಾಗಾಗಿ ನಾವು ಹುಟ್ಟುವಾಗ ಬಯಸಿ ಹುಟ್ಟಿದವರಲ್ಲ, ನಮ್ಮ ಮನೆ ಸಂಪತ್ತು ಅದು ಇದು ಬಂದದ್ದು ಬಯಸಿದಲ್ಲ. ಅದನ್ನು ನಾವು ಚೆನ್ನಾಗಿ ನೋಡಬೇಕು. ನಾನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದೇನೆ, ಇಲ್ಲ ಅದೆಲ್ಲ, ಅದನ್ನು ಉಳಿಸುವ. ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ್ದೇನೆ, ಅದರಲ್ಲಿ ಆಗ ವಂಶದ ಸುದ್ದಿ, ಸ್ವಾಭಿಮಾನ ಇತ್ಯಾದಿಗಳೆಲ್ಲ ಇದೇ ಚೌಕಟ್ಟಿನ ಒಳಗೆ ಒಂದು ಚೂರು ಅದಕ್ಕೆ ವಿರೋಧವಾಗದೆ ಅದರಲ್ಲಿ ಹೊಂದಿಕೊಳ್ತವೆ. ಆದ್ದರಿಂದ ನಾವು ಕರ್ತವ್ಯ ನಿರ್ವಹಿಸುವುದು, ಸುಖ ದುಃಖಗಳನ್ನು ಎದುರಿಸುವುದು ಎಲ್ಲಲ್ಲಿ. ಸುಖ ದುಃಖ ಎಂಬುದು ಭ್ರಮೆ, ಅದು ನಮಗೆ ಬರುವ ಸ್ಥಿತಿ ಅಷ್ಟೇ. ಬಡತನದಲ್ಲಿ ಹುಟ್ಟಿದವನಿಗೆ ತೊಂದರೆ ಏನಿಲ್ಲ, ಶ್ರೀಮಂತ ಹುಟ್ಟಿದವನಿಗೆ ಲಾಭ ಇಲ್ಲ. ಶ್ರೀಮಂತನಾಗಿ ಹುಟ್ಟುವುದು ಪುಣ್ಯ ಮಾಡಿದ್ದಾನೆ, ಶ್ರೀಮಂತನಾಗಿದ್ದಾನೆ, ಅದು ಹೌದಾಯನ. ಅದ್ರ ಪುಣ್ಯ ಕಳ್ಕೊಂಡ್ರೇನಾಯ್ತು ಅಷ್ಟೇ. ಪಾಪ ಪುಣ್ಯಗಳ ಬಗ್ಗೆ ಒಂದು ಚಲವಾದ ಉಂಟು. ಪಾಪ ಒಳ್ಳೆದ ಪುಣ್ಯ ಒಳ್ಳೆದ ಅಂತ ಕೇಳಿದ್ರೆ ಏನಿಲ್ಲ. ಪಾಪವು ಅಥವಾ ಕಷ್ಟವು ನಮ್ಮ ಪಾಪವನ್ನು ತೆಗೆಯುತ್ತದೆ, ಮುಗಿಸ್ತದೆ. ಸುಖವು ಪುಣ್ಯವನ್ನು ಮುಗಿಸ್ತದೆ. ನಮ್ಮದಿಲ್ಲಿ ಏನಿಲ್ಲ. ಹೌದು. ಅಂದ್ರೆ ಒಳ್ಳೆ ಶ್ರೀಮಂತ ಇದರಲ್ಲಿ ಜನಿಸಿದ್ದೇನೆ ಅಂತಂದ್ರೆ ಅಷ್ಟು ಪುಣ್ಯವನ್ನು ನಾನು ಕಳ್ಕೊಳ್ತಾ ಇದ್ದೇನೆ ಅಂತ ಲೆಕ್ಕ. ಹೋಯ್ತು, ಅಷ್ಟು ಪುಣ್ಯ ಹೋಯ್ತು. ಮತ್ತೆ ಅದು ಪುಣ್ಯ ಮುಗಿದ ಮೇಲೆ ಪುನಃ ಇಲ್ಲಿಗೆ ಸ್ವರ್ಗ ನರಕಗಳು ಅಷ್ಟೇ. ನರಕಕ್ಕೆ ಹೋಯ್ತು, ಮತ್ತೆ ಮೇಲೆ ಬರ್ಲಿಕ್ಕೆ ಉಂಟು. ಪಾಪ ಹೋಗಿ ಬರ್ತೀವಿ. ಯಾವ್ದು ಒಳ್ಳೆಯದು? ಸ್ವರ್ಗ ಒಳ್ಳೆಯದು, ನರಕವೇ ಒಳ್ಳೆಯದು. ಒಳ್ಳೆದು. ಆದ್ರೆ ನರಕಕ್ಕೆ ಹೋಗುವ ಪ್ರಯತ್ನ ಮಾಡಬಾರ್ದು. ಅಲ್ಲಲ್ಲ, ಹಾಗಲ್ಲ, ನರಕಕ್ಕೆ ಹೋಗುವ ಕರ್ಮ ಮಾಡಬಾರ್ದು. ಹೌದು. ಒಂದು ನರಕ ಬಯಸುವ ವಿಷಯ ಅಲ್ಲ, ನರಕ ಬಂದ್ರೆ ಬಳಲುವ ವಿಷಯವೂ ಅಲ್ಲ, ನರಕ ಬಂದ್ರೆ ಚಿಂತಿಸುವ ವಿಷಯ ಅಲ್ಲ. ನರಕ ಬಂತು, ಕಷ್ಟ ಬಂತು, ನಂದು ಪಾಪ ಹೋಯಿತು. ಅದು ನರಕ ಸ್ವರ್ಗ ಸುಖ ದುಃಖಗಳಿಗೆಲ್ಲ ಸಮನ್ವಯ ಮಾಡಿದಾಗ ನಾವು ಸ್ಥಿತಪ್ರಜ್ಞರೋ ಬುದ್ಧಿಯುಕ್ತರೋ ಆಗ್ತೇವೆ. ಅಲ್ಲಿಂದ ಮತ್ತೆ ಬಹಳ ಹತ್ತಿರ ಮೋಕ್ಷಕ್ಕೋ ಇದಕ್ಕೋ ಎಲ್ಲ ಹತ್ತಿರ. ನಾವೆಲ್ಲದಕ್ಕೂ ಹೋಗುವಾಗ ಆಯಾ ಹಂತದಲ್ಲಿ ಎಲ್ಲವೂ ಸರಿ ಅಂತ ಹೇಳಿಕೊಂಡು ಅದು ಮತ್ತೆ ಕಡೆಗೆ ಸಿಗುವಂತ, ಅದು ನಿಜವಾಗಿ ಅದು ಒಂದು ಬದಲಾವಣೆಯೂ ಅಲ್ಲ, ಅದು ಸಹಜ ಪ್ರಾಪ್ತ. ಹೇಗೆ ನಮಗೆ ಯೌವನ ಸಹಜ ಪ್ರಾಪ್ತವಾಗ್ತದೋ, ಜನ್ಮ ಸಹಜ ಪ್ರಾಪ್ತವಾಗಿದೆಯೋ, ಮರಣ ಸಹಜ ಪ್ರಾಪ್ತವಾಗುತ್ತದೆ ಎಂಬುದನ್ನು ನಾವು ಒಪ್ಪಿಕೊಂಡ್ರೆ, ಅಂದ್ರೆ ನಾವು ಬೇಡವಾದ ಮನೆ ಸಾಯುವುದನ್ನು ಬೇರೆ ಎಲ್ಲವೂ ಸಹಜ ಪ್ರಾಪ್ತ. ಅದನ್ನು ನಾವು ಸರಿಯಾಗಿ ನಿರ್ವಹಿಸಬೇಕು. ಆಗ ನಮಗೆ ಈ ಕಾಮ ಕ್ರೋಧ ಲೋಭ ಮೋಹ ಇದಾಗುವುದಿಲ್ಲ. ನಾವು ಸುಖಿಗೆ ಬರುವ ಶತ್ರು ವಿನಶ್ಯತಿ ಇಷ್ಟನ್ನು ನಾವು ಓದಿದಾಗ ನಮಗೆ ಶತ್ರು ವಿನಶ್ಯತಿ ಎಂಬುದು ಸರಿ ಅರ್ಥ ಆಗ್ತದೆ. ಇಷ್ಟನ್ನು ಮಾಡ್ತಾ ಹೋದ ಹಾಗೆ ನಮ್ಮ ಶತ್ರುಗಳ ಲೌಕಿಕ ಹೊರಗಿನ ಶತ್ರುಗಳು ಇರುವುದಿಲ್ಲ, ಒಳಗಿನ ಶತ್ರುಗಳು ಇರುವುದಿಲ್ಲ. ಆಗ ನಾವು ಸ್ಥಿತಪ್ರಜ್ಞರಾಗುತ್ತೇವೆ. ಸ್ಥಿತಪ್ರಜ್ಞೆ ಎಂಬುದೇ ಒಂದು ಮೋಕ್ಷದ ಒಂದು ಅದರದೇ ಒಂದು ವರ್ಣನೆ ಅಂತ ಹೇಳ್ಬೋದು. ಜೀವನ ಮುಕ್ತಿ ಅಂತ ಹೇಳಿದ್ರು ಅದೇ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಇದು ಒಂದು ಪೂರ್ಣದಿಂದ ಪೂರ್ಣಕ್ಕೆ ನಾವು ನಿಲ್ಲಿಸ್ತೇವೆ. ಇನ್ನು ಪೂರ್ಣವನ್ನು ಸೇರಿಸಿದ್ರು ಅದು ಪೂರ್ಣದಲ್ಲಿಯೇ ಇರ್ತದೆ. ಪೂರ್ಣಸ್ಯ ಪೂರ್ಣವಾದಾಯ ಪೂರ್ಣಮೇವಾವಶಿಷ್ಯತೆ. ಹಾಗಾಗಿ ನಾವು
ಈ ಧರ್ಮ ಪ್ರಜ್ಞೆ, ಪಾಪ ರಹಿತ್ಯ, ಶತ್ರುಜಯ ಮತ್ತೆ ನಿರೋಧ ಆಗಿರುವಂತಹ ಒಂದು ರಾಜಮಾರ್ಗ, ಸರಿಯಾದಂತಹ ಮಾರ್ಗದಲ್ಲಿ ಮುಂದುವರಿಯಲಿಕ್ಕೆ ಭಗವದ್ಗೀತೆ ನಮಗೆ ಅನುಕೂಲ ಆಗ್ತದೆ. ನಾವು ಪ್ರಯತ್ನ ಮಾಡುವ, ಭಾವುಕರಾದ್ರೆ ದೇವರೆಲ್ಲರನ್ನು ಪ್ರಾರ್ಥಿಸುವ.